ಅಲ್ವಾ? ಹಾಗೆ ನಿಮ್ಮ ಹತ್ರ ಹೇಳಲಿಕ್ಕೆ ಭಯ ಆಗ್ತದೆ. ನನಗೆ ಕೊರೋನಾದ ವಿಷಯ ನೆನಪಾಯ್ತು. ಏನಂತ ಹೇಳಿದರೆ, ನಮ್ಮ ಜೀವನ, ನಾನು ಹೇಳ್ತಾ ಬರ್ತಾ ಇರೋದು ನಿಮಗೆ ಅರ್ಥ ಆಗಬೇಕು, ನಮ್ಮ ಜೀವನದಲ್ಲಿ ನಾವೊಂದು ಸಾಧಕರಾಗಬೇಕು ಅಂತೇಳಿ. ಸೈಕಾಲಜಿ ಹೇಳ್ತಾ ಇದೆ, 20 ವರ್ಷ ಪ್ರಾಯದ ಮುಂಚಿತವಾಗಿ ಒಬ್ಬ ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ಯಾರು ಮುಂದೆ ತಲುಪುತ್ತಾನೋ ಆತ ನಿಜವಾದ ಸಾಧಕನಾಗಿರ್ತಾನೆ ಅಂತೇಳಿ. ಹಾಗಾದರೆ ಜೀವನದಲ್ಲಿ ತುಂಬ ಕಷ್ಟಗಳು ನಷ್ಟಗಳೆಲ್ಲವೂ ಕೂಡ ಬರ್ತದೆ. ಆದರೆ ಬರುವಾಗ ಕೆಲವೊಂದು ವಿಚಾರಗಳ ಕಡೆ ನಾವು ನೋಡಬೇಕಾಗುತ್ತೆ. ಅದಕ್ಕೆ ಕೊರೋನಾ ಎಕ್ಸಾಂಪಲ್. ಏನು ಅಂತ ಹೇಳಿದರೆ, ಒಬ್ಬ ಇಂಜಿನಿಯರ್ ದೊಡ್ಡ ಕಟ್ಟಡದ ಮೇಲೆ ನಿಂತ್ಕೊಂಡು ಮೇಸ್ತ್ರಿ ಕೆಳಗೆ ಕೆಲಸ ಮಾಡ್ತಾ ಇದ್ದಾನೆ. ಹಾಗೆ ಮೇಸ್ತ್ರಿಯನ್ನು ಕರಿಬೇಕು, ಎಷ್ಟೇ ಹೇಳಿದರೂ ಕೂಡ ಕೇಳುವುದೂ ಇಲ್ಲ, ನೋಡುವುದೂ ಇಲ್ಲ. ಹಾಗೆ ಅವ ಏನು ಮಾಡಿದ ಅಂತ ಹೇಳಿದರೆ, ಮೆಲ್ಲ ಒಂದು 10 ರೂಪಾಯಿಯ ನೋಟನ್ನು ಕೆಳಗೆ ಹಾಕಿದ. ಅಪ್ಪ 10 ರೂಪಾಯಿ ಸಿಗ್ತಲ್ಲ ಅಂತೇಳಿ ಅವ ಹೆಕ್ಕಿ ಕಿಸಿಗೆ ಹಾಕ್ಕೊಂಡ. ಆದರೂ ಮೇಲೆ ನೋಡೋದಿಲ್ಲ. ಅವಶ್ಯಕತೆ ಇದೆ, ಕರೀತಾ ಇದ್ದಾನೆ, ಕೇಳುವುದಿಲ್ಲ. ಮತ್ತೇನು ಮಾಡಿದ ಅಂತ ಹೇಳಿದರೆ, ಒಂದು 100 ರೂಪಾಯಿ ನೋಟನ್ನು ಹಾಕಿದ. ಅದನ್ನು ಕೂಡ ಹೆಕ್ಕಿದ, ಜೇಬೊಳಗೆ ಹಾಕಿದ. 500 ರೂಪಾಯಿ ನೋಟ್ ಹಾಕಿದ, ಮತ್ತೂ ಕೂಡ ನೋಡೋದಿಲ್ಲ. 2000 ರೂಪಾಯಿ ನೋಟ್ ಹಾಕಿದ, ನೋಡೋದಿಲ್ಲ. ಇವ ಎಂತ ಮರ, ಇಷ್ಟಾದ್ರೂ ನೋಡೋದಿಲ್ಲ ಅಂತೇಳಿ ಇದು ಸ್ಯಾಮ್ಸಂಗ್ ಕಂಪನಿ. ಇದರಲ್ಲಿ ಕ್ಯಾಮರಾಗಳಿವೆ, ಇದರಲ್ಲಿ GB ಮೆಮೊರಿಗಳಿವೆ, ರ್ಯಾಮ್ ಇದೆ, ಕೆಲವೊಂದು ಕಂಪನಿ ಕೊಟ್ಟಂತ ಕೆಲವೊಂದು ಸಾಫ್ಟ್ವೇರ್ಸ್ಗಳಿದೆ. ಹೌದಾ ಅಲ್ವಾ? ಹೌದಾ? ಮತ್ತೆ ಕೆಲವೊಂದು ಗೂಗಲ್ ಫಾರ್ಮ್ಸ್, ಯೂಟ್ಯೂಬ್ ಅದೆಲ್ಲ ಇರ್ತದೆ. ಹೌದಾ ಅಲ್ವಾ? ಎಸ್. ಹಾಗೆ ಪ್ರಪಂಚಕ್ಕೆ ಮಗು ತಾಯಿಯ ಹೊಟ್ಟೆಯಿಂದ ಹೊರಬರುವಾಗ ಏನೂ ಇರುವುದಿಲ್ಲ, ದೇವರು ಕೊಟ್ಟಂತಹ ಕೈ, ಕಾಲು, ಕಣ್ಣು, ಮೂಗು ಮಾತ್ರ ಇರ್ತದೆ. ಹೌದಾ ಅಲ್ವಾ? ಮಗು ಮಾತನಾಡುತ್ತಾ
ಇಲ್ಲ ಆಡೋದು ಮಾತ್ರ ಅಲ್ವಾ, ಹಾಗೆ ಇದರಲ್ಲಿ ಒಂದು ರಿಂಗ್ ಟೋನ್ ಮಾತ್ರ ಇದೆ ಅಲ್ವಾ. ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ. ಬಟ್ ಈ ಮೊಬೈಲ್ ಫೋನ್ಗಳಿಗೆ ನಾವು ಏನನ್ನು ತುಂಬಿಸ್ತೇವೋ ಅದು ಡಿಸ್ಪ್ಲೇ ತೋರಿಸ್ತದೆ, ಹೌದಾ ಅಲ್ವಾ? ಎಸ್, ಇದರಲ್ಲಿ ನಾವು ಈ ಮೆಮೊರಿ ಕಾರ್ಡ್ ಅಲ್ಲಿ ಏನಾದ್ರೂ ಕೆಟ್ಟದನ್ನ ತುಂಬಿಸಿದ್ರೆ ಅದು ಯಾವುದನ್ನ ತೋರಿಸ್ತದೆ? ಕೆಟ್ಟದನ್ನು ತೋರಿಸ್ತದೆ. ಹಾಗೆ ನಮ್ಮ ಮಕ್ಕಳ ಮನಸ್ಸುಗಳಲ್ಲಿ ಕೂಡ ಹಾಗೆ ಹುಟ್ಟಿದ ಮಗು, ಆ ಮಗುವಿನಲ್ಲಿ ಏನೇನು ನಾವು ತುಂಬಿಸ್ಕೊಳ್ತೇವೋ, ಒಳ್ಳೆಯದನ್ನ ತುಂಬಿಸಿದ್ರೆ ಒಳ್ಳೆಯವರಾಗ್ತೀರಿ, ಕೆಟ್ಟದನ್ನು ತುಂಬಿಸಿದ್ರೆ ಕೆಟ್ಟವರಾಗ್ತೀರಿ. ಆದರೆ ನೀವು ಒಳ್ಳೆಯದನ್ನು ಕೆಟ್ಟದನ್ನು ಎರಡನ್ನು ಕಲಿತುಕೊಂಡು ನೀವೊಂದು ಸಣ್ಣ ಪ್ರಾಯದ ಮಟ್ಟಕ್ಕೆ ಬಂದು SLC ಅಥವಾ 9th ಸ್ಟ್ಯಾಂಡರ್ಡ್ಗೆ ನೀವು ತಲುಪಿದ್ದೀರಿ, PUC ಅವರು ಕೂಡ ಇರ್ಬೋದು ಅಲ್ವಾ. ಹಾಗಾದ್ರೆ ಇನ್ನು ನಿಮ್ಮ ಜೀವನದಲ್ಲಿ ಆದ ಘಟನೆಗಳೆಲ್ಲವನ್ನು ಕೂಡ ಮರೆತು ಜೀವನವನ್ನು ಬಹಳ ಉತ್ಸುಕತೆಯಿಂದ, ಬಹಳ ಉತ್ಸಾಹದಿಂದ, ಬಹಳ ಹುಮ್ಮಸ್ಸಿನಿಂದ ನೀವು ಮುಂದುವರಿಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳಿವೆ. ಈಗ ದೊಡ್ಡ ದೊಡ್ಡ ಮೇಧಾವಿಗಳ ಚರಿತ್ರೆ, ನಾನೀಗ ಕುಕ್ಕೋಳಿ, ನಾನು ತುಂಬಾ ಹೊಗಳುವುದಲ್ಲ, ಕುಕ್ಕೋಳಿ ಮಹಮ್ಮದ್ ಹಾಜಿ ಆಗ್ಬೇಕಾದ್ರೆ ಆಕಾಶದಿಂದ ಅಥವಾ ಒಂದು ದಿವಸ ನಿದ್ರೆ ಮಾಡಿ ಬೆಳಗ್ಗೆ ಎದ್ದೇಳುವಾಗ ಕುಕ್ಕೋಳಿ ಹಾಜಿ ಅದಲ್ಲ. ಅಥವಾ ಯಾರದೇ ಒಂದು ಅಬ್ದುಲ್ ಕಲಾಂ ರವರ ಚರಿತ್ರೆಯನ್ನು ನೋಡಿದ್ರು ಕೂಡ ಅಬ್ದುಲ್ ಕಲಾಂ ಒಂದು ದಿವಸ ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದೇಳುವಾಗ ರಾಷ್ಟ್ರಪತಿ ಆದದ್ದಲ್ಲ, ಹೌದಾ? ಅಲ್ಲಲ್ಲ. ಯಾರೇ ಒಬ್ರು ಸಾಧಕರಾಗಬೇಕಾದ್ರೆ, ಯಾರೇ ಒಬ್ರು ಅಚೀವರ್ಸ್ ಆಗಬೇಕಾದ್ರೆ ಅಲ್ಲಿ ಕೆಲವೊಂದು ಘಟನೆಗಳಿರ್ತದೆ, ಕೆಲವೊಂದು ಚರಿತ್ರೆಗಳಿರ್ತದೆ, ಕೆಲವೊಂದು ಪ್ರಯತ್ನಗಳಿರ್ತದೆ. ಅದಕ್ಕೆಲ್ಲದಕ್ಕೂ ಕೂಡ ಮೊದಲ ಹಂತವನ್ನಾಗಿ ನಾವು ನೋಡೋದಾದ್ರೆ ಒಂದು ಆತ್ಮವಿಶ್ವಾಸ. ಜೋರಾಗಿ ಹೇಳಿ, ಆತ್ಮವಿಶ್ವಾಸ ಇಲ್ಲದ್ರೆ ಏನು ಕೂಡ ಆಗ್ಲಿಕ್ಕೆ ಆಗುವುದಿಲ್ಲ ನಿಮ್ಮಿಂದ. ಎರಡನೇದಾಗಿ ಗುರಿ. ಹೇಳಿ, ಒಂದು ಗುರಿ ಬೇಕು, ನಮ್ಮಲ್ಲಿ ಒಂದು ಗುರಿ ಬೇಕು. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಆಕಾಶದಷ್ಟು ಕನಸು ಕಾಣಬೇಕು ನೀವು ಅಂತೇಳಿ, ಬೆಟ್ಟದಷ್ಟಾದ್ರೂ ಇಳಿರುತ್ತೆ ಅಂತೇಳಿ. ಅರ್ಥ ಆಯ್ತಾ ನಿಮಗೆ? ಆಕಾಶದಷ್ಟು ಕನಸು ಕಾಣಿ. ನಿಮಗೆ ಈ ರಂಜೆ, ಬೆಟ್ಟಂಪಾಡಿ ಇದೆಲ್ಲ ನಂದಾಗಬೇಕು ಅಂತ ಹೇಳಿ ನೀವು ಕನಸು ಕಾಣಿ. ಈ ಊರೆಲ್ಲ ನಂದಾಗಬೇಕು ಅಂತ ಹೇಳಿ ಕನಸು ಕಾಣಿ. ರಂಜದಲ್ಲಿ ಒಂದು 5 ಸೆನ್ಸ್ ಜಾಗ ಅಂತ ಹೇಳಿ ನಿಮಗೆ ಆಗ್ತದೆ. ಅರ್ಥ ಆಯ್ತಾ ನಿಮಗೆ? ಹಲೋ, ಎಸ್. ಹಾಗಾದ್ರೆ ಗುರಿ ಬೇಕು, ಆತ್ಮವಿಶ್ವಾಸ ಬೇಕು. ಮೂರನೇದಾಗಿ ಚಾಲೆಂಜ್, ಛಲ ಬೇಕು. ಏನ್ ಬೇಕು? ನಾನು ಮಾಡ್ತೀನಿ ಎನ್ನುವಂತಹ ಛಲ ಬೇಕು. ನಾನೊಂದು ಸಣ್ಣ ಘಟನೆಯನ್ನು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಅದು ನಿಮಗೆ ಜೀವನದಲ್ಲಿ ನಡೆದಂತಹ ಒಂದು ಆಶ್ಚರ್ಯಕರವಾದ ಘಟನೆ. ಅದು ನೀವು ಕರೆಕ್ಟಾಗಿ ಕೇಳಿ, ನಿಮ್ಮ ಶಬ್ದೆಯನ್ನು ಈ ಕಡೆ ತನ್ನಿ. ಓಕೆ? ಹಲೋ, ಒಮ್ಮೆ ನಿಂತ್ಕೊಳ್ಳಿ ಮಕ್ಕಳೇ. ಮಳೆ ಬರ್ತಾ ಇದೆ, ಚಳಿ. ನನ್ನ ಮಾತು ಅರ್ಥ ಆಗ್ತಾ ಇದೆಯಾ? ಒಂದು ಜೋರಾದ ಚಪ್ಪಾಳೆ ಹೊಡಿ. ಈ ಚಪ್ಪಾಳೆ ನನಗೆ ಯಾಕೆ ಬರ್ತಾ ಸ್ವಲ್ಪ ಡೌನ್ ಆಗಿ ಅದಕ್ಕೆ ಸಾಕು ನನಗೆ. ಇನ್ನು ನಿಮ್ಮ ಟೀಚರ್ಸ್ಗೆ ಒಂದು ಚಪ್ಪಾಳೆ ಹೊಡಿ ನೋಡು. ನಿಮ್ಮ ಟೀಚರ್ಸ್, ನಿಮ್ಮ ತಾಯಿಗೆ ಹೊಡಿ ನೋಡು. ಎಸ್, ಕೈ ಮೇಲೆ ಮಾಡಿ, ಕೈಗಳ ಮೇಲೆ ಮಾಡಿ, ಶೇಕ್ ಮಾಡಿ. ಎಸ್, ಓಕೆ, ಡೌನ್ ಮಾಡಿ. ನಾನು ಒಂದು ಕೂತ್ಕೊಳ್ಳಿ. ನಾನು ನಿಮಗೆ ಆ ಒಂದು ಘಟನೆಯನ್ನು ಹೇಳಬೇಕಾದ್ರೆ ನೀವು ಕೂಡ ಅದನ್ನು ಅರ್ಥೈಸಿಕೊಂಡು ನನ್ನಂತ ಗಮನ ಹರಿಸಬೇಕಾಗ್ತದೆ. ಕೇರಳ ಕೇಳಿದ್ರೆ, ಕೇರಳ ಪಕ್ಕದ ಊರಲ್ವಾ, ಪಕ್ಕದ ರಾಜ್ಯ. ಅಲ್ಲಿ ಒಬ್ಬ ಕುಟ್ಟನ್ ಮತ್ತು ಬಾಬು ಅಂತ ಹೇಳಿ ಗೆಳೆಯರಿದ್ರು. ಯಾರು ಹೇಳಿ? ಕುಟ್ಟನ್ ಮತ್ತು ಬಾಬು ಅಂತ ಹೇಳಿ ಇಬ್ರು ಗೆಳೆಯರಿದ್ರು. ಈಗ ನೀವಿರುವಾಗ ಗೆಳೆಯರಿದ್ರು, ಇಬ್ರು ಗೆಳೆಯರಿದ್ರು. ಅದರಲ್ಲಿ ಕುಟ್ಟನ್ ಶ್ರೀಮಂತನಾಗಿದ್ದ, ಬಾಬು ಬಡವನಾಗಿದ್ದ. ಬಾಬು ಅಂತ ಹೇಳಿದ್ರೆ ಹರಿಜನ ಅಥವಾ ಬಡ ಕುಟುಂಬದಿಂದ ಬಂದಂತಹ ಒಬ್ಬ ಹುಡುಗನಾಗಿದ್ದ. ಕುಟ್ಟನ್ ಅಂತ ಹೇಳುವುದು ದೊಡ್ಡ ಶ್ರೀಮಂತಿಕೆಯ ಮನೆತನದಿಂದ ಬಂದಂತಹ ಹುಡುಗನಾಗಿದ್ದ. ಎಸ್, ಹಲೋ. ಒಂದು ದಿವಸ ಕುಟ್ಟನ್ ಹತ್ರ ಬಾಬು ಹೇಳಿದ, ಕುಟ್ಟ, ನನಗೆ ನಿನ್ನ ಮನೆಗೆ ಒಮ್ಮೆ ಬರಬೇಕು ಅಂತ ಹೇಳಿದ. ಕುಟ್ಟನ್ ಹೇಳಿದ, ಬಾಬು ಹಾಗಲ್ಲ ಕಣೋ, ಯಾಕೆಂತೇಳಿ ನಿನ್ನನ್ನು ಕರ್ಕೊಂಡು ಬಂದರೆ ನನ್ನ ಮನೆಯವರು ಬೈತಾರೆ, ಆಗುವುದಿಲ್ಲ ಅಂತೇಳಿ. ಒಂದು ಪ್ಲೀಸ್ ನಿನ್ನ ಮನೆಯನ್ನು ಒಮ್ಮೆ ನೋಡಬೇಕಾ? ಆಯ್ತಪ್ಪ, ನನ್ನ ಮನೆಯವರೆಲ್ಲಾದರೂ ಮದುವೆಗೆ ಅಲ್ಲಿಗೆ ಇಲ್ಲಿಗೆ ಹೋದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಅರ್ಥ ಆಯ್ತಾ ನಿಮಗೆ? ಹಲೋ, ಜೋರಾಗಿ ಹಲೋ. ಹಾಗೆ ಕುಟ್ಟನ್ ಏನು ಮಾಡಿದ ಅಂತ ಹೇಳಿದರೆ, ಒಂದು ದಿವಸ ಮನೆಯವರು ಹೋದಾಗ, ಇದು ಕೇಳಬೇಕು ನೀವು ಘಟನೆ, ಇದು ಕಥೆ ಅಲ್ಲ, ಇದು ನಿಜವಾದ ಘಟನೆ. ಒಬ್ಬ ಸಾಧಕನ ಹಿಂದೆ ಎಷ್ಟೆಲ್ಲ ತ್ಯಾಗಗಳಿರ್ತದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಿದ್ದಾನೆ. ಮಕ್ಕಳೇ, ನೀವು ಇಲ್ಲಿ ಕುಳಿತುಕೊಂಡಿದ್ದೀರಿ, ನಾಳಿನ ದಿನಗಳಲ್ಲಿ ನೀವು ಕೂಡ ಒಂದು ಸಾಧಕರಾಗಿ ಬೆಳಿಬೇಕು. ಇವತ್ತಿನ ಸಂಡೇ ನಿಮಗೆ ವೇಸ್ಟ್ ಆಗಬಾರ್ದು, ನೀವೊಂದು ಸಾಧನೆಯ ಮೆಟ್ಟಿಲಕ್ಕೆ ಏರಬೇಕು. ಹಾಗಾದರೆ ನಾನು ಎಲ್ಲಿಗೆ ಮಾತು ನಿಲ್ಲಿಸಿದೆ? ಯಾರು?
ಅರುಣ, ಕುಟ್ಟನ್ ಬಾಬು ಮನೆಗೆ ಕರ್ಕೊಂಡು ಹೋಗುದು ಅಲ್ವಾ? ಎಸ್, ಒಂದು ದಿವಸ ಮನೆಯಲ್ಲಿ ಯಾರೂ ಇಲ್ಲ, ಬಾಬುವನ್ನು ಕುಟ್ಟ ಕರ್ಕೊಂಡು ಹೋಗ್ತಾನೆ ಶ್ರೀಮಂತನಾದ ಕುಟ್ಟನ ಮನೆಗೆ. ಬಾಬು ಆತನ ಮನೆಯ ಗೇಟಿನಲ್ಲಿ ನಿಂತ್ಕೊಂಡು ತುಂಬ ಹೊತ್ತು ಹಾಗೆಯೇ ನಿಂತ್ಕೊಂಡ. ಕುಟ್ಟನ್ ಕರೆದ, ಬಾ ಮನೆಗೆ ಅಂತೇಳಿ. ಇಲ್ಲಪ್ಪ, ನಾನು ಇಲ್ಲೇ ಜಸ್ಟ್ ನಿಂತ್ಕೊಳ್ತೀನಿ ಅಂತೇಳಿ ನಿಂತ್ಕೊಂಡ. ಆದರೆ ಈ ಬಾಬುವಿನ ಈ ನೋಟ ಎಲ್ಲಿತ್ತು ಅಂತ ಹೇಳಿದರೆ, ಕುಟ್ಟನ ಮನೆಯಲ್ಲಿದ್ದಂತಹ ನಾಯಿಯ ಗೂಡಿನಲ್ಲಿ. ಆ ನಾಯಿ ಸುಂದರವಾದ ದೊಡ್ಡ ಗಾತ್ರದ ನಾಯಿ ಒಳಗಡೆ ಇತ್ತು. ಅದರ ಹೊರಗಡೆ ಪ್ಲೇಟಲ್ಲಿ ಚಿಕನ್ ಪೀಸ್, ಕೋಳಿ ಮಾಂಸವನ್ನು ಅಲ್ಲಿಡಲಾಗಿತ್ತು. ಅದನ್ನೇ ನೋಡಿಕೊಂಡು ಈ ಬಾಬು ಗಾಬರಿಗೊಂಡ. ಮನೆಯೊಳಗೆ ಹೋದ, ಇದೇನಿದು ಹೊಸ ಪ್ರಪಂಚ, ಅರಮನೆ ಅಂತೇಳಿ ಆಶ್ಚರ್ಯಗೊಂಡ. ಹಾಗೆ ಅವನ ಮನಸ್ಸಲ್ಲಿ ಏನೋ ಬೇಸರವಾದ ರೀತಿಯಲ್ಲಿ ಅವನ ಮನೆಗೆ ಹೋದ. ಒಂದು ದಿವಸ ಟೀಚರ್ ಕ್ಲಾಸಲ್ಲಿ ಎಲ್ಲ ಮಕ್ಕಳಲ್ಲಿ ಕೇಳುವ ಹಾಗೆ, ಮಕ್ಕಳೇ ನಿಮಗೆ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಒಬ್ಬೊಬ್ಬರು ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುವಾಗ ಎಲ್ಲರ ಸರದಿ ಬಂದು ಕೊನೆಗೆ ಸರದಿ ಬಾಬುವಿನತ್ತ ಬಂದಾಗ ಬಾಬು ಎದ್ದು ನಿಂತು ಹೇಳಿದ, ಟೀಚರ್ ನನಗೆ ಕುಟ್ಟನ ಮನೆಯಲ್ಲಿರುವಂತಹ ನಾಯಿ ಆಗಬೇಕು ಟೀಚರ್ ಅಂತ ಹೇಳಿದರು. ಟೀಚರ್ ಗಾಬರಿಗೊಂಡ್ರು. ಅರೇ, ಏನು ಈ ಹುಡುಗ ಹೇಳ್ತಿದ್ದಾನೆ, ನಾನು ನಾಯಿ ಆಗಬೇಕು ಅಂತ ಹೇಳಿ. ಕೆಲವೊಂದು ವಿದ್ಯಾರ್ಥಿಗಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಫೀಸರ್ ಆಗಬೇಕು ಅಂತ ಹೇಳುವಾಗ, ಹೇ ಕುಟ್ಟನ ಮನೆಯ ನಾಯಿ ಆಗಬೇಕು ಅಂತ ಹೇಳುವಾಗ ಟೀಚರು ಕೂಡ ಒಮ್ಮೆ ಅಲ್ಲಿಂದ ಕೂತ್ಕೊಂಡಲ್ಲೇ ಕಣ್ಣೀರಿಟ್ರು. ಯಾಕೆ ಹಾಗೆ ಹೇಳ್ತಿದ್ಯಪ್ಪ, ಬಾ ಇಲ್ಲಿ ಅಂತೇಳಿ ಕರೆದ್ರು. ನಂತರ ಕ್ಲಾಸ್ ಕಳೆದ ನಂತರ ಟೀಚರ್, ಒಳ್ಳೆ ಟೀಚರ್, ನಿಮ್ಮ ಇಲ್ಲಿ ಕೂತ್ಕೊಂಡಿರುವಂತಹ ಒಳ್ಳೆಯ ಭಾವನೆ ಇರುವ ಟೀಚರ್ ಕರೆದುಕೊಂಡ್ರು. ಮಗ, ಯಾಕಪ್ಪ ನೀನು ಹೇಳಿದಾಗಲೇ ನನ್ನ ಹೃದಯ ಒಂದು ಸ್ಥಗಿತಗೊಳ್ಳುವ ರೀತಿಯಲ್ಲಿ ನನ್ನ ಕಣ್ಣುಗಳೆಲ್ಲವೂ ತುಂಬಿಕೊಂಡವು. ಯಾಕೆ ಮಗು, ನೀನೊಂದು ನಾಯಿ ಆಗಬೇಕು ಅಂತ ಹೇಳಿದ. ಟೀಚರ್, ನಾನು ಬಡವ, ನಮ್ಮ ಮನೆಯಲ್ಲಿ ಒಪ್ಪತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲ. ನನಗೆ ಈಗ ಪ್ರಾಯ 8 ದಾಟಿದೆ, 9ರ ಪ್ರಾಯದಲ್ಲಿದ್ದೇನೆ ಟೀಚರ್. ಇದುವರೆಗೂ ಕೂಡ ಒಂದೇ ಒಂದು ತುಂಡು ಕೋಳಿ ಮಾಂಸವನ್ನು ತಿಂದಿಲ್ಲ ಟೀಚರ್. ಆದರೆ ಆ ಬಾಬುವಿನ ಮನೆಯಲ್ಲಿರುವ ನಾಯಿ ದೊಡ್ಡ ದೊಡ್ಡ ಲೆಗ್ ಪೀಸ್ಗಳನ್ನು ನಾನು ಜೀವಂತವಾಗಿ ಅಲ್ಲಿ ನೋಡಿದೆ. ಆ ನಾಯಿಗೆ ಸಿಗೋ ಕೋಳಿ ಮಾಂಸವಾದರೂ ನನಗೆ ಸಿಗ್ಬೋದಲ್ವಾ, ಅದಕ್ಕೋಸ್ಕರ ನನಗೆ ಆ ನಾಯಿ ಆಗಬೇಕು ಅಂತೇಳಿ ಬಾಬು ಹೇಳಿದಾಗ ಟೀಚರ್ ಕಣ್ಣೀರಿಟ್ರು. ಆ ನಂತರ ಟೀಚರ್ ಹೇಳಿದರು, ನನ್ನ ಸಂಬಳದಿಂದ ಒಂದು ಅಂಶವನ್ನು ನಾನು ಬಾಬುವಿಗಾಗಿ ಸೀಮಿತಗೊಳಿಸ್ತೇನೆ. ಆ ಬಾಬುವನ್ನು ನನಗೆ ಒಂದು ಸಾಧಕನಾಗಿ ಪ್ರೇರೇಪಿಸಬೇಕು. ಬಾಬು, ನೀನು ಹೆದರಬೇಡ ಮಗ, ನೀನು ಕುಟ್ಟನಿಗಿಂತಲೂ ದೊಡ್ಡ ಸಾಧಕ, ದೊಡ್ಡ ಶ್ರೀಮಂತನಾಗಿ, ದೊಡ್ಡ ಸಾಧಕನಾಗಿ ನೀ ಮೆರೀತಿಯ, ನಿನ್ನ ಜೊತೆಗೆ ನಾನಿರ್ತೇನೆ ಅಂತೇಳಿ ಟೀಚರ್ ಬಾಬುವನ್ನು ಕಲಿಸಿಕೊಟ್ರು. ನೀವು ನಂಬಲಿಕ್ಕೇ ಇಲ್ಲ. ನಂತರ ಎಜುಕೇಷನ್ ಮಟ್ಟದ ಹಂತ ತಲುಪಿ ಕೊನೆಗೆ ಅದೇ ಬಾಬು ಅಂತ ಹೇಳುವಂತಹ ಆ ಹುಡುಗ ವಿದ್ಯಾಭ್ಯಾಸವನ್ನು ಗಳಿಸಿ ನಂತರ ಲಂಡನ್ ಯೂನಿವರ್ಸಿಟಿಗೆ ಕಳಿಸಿದರು. ಹಲವು ಸ್ಕಾಲರ್ಶಿಪ್ ಮೂಲಕ ನಂತರ ದೊಡ್ಡ ವಿದ್ಯಾಭ್ಯಾಸವನ್ನು ಕಲಿಸಿ ನಂತರ ಲಂಡನ್ ಯೂನಿವರ್ಸಿಟಿಯಿಂದ ವಿದ್ಯಾಭ್ಯಾಸವನ್ನು ಕಲಿತುಕೊಂಡು ಹೊರಗಡೆ ಬರುವಾಗ ಅಲ್ಲಿಯ ಪ್ರೊಫೆಸರ್ ಇವನ ಬಾಬುವಿನ ಕೈಯಲ್ಲಿ ಒಂದು ಲೆಟ್ರ್ ಕೊಟ್ಟರು. ಇದನ್ನು ನೀನು ಸುಮ್ಮನೆ ಈ ಲೆಟ್ರನ್ನು ನೀನು ಹೋಗಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ಜವಾಹರ್ಲಾಲ್ ನೆಹರು ಹೆಸರು ಕೇಳಿದಿರಲ್ವಾ? ಹಾಗಾದರೆ ಈ ಘಟನೆ ನೈಜವಾದ ಘಟನೆಯಾಗಿರ್ತದೆ. ಜವಾಹರ್ಲಾಲ್ ನೆಹರೂರವರ ಕೈಯಲ್ಲಿ ಬಾಬು ನೀನು ಹೋಗಿ ಈ ಲೆಟ್ರನ್ನು ಕೊಡಬೇಕು ಅಂತ ಹೇಳಿದರು. ಹೇಗೋ ಪ್ರಧಾನಮಂತ್ರಿಯನ್ನು ಭೇಟಿಯಾಗಲಿಕ್ಕೆ ಆ ಹುಡುಗನಿಂದ ಸಾಧ್ಯವಾಗಲಿಲ್ಲ. ಪ್ರಧಾನಮಂತ್ರಿಯ ಕಾರ್ಯದರ್ಶಿಗಳಿಗೆ ಹೋಗಿ ಅವತ್ತು ಲಂಡನ್ನ ಯೂನಿವರ್ಸಿಟಿಯ ಪ್ರೊಫೆಸರ್ ಕೊಟ್ಟರ ಲೆಟ್ರನ್ನು ಕೊಟ್ಟರು. ಆ ಪ್ರಧಾನಮಂತ್ರಿ ಕೊಟ್ಟ ಲೆಟ್ರಲ್ಲಿ ಹೀಗೆ ಬರೆದಿತ್ತು, ಈ ಬಾಬು ಎನ್ನುವಂತಹ, ಬಾಬುವಿನ ಹೆಸರು ಬೇರೆ ಇದೆ, ಈ ಹುಡುಗ ಸಾಧಾರಣ ಹುಡುಗನಲ್ಲ. ಇಲ್ಲಿಂದ ವಿದ್ಯಾಭ್ಯಾಸವನ್ನು ಕಲಿಸಿದಂತಹ ಈ ವಿದ್ಯಾರ್ಥಿಯನ್ನು ನಿಮ್ಮ ದೇಶದ ಯಾವುದೋ ಒಂದು ಶಾಲೆಯಲ್ಲಿ ಪ್ರಿನ್ಸಿಪಾಲರ್ ಆಗಿ ಮಾಡಬೇಡಿ, ಬದಲಾಗಿ ಈತನನ್ನು ನೀವು ದೇಶಕ್ಕಾಗಿ ಬಳಸಿ ಅಂತೇಳಿ ಆ ಪತ್ರದಲ್ಲಿತ್ತು. ನೆಹರು ಒಂದು ನೋಟವನ್ನು ಇಟ್ಟುಕೊಂಡ್ರು. ನಂತರದ ದಿನಗಳಲ್ಲಿ ನೆಹರೂರವರ ನೇತೃತ್ವದಲ್ಲಿ ಲಂಡನಿನ ಅಂಬಾಸಿಡರ್ ಆಗಿ ಈ ಹುಡುಗ ಹೋದ. ನಂತರದಲ್ಲಿ ಕೇರಳದಲ್ಲಿ ಹೇಳಿದ್ರು, ನಮ್ಮ ಅಭಿಮಾನವಾಗಿರುವಂತಹ ಈ ಬಾಬುವನ್ನು ಮತ್ತೆ ಕೇರಳಕ್ಕೆ ತರಬೇಕು ಅಂತೇಳಿ MP ಇಲೆಕ್ಷನ್ ಅಲ್ಲಿ ನಿಂತರು, ಪಾರ್ಲಿಮೆಂಟಿನ ಮೆಂಬರ್ ಆದರು. ನಂತರದ ದಿನಗಳಲ್ಲಿ ಒಂದು ಪತ್ರಿಕೆಯಲ್ಲಿ, ಎಲ್ಲ ಪತ್ರಿಕೆಯಲ್ಲಿಯೂ ಕೂಡ ಈ ಬಾಬುವಿನ ಫೋಟೋ ಬರ್ತದೆ. ಈ ಕೇರಳದ ಮಣ್ಣಿನ ಮಗುವಾಗಿ ಬೆಳೆದಂತಹ ಈ ಬಾಬು ಎನ್ನುವಂತಹ ಮಗು ಮತ್ತೆ ಯಾರಾದರೂ ಅಂತ ಹೇಳಿದರೆ ಭಾರತದ ರಾಷ್ಟ್ರಪತಿಯಾಗಿ KR ನಾರಾಯಣನ್ ಎನ್ನುವಂತಹ ಅದ್ವಿತೀಯ ನಾಯಕನಾಗಿ ಹೊರಹೊಮ್ಮಿದ್ರು. ಯಾರು? ಈ ಪುಟ್ಟ ಬಾಬು ಅಂತ ಹೇಳುವಂತಹ ಹುಡುಗ. ನಿಮ್ಗೆ ಅರ್ಥ ಆಯ್ತಾ? ಹಲೋ,
ಹಾಗಾದರೆ ನೋಡಿ, ಒಬ್ಬ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದರ ಹಿಂದೆ ಪ್ರೇರಣೆಯನ್ನು ಕೊಟ್ಟರೆ ಆ ಮಗು ಎಷ್ಟರ ಮಟ್ಟಕ್ಕೆ ಬೆಳೆಯುತ್ತದೆ ಅಂತೇಳಿ. ಶ್ರೀಮಂತನಾಗಬೇಕು ಅಂತೇಳಿ ಇಲ್ಲ. ಕೆಲವರಿಗಿದೆ, ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದೇನೆ, ನನ್ನ ನೆರೆಹೊರೆಯವರು ಇಂಗ್ಲೀಷ್ ಮೀಡಿಯಂದಲ್ಲಿ ಕಲಿತಾ ಇದ್ದಾರೆ ಅಂತೇಳಿ. ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳೇ ಇವತ್ತು ಕೂಡ ಮೇಧಾವಿಗಳಾಗಿ, ಚಿಂತಕರಾಗಿ, ಸಾಧಕರಾಗಿ, ಯಶಸ್ವಿ ಉದ್ಯಮಿಗಳಾಗಿ. ಇವತ್ತು ಕುಕ್ಕೋಳಿ ಮಹಮ್ಮದ್ ಹಾಜಿಯವರು ವಿದೇಶದಲ್ಲಿ ಬೇಕಾದಷ್ಟು ಬಿಸ್ನೆಸ್ಗಳಿವೆ, ಬೇಕಾದಷ್ಟು ಸಹಾಯಗಳನ್ನು ಮಾಡ್ತಾ ಇದ್ದಾರೆ, ಸೂರಿಲ್ಲದವರಿಗೆ ಆಸರೆಯನ್ನು ಮಾಡ್ತಾ ಇದ್ದಾರೆ. ಇವರು ಕಲಿತ ಶಾಲೆ ಯಾವುದು ಅಂತ ಕೇಳಿ, ಸರ್ಕಾರಿ ಶಾಲೆ. ನಾನು ದೊಡ್ಡ ಸಾಧಕನಲ್ಲ, ಆದರೆ ನನ್ನ ಜೀವನದಲ್ಲಿ ಕಡಿಮೆ ಅಂದರೂ ಕೂಡ ಒಂದು 40-50ರಷ್ಟು ದೇವಸ್ಥಾನ, ನಾನು ಮುಸ್ಲಿಂ ಆದರೆ ಒಂದು ದೇವಸ್ಥಾನದಲ್ಲಿ ಹೋಗಿ ಸೌಹಾರ್ದ ಭಾಷಣೆಯನ್ನು ಮಾಡಿದರೆ ಅದು ನನ್ನ ಸಾಧನೆ. ನಾನು ಕೂಡ ಕಲಿತದ್ದು ಸರ್ಕಾರಿ ಶಾಲೆಯಲ್ಲಿ. ಪ್ರತಿಯೊಬ್ಬರನ್ನು ಕೂಡ ಸಾಧನೆಯ ಮೆಟ್ಟಿಲೇರಿದ ಪ್ರತಿಯೊಬ್ಬರನ್ನು ನೋಡಿದರೂ ಕೂಡ ಸಂಸ್ಕೃತಿ ಮತ್ತು ಇಂಗ್ಲೀಷ್ ಮೀಡಿಯಂ ಅವರನ್ನು ದೂರುವುದಲ್ಲ, ಇಂಗ್ಲೀಷ್ ಮೀಡಿಯಂದಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ. ಆದರೆ ಪರಂಪರಾಗತ ಬಂದಂತಹ ಕನ್ನಡ ಮಾಧ್ಯಮ ಶಾಲೆಯಿಂದ ಕಲಿತವರೆಲ್ಲರೂ ಕೂಡ ಸಾಧಕರಾಗಿದ್ದಾರೆ. ನೀವು ಕೂಡ ಸಾಧಕರಾಗಬೇಕು. ಹಲೋ, ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತೇನೆ. ಏನಂತ ಹೇಳಿದರೆ, ನಮ್ಮ ಆಲೋಚನೆಗಳು ಮತ್ತು ನಾವು ಮಾಡುವಂತಹ ಮಾತುಗಳು ಕೂಡ ಅದು ಪ್ರವೃತ್ತಿಯಲ್ಲಿ ಒಂದೇ ರೀತಿಯಲ್ಲಿ ತುಲನೆಯಾಗಬೇಕು. ಈಗ ನಾನು ನಿಮ್ಮ ಹತ್ರ ಹೇಳ್ತೇನೆ, ನಾನು ಹೇಳಿದಾಗೆ ನೀವು ಮಾಡಬೇಕು. ನಾನು ತುಂಬ ಹೇಳುವುದಲ್ಲ, ಆದರೆ ನೀವೆಲ್ಲರೂ ಕೂಡ ನಿಮ್ಮ ಕೈಯನ್ನು ತಲೆಯ ಮೇಲೆ ಇಟ್ಕೊಳ್ಳಿ, ತಲೆಯ ಮೇಲೆ ಇಟ್ಕೊಳ್ಳಿ. ಎಸ್, ನಿಮ್ಮ ಕೈಯನ್ನು ನೆತ್ತಿ ಮೇಲೆ ಇಟ್ಕೊಳ್ಳಿ. ಅದೇ ಕೈಯನ್ನು ಕೆಳಗೆ ಮಾಡಿ. ಓಕೆ, ಹಾಗೆ ಇಟ್ಕೊಳ್ಳಿ. ಎಸ್, ನಿಮ್ಮ ಕೈಯನ್ನು ಮುಖದ ಮೇಲೆ ಇಟ್ಕೊಳ್ಳಿ. ನೋಡಿ, ನಿಮ್ಮನ್ನು ನೀವು ನೋಡಿ. ಇದು ಮುಖವಾ? ಇದು ಯಾವಾಗ ಮುಖ ಆಯಿತು? ನಾನೇನು ಜಾಸ್ತಿ ಹೇಳಲಿಲ್ಲ. ಎಲ್ಲರೂ ಕೂಡ ಒಬ್ಬರು ಮಾತ್ರ ಈಗ ಇಟ್ಕೊಂಡ್ರು, ಇಬ್ಬರು ಮಾತ್ರ ಮುಖದಲ್ಲಿ ಇಟ್ಕೊಂಡ್ರು, ಎಲ್ಲರೂ ಕೂಡ ಭುಜದಲ್ಲಿ ಇಟ್ಕೊಂಡ್ರು. ಭುಜ ಯಾವತ್ತು ಮುಖ ಆಯಿತು? ನಾವಿಷ್ಟೇ. ನಾನಿಂದ 2-3 ಸಾರಿ ಹೇಳಿದರೆ ನೀವು ಮತ್ತೆ ಸರಿ ಮಾಡ್ತೀರಿ. ಆದರೆ ನಾವು ಯಾವುದನ್ನು ಕೂಡ ಆಲೋಚನೆ ಮಾಡುವುದಿಲ್ಲ. ಏನೋ ಆಗ್ತದೆ ಅದನ್ನು ನೋಡ್ತೀವಿ. ಯಾವ ಕೆಲಸವನ್ನು ನೀವು ಆಲೋಚನೆ ಮಾಡಿ ನಿರ್ವಹಿಸುವುದಿಲ್ವೋ ಅಲ್ಲಿಯ ತನಕ ನೀವು ವಿಜಯ ಆಗುವುದೇ ಇಲ್ಲ. ಹಾಗೆ ಇಲ್ಲಿ ಜೀವನ ಅಂತ ಹೇಳುವುದೇ ಹಾಗೆ. ನೀವೀಗ ನಿಮಗೆ ಬೇರೆ ಏನು ಹುದ್ದೆ ಇಲ್ಲ, ನಿಮಗೇನು ಡ್ರೀಮ್ ಇಲ್ಲ. ನಿಮ್ಮ ಡ್ರೀಮ್, ಈಗ ಇರುವ ಡ್ರೀಮ್ ಏನು ಅಂತ ಹೇಳಿದರೆ, ನೀವು ಶಾಲೆಯಲ್ಲಿ ಕಲಿತಿದ್ದೀರಿ, ಶಾಲೆಯಲ್ಲಿ ಕಲಿಯುವಾಗ ಒಳ್ಳೆ ಎಕ್ಸಾಮಲ್ಲಿ ರಿಸಲ್ಟ್ ಪಡಿಬೇಕು, ಮಾತ್ರವಲ್ಲ ಶಾಲೆಯಲ್ಲಿ ಶಿಸ್ತಿನ ವಿದ್ಯಾರ್ಥಿ ಆಗಬೇಕು. ನಾಳೆ ಹೊರಗೆ ಹೋಗುವಾಗ ಟೀಚರ್ ಇವತ್ತು ಕೂಡ ನಮ್ಮನ್ನು ನೆನಪಿಸಬೇಕು. ನಾನು ಹೆಮ್ಮೆಯಿಂದ ಹೇಳ್ತೇನೆ, ನನ್ನ ಊರಲ್ಲಿ ಬಾಳಿಲದಲ್ಲಿ, ನಾನು ಬಾಳಿಲಕ್ಕೆ ಹೋಗೋದು ಕಡಿಮೆ, ನಿನ್ನ ಬಾಳಿಲದಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇತ್ತು. ಎಲ್ಲ ಟೀಚರ್ಸ್ ಕೂಡ ಬಂದಿದ್ದರು. ನನಗೆ ಅವತ್ತು PT ಮಾಸ್ಟ್ರು, ನನಗೆ ಇವತ್ತು ಅವರು ಅಲ್ಲಿ HM ಆಗಿದ್ದಾರೆ ಬಾಳಿಲ ಶಾಲೆಯಲ್ಲಿ. ಅವರು ಏನೋ ಸ್ವಲ್ಪ ನನ್ನನ್ನು ನೋಡಿದಾಗಲಿ, ತುಂಬ ವರ್ಷ ಆಯಿತು, ಒಂದು 10 ವರ್ಷ ಆಯಿತು ಅಂತ ಕಾಣ್ತದೆ ನನಗೆ ನೋಡದೆ. ಅವರು ನನ್ನನ್ನು ತಪ್ಪಿ ಹಿಡ್ಕೊಂಡು ಹೇಳಿದರು, ನನ್ನ ಶಿಷ್ಯ ಕಣೋ ನೀನು, ನನಗೆ ಅಭಿಮಾನ ಇದೆ ಕಣೋ ಅಂತ ಹೇಳಿ ಆ ಮಾಸ್ಟರ್ ಹೇಳಿದರು. ನಾನು ಆಗ ಮಾಸ್ಟರ್ ಹೇಳಿದೆ, ಸರ್ ನೀವು ಅವತ್ತು ನನಗೆ ಕುಟ್ಟಿ ಆಗ್ತಾ ಇದ್ರು, ಆ ಕುಟ್ಟಿಯ ನೋವು ಇವತ್ತು ಕೂಡ ನನಗೆ ನೆನಪಾಗಿದೆ, ಆ ಕುಟ್ಟಿಯ ಕಾರಣದಿಂದ ನಾನು ಬೆಳೆದಿದ್ದೇನೆ ಅಂತ ಹೇಳಿದೆ. ಮಾಸ್ಟರ್ ನೆಗಾಡಿದ್ರು. ಇವತ್ತು ನೋಡೋ ಟೀಚರ್ ಒಂದು ಕುಟ್ಟಿ ಹಾಕಲಿ, ನೀವು ಅದನ್ನು ಮನೆಯಲ್ಲಿ ಹೋಗೋದು ಹೇಳೋದೇ ಬೇರೆ. ಕುಟ್ಟಿ ಹಾಕಿದ್ದು ಮಾತ್ರ, ನಿಮ್ಮ ಕೂದಲನ್ನು ಹೇಳಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ನೀವು ಹೇಳ್ತೀರಿ. ಅದಕ್ಕೆ 2 ಮಸಾಲವನ್ನು ಸೇರಿಸಿಕೊಂಡು ಟೀಚರ್ ಹತ್ರ ಬರ್ದು, ನನ್ನ ಮಗನಿಗೆ ಯಾಕೆ ಹೊಡೆದ್ರಿ ಅಂತೇಳಿ. ಅಷ್ಟೇ. ನಮಗೆ ಎಲ್ಲಿಯ ತನಕ ಅಂತ ಹೇಳಿದರೆ, ಒಂದು ಟೀಚರ್ಸ್, ಶಾಲೆಯಲ್ಲಿ ಕಲಿಸುವಂಥ ಟೀಚರ್ಸ್ ನಿಮ್ಮ ಬೆನ್ನಿಗೆ ಹೊಡೆದ್ರೆ ಆ ಹೊಡೆತ ಎಲ್ಲಿಯ ತನಕ ಇರುತ್ತೆ ಅಂತ ಹೇಳಿದರೆ, ನಾಳೆ ಅದು ನಿಮ್ಮ ಈ ದುನಿಯಾದಲ್ಲಿ ನೀವೇನು ಯಶಸ್ವಿಗೊಳಿಸ್ತೀರಿ ಅದರ ಹಿಂದಿನ ರಹಸ್ಯ ಕೀ ಪಾಯಿಂಟು ಕೂಡ ಪೆಟ್ಟಾಗಿರ್ತದೆ ಅಂತೇಳಿ. ನಿಮ್ಗೆ ಅರ್ಥ ಆಯ್ತಾ? ಹಲೋ. ಹಾಗಾದರೆ ಕೆಲವೊಂದು ಪೆಟ್ಟುಗಳು ಕೂಡ ಬೇಕು. ಟೀಚರ್ ನನಗೆ ಏನಾದರೂ ತಪ್ಪು ಮಾಡಿದರೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶಗಳನ್ನು ಟೀಚರ್ಸ್ ಮಾಡಿಕೊಡ್ಬೇಕು. ಆ ಅವಕಾಶಕ್ಕೆ ನೀವು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಅದು ಅದಕ್ಕಾಗಿ ಹೇಳೋದು, ಒಂದು ಶಿಸ್ತು, ಒಂದು ಸಿಸ್ಟಮ್ಯಾಟಿಕ್. ನಾನು ಬದಲಾಗಬೇಕು. ಎಸ್, ನೀವೊಂದು ನಿಮ್ಮ ಮನಸ್ಸಿನೊಳಗೆ ನೀವು ಜೋರಾಗಿ ಹೇಳಿ, ಇಷ್ಟೇ ನಮ್ಮ ಲೈಫಲ್ಲಿ ನಾವು ಮಾಡಬೇಕಾದ ಕೆಲಸ ಇಷ್ಟೇ. ನಾನು ಯಾರು? ಒಮ್ಮೆ ಎದ್ದು ನಿಂತ್ಕೊ. ನೀನು ಯಾರು? ದೀಪಕ್ ನಿನ್ನ ಹೆಸರು. ನೀನು ಯಾರು? ಗೊತ್ತಿಲ್ಲ? ಒಮ್ಮೆ ನೀನು ಎದ್ದು ನಿಂತ್ಕೊಮ್ಮೆ. ಹಾಂ, ನೀನು. ಎಸ್, ನೀನು ಯಾರು? ಕೇಳಿಸ್ತಾ ಇಲ್ಲ? ಸ್ಟೂಡೆಂಟ್.
ಎಸ್, ನಿಮ್ಮಲ್ಲಿ ಕೂತ್ಕೋ. ಅಲ್ಲ, ಎಲ್ಲರೂ ನಿಂತ್ಕೊಳ್ಳಿ ಒಮ್ಮೆ. ನಾನು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಸರ್, ಟೈಮ್ ಇದೆ? ಎಷ್ಟು ಟೈಮ್ ಇದೆ? ಉಂಟಲ್ಲ? ಸ್ವಲ್ಪ ಸಮಯ ಇದೆ. ಎಸ್, ನಾನೊಂದು ಈ ಪ್ರಶ್ನೆಗಳನ್ನು ಇಟ್ಟುಕೊಂಡು ನೀವು ಮುಂದುವರಿಯುವುದಾದರೆ ನಾನು ಪಕ್ಕ ಹೇಳ್ತೀನಿ, ನೀವು ದೊಡ್ಡ ಅಚೀವರ್ಸ್ ಆಗ್ತೀರಿ. ನಾನು ಅದನ್ನು ಮುಂದುವರಿಸ್ತೇನೆ. ನೀವು ನಿಮ್ಮ ಎದೆಗೆ ಕೈ ಇಟ್ಕೊಳ್ಳಿ. ಎಸ್, ಜೋರಾಗಿ ಹೇಳಿ, ನಾನು ಯಾರು? ಜೋರಾಗಿ ಹೇಳಿ, ನಾನು ಯಾರು? ಜೋರಾಗಿ, ನಾನು ಯಾರು? ನಾನು ಯಾತಕ್ಕಾಗಿ ಬಂದಿದ್ದೇನೆ? ಜೋರಾಗಿ, ನಾನು ಯಾತಕ್ಕಾಗಿ ಬಂದಿದ್ದೇನೆ? ನಾನು ಏನು ಮಾಡುತ್ತಿದ್ದೇನೆ? ನಾನು ಏನು ಮಾಡುತ್ತಿದ್ದೇನೆ? ನಾನು ಹೋಗುವುದಾದರೂ ಎಲ್ಲಿಗೆ? ಜೋರಾಗಿ ಹೇಳಿ, ನಾನು ಯಾರು? ನಾನು ಯಾರು? ನಾನೇನು ಮಾಡುತ್ತಿದ್ದೇನೆ? ನಾನು ಎಲ್ಲಿಗೆ ಹೋಗಬೇಕು? ಓಕೆ, ಕೂತ್ಕೊಳ್ಳಿ. ಮಳೆಯೂ ಕೂಡ ಬಂತು. ನೀವು ಬನ್ನಿ, ಕೂತ್ಕೊಳ್ಳಿ. ಎಲ್ಲಿ? ನಾನು ಯಾರು ಅಲ್ವಾ? ನಾನೊಬ್ಬ ಹುಡುಗನ ಹತ್ರ ಕೇಳಿದೆ. ಕೇಳಿಸ್ತಾ ಇದೆಯಾ? ಮಳೆ ಜೋರಾಗಿ ಬರ್ತಾ ಇದೆ. ಹುಡುಗನನ್ನು ಕರೆದೆ. ನೀನು ಯಾರಪ್ಪ? ನಾನು ಮಹೇಶ್. ಅಲ್ಲಪ್ಪ, ನಿನ್ನ ಹೆಸರು ಮಹೇಶ್ ಆಗಿದೆ, ನೀನು ಯಾರು? ಅದು ನನ್ನ ಹತ್ರ ಕೇಳೋದು ಯಾಕೆ? ನನ್ನ ಅಪ್ಪ ಅಮ್ಮನ ಹತ್ರ ಕೇಳಿ, ಅವರೆಲ್ಲ ಏರಿಸುದು, ನನಗೆ ಗೊತ್ತಿಲ್ಲ ಅಂತೇಳಿ. ಉತ್ತರ ಸರಿ. ನಾವು ಯಾರು ನಮ್ಗೆ ಗೊತ್ತಿಲ್ಲ. ನಾವು ಹುಟ್ಟಿ ಬಂದಿದ್ದೇವೆ ಅಷ್ಟೇ. ಯಾಕೆ ಬಂದಿದ್ದೇವೆ? ಕ್ವಶ್ಚನ್ ಅಲ್ಲಿರೋದು, ಯಾಕೆ ಬಂದಿದ್ದೇವೆ? ಬದುಕಲು ಬಂದಿದ್ದೇವೆ ಅಲ್ವಾ? ಜೀವಿಸಲು ಬಂದಿದ್ದೇವೆ ಅಲ್ವಾ? ನಾವು ಮಾಡಬೇಕಾಗಿರುವುದೇನು? ನಾವು ಈಗ ಮಾಡಬೇಕಾದದ್ದು ತುಂಬ ಇದೆ. ಆದರೆ ಈಗ ನೀವು ಮಾಡಬೇಕಾದದ್ದು ಶಾಲೆಯಲ್ಲಿ ಚೆನ್ನಾಗಿ ಕಲಿಬೇಕು ಅಷ್ಟೇ. ನಾವು ಎಲ್ಲಿಗೆ ಹೋಗ್ಲಿಕ್ಕಿರೋದು ಗ್ಯಾರಂಟಿ ಅಲ್ವಾ? ನಾನು ಹೇಳ್ತೇನೆ, ನಾನು ನಿಮ್ಮ ಹತ್ರ ಹೇಳಿರ್ಬೋದು. ಒಂದು ಹುಡುಗನನ್ನು ಕರೆದುಕೊಂಡು ಹೇಳಿದೆ, ನಿನಗೆ ಏನು ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತೇಳಿ. ಸರ್, ನನಗೆ ಡಾಕ್ಟರ್ ಆಗಬೇಕು. ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಮಳೆಯ ಶಬ್ದ ಜೋರಾಗಿ ಕೇಳ್ತಾ ಇದೆ. ಹಲೋ ಹಲೋ. ಆ ಹುಡುಗನ ಹತ್ರ ಕೇಳಿದೆ, ಹುಡುಗ ನಿನಗೆ ಜೀವನದಲ್ಲಿ ಏನಾಗಬೇಕು ಅಂತೇಳಿ. ಸರ್, ನನಗೆ ಡಾಕ್ಟರ್ ಆಗಬೇಕು ಅಂತೇಳಿ. ಎಸ್, ವೆರಿ ಗುಡ್ ವೆರಿ ಗುಡ್. ಆಮೇಲೆ ನನಗೆ ಮದುವೆ ಆಗಬೇಕು. ಎಸ್, ವೆರಿ ಗುಡ್ ವೆರಿ ಗುಡ್. ಆಮೇಲೆ ಮಕ್ಕಳು ಮಾಡಬೇಕು. ಎಸ್, ಓಕೆ, ವೆರಿ ಗುಡ್ ವೆರಿ ಗುಡ್. ಆಮೇಲೆ ಮಕ್ಕಳನ್ನು ಮದುವೆ ಮಾಡಿಸ್ಬೇಕು. ಎಸ್, ವೆರಿ ಗುಡ್ ವೆರಿ ಗುಡ್. ಆಮೇಲೆ ಮಕ್ಕಳನ್ನು ಓದಿಸಿ ಅವರನ್ನು ಇಂಜಿನಿಯರ್ ಡಾಕ್ಟರ್ ಮಾಡಬೇಕು. ಎಸ್, ಓಕೆ, ವೆರಿ ಗುಡ್. ಆಮೇಲೆ ಸಾಯ್ಬೇಕು. ಇಷ್ಟೆಲ್ಲ ಮಾಡಿ ಕೊನೆಗೆ ಇದು ಸಾಯೋದಕ್ಕೋಸ್ಕರ ಇಷ್ಟು ತ್ಯಾಗ ಮಾಡೋದು ಅಂತ ಕೇಳಿದೆ. ಆಯಿತು. ಆಮೇಲೆ ನಾನು ಪ್ರಶ್ನೆಯನ್ನು ಕೇಳಿದೆ, ಓಕೆ, ನೀನು ಡಾಕ್ಟರ್ ಆಗ್ತೀನಿ ಅಂತೇಳಿ ನಿನಗೆ ವಿಶ್ವಾಸ ಇದೆಯಾ? ಇಲ್ಲ. ಯಾಕೆ ಹುಡುಗ? ಸರ್, ನಾನು SLCಯಲ್ಲಿ ಮಾರ್ಕ್ಸ್ ಕಡಿಮೆ ಆದರೆ ನನ್ನ ವಿಷಯ ಬೇರೆ ಸಬ್ಜೆಕ್ಟಿಗೆ BCom ತಗೊಂಡ್ರೆ ನನ್ನ ಡಾಕ್ಟ್ರಿಗೆ ಹೋಯ್ತು. ಎಸ್, ಓಕೆ. ನಿನಗೆ ಮದುವೆ ಆಗ್ತಂತೇಳಿ ಗ್ಯಾರಂಟಿ ಇದೆಯಾ? ಡೌಟು ಸರ್. ಯಾಕೆ? ನಂದು ಲವ್ ಫೇಲರ್ ಆದರೆ ನಾನು ಒಂದು ಕಡೆ ಬಾಕಿ ಆಗ್ಬೋದು ಮದುವೆ ಆಗದೆ ಅಂತೇಳಿ. ಎಸ್, ಮದುವೆ ಆಯಿತು ಅಂತೇಳಿ ತಿಳ್ಕೊಳ್ಳೋ, ಮಕ್ಕಳಾಗ್ತಾರ? ಗ್ಯಾರಂಟಿ ಇದೆಯಾ? ಇಲ್ಲ ಸರ್, ನನಗೆ ಅದರಲ್ಲಿ ಗ್ಯಾರಂಟಿ ಇಲ್ಲ. ಯಾಕೆ? ನನ್ನ ಅಣ್ಣನಿಗೆ ಮಕ್ಕಳಾಗಲಿಲ್ಲ ಅಂತೇಳಿ. ಮತ್ತೆ ನಿನಗೆ ಗ್ಯಾರಂಟಿ ಇರೋದು ಯಾವುದಪ್ಪ? ಸರಿ, ನೀನು ಮರಣ ಹೊಂದುತ್ತಿ ಅಂತೇಳಿ ನಿನಗೆ ಗ್ಯಾರಂಟಿ ಇದೆಯಾ? ಎಸ್ ಸರ್, ಅದು ಗ್ಯಾರಂಟಿ ಇದೆ ಅಂತೇಳಿ. ಹಾಗಾದರೆ ನಾನು ಕೇಳಿದೆ, ಮರಣ ಎಂಬುದು ಗ್ಯಾರಂಟಿ ಇರುವ ಸರ್ಟಿಫಿಕೇಟ್ ಇಟ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡಬೇಕಾ? ಮನೆಯಲ್ಲಿ ಹೋಗಿ ಕೂತ್ಕೊಳ್ಬೋದಲ್ಲ, ಮರಣ ಗ್ಯಾರಂಟಿ ಅಲ್ವಾ? ಆದರೆ ಜೀವನದಲ್ಲಿ ಮರಣ ಎಂಬ ಸರ್ಟಿಫಿಕೇಟನ್ನು ಕೈಯಲ್ಲಿ ಹಿಡಿದುಕೊಂಡೇ ನೆನಪಿಸಿಕೊಂಡೇ ನಾವು ಸಮಾಜಕ್ಕೆ ರಂಗಕ್ಕಿಳಿಯಬೇಕು. ಆಗ ಮಾತ್ರ ಒಬ್ಬ ಮನುಷ್ಯನಾಗಿ ಬದುಕೊಳ್ಳಿಕ್ಕೆ ಸಾಧ್ಯ. ನನಗೆ ನನ್ನ ಸಮೀಪವೇ ಮರಣವಿದೆ, ಆದರೆ ಆ ಮರಣದ ನಂತರವೂ ಕೂಡ ನನ್ನನ್ನು ನೆನಪಿಸುವಂಥವರಾಗಬೇಕು ನಾನು. ಅದಕ್ಕೋಸ್ಕರ ನಾನು ಪ್ರಯತ್ನವನ್ನು ಪಡುವೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನೀವು ಸೇವ್ ಮಾಡ್ತೀರಾ. ರಿಯಲಿ ಯುವರ್ ಗ್ರೇಟ್ ಅಚೀವರ್ಸ್ ಆಗಿ ಖಂಡಿತವಾಗಿಯೂ ನೀವು ಮುಂದುವರಿಯುತ್ತೀರಿ. ನನ್ನ ಮಾತುಗಳು ಕೇಳಿಸ್ತಾ ಇದೆಯಾ? ಹಲೋ.
ನೋಡಿ, ನಾನೊಂದು ಟಿಪ್ಸ್ಗಳನ್ನು ಹೇಳ್ತೇನೆ. ಕಾರಣ ಮಳೆ ಶಬ್ದ ಒಂದು 5 ನಿಮಿಷದಲ್ಲಿ ಮಳೆ ಶಬ್ದ ಡೌನ್ ಆಗ್ತದೆ. ಎಲ್ಲರಿಗೆ ಖುಷಿಯಲ್ಲಿದ್ದೀರಾ? ಎಲ್ಲರೂ ಈ ಮಳೆಯ ಸೌಂಡಲ್ಲಿ ಕ್ಲಿಯರ್ ಆಗಿ ಕೇಳ್ತಿಲ್ಲ ಅಂತ ಅನಿಸುತ್ತೆ. ನೋಡಿ, ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದರೆ ಮಾತ್ರ ನಾವು ಉನ್ನತ ಸ್ಥಾನಕ್ಕೆ ತಲುಪ್ತೇವೆ. ಅದಕ್ಕೆ ನಮ್ಮ ಗುರಿ ಈಗಿನಿಂದಲೇ ಪ್ರಾರಂಭ ಆಗಬೇಕು. ಅದಕ್ಕಾಗಿ ಪ್ರಯತ್ನ ಪಡಬೇಕು. ಇದರಲ್ಲಿ ಮುಖ್ಯಮಂತ್ರಿ ಆಗುವವರು ಇದ್ದವರು, ಇಂಜಿನಿಯರ್ ಆಗುವವರು ಇದ್ದಾರೆ, ಎಲ್ಲರಿದ್ದಾರೆ. ಆದರೆ ನಮ್ಮ ಪ್ರಯತ್ನ ಈಗಿನಿಂದಲೇ ಸಾಧನೆ ಮಾಡಿದರೆ ಮಾತ್ರ ನಿಮ್ಮ ಆ ಒಂದು ಕನಸು ನನಸಾಗ್ತದೆ. ಬಹಳ ಉತ್ತಮ ರೀತಿಯಿಂದ ಇಕ್ಬಾಲ್ ಬಾಳೆರವರು ಹೇಳಿದರು. ಮುಂಚೆ ಇದೇ ರೀತಿ ಒಂದು ಕ್ಲಾಸ್ ನಡೆಯುವಂತಹ ಸಮಯದಲ್ಲಿ ನೋಡಿ, ಈ ಲಯನ್ಸ್ ಅಂತ ಒಂದು ಸಿಂಬಲ್ ಹಾಕಿದ್ದಾರೆ. ಈ ಸಿಂಬಲ್ ಯಾಕೆ ಹಾಕಿದ್ದಾರೆ? ಇದರಲ್ಲಿ ಲಯನ್ಸ್ ಎಂಬುದು ಒಂದು ಆಟಿಟ್ಯೂಡ್ ಎಂದರೆ ಅರ್ಥ ಕನ್ನಡದಲ್ಲಿ ಮನೋಭಾವ. ನಮ್ಮ ಮನೋಭಾವ ಒಳ್ಳೆದಿದ್ದರೆ, ನಮಗೆ ಒಂದು ಚಾಲೆಂಜ್ ಇದ್ದರೆ ಖಂಡಿತವಾಗಿಯೂ ನಾವು ಒಂದು ಗುರಿಯನ್ನು ಖಂಡಿತವಾಗಿ ತಲುಪುತ್ತದೆ. ಈ ಒಂದು ಲಯನ್ಸಿನಲ್ಲಿ ನಾಯಕತ್ವದ ಗುಣ ಇದೆ, ಧೈರ್ಯ ಇದೆ, ಒಂದು ಚಾಲೆಂಜ್ ಇದೆ. ಆದ ಕಾರಣ ಒಂದು ಕಾಡಿನ ರಾಜ ಅಂತ ಲಯನ್ಸನ್ನು ಏಕೆ ಇಟ್ಟಿದ್ದಾರೆ? ಆ ಒಂದು ನಾಯಕತ್ವದ ಗುಣ ಇದ್ದರೆ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಸಕ್ಸಸ್ ಆಗ್ತೇವೆ. ನಾವು ಇನ್ನೊಬ್ಬರನ್ನು ಕಾಯುವುದಿಲ್ಲ. ನೋಡಿ, ಲಯನ್ಸ್ ಒಂದು ಬೇಟೆ ಆಡಿದರೆ ಒಂದು ದಿವಸದಲ್ಲಿ 2 ಗಂಟೆ ಮಾತ್ರ ಅದು ಕೆಲಸ ಮಾಡ್ತದೆ. ಬಾಕಿ ಎಲ್ಲ ಸಮಯದಲ್ಲಿ ಅದು ನಿದ್ದೆಯಲ್ಲಿರ್ತದೆ. ಆ 2 ಗಂಟೆಯ ಆ ಸಮಯವನ್ನು ಅದರ ಒಂದು ಗುರಿ ಏನಿದೆ, ಅದರ ಫೋಕಸ್ ಏನಿದೆ, ಆ ಒಂದು ಧೈರ್ಯದಿಂದ ಯಾರನ್ನು ಹಿಂದೆ ಮುಂದೆ ಯಾವುದು ನೋಡದೆ ಒಂದು ಚಾಲೆಂಜಲ್ಲಿ, ಒಂದು ನಾಯಕತ್ವದಲ್ಲಿ ಎಲ್ಲರನ್ನ, ಅದಕ್ಕಿಂತ ದೊಡ್ಡದಾಗಿ ಒಂದು ಆಣೆ ಇದೆ. ಆದರೆ ಆಣೆಗೂ ಕೂಡ ಅದು ಎದುರುವುದಿಲ್ಲ. ಅದಕ್ಕಿಂತ ದೊಡ್ಡದಾಗಿ ವೇಗವಾಗಿ ಓಡುವಂಥ ಒಂದು ಚಿರತೆ ಇದೆ. ಆ ಚಿರತೆಗೂ ಕೂಡ ಅದು ಎದುರುವುದಿಲ್ಲ. ಆದರೆ ಅದರ ಒಂದು ಗುರಿ, ನಾನು ಎಲ್ಲವನ್ನ ಮೆಟ್ಟಿ ನಾನು ನಿಂತು ನಾನು ಒಂದು ಗುರಿಯನ್ನು ತಲುಪುತ್ತೇನೆ ಅಂತ ಹೇಳಿ ಅದು ಬೇಟೆಯಾಡಿ ಅದು ಒಂದು ಗುರಿಯನ್ನು ತಲುಪುತ್ತದೆ. ಅದು ಒಂದು ಚಾಲೆಂಜ್ ಬೇಕು, ಧೈರ್ಯ ಬೇಕು, ಆಟಿಟ್ಯೂಡ್ ಬೇಕು. ಅದು ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಒಂದು ಗುರಿಯನ್ನು ತಲುಪುತ್ತೇನೆ ಅಂತ ಹೇಳಿ ಈ ಸಂದರ್ಭ ಹೇಳಲು ಇಚ್ಛೆಪಡ್ತೇನೆ. ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಖುಷಿ ಆಯಿತು. ಅಂದರೆ ಹಲೋ ಎಸ್, ನಾನೀಗ ನಿಮಗೊಂದು ಜಸ್ಟ್ ಒಂದು ಟೆಸ್ಟ್ ಕೊಡ್ತೇನೆ ನೋಡಿ. ಒಂದು ಇಬ್ಬರು ವಿದ್ಯಾರ್ಥಿ, ನೀನು ಬಾ ಇಲ್ಲಿ ಬಿಲ್ಲಿ ಬಾ, ನೀನು ಬಾ ಇಲ್ಲಿ ಜಸ್ಟ್. ಇಲ್ಲ ಕೆಳಗೆ ಇಲ್ಲಿ ನಿಂತ್ಕೊಳ್ಳಿ, ಇಬ್ಬರು ಇಲ್ಲಿ ನಿಂತ್ಕೊಳ್ಳಿ. ನೋಡಿ, ನಾನು ಟ್ರೈನರ್ ಮಾತ್ರ ಅಲ್ಲ, ನನ್ನಲ್ಲೊಂದು ಮಾಂತ್ರಿಕ ಶಕ್ತಿ ಇದೆ. ಮಾಂತ್ರಿಕ ಅಂದರೆ ಮ್ಯಾಜಿಕ್ ಮಾಡೋದಲ್ಲ, ನನಗೆ ಒಂದು ವಿಚಾರವನ್ನು ತಿಳಿದುಕೊಳ್ಳಿಕ್ಕಾಗ್ತದೆ. ಈಗ ಕುಕ್ಕೊಳ್ಳಿ ಏನಂತೇಳಿ ಅವರ ಮುಖವನ್ನು ನೋಡಿ ತಿಳ್ಕೊಳ್ಳಿಕ್ಕಾಗ್ತದೆ. ಹಾಗೆ ನಾನೀಗ ಒಂದು ಚೀಟನ್ನು ಬರೆದಿದ್ದೇನೆ. ನನ್ನಲ್ಲೊಂದು ಚೀಟ್ ಇದೆ, ಇದೊಂದು ಅದ್ಭುತ ಚೀಟ್.
ಇದು ಸಾಧಾರಣ ಹಾಳೆ ಅಲ್ಲ, ಇದರಲ್ಲಿ ಬರೆದ್ರೆ ಆ ಬರ್ದಾಗೆ ಆಗ್ತದೆ. ಅದು ನನಗೂ ಕೂಡ ಒಂದು ಚಾಲೆಂಜ್ ನೋಡಬೇಕು. ನಾನು ಇದನ್ನು ನಿಮ್ಮ ಎದುರಲ್ಲೇ ಇವನ ಜೇಬಿಗೆ ಹಾಕ್ತೇನೆ. ಎಸ್, ನೀನು ಅಲ್ಲಿ ಹೋಗಿ ಕೂತ್ಕೋ, ನೋಡಬೇಡ ಏನು ಅಂತೇಳಿ. ಸ್ವಲ್ಪ ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ಶಬ್ದಗಳು ಅರ್ಥ ಆಗೋದಿಲ್ಲ. ನಿನ್ನ ಹೆಸರೇನಮ್ಮ? ಹರ್ಷ. ಹರ್ಷ, ಇಲ್ಲಿ 5 ಐಟಮ್ ಇಟ್ಟಿದೆ ನೋಡಿ. ಕೀ ಪಂಚಿ ಇದೆ, ಪೆನ್ ಇದೆ, ವಾಚ್ ಇದೆ, ಒಂದು ಬೆಂಕಿ ಪೊಟ್ಣ ಇದೆ, ನೀರಿದೆ. ಬೇರೆ ಎಂತ ಸಿಗಲಿಲ್ಲ ನನಗೆ ಇಲ್ಲಿ, ಅದಕ್ಕೋಸ್ಕರ ಇದ್ದದನ್ನು ಹಾಕಿದೆ. ಎಲ್ಲ ನನ್ನ ಐಟಮೇ, ಬೆಂಕಿ ಪೊಟ್ಣ ಒಂದು ಬಿಟ್ಟು. ಇದರಲ್ಲಿ ನಿನಗೆ 3 ಇಷ್ಟವಾದ ವಸ್ತುವನ್ನು ಮುಟ್ಟಿದರೆ ಸಾಕು. 3 ಇಷ್ಟವಾದ ವಸ್ತುಗಳನ್ನು ಮುಟ್ಟಿದರೆ ಸಾಕು. ಓಕೆ, ಆ ವಸ್ತುವನ್ನು ಈ ಕಡೆ ತೆಗೆ, ನೀನೇ ತೆಗೆ. ಮುಟ್ಟಿದ ವಸ್ತುವನ್ನು ಇಲ್ಲಿ ಇಲ್ಲಿದ್ದಾರೆ. ಇನ್ನು 2 ವಸ್ತು ಉಳಿದಿದೆ, ನೀವು ಹೋಗಿ ಕೂತ್ಕೊಳ್ಳಿ, ತೊಂದರೆ ಇಲ್ಲ, ಅಷ್ಟೇ. ಈಗ 2 ವಸ್ತು ಉಳಿದಿದೆ, ನೀನು ಬಾಯಿ. ಈಗ ನಾನು ಇಷ್ಟದ್ದು ಕಷ್ಟದ್ದು ನಷ್ಟದ್ದು ಯಾವುದು ಹೇಳುವುದಿಲ್ಲ. ಇಲ್ಲಿ 2 ಐಟಮ್ ಇದೆ, ಕೀ ಪಂಚಿ ಮತ್ತು ಬೆಂಕಿ ಪೊಟ್ಣ ಇದೆ. ಯಾವುದಾದ್ರೂ ಒಂದು ಮುಟ್ಟು. ಎಸ್, ಅದನ್ನು ಕೈಯಲ್ಲಿ ಹಿಡ್ಕೊ. ಅವನ ಕೈಯಲ್ಲಿ ಹಿಡ್ಕೊಂಡ ವಸ್ತು ಯಾವುದು ನೋಡಿ, ತೋರಿಸಿ. ಬೆಂಕಿ ಪೊಟ್ಣ. ಎಸ್, ಆ ಹುಡುಗ ಬಾ, ಇಲ್ಲಿ ಬಾ. ನಾನು ಏನು ಅಲ್ಲಿ ಬರ್ದಿದ್ದೇನೆ ಅದಿಲ್ಲಿ ನಿಜ ಆಗ್ಬೇಕು. ಇವನ ಕೈಯಲ್ಲಿ ಬೆಂಕಿ ಪೊಟ್ಣ ಇದೆ. ಎಸ್, ಆ ಚೀಟನ್ನು ತೆಗಿ. ಅದರಲ್ಲಿರುವುದನ್ನು ಓದಿ ಜೋರಾಗಿ. ಬೆಂಕಿ ಪೆಟ್ಟಿಗೆಗೆ ಉಳಿಯುತ್ತದೆ ಸಾಧಿಸ ಹಾಂತ. ಈ ಚೀಟಲ್ಲಿ ಬರ್ತದೆ ಅಂತ ಹೇಳಿದ್ರೆ ನಿಲ್ಲಿ, ಬೆಂಕಿ ಪೆಟ್ಟಿಗೆ ಮಾತ್ರ ಇಲ್ಲಿ ಉಳಿಯುತ್ತದೆ ಅಂತೇಳಿ. ಹೌದಾ ಅಲ್ವಾ? ಇವನ ಕೈಯಲ್ಲಿ ಬೆಂಕಿ ಪೆಟ್ಟಿಗೆ ಉಳಿಯುತ್ತೆ. ನಾನು ಫಸ್ಟಿಗೆ ಬರ್ತೀನಿ, ಅದೆಲ್ಲ ಬರ್ತದೆ ಇದರಲ್ಲಿ, ಬೆಂಕಿ ಪೆಟ್ಟಿಗೆ ಉಳಿಯುತ್ತದೆ ಅಲ್ವಾ? ಎಸ್. ಸಮೀಕ್ಷವ ಹಾಡು ಹಾಡ್ತಾಳೆ. ಯಾರದು? ಸಮೀಕ್ಷೆ ಯಾರು? ಇಲ್ಲಿ ಬಾ, ಒಮ್ಮೆ ಜಸ್ಟ್ ಬಾ. ಮೇಲೆ ಬಾ, ಮೇಲೆ. ಒಂದು 2 ಲೈನ್ ಆದ್ರೂ ಹಾಡು ನಮಗೋಸ್ಕರ, ಗೊತ್ತಿರುವುದಾ? ಮಾದೇವ 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 ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನಂ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಒಂದು ಜೋರಾದ ಚಪ್ಪಾಳೆ ಹೊಡಿ. ಹೆಸರೆಂತ ಹೇಳಿದೆ? ಸಮೀಕ್ಷಾ. ಕೂತ್ಕೊ. ಸಮೀಕ್ಷಲನ್ನು ನಾನು ಇದುವರೆಗೂ ಮುಖ ನೋಡಲಿಲ್ಲ. ನಿಮ್ಮ ಹತ್ರ ನಾನು ಬಂದಿದ್ದೇನಾ? ಇಲ್ಲ ಅಲ್ಲ. ನೋಡಿ, ನಾನೊಂದು ಮ್ಯಾಜಿಕ್ ಆಗಿ ಬರೆದೆ, ಬೆಂಕಿ ಪೊಟ್ಟನ ಕೊನೆಗೆ ಉಳಿಯುತ್ತದೆ, ಸಮೀಕ್ಷಾ ಬಂದು ಹಾಡ್ತಾಳೆ ಅಂತೇಳಿ. ಹಾಗೆ ನಡೀತಾ ಇಲ್ವಾ? ಹೌದಾದ್ರೆ ಹೌದು ಅಂತ ಹೇಳಿ. ಹಲೋ, ಇದರಿಂದ ನಿಮಗೆ ಏನು ಅರ್ಥ ಆಯ್ತು ನೋಡ? ಯಾರಾದರೂ ಹೇಳಿ ನೋಡ. ನಾನು ಬರೆದಾಗ ಇಲ್ಲಿ ನಡಿಬೇಕಾದ್ರೆ ಹೇಗೆ?
ಹಲೋ, ನಾನು ಹತ್ತಿರ ಬರ್ತೇನೆ ನಿಮ್ಮ ಏನು ಚಪಾನೊಳ್ಳಿಯ ಐಡಿಯಾ ಗೊತ್ತಾಂಡ? ಅರ್ಥ ಆಯ್ತಾ ಇಲ್ವಾ? ನಿಮಗಾದ್ರೆ ಅರ್ಥ ಆಯ್ತಾ? ಹಾಂ, ಎಸ್, ಸಮಯಗಳ ಅಭಾವ ಇರುವುದರಿಂದ ನಾನು ಇದನ್ನು ಹೇಳ್ತೇನೆ. ಮತ್ತೊಂದು ಟ್ರಿಕ್ಸ್ಗಳಿವೆ. ನಾನು ಇಲ್ಲಿ 5 ಐಟಮ್ಸ್ಗಳನ್ನು ಇಟ್ಟು, ಹೌದಾ ಅಲ್ವಾ? ನಾನು ಒಬ್ಬರಲ್ಲಿ ಹೇಳಿದೆ 3 ವಸ್ತುಗಳನ್ನು ಮುಟ್ಟಿ ಅಂತ ಹೇಳಿ. ಈಗ 3 ವಸ್ತುಗಳು ನಾನು ಮೊದಲೇ ಬೆಂಕಿ ಪಟ್ಟಣ ಅಂತೇಳಿ ಬರೆದಿಟ್ಟಿದ್ದೆ ಇಲ್ಲಿ ಅಲ್ವಾ? ಈ 5 ವಸ್ತುಗಳಲ್ಲಿ 3 ವಸ್ತುಗಳನ್ನು ಮುಟ್ಟಿದ್ರು. ಆಗ ನಾನು ಬರೆದ ಬೆಂಕಿ ಪಟ್ಟಣ ಅವರು ಮುಟ್ಟಲಿಲ್ಲ. ಆಗ ನಾನು ಹೇಳಿದೇನು, ನೀನು ಮುಟ್ಟಿದ್ದನ್ನು ಹೊರಗೆ ತೆಗಿ ಅಂತ ಹೇಳಿ. ಅಕಸ್ಮಾತ್ ಬೆಂಕಿ ಪಟ್ಟಣವನ್ನು ಮುಟ್ಟುತ್ತಿದ್ರೆ ಮುಟ್ಟದ ವಸ್ತುವನ್ನು ಹೊರಗೆ ತೆಗಿ ಅಂತ ಹೇಳ್ತಾ ಇದ್ದೆ. ಎಸ್, ಅವಳು ಮುಟ್ಟಿದ ವಸ್ತುವನ್ನು ಹೊರಗೆ ತೆಗೆದ್ರು. ಆಗ ಎರಡು ಬಾಕಿ ಆಯಿತು. ಯಾವುದು ಬಾಕಿ ಆಯಿತು? ಕಾರ್ ಕೀ ಮತ್ತು ಬೆಂಕಿ ಪಟ್ಟಣ. ಪುಣ್ಯಕ್ಕೆ ಅವನು ಬಂದು ಬೆಂಕಿ ಪಟ್ಟಣವೇ ಮುಟ್ಟಿದ. ನಾನು ಹೇಳಿದ ಅದನ್ನು ಮೇಲೆತ್ತಿ ತೋರಿಸು ಅಂತೇಳಿ. ಅಕಸ್ಮಾತ್ ಅವನು ಕೀ ಪಂಚಿ ಮುಟ್ಟಿದ್ರೆ ಮುಟ್ಟಿದ್ದನ್ನು ಆ ಕಡೆ ಇಡು, ಅಲ್ಲಿರುವಂಥ ಬೆಂಕಿ ಪಟ್ಟಣವನ್ನು ತೋರಿಸು ಅಂತ ಹೇಳ್ತಾ ಇದ್ದೆ. ಉತ್ತರ ಅಷ್ಟೇ ಅಲ್ವಾ? ಹಾಗಾದರೆ ಇಷ್ಟು ಜನರಲ್ಲಿ ಅಷ್ಟು ಸುಂದರವಾಗಿ ಅವಳೇ ಹಾಡ್ತಾಳೆ ಅಂತೇಳಿ ನನಗೆ ಗೊತ್ತಾಯಿತು. ನಮ್ಮ ಅಧ್ಯಕ್ಷರು ಬಂದು ಕೇಳಿದ್ರ, ಯಾರಾದರೂ ನಿರೂಪಕರಿದ್ದಾರಾ, ಹಾಡುಗಾರಿದ್ದಾರಾ ಅಂತೇಳಿ? ಗೊತ್ತಾಯ್ತಾ? ಜಸ್ಟ್ ಇಮ್ಯಾಜಿನ್ ನಮ್ಮ ಮನಸ್ಸುಗಳು ಹೇಗೆ ಜನರನ್ನು ಆಕರ್ಷಿಸಲಿಕ್ಕೆ ಸಾಧ್ಯವಾಗ್ತದೋ ಹಾಗೆ ಕೆಲವೊಂದು ವಿಚಾರಗಳು ಕೂಡ ಹಾಗೆ ಏನೋ ಒಂದು ಗಾಬರಿಗೊಳ್ತವೆ. ಏನು ಇರುವುದಿಲ್ಲ, ಟ್ರಿಕ್ಸ್ಗಳ ಮೂಲಕ ಇರ್ತದೆ. ಅದಕ್ಕೆ ನಾನು ಹೇಳುವುದುಂಟು, ಮಕ್ಕಳೇ ಶಾಲೆಯಲ್ಲಿ ಬರೆಯುವಾಗ ಪರೀಕ್ಷೆಗಳು ನಾನು ಹೇಳಿದ್ದೇನೆ, ಅದಾದರೂ ಕೂಡ ಕೆಲವು ಮಕ್ಕಳಿಂದ ಪರೀಕ್ಷೆಗಳು ಬರೆಯುವಾಗ ಕೆಲವೊಮ್ಮೆ ಉತ್ತರಗಳು ಗೊತ್ತಿಲ್ಲದಿದ್ದರೂ ಕೂಡ ಅಲ್ಲಿ ಒಂದು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಬೇಕು ಅಂತ ಹೇಳಿ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ನೀವು ಕೇಳಿರ್ಬೋದು, ಕುದುರೆಯ ಕತೆ ಅಲ್ವಾ? ಟೀಚರ್ ಹೇಳಿದ್ರು, ಮಕ್ಕಳೇ ನಿಮಗೆ ಪ್ರಬಂಧ ಸ್ಪರ್ಧೆ ಇದೆ, ಪ್ರಬಂಧ ಸ್ಪರ್ಧೆಯ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದರೆ ಯಾವುದು? ತೆಂಗಿನ ಮರ ಅಂತ ಹೇಳಿದರು ಅಲ್ವಾ? ಹಾಗೆ ಟೀಚರ್ ತೆಂಗಿನ ಮರದ ಕುರಿತು ಕಲೀಲಿಕ್ಕೆ ಹೇಳಿದರು. ಪಾಪ ಮಕ್ಕಳು 1 ತಿಂಗಳಿಂದ ಇದನ್ನೇ ಕೇಳಿದ್ರು. ಏನು ತೊಂದರೆ ಇಲ್ಲ, ನಾನು ಶಾಲೆಗೆ ಬಂದು 10 ವರ್ಷ ಆಯಿತು, 10 ವರ್ಷದಿಂದ ತೆಂಗಿನ ಮರದ್ದೇ ಸ್ಟೋರಿ, ಕಲೀರಿ ಮಕ್ಕಳೇ, ಕಲೀರಿ ಅಂತ ಹೇಳಿದ್ರು. ಕಲ್ತರು ಮಕ್ಕಳು, ಚೆನ್ನಾಗಿ ಕಲ್ತರು. ಎಲ್ಲ ತೆಂಗಿನ ಮರದ ಕುರಿತು, ತೆಂಗಿನ ಮರ ಅದು ಇದು ಲಂಡು ಪುಸ್ತಕ, ಅದರಲ್ಲಿ ಇದು ತೆಂಗಿನಕಾಯಿ ಇದೆ, ತೆಂಗಿನ ಬೊಂಡ ಇದೆ, ನೀರು ಕುಡಿಲಿಕ್ಕೆ ಆಗ್ತದೆ, ಜ್ಯೂಸು ಮಾಡ್ಲಿಕ್ಕೆ ಆಗ್ತದೆ, ತೆಂಗಿನಕಾಯಿಯಿಂದ ಸಾರು ಮಾಡ್ಲಿಕ್ಕೆ ಆಗ್ತದೆ, ಏನೆಲ್ಲ ಪಟ 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 2 ಪೇಜಲ್ಲಿ 10 ಪೇಜಷ್ಟು ಮಕ್ಕಳು ಕಲ್ತು ಬಿಟ್ರು. ಹಾಗೆ ಪ್ರಬಂಧ ಸ್ಪರ್ಧೆ ನಡೀತದೆ. ಮಕ್ಕಳೆಲ್ಲ ಬಂದು ಪ್ರಬಂಧ ಹಾಲಲ್ಲಿ ಕೂತ್ಕೊಂಡಿದ್ದಾರೆ, ಟೀಚರ್ ಎದುರಲ್ಲಿ ಚಂದಾಗಿ ಕೂತ್ಕೊಂಡಿದ್ದಾರೆ. ಹಾಗೆ ಪೇಪರನ್ನು ಮಕ್ಕಳ ಕೈಗೆ ಹಂಚಿಕೊಂಡ್ರು. ಮಕ್ಕಳೆಲ್ಲ ಕಲ್ತದ್ದು ಯಾವುದರ ಬಗ್ಗೆ? ತೆಂಗಿನ ಮರದ ಬಗ್ಗೆ. ಆದರೆ ಆ ಪ್ರಬಂಧ ಸ್ಪರ್ಧೆಯ ಪ್ರಶ್ನೆ ಇವತ್ತು ಮಾತ್ರ ಕುದುರೆ. ಮಕ್ಕಳಿಗೆಲ್ಲ ಟೀಚರ್ ನನಗೆ ಇಷ್ಟೆಲ್ಲ ಹೇಳಿ ಈಗ ಮಾಡ್ತಾರೆ, ಟೀಚರೇ ಡೋಂಗಿ ಮಾಡಿದರು. ಮಕ್ಕಳೆಲ್ಲ ಸಿಟ್ಟಾದರು, ಟೀಚರ್ ಮಾತ್ರ ತಲೆ ಎತ್ತೋದಿಲ್ಲ ಎದರಿ, ಮಕ್ಕಳೇನಾದರೂ ಚೀಷ್ಟ ಮಾಡಿಯೇ ಬಿಡ್ತಾರೆ ಅಂತೇಳಿ. ಆದರೂ ಎಲ್ಲ ಮಕ್ಕಳು ಕೂಡ ಕುದುರೆ, ಓಡುವ ಪ್ರಾಣಿ ಅಂತೇಳಿ ಏನೋ ಬರೆದು ಸೀದಾ ಕೆಲವೊಂದು ಮಕ್ಕಳು, ತುಂಟ ಮಕ್ಕಳೆಲ್ಲ ಅದನ್ನು ಅರ್ಧೆ ಅಲ್ಲಿಂದ ಹೋದ್ರು, ನನಗೆ ಬೇಡ ಪ್ರಬಂಧದಲ್ಲಿ ಮಾರ್ಕ್ ಇಲ್ಲದ್ರೆ ಅಷ್ಟಾಯಿತು. 2 ತಿಂಗಳಾಯಿತು. ಅದು ಜೋಕ್ ಏನು ಅಂತ ಹೇಳಿದರೆ ಅದರಲ್ಲಿಯೂ ಕೂಡ ಒಬ್ಬ ಹುಡುಗ ಶಾಲೆ ತೆಂಗಿನ ಮರದಲ್ಲೇ ಕೂತ್ಕೊಂಡ. ಯಾಕೆ? ಈ ತೆಂಗಿನ ಮರದಲ್ಲಿ ಏನಿದೆ ಅಂತೇಳಿ ಬರೆಯುವ ಅಂತೇಳಿ. ಕೆಲವು ಅಷ್ಟು ಫಾಸ್ಟಾಗಿ ಕಲ್ತು ಇಲ್ಲಿ ಬಂದು ಕುದುರೆ. ಹಾಗೆ 1-2 ವಿದ್ಯಾರ್ಥಿ ಬರಿತಾ ಇದ್ರು. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಕೊಟ್ಟ 2 ಪುಟಗಳನ್ನು ಕೂಡ ಬರೆದ. ಟೀಚರ್ಗೆ ಗಾಬರಿ ಆಯಿತು, ಅರೆ ಈ ಹುಡುಗ ಇಷ್ಟು ಹುಷಾರಿದ್ದಾನ, ಶಾಲೆಯಲ್ಲಿ ನೋಡುವಾಗ ಅಷ್ಟು ಹುಷಾರಿಲ್ಲಲ್ವಾ, ಇವನ ಮನೆಯಲ್ಲಿ ಕುದುರೆ ಸಾಕ್ತಾ ಇದ್ದಾರ, 2 ಪುಟ ಕುದುರೆ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ, ಇವನು ಹೇಗೆ ಬರದ ಅಂತೇಳಿ. ಹಾಗೆ ಟೀಚರ್ ಅವನು ಓದ ಬಳಿಕ ಅವನ ಪ್ರಶ್ನೆ ಪತ್ರಿಕೆಯನ್ನು, ಪ್ರಬಂಧ ಸ್ಪರ್ಧೆಯ ಆ ಪ್ರಬಂಧವನ್ನು ಚೆನ್ನಾಗಿ ಓದಿದ್ರು. ಟೀಚರ್ ಹಿಡ್ಕೊಂಡ್ರು, ಭಾಳ ಸೂಪರಾಗಿ ಇಟ್ಕೊಂಡ್ರು ಅವನ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ನೋಡಿದರು. ಕುದುರೆ, ಎಸ್, ಕುದುರೆ ಅತ್ಯಂತ ಸುಂದರವಾದ ಪ್ರಾಣಿ. ಕುದುರೆ ಅದರ ಬಾಲವು ಕೂಡ ಚಂದವಾಗಿರ್ತದೆ. ಕುದುರೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ. ಎಷ್ಟು ಸುಂದರವಾಗಿ ಬರ್ತಿದೆ ನೋಡಿ. ಕುದುರೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ. ಆ ಕುದುರೆಯ ವೇಗವನ್ನು ನಿಯಂತ್ರಿಸಬೇಕಾದರೆ ಅದನ್ನು ತೆಂಗಿನ ಮರಕ್ಕೆ ಕಟ್ಟಿ ಹಾಕಬೇಕು. ತೆಂಗಿನ ಮರ ಅಂತ ಹೇಳಿದ್ರೆ ನಿನ್ನ ಕಲ್ತದ ಎಲ್ಲ ರಾಮಾಯಣ ಮತ್ತೆ ಬರೆದು ಬಿಟ್ಟ. ಹಲೋ, ಅರ್ಥ ಆಯ್ತಾ ನಿಮಗೆ? ಸಾಮಾನ್ಯ ಜ್ಞಾನ ಬೇಕು ನಮ್ಮಲ್ಲಿ. ಸಾಮಾನ್ಯ ಜ್ಞಾನ ಯಾವತ್ತು ಇರೋದಿಲ್ಲ, ಅಲ್ಲಿಯ ತನಕ ನಾವು ಇಂಪ್ರೂವ್ಮೆಂಟ್ ಆಗುವುದೇ ಇಲ್ಲ. ಈಗ ನೋಡಿ, ನೀವು ಕೆಲವೊಮ್ಮೆ ಪರೀಕ್ಷೆಗಳಿಗೆ, ಅಥವಾ ನನ್ನ ಪರೀಕ್ಷೆದ ಬಗ್ಗೆ ಹೇಳ್ತಿಲ್ಲ, ಇನ್ನೂ ಕೂಡ ತುಂಬ ಟೈಮ್ ಇದೆ, ಓದುವ ಬಗ್ಗೆ ನೀವೊಂದು ಫಿಲ್ಮ್ ನೋಡಿದ್ರೆ ಅಂತ ಅಂದ್ಕೊಳ್ಳಿ, 5 ವರ್ಷ ಕಳೆದ್ರೂ ಕೂಡ ಆ ಫಿಲ್ಮ್ ಸ್ಟೋರಿ ಹೇಳ್ತೀರಿ.
ಟೀಚರ್ ಬೊಬ್ಬೆ ಹಾಕಿ ಎಷ್ಟೇ ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗೋದಿಲ್ಲ, ಕಾನ್ಸಂಟ್ರೇಷನ್ ಮೈಂಡ್ ಇಲ್ಲ. ಈಗ ಒಂದು ಎಕ್ಸಾಂಪಲ್, ನೀ ಇಷ್ಟಪಡುವಂತಹ ಒಂದು ಸಿನಿಮಾ ನಟಿ ಅಥವಾ ಒಂದು ಹೀರೋ ಅಥವಾ ಒಬ್ಬರ ಒಳ್ಳೆಯ ಒಂದು ಡೈನಾಮಿಕ್ ಲೀಡರ್ ನಿಮ್ಮ ಬಳಿ ಬಂದರು, ಅಲ್ಲಿ ನೀವು ಅವರೊಟ್ಟಿಗೆ ಸೆಲ್ಫಿ ತಗೊಂಡ್ರು, ನಿಮಗೆ ನೆನಪಿರುತ್ತಾ ಇಲ್ವಾ? ಹೇಳಿ, ಹಲೋ, ನೆನಪಿರುತ್ತಾ ಇಲ್ವಾ? ಹಾಗೆ ನೀವೊಂದು ಒಳ್ಳೆ ಪ್ಲೇಸಿಗೆ, ಬೆಂಗಳೂರಿಗೆ, ಮೈಸೂರಿಗೆ, ಅಲ್ಲಿಗೆ ಎಲ್ಲಿಗೆ ಹೋಗಿದ್ರಿ. ಅದು ಕೂಡ ನಾನು ಕೂಡ ಇವತ್ತು ಹೇಳ್ತೇನೆ, SLCಯಲ್ಲಿ ಎಲ್ಲಿಗೆ ಹೋಗಿದ್ದೆ ಅಂತ ನನಗೆ ನೆನಪಿದೆ, ನಿಮಗೂ ಕೂಡ ಹಾಗೆ ಅಲ್ವಾ? ಆದರೆ ಓದಿದ ಮಾತು ಯಾವತ್ತೂ ಕೂಡ ನೆನಪಾಗೋದಿಲ್ಲ. ಅದು ನೆನಪಾಗೋದಕ್ಕೆ ಕಾರಣ ಇಷ್ಟೇ, ಅದರಲ್ಲಿ ಒಂದು ಇಂಟ್ರೆಸ್ಟ್ ಬೇಕು, ಕಾನ್ಸಂಟ್ರೇಷನ್ ಮೈಂಡ್, ಅದರಲ್ಲಿ ಆಸಕ್ತಿ ಬೇಕು. ನಾವು ಯಾವುದೇ ಆಸಕ್ತಿ ಕಡೆಗೆ ನಾವು ಯಾವಾಗ ಗಮನ ಹರಿಸ್ತೇವೋ ಆವಾಗ ಮಾತ್ರ ಅದನ್ನು, ನಾನು ಹೇಳಿದ ಹಾಗೆ ನೀವೆಲ್ಲರೂ ಕೂಡ ಓದಿದನ್ನೆಲ್ಲವನ್ನು ನೆನಪಾಗಿಸಬೇಕು ಅಂತೇಳಿ ಅಲ್ಲ. ಕ್ಲಾಸಲ್ಲಿ ಕೂತ್ಕೊಳ್ಳುವಾಗ ಮನೆಯಲ್ಲಿ ಬಂದ ನೆಂಟರು ಅಥವಾ ಮನೆಯಲ್ಲಿ ಆಟ ಆಡುವ ಆಟ ಅಥವಾ ಬೇರೆ ಯಾವುದೇ ವಿಷಯಗಳನ್ನು ನೀವು ಗಮನ ಹರಿಸದೆ ಪಾಠದ ಕಡೆ ಗಮನ ಹರಿಸಬೇಕು. ನನಗೊಂದು ಮಾತು ನೆನಪು ಬರ್ತಾ ಇದೆ, ಮನಸ್ಸು ಅಂತ ಹೇಳಿದರೆ ಒಂದು ಮಂಗನ ಥರ ಅಂತ ಹೇಳಿದರೆ ಮನಸ್ಸು ಒಂದು ಕಡೆ ನಿಲ್ಲುವುದಿಲ್ಲ. ನಿಲ್ತದ? ನಾನೀಗ ಮಾತನಾಡುವಾಗ ನೋಡಿ, ನಾನು ಹೇಳ್ತೇನೆ ನೋಡಿ, ನಿಮ್ಮ ಶ್ರದ್ಧೆ ಎಲ್ಲಿಗೆ ಹೋಗ್ತದೆ, ನಮ್ಮ ಕಾನ್ಸಂಟ್ರೇಷನ್ ಮೈಂಡ್ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ, ನಾನು ಮಾಡಬೇಡಿ ಅಂತ ಹೇಳಿದ್ರು ಕೂಡ ನೀವು ಮಾಡ್ತೀರಿ. ಬೇಕಾದ್ರೆ ನೋಡಿ, ನನ್ನ ಹೊಟ್ಟೆಯನ್ನು ಯಾರು ಕೂಡ ನೋಡಬೇಡಿ, ಆಯಿತಾ? ಬಟ್ ನೋಡದಿದ್ರು ಕೂಡ ನಮ್ಮ ಮನಸ್ಸು ನೋಡಲಿಲ್ವಾ? ಆಗ ಈಗ ನೋಡ್ತಿದ್ರು ಅವರ ಹೊಟ್ಟೆ ಹೇಗಿದೆ ಅಂತೇಳಿ. ಯಾವುದನ್ನು ಮಾಡಬೇಡಿ ಅಂತ ಹೇಳಿದರೂ ಕೂಡ ಆ ಹೇಳುವುದು ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ಮನಸ್ಸು ಆ ಕಡೆಗೆ ಕೊಂಡೊಯ್ತದೆ. ನೀವು ಕಣ್ಣು ಮುಚ್ಚಿದ್ರಿ, ನನ್ನ ಹೊಟ್ಟೆಯನ್ನು ನೋಡಬೇಡಿ ಅಂತ ಹೇಳಿದ್ರು ಕೂಡ ನಿಮ್ಮ ಮನಸ್ಸುಗಳು ಆ ಹೊಟ್ಟೆ ಹತ್ರ ಹೋಗ್ತದೆ. ಅವರ ಹೊಟ್ಟೆ ಹೇಗಿರ್ಬೋದು, ದೊಡ್ಡದ ಸಣ್ಣದ ಅಂತ ಹೇಳಿ, ಅಲ್ವಾ? ಹೌದಾ ಅಲ್ವಾ? ಎಸ್. ಹಾಗೆ ಮನಸ್ಸುಗಳು ಮಂಗನ ಥರ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ಒಂದು ಮರದಿಂದ ಮತ್ತೊಂದು ಮರಕ್ಕೆ ಜಂಪ್ ಮಾಡ್ತಾ ಇರ್ತದೆ. ಈಗ ನೋಡಿದ ಮಂಗ 1 ಕಿಲೋಮೀಟರ್ ಆಚೆ ಇರ್ಬೋದು, ಮತ್ತೆ ಬಸ್ ನೋಡಿದರೆ ಇಲ್ಲೇ ಇರ್ಬೋದು. ಹಾಗೆ ಜಂಪ್ ಮಾಡ್ತಾ 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 ಹೋಗ್ತದೆ. ಮನಸ್ಸು ಕೂಡ ಒಂದು ಕಡೆ ನಿಲ್ಲುವುದಿಲ್ಲ. ನಾನು ಬಿರಿಯಾನಿ ಅಂತ ಹೇಳಿದರೆ ಸಾಕು, ಎಲ್ಲ ಬಿರಿಯಾನಿ ನಿಮಗೆ ನೆನಪಾಗ್ತದೆ. ಹಾಗೆ ನಿಮಗೆ ಪುತ್ತೂರು ಅಂತ ಹೇಳಿದರೆ ಸಾಕು, ಪುತ್ತೂರೆಲ್ಲವೂ ಕೂಡ ನಿಮ್ಮ ಮನಸ್ಸಿನೊಳಗೆ ಬಂದು ಬಿಡ್ತದೆ, ಅಲ್ವಾ? ನೀವು ಆ ಕಡೆ ಹೋಗಿ ಮತ್ತೆ ಇಲ್ಲಿಗೆ ಬಂದಾಯ್ತು. ಅಮೇರಿಕ ಅಂತ ಹೇಳಿದರೆ ಅಮೇರಿಕಕ್ಕೆ ಹೋಗಿ ನೀವು ಇಲ್ಲಿಗೆ ಬಂದಾಯ್ತು. ಮನಸ್ಸುಗಳು ಪಟ್ಟಂಜಲಿ ಹೋಗ್ತದೆ. ಹಾಗೆ ಒಂದು ಸಬ್ಜೆಕ್ಟ್, ಟೀಚರ್ಸ್ ನಿಮಗೆ ಒಂದು ಸಬ್ಜೆಕ್ಟ್ ಕೊಡುವಾಗ ನಿಮ್ಮ ಮನಸ್ಸುಗಳನ್ನು ಸಾಧ್ಯವಾದಷ್ಟು ನಿಮ್ಮ ಮನಸ್ಸುಗಳನ್ನು ಆ ಕಡೆಗೆ ಕೊಂಡೊಯ್ಯಬೇಕು. ರಿಯಲಿ ನೀವು ಗ್ರೇಟ್ ಅಚೀವರ್ಸ್ ಆಗ್ತೀರಿ, ನೀವು ಒಳ್ಳೆ ಸಾಧಕರಾಗಬೇಕು. ಇವತ್ತು ನನಗೆ ಭಾಳಷ್ಟು ಸಂತೋಷ ಏನು ಅಂತ ಹೇಳಿದರೆ, ಲಯನ್ಸ್ ಇಂಟರ್ನ್ಯಾಷನಲ್, ಇದು ಲಯನ್ಸ್ ಅಂತ ಹೇಳಿದರೆ ಒಂದು ಸಾಧಾರಣ ಸಂಘಟನೆ ಅಲ್ಲ. ಅಮೇರಿಕಾದಲ್ಲಿ ಹೋದರೂ, ಇಂಗ್ಲೆಂಡ್ನಲ್ಲಿ ಹೋದರೂ, ಯಾವ ರಾಷ್ಟ್ರಗಳಲ್ಲಿ ಹೋದರೂ ಕೂಡ ಲಯನ್ಸ್ ಕ್ಲಬ್ ಅಂತ ಹೇಳುವಂಥ ಹೆಸರಿದೆ. ಹಾಗಾದರೆ ಆ ಲಯನ್ಸ್ ಕ್ಲಬ್ ಇವತ್ತು ಪುತ್ತೂರಿನ ಈ ಪಾನಾಜೆ, ಈ ಪರಿಸರದಲ್ಲಿ ನಿಮಗೆ ಒಂದು ಅವಾರ್ಡ್ ಕೊಡುವಾಗ ಈ ಅವಾರ್ಡ್ ಮೆಸೇಜ್ ಕೇವಲ ಪಾನಾಜೆ ಅಥವಾ ಈ ರೇಂಜ್ ವ್ಯಾಪ್ತಿಯಲ್ಲಿ ಉಳಿಯುವುದಿಲ್ಲ, ಬದಲಾಗಿ ಈ ಸಂದೇಶ ಅತ್ತ ಇಂಟರ್ನ್ಯಾಷನಲ್ ವರೆಗೂ ಕೂಡ ತಲುಪುತ್ತದೆ. ಆ ತಲುಪುವ ಮಕ್ಕಳು ಇವತ್ತು ನೀವಾಗಿದ್ದೀರಿ. ನಾಳಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಅಚೀವರ್ಸ್ ಆಗಬೇಕು. ಹೇಗೆ ಅಚೀವರ್ಸ್ ಅಂತ ನಾನು ಹೇಳ್ತೀನಿ. 2010 ವರ್ಷ ದಾಟಿದ ನಂತರ ಇಷ್ಟು ವಿದ್ಯಾರ್ಥಿಗಳು, ಒಂದು 80ರಷ್ಟು ವಿದ್ಯಾರ್ಥಿಗಳಿದ್ದೀರಿ. ಈ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬರು ವಿದ್ಯಾರ್ಥಿ ಈ ಊರಿನಿಂದ ಒಂದು IAS ಆಫೀಸರ್ ಅಥವಾ IPS ಆಫೀಸರ್ ಅಥವಾ KS ಆಫೀಸರ್ ಆಗಿ ಆಯ್ಕೆಯಾಗಿದ್ದೀರಿ ಅಂತ ಅಂದ್ಕೊಳ್ಳಿ. ಭಾಳ ಕಷ್ಟಪಟ್ಟು ನೀವು ಕಲ್ತಿದ್ದೀರಿ, ನಿಮಗೆ ಟೀಚರ್ಸ್ರವರು ಹೆತ್ತವರು ಪ್ರೋತ್ಸಾಹವನ್ನು ಕೊಟ್ಟರು. ಆಮೇಲೆ ನೀವು ಅಚೀವರ್ಸ್ ಆದರೆ ಈ ಊರಿನಲ್ಲಿ ನೀವು ಬರುವಾಗ ಎಷ್ಟು ಗೌರವ ಇದೆ ಅಂತೇಳಿ ನೋಡಿ. ನಿಮಗೋಸ್ಕರ ಒಂದು ಕಾರ್ಯಕ್ರಮ, ಅದ್ದೂರಿಯ ಕಾರ್ಯಕ್ರಮ. ನಮ್ಮ ಊರಿನ ಹುಡುಗ, ನಮ್ಮ ಊರಿನ ಹುಡುಗಿ IAS IPS ಆಫೀಸರ್ ಆಗಿ ಬಂದರು ಅಂತೇಳಿ ಇಡೀ ನಾಡಿನ ಉದ್ದಗಲಕ್ಕೂ ಕೂಡ ನಿಮ್ಮನ್ನು ಹೆಮ್ಮೆ ಪಟ್ಕೊಳ್ತಾರೆ, ಅಲ್ವಾ? ಅದೇ ಆಗಬೇಕು ಅಂತೇಳಿ ಅಲ್ಲ, ನೀವೊಂದು ಕನಸುಗಳನ್ನು ಕಾಣಬೇಕು. ಇವತ್ತು ನೀವು ಆದಿತ್ಯವಾರದ ಈ ಸಮಯಗಳಲ್ಲಿ ಮನೆಯಲ್ಲಿ ಕೂತ್ಕೊಂಡು ಏನೋ ಒಂದು ವಿಚಾರದಲ್ಲಿ ಅಥವಾ ಫಂಕ್ಷನ್ಗೆ ಹೋಗ್ಕೊಂಡು ಆಟ ಆಡಿಕೊಂಡಿರುವಂತಹ ಸಮಯಗಳಲ್ಲಿ ನೀವು ಇಲ್ಲಿಗೆ ಬಂದಿದ್ದೀರಿ. 4 ಗೋಡೆಯ ಮಧ್ಯೆ ಇರುವಂತಹ ಈ ಒಂದು ಸಭಾಂಗಣದಲ್ಲಿ ನೀವೇನೋ ಒಂದು ವಿಚಾರಗಳನ್ನು ಕೇಳುತ್ತಿದ್ದೀರಿ. ಎಸ್, ನಾನೊಬ್ಬ ಸಾಧಕನಾಗಬೇಕು. ಒಂದು ಗುರಿಯನ್ನು ಇಟ್ಕೊಳ್ಳಿ. ನಿಮಗೆ ಗುರಿ ಗೊತ್ತಿಲ್ಲದಿದ್ದರೆ ಗುರಿಯನ್ನು ನೀವು ರೆಡಿ ಮಾಡಿಕೊಳ್ಳಿ. ನನಗೇನಾಗ್ಬೋದು, ನನಗೆ ಡಾಕ್ಟರ್ ಆಗಬೇಕು, ನನಗೆ ಇಂಜಿನಿಯರ್ ಆಗಬೇಕು, ಆ ಕನಸುಗಳು ಹೇಳಿದಾಗೆಲ್ಲ ಅದರ ಹಿಂದೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ನೀವು ಮಾಡಬೇಕು. ಹಾಗಾದರೆ ಮಾತ್ರ. ನಾನು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಈ ತರಗತಿ ಇಷ್ಟ ಆಯ್ತಾ? ಇಲ್ಲ ಅಂತ ಹೇಳಿಕ್ಕೆ ನಿಮಗೆ ಆಗೋದಿಲ್ಲ, ನನಗೆ ಬೇಜಾರಾಗುತ್ತೆ ಅಲ್ವಾ? ಹಾಗೆ ಅಲ್ವಾ? ನಿಂತ್ಕೊಳ್ಳಿ ಒಮ್ಮೆ. ಹಲೋ, ಕೈ ಮೇಲೆ ಮಾಡಿ, ಕೈ ತಿರುಗಿಸಿ.
ಓಕೆ, ಕೂತ್ಕೊಳ್ಳಿ. ಇನ್ನೊಂದು 10 ನಿಮಿಷ ಮಾತ್ರ ನನ್ನ ಸಮಯವನ್ನು ಉಪಯೋಗಿಸ್ತೇನೆ. ಕಾರಣ ನಿಮ್ಮ ಜೊತೆ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಬೇಕಿತ್ತು, ಸಮಯಗಳ ಅಭಾವ ಇದೆ. ಆದರೆ ನಿಮಗೆ ಅವಾರ್ಡು ಕೂಡ ಕೊಡಲಿಕ್ಕಿದೆ. ನನಗೂ ಕೂಡ ಇವತ್ತು ಬೇರೆ ಕಾರ್ಯಕ್ರಮ ಇತ್ತು, ಆದರೆ ಲಯನ್ಸ್ ಕ್ಲಬ್ನಲ್ಲಿ ನನ್ನನ್ನು ಅವರು ಸದಸ್ಯರಾಗಿ ಮಾಡಿದ್ದಾರೆ. ನನಗದು ಸಂತೋಷವಾಗಿದೆ. ಎಲ್ಲವನ್ನು ಬಿಟ್ಟು ಬಂದಿದ್ದೇನೆ. ಅದು ಕೂಡ ಇವತ್ತು ಬೆಳಿಗ್ಗೆ ಬಂದದ್ದು ಯಾಕೆ ಅಂತ ಹೇಳಿದರೆ, ಪುಟ್ಟ ಮಕ್ಕಳ ಮುಗ್ಧ ಮನಸ್ಸುಗಳಿಗೆ ನಿಮಗೆ ಖುಷಿಯಾಗೋದು ನೋಡಿ, ಆ ಮನಸ್ಸುಗಳಿಗೆ ಒಂದಿಷ್ಟು ಮಾತುಗಳನ್ನು ಹೇಳುವಾಗ ಅದನ್ನು ಇಷ್ಟು 80 ಮಕ್ಕಳಲ್ಲಿ ಒಂದು ವಿದ್ಯಾರ್ಥಿ ಬಾಳಿಲ ಸರ್ ಬಂದು ನನಗೆ ಹೇಳಿದರು, ನಾನು ಕೂಡ ಒಬ್ಬ ಸಾಧಕನಾಗಬೇಕು ಅಂತ ಹೇಳಿ ಕನಸನ್ನು ಕಂಡು ಇಲ್ಲಿಂದ ಹೊರಟು ಹೋದರೆ ನನ್ನ ಜೀವನ ಸಾರ್ಥಕ. ಅದಕ್ಕೋಸ್ಕರ ಹಲೋ. ಹಾಗಾದರೆ ನಾನು ನಿಮಗೊಂದು ಘಟನೆಯನ್ನು ಹೇಳ್ತೇನೆ. ಆ ಘಟನೆಯನ್ನು ನೀವು, ಒಬ್ಬ ಸಾಧಕನನ್ನು ನಿಮಗೆ ನೋಡಿ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಅಮೇರಿಕಾದಲ್ಲಿ ನಾನು ಹೇಳಿರ್ಬೋದು ಅದನ್ನು, ಕಪ್ಪು ಜನಾಂಗದ ಒಂದು ಹೆಣ್ಣು ಮಗಳು, ಆಕೆ ಹೆಸರು ವಿಲ್ಮಾ ಅಂತೇಳಿ. ಏನು ಹೆಸರೇನು? ಜೋರಾಗಿ ಹೇಳಿ. ವಿಲ್ಮಾ ಅಂತ ಹೇಳಿದರೆ ಅಮೇರಿಕಾದಲ್ಲಿ ಕರಿಯ ಜನಾಂಗದ ಯಾರಿಗೂ ಬೇಡವಾದ ಒಂದಿಷ್ಟು ಮೂಲೆಗೆ ಸರಿಸುವಂತಹ ಒಂದು ಜನಾಂಗಕ್ಕೆ ಹುಟ್ಟಿದ ಹೆಣ್ಣು ಮಗಳ ಹೆಸರೇನು? ವಿಲ್ಮಾ. ಆ ವಿಲ್ಮಾ ಎನ್ನುವಂತಹ ಹೆಣ್ಣು ಮಗಳು ಬಾಲ್ಯದಲ್ಲೇ ಪೋಲಿಯೋ ಬಾಧಿತೆ. ಏನು ಬಾಧಿತೆ? ನೀವು ಹೇಳಿ, ಆಗ ನನಗೆ ಕೂಡ ಇಂಟ್ರೆಸ್ಟ್. ಯಾರು? ಪೋಲಿಯೋ ಬಾಧಿತೆ. ಎಸ್, ಓಕೆ. ಪೋಲಿಯೋ ಬಾಧಿತ ಹೆಣ್ಣು ಮಗಳಿಗೆ ಕೈಕಾಲುಗಳು ಸರಿ ಇಲ್ಲ, ನಡಲಿಕ್ಕೂ ಆಗುವುದಿಲ್ಲ. ಮಗಳಿಗೆ ಈಗ 6 ವರ್ಷ ಆಗಿದೆ, ಶಾಲೆಗೆ ಸೇರಿಸಬೇಕು. ವೀಲ್ ಚೇರ್ನ ಮೂಲಕ, ವೀಲ್ ಚೇರ್ನ ಎಲ್ಲಿಂದೆಲ್ಲ ಸಾಲ ಸೋಲ ಮಾಡಿ ಅಮ್ಮ ವೀಲ್ ಚೇರ್ ತಂದರು, ವೀಲ್ ಚೇರಲ್ಲಿ ಕೂತ್ಕೊಳ್ಳಿಸಿದ್ರು. ಮಗಳೇ, ಇವತ್ತು ನೀನು ಶಾಲೆಯ ವರಾಂಡಕ್ಕೆ ಹೋಗ್ತಿದ್ದೀಯಾ ಮಗಳೇ? ನಿನಗೆ ತಲೆಯನ್ನು ಸವರಿಕೊಂಡು ಮಗಳ ಹತ್ರ ಕೇಳಿದ್ರು, ಮಗಳೇ ನಿನಗೆ ಏನಾಗಬೇಕು ಅಂತ ಕನಸಿದೆ ಅಂತ ಹೇಳಿ. ಆ ಮಗಳು ಹೇಳಿದ್ರು, ಅಮ್ಮ ನನಗೆ ಜೀವನದಲ್ಲಿ ದೊಡ್ಡ ಓಟಗಾರ್ತಿ ಆಗಬೇಕು ಅಂತ ಹೇಳಿ. ಅಮ್ಮ ಮನಸ್ಸಿನಲ್ಲಿ ಜೋರಾಗಿ ಹತ್ತು ಬಿಟ್ರು. ಕಣ್ಣೀರು ಎದುರಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಮಗಳೆದ್ರು, ಮಗಳೇ ನೀನು ದೊಡ್ಡ ಓಟಗಾರ್ತಿ ಆಗ್ತೀಯಾ? ನಿನಗೆ ಆ ಎಲ್ಲ ಶಕ್ತಿ ಇದೆ. ನೀನು ಮಾತನಾಡುವಾಗ, ನೀನು ನನ್ನ ಜೊತೆ ಹಂಚಿಕೊಳ್ಳುವಾಗ ನಾನು ಅಂದುಕೊಂಡಿದ್ದೆ ನೀನು ದೊಡ್ಡ ಓಟಗಾರ್ತಿ ಆಗ್ತೀಯ ಅಂತೇಳಿ. ಹೇ ಮಗು, ನೀನು ಗ್ಯಾರಂಟಿ ಓಟಗಾರ್ತಿ ಆಗ್ತೀಯ ಅಂತೇಳಿ ತಲೆಯನ್ನು ಸವರಿದ್ರು. ಶಾಲೆಗೆ ಕಳಿಸಿಕೊಟ್ರು. ಆ ಶಾಲೆಯಿಂದ ಬಂದ ಆ ಅಮ್ಮ ಮನೆಯಲ್ಲಿ ಕುಳಿತುಕೊಂಡು ಜೋರಾಗಿ ಹತ್ತು ಬಿಟ್ರು. ಯಾಕೆ ಅಂತ ಹೇಳಿದರೆ, ನಡೆಯಲು ಕೂಡ ಸಾಧ್ಯವಿಲ್ಲದ ಇವಳು ಹೇಗೆ ಓಟಗಾರ್ತಿ ಆಗ್ತಾಳೆ ಅಂತೇಳಿ. ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಕಾಲು ಹೋದರೆ ಬೇರೆ ಜೋಡಣೆ ಮಾಡ್ಬೋದು, ಪೋಲಿಯೋ ಬಾಧಿತೆ ಜೋಡಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೂ ಅಮ್ಮ ಹಲವು ಬಾರಿ ಡಾಕ್ಟರ್ ತಕ್ಕ ಹೋದಾಗಲೂ ಕೂಡ ಡಾಕ್ಟರ್ ಅದನ್ನು ಕೈ ಬಿಟ್ಟಿದ್ರು. ಆದರೆ ಇವಳ ಕನಸೇನಾದರೂ ಈಡೇರಬೇಕಲ್ಲ, ಸ್ವಲ್ಪನಾದರೂ ನಡಿಲಿಕ್ಕೆ ಆಗಬೇಕಲ್ಲ ಅಂತೇಳಿ ಅಮ್ಮ ಮತ್ತೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳ ಮೆಟ್ಟಿಲೇರಿದ್ರು. ಡಾಕ್ಟರ್ಗಳು ಹೇಳಿದರು, ಇವಳು ಜೀವಮಾನದಲ್ಲಿ ಒಮ್ಮೆಯೂ ಕೂಡ ಇವಳು ನಡಿಲಿಕ್ಕೂ ಕೂಡ, ಓಡೋದು ಬಿಡಿ, ಮೈಕ್ ಸ್ವಲ್ಪ ಡೌನ್ ಮಾಡಿ ಆಯ್ತಾ, ಓಡ್ಲಿಕ್ಕೂ ಕೂಡ ಬೇಡಿ, ನಡಿಲಿಕ್ಕೂ ಕೂಡ ಇವಳಿಂದ ಸಾಧ್ಯವಿಲ್ಲ ಅಂತ ಹೇಳಿ ಡಾಕ್ಟರ್ ಅವರು ಸರ್ಟಿಫಿಕೇಟ್ ಕೊಟ್ಟಂತಹ ಈ ಹೆಣ್ಣು ಮಗಳ ಕಥೆಯನ್ನು ಹೇಳುತ್ತಿದ್ದೇನೆ. ದೇವರು ಅವರಿಗೆ ಏನೂ ಕೊಡದಿದ್ರೂ ಕೂಡ ಸಾಹಸಮಯವಾದಂತಹ ಒಂದು ಏನು ಪ್ರಶಸ್ತಿಯನ್ನು ಪಡೆದಂತಹ ಹೆಣ್ಣು ಮಗಳ ಕಥೆಯನ್ನು ನೀವಿಲ್ಲಿ ಕೇಳಬೇಕು. ಯಾಕೆ? ನಿಮಗೆ ಎಷ್ಟು ಸುಂದರವಾದ ಶಕ್ತಿಯನ್ನು, ಕಣ್ಣುಗಳನ್ನು, ಕೈಗಳನ್ನು, ಕಾಲುಗಳನ್ನು, ಮನಸ್ಸುಗಳನ್ನು ಚಿಂತಿಸುವ ಬುದ್ಧಿ, ಶಕ್ತಿ, ಯುಕ್ತಿ ಎಲ್ಲವನ್ನ ಕೊಟ್ಟು ನೀವೇನು ಮಾಡಿದ್ರಿ, ವಿಲ್ಮಾ ಏನು ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ. ಹಾಗೆ ವಿಲ್ಮಾ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, ಹಾಗೆ 7ನೇ ತರಗತಿಗೆ ತಲುಪಿದ್ಲು. ಆಕೆಗೆ ನಡಿಲಿಕ್ಕೆ ಆಗೋದಿಲ್ಲ. ಆದರೆ ಸ್ಟ್ರೆಚ್ಚರ್ನ ಮೂಲಕ ಮತ್ತೊಬ್ಬರ ಸಹಾಯದ ಮೂಲಕ ಒಂದೊಂದು ಹೆಜ್ಜೆಗಳನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದಿನ ಆಕೆ ಅಮ್ಮನ ಹತ್ರ ಹೇಳಿದ್ರು, ಅಮ್ಮ ಈ ಬಾರಿ ನಮಗೆ ವಾರ್ಷಿಕೋತ್ಸವ ಇದೆ ಶಾಲೆಯಲ್ಲಿ. ಇದು ನೈಜವಾದ ಘಟನೆ, ಸುಳ್ಳುಗಳನ್ನು ಹೇಳ್ತಾ ಇಲ್ಲ, ಘಟನೆಗಳನ್ನು ಹೇಳ್ತಾ ಇಲ್ಲ, ನೈಜವಾದ ಘಟನೆಗಳನ್ನು ಹೇಳ್ತಾ ಇದ್ದೇನೆ. ಅಮ್ಮ ಈ ವರ್ಷ ಶಾಲೆಯಲ್ಲಿ ವಾರ್ಷಿಕೋತ್ಸವ ಆಗ್ತಾ ಇದೆ. ನಾನಂತೂ 7ನೇ ಕ್ಲಾಸಲ್ಲಿ ಓದ್ತಾ ಇದ್ದೇನಲ್ಲ ಅಮ್ಮ, ನನಗೆ ಈ ಬಾರಿ ಒಂದು ಅವಕಾಶವನ್ನು ನೀವು ಟೀಚರ್ಸ್ ಅಲ್ಲಿ ಹೋಗಿ ಕೇಳಬೇಕು, ನನಗೆ ಓಟದ ಸ್ಪರ್ಧೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ. ಹೇಗಾಗ್ಬೋದು ನೋಡಿ. ಅಮ್ಮ ಹೋದ್ರು, ಶಾಲೆಗೆ ಹೋದ್ರು. ಅಲ್ಲಿ ಆಡಳಿತ ಸಮಿತಿ ಹತ್ರ ಮಾತಾಡಿದ್ರು, ಯಾರು ಕೂಡ ಒಪ್ಪಲಿಲ್ಲ. ಯಾಕೆ? ಅವಳಿಗೆ ನಡಿಲಿಕ್ಕೆ ಆಗೋದಿಲ್ಲ, ಮತ್ತೆ ಓಟಕ್ಕೆ ಯಾಕೆ ಇಳಿಸ್ತೀರಿ ಅಂತೇಳಿ. ಆದರೆ ಹಠಮಾರಿಯಾದ ಹೆಣ್ಣು ಮಗಳು ಗ್ರೌಂಡಿನಲ್ಲಿ ಇಳಿದ್ರು, ಅವಕಾಶವನ್ನು ಕೊಟ್ಟರು, ಗ್ರೌಂಡಿನಲ್ಲಿ ಇಳಿದ್ರು. ವೀಲ್ ಚೇರ್ನ ಮೂಲಕ ಬಂದಂತಹ ಆ 7ನೇ ತರಗತಿಯ ಹೆಣ್ಣು ಮಗಳು ವಿಲ್ಮಾ ಎನ್ನುವಂತಹ ಕರಿಯ ಜನಾಂಗದ ಹೆಣ್ಣು ಮಗಳು ವೀಲ್ ಚೇರ್ನಿಂದ ಮೆಲ್ಲನೆ ಎದ್ದು ನಿಂತಿದ್ರು. 100 ಮೀಟರ್ ಓಟ, ಎಲ್ಲರೂ ಕೂಡ 100 ಮೀಟರ್ ಓಟದಲ್ಲಿ ನಿಂತಿದ್ದಾರೆ. PT ಮಾಸ್ಟರು ವಿಸಿಲನ್ನು ಹಾಕಿದ್ರು, ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಕೂಡ ವೇಗವಾಗಿ ಓಡಿದ್ರು. ಆದರೆ ಈ ಹೆಣ್ಣು ಮಗಳು ಒಂದು ಸ್ಟೆಪ್ಪು ಕೂಡ ಮುಂದೆ ಹಾಕ್ಲಿಕ್ಕೆ ಆಕೆಯಿಂದ ಆಗಲಿಲ್ಲ. ಮಕ್ಕಳೆಲ್ಲ ಕೇಕೆ ಹಾಕಿದ್ರು, ತಮಾಷೆ ಮಾಡಿದ್ರು, ಡೋಂಗಿ ಮಾಡಿದ್ರು. ಅಮ್ಮ ಅವಳ ಹತ್ರ ಬಂದರು, ಹೇಳಿದ್ರು, ಅಮ್ಮ ಬಂದು ಜೋರು ಮಾಡಿದ್ರು,
ಏನು ಮಗಳೇ ಹೇಳಿದೆ, ನನ್ನ ಮರ್ಯಾದೆಯನ್ನು ತೆಗೆದು ಬಿಟ್ಟಲ್ಲ, ಇಷ್ಟು ಕಷ್ಟಪಟ್ಟು ನಿನ್ನನ್ನು ಬೆಳೆಸಿ ಈಗ ಇಷ್ಟು ಜನರ ಮುಂದೆ ನನ್ನ ಮರ್ಯಾದೆಯನ್ನು ತೆಗೆದು ಬಿಟ್ಟಲ್ಲ ಅಂತ ಹೇಳುವಾಗ ಆ 7ನೇ ತರಗತಿಯ ನಿಮ್ಮಂತೆ ಪ್ರಾಯ ಇರುವಂತಹ ಹೆಣ್ಣು ಮಗಳು ಅಮ್ಮನ ಕಣ್ಣೀರನ್ನು ಒರೆಸಿಕೊಂಡು ಹೇಳಿದ್ರು, ಅಮ್ಮ ನೀನು ಅಳಬೇಡಮ್ಮ, ನಿನ್ನನ್ನು ನಗಿಸುವಾಗ ನಾನು ಓಡ್ತೀನಿ ಅಮ್ಮ, ನನಗೆ ದೇವರು ಶಕ್ತಿ ಕೊಡ್ತಾನಮ್ಮ ಅಂತ ಹೇಳಿ ಅಮ್ಮನ ಕಣ್ಣೀರನ್ನು ಒರೆಸಿದಂತಹ 7ನೇ ತರಗತಿಯ ಹೆಣ್ಣು ಮಗಳು. ನಂತರ ಆಕೆ ಒಂದು ದಿವಸವೂ ಕೂಡ ಕತೆ ಅವಳ ಘಟನೆ ಹೇಳ್ತಾ ಇದೆ. ಆಕೆ ದಿನದಲ್ಲಿ ಮಲಗಿದ್ದು 2-3 ಗಂಟೆ ಮಾತ್ರ. ಎಲ್ಲ ನಿದ್ದೆಯಲ್ಲೂ ಎದುರು ಕೂಡ ನಡೆಯುವುದಕ್ಕೆ ಗೋಡೆಯನ್ನು ಹಿಡಿದುಕೊಂಡು ನಡೆದು ಪ್ರಯತ್ನ ಪಟ್ಟಳು. ಕೇವಲ 3 ವರ್ಷ ಆಗುವಾಗ SLC ಪರೀಕ್ಷೆ ಬರುವಾಗ ಮತ್ತೆ ಅದೇ ವಾರ್ಷಿಕೋತ್ಸವದಲ್ಲಿ ಮತ್ತೆ ಅದೇ ಮೈದಾನದಲ್ಲಿ ಆಕೆ ಓಟಕ್ಕೆ ನಿಲ್ತಾಳೆ. ಆದರೂ ಕೂಡ ಪಾಪ ಆ ಹೆಣ್ಣು ಮಗಳಿಗೆ ಓಡ್ಲಿಕ್ಕೆ ಆಗುವುದಿಲ್ಲ. ನಡೀತಾಳೆ, ಹಿಂದಕ್ಕಿಂತ ಸ್ವಲ್ಪ ಸ್ಟೆಪ್ಗಳನ್ನು ಹಾಕ್ತಾಳೆ. ಆದರೆ 100 ಮೀಟರ್ 200 ಮೀಟರ್ ಇಲ್ಲ ಎಲ್ಲವೂ ಕೂಡ ಓಡಿ ಮುಗಿಸಿದ್ರು ಕೂಡ ಇವಳು ಎಲ್ಲಿ ಆರಂಭಿಸಿದಾಳೋ ಅದಕ್ಕಿಂತ 1-2 ಸ್ಟೆಪ್ಪುಗಳು ಮಾತ್ರ. ಹತ್ತು ಬಿಟ್ಲು, ಬಿಡಲಿಲ್ಲ, ತ್ಯಾಗವನ್ನು ಮಾಡಿದ್ಲು, ಸಾಹಸವನ್ನು ಮಾಡಿದ್ಲು, ಡಾಕ್ಟರ್ ಹತ್ರ ಪರಿಶೀಲನೆ ನಡೆಸಿದ್ಲು, ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದ್ರು. ಕೊನೆಗೆ ಈ ಸಾಹಸವನ್ನು, ಈ ಸೇವೆಯನ್ನು, ಈ ತ್ಯಾಗವನ್ನು ಕಂಡು ಎಡ್ ಟೆಂಪಲ್ ಎನ್ನುವಂಥ, ಇವತ್ತು ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಎಡ್ ಟೆಂಪಲ್ ಎಂಬ ಅಮೇರಿಕಾದ ಒಂದು ಉನ್ನತ ದೈಹಿಕ ಶಿಕ್ಷಕ ಆಕೆಯನ್ನು ದತ್ತು ಪಡೆದರು. ನಂತರ ಅವಳಿಗೆ ಬೇಕಾದ ಟ್ರೈನಿಂಗನ್ನು ಕೊಟ್ಟರು. ನೀವು ನಂಬಲಿಕ್ಕಿಲ್ಲ, ತುಂಬ ವರ್ಷಗಳ ಹಿಂದೆ ಅಲ್ಲ, 1960ರಲ್ಲಿ ಅಮೇರಿಕಾದಲ್ಲಿ ಒಂದು ಓಟದ ಸ್ಪರ್ಧೆ ನಡೀತದೆ. ಅದು ಸಣ್ಣ ಪುಟ್ಟ ಓಟದ ಸ್ಪರ್ಧೆಯಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ ಕ್ರೀಡಾಕೂಟ. ದೇಶದ ವಿದೇಶದ ಎಲ್ಲ ರಾಜ್ಯಗಳಿಂದಲೂ ಕೂಡ ಓಟಗಾರ್ತಿ ಬಂದಿದ್ದಾರೆ. ಅದರಲ್ಲಿ ಒಂದು ಹೆಸರು ವಿಲ್ಮಾ ರುಡೋಲ್ಫ್ ಎನ್ನುವಂತಹ ಹೆಣ್ಣು ಮಗಳ ಹೆಸರಿದೆ. ನೋಡಿ ಎಲ್ಲಿಗೆ ತಲುಪಿದ್ಲು ಅಂತೇಳಿ. ಹಾಗೆ ಆಯ್ಕೆಯಾದದ್ದೇ ಒಂದು ಆಶ್ಚರ್ಯ. ಹಾಗೆ ಆಯ್ಕೆಯಾದಂತಹ ಕಪ್ಪು ಜನಾಂಗದ ಈ ವಿಲ್ಮಾ ರುಡೋಲ್ಫ್ ಎನ್ನುವಂತಹ ಹೆಣ್ಣು ಮಗಳಿಗೆ ಪ್ರಶಸ್ತಿ ಪಡೆಯುವುದು ಅಂತ ಹೇಳಿದರೆ ಅಷ್ಟು ಸುಲಭವಲ್ಲ. ಕಾರಣ ವಿಶ್ವ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಓಟದಲ್ಲಿ ಕಳೆದ ವರ್ಷ ಪ್ರಶಸ್ತಿಯನ್ನು ಪಡೆದಂತಹ ಓಟಗಾರ್ತಿಯ ಇಲ್ಲಿದ್ದಾರೆ. ಭಾರತೀಯ ಓಟಗಾರ್ತಿಯೂ ಕೂಡ ಇಲ್ಲಿದ್ದಾರೆ. ಇಂಗ್ಲೆಂಡಿನ, ಇರಾನಿನ, ಬೇರೆ ಬೇರೆ ಅಮೇರಿಕಾದ ಒಟ್ಟು ನ್ಯೂಜಿಲ್ಯಾಂಡಿನ ಬೇರೆ ಬೇರೆ ರಾಷ್ಟ್ರಗಳ ವಿವಿಧ ರಾಷ್ಟ್ರಗಳ ಓಟಗಾರ್ತಿಯರು ಆ ಮೈದಾನದಲ್ಲಿದ್ದಾರೆ. ಅದರಲ್ಲಿ ಅಮೇರಿಕಾದ ಒಂದು ಪ್ರತಿನಿಧಿಯಾಗಿ ಓಟಗಾರ್ತಿಯಾಗಿ ವಿಲ್ಮಾ ರುಡೋಲ್ಫ್ ಎನ್ನುವಂತಹ ಬಾಲ್ಯದಲ್ಲಿ ಪೋಲಿಯೋ ಬಾಧಿತ ಅಂತ ಹೆಣ್ಣು ಮಗಳಲ್ಲಿದ್ದಾಳೆ. ಹಾಗೆ ಓಟ ಆರಂಭವಾಗ್ತದೆ. ಆಶ್ಚರ್ಯವೇನು ಅಂತ ಹೇಳಿದರೆ ಇಡೀ ಜಗತ್ತು ಅವತ್ತು ನೇರ ಪ್ರಸಾರಗಳಿಲ್ಲದಿದ್ದರೂ ಕೂಡ ಅವತ್ತು ವಿಡಿಯೋ ಕ್ಯಾಮರಾಗಳಿಂದ ಚಿತ್ರಣವಾಗಿದೆ. ಆ ಚಿತ್ರಣ ಇವತ್ತು ಕೂಡ ನೀವು ವಿಲ್ಮಾ ರುಡೋಲ್ಫ್ ಅಂತೇಳಿ ಯೂಟ್ಯೂಬ್ನಲ್ಲಿ ಹೊಡೆದು ನೀವು ಇವತ್ತು ಸಂಜೆ ಹೋದ ನಂತರ ಮೊಬೈಲ್ಗಳಲ್ಲಿ ಒಮ್ಮೆ ನೋಡಿ. ಆ ವಿಲ್ಮಾ ರುಡೋಲ್ಫ್ನ ಚರಿತ್ರೆಯನ್ನು ನೋಡಿ. 1960ರಲ್ಲಿ ಅಮೇರಿಕಾದಲ್ಲಿ ನಡೆದಂತಹ ಒಲಿಂಪಿಕ್ನಲ್ಲಿ ಈ ವಿಲ್ಮಾ ರುಡೋಲ್ಫ್ ಎನ್ನುವಂತಹ ಹೆಣ್ಣು ಮಗಳು ಓಡ್ತಾಳೆ. ಆಶ್ಚರ್ಯ ಏನು ಅಂತ ಹೇಳಿದರೆ 100 ಮೀಟರ್ 200 ಮೀಟರ್ ಮತ್ತು ರಿಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಗಿನ್ನೀಸ್ ಎಂಬ ಪಟ್ಟಿಗೆಯಲ್ಲಿ ಮೊದಲ ಓಟಗಾರ್ತಿ ಅಂತೇಳಿ ಕೀರ್ತಿಯನ್ನು ಪಡೆದಂತಹ ವಿಲ್ಮಾ ರುಡೋಲ್ಫ್ ಅಷ್ಟು ದೊಡ್ಡ ಸೇವೆಯನ್ನು ಸಾಧನೆಯನ್ನು ಮಾಡಬೇಕಾದರೆ ನೀವು ಆಲೋಚನೆ ಮಾಡಿ. ಅವಳಿಗೆ ಕಾಲುಗಳಿರಲಿಲ್ಲ, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅವಳು ಓಟಗಾರ್ತಿಯಾದ್ಲು. ಹೇಗೆ ಆಯಿತು ಅಂತ ಹೇಳಿದರೆ ಆಕೆಯಲ್ಲೊಂದು ಗುರಿ ಇತ್ತು, ನಾನು ಓಟಗಾರ್ತಿ ಆಗಬೇಕು ಅಂತೇಳಿ. ಆಕೆಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡ್ಲು. ಆಕೆಗೆ ಬೇಕಾದಂತಹ ಪ್ರೇರಣೆಯನ್ನು ಹೆತ್ತವರಿಂದ, ಶಿಕ್ಷಕರಿಂದ ಪಡೆದುಕೊಂಡ್ಲು. ಹಾಗೆ 1960ರಲ್ಲಿ ಪ್ರಪ್ರಥಮವಾಗಿ ಗಿನ್ನೀಸ್ ಪಟ್ಟಿಗೆಯಲ್ಲಿ ಓಟಗಾರ್ತಿಯಲ್ಲಿ ಪ್ರಪ್ರಥಮ ಪಟ್ಟಿಗೆಯಲ್ಲಿ ಹೆಸರನ್ನು ನೋಂದಾವಣೆ ಮಾಡಿದ್ಲು ವಿಲ್ಮಾ ರುಡೋಲ್ಫ್. ಹಲೋ, ಹಾಗಾದ್ರೆ ಆ ವಿಲ್ಮಾ ರುಡೋಲ್ಫ್ಗೆ ಅದರೊಂದು ಚಪ್ಪಾಳೆ ಹೊಡಿಬೋದಾ? ನೀವು ಇವತ್ತು ಹೋಗಿ ಮೊಬೈಲನ್ನು ಬೇರೆ ಯಾವುದಕ್ಕೂ ಯೂಸ್ ಮಾಡಬೇಡಿ. ಮನೇಲಿ ಹೋಗಿ ನೋಡಿ, ಯೂಟ್ಯೂಬಲ್ಲಿ ನೋಡಿ ವಿಲ್ಮಾ ರುಡೋಲ್ಫ್. ನಾನೀಗ ಹೇಳಿದ ಘಟನೆಯನ್ನೊಮ್ಮೆ ಇಮ್ಯಾಜಿನ್ ಮಾಡಿ. ಅವಳು ಓಡುವಂತಹ ಓಟದ ಚಿತ್ರ ಇದೆ, ಅದರಲ್ಲಿ ವಿಡಿಯೋ ಇದೆ. ಅವಳು ಓಡುವಂತಹ ಓಟವನ್ನು ನೋಡುವಾಗ, ನಾನು ಇವತ್ತು ಬೇರೆ ಕ್ಲಾಸ್ ಆದರೆ ನಮಗೆ LCD ಹಾಕಿ ಕೊಡ್ಬೋದಿತ್ತು. ಅವಳು ಓಡುವಂತಹ ಒಂದೊಂದು ಓಟಗಳ ಹೆಜ್ಜೆಗಳನ್ನು ಕಾಣುವಾಗ ನಾವು ರೋಮಾಂಚನಗೊಳ್ತೇವೆ. ಯಾಕೆ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ, ನಾವು ಯಾಕೆ ಹೀಗಾಗಿದ್ದೇವೆ ಅಂತೇಳಿ. ನಾನು ಯಾರು, ನಾನು ಯಾಕೆ ಇಲ್ಲಿಗೆ ಬಂದೆ, ನಾನು ಏನು ಮಾಡ್ತಾ ಇದ್ದೇನೆ, ನಾನು ಎಲ್ಲಿಗೆ ಹೋಗುವ, ಈ ರೀತಿಯ ಚಿಂತನೆಗಳು ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಇಷ್ಟೇ ನಾವು ಪ್ರಯತ್ನ ಪಡಬೇಕಾದ. ಇಷ್ಟೇ, ನಮಗೆ ಮರಣವೆಂಬ ಸರ್ಟಿಫಿಕೇಟ್ ನಮ್ಮ ಕೈಯಲ್ಲಿದೆ. ಯಾವಾಗಾದ್ರೂ ಒಂದು ದಿವಸ ಮರಣ ಹೊಂದುತ್ತೇವೆ. ಆದರೆ ಮರಣ ಹೊಂದುವಾಗ ನನ್ನದೊಂದು ದಾರಿ ಇದೆ. ಆ ದಾರಿಯುದ್ದಕ್ಕೂ ಕೂಡ ನನ್ನನ್ನು ಎಲ್ಲರೂ ಕೂಡ ಹೊಗಳುವಂತಾಗಬೇಕು, ಕುಟುಂಬದಲ್ಲಿ ಪ್ರಶಂಸಿಸುವಾಗಬೇಕು, ಶಾಲೆಯಲ್ಲಿ ನನ್ನನ್ನು ಯಾವಾಗಲೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಕೊಡುವಾಗ ಆಗಬೇಕು ಅಂತೇಳಿ ಆ ಮನಸ್ಸಿನಲ್ಲಿ ನೀವು ಮುಂದುವರಿಬೇಕು. ಹಲೋ,
ಹಾಯ್ ಅಬ್ಬ ಬಚ್ಚಿದಲ್ವಾ. ಹಲೋ, ಎಸ್ ಮಕ್ಕಳೇ, ನೀವು ಬೆಳಿಬೇಕು, ಉತ್ತುಂಗಕ್ಕೆ ಏರಬೇಕು. ಸಮಾಜದಲ್ಲಿ ಬೇರೆ ಬೇರೆ ಮಜಲುಗಳಲ್ಲಿ ನನಗೆ ಒಂದು ನೆನಪು ಬರ್ತಾ ಇದೆ ಟೀಚರ್, ಏನಂತ ಹೇಳಿದರೆ, ಈಗ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದೆ. ಒಬ್ಬ ಹುಡುಗನ ಹತ್ರ ಕೇಳಿದೆ, ನಿನಗೇನಪ್ಪ ಸಮಸ್ಯೆ ಅಂತೇಳಿ. ಆ ಹುಡುಗ ತುಂಟ ಹುಡುಗ ಇದೆ. ಸರ್, ನನಗೆ ಅಮ್ಮ ಯಾವಾಗಲೂ ಬೆಳಿಗ್ಗೆ ಒಂದು ಪಾರ್ಲೆಜಿ ಬಿಸ್ಕೆಟ್ ಕೊಡ್ತಾರೆ, ಒಂದು ಚಹಾ ಕೊಡ್ತಾರೆ. ಅದಕ್ಕೆ ನಾನು ಪಾರ್ಲೆಜಿ ಬಿಸ್ಕೆಟನ್ನು ಚಹಾದೊಳಗೆ ಹಾಕಿ ಅದನ್ನು ತೆಗೆಯುವುದೇ ದೊಡ್ಡ ಸಮಸ್ಯೆ ಟೀಚರ್ ಅಂತೇಳಿ. ಮಕ್ಕಳು ಆ ಮಟ್ಟಕ್ಕೆ ಕೇಳುವುದರಲ್ಲಿ ಕೂಡ ಬೆಳೆದಿದ್ದಾರೆ, ಸ್ಮಾರ್ಟ್ ಆಗಿರೋ ಮಕ್ಕಳು. ನಾವೆಲ್ಲ ಈಗಿನ ಮಕ್ಳು ಹೇಗೆ ಅಂತ ಹೇಳಿದರೆ, ಮಕ್ಕಳ ಸ್ಮಾರ್ಟ್ ಆಗಿರ್ಬೇಕಾಗ್ತದೆ. ನಾವೀಗ ಫೇಸ್ಬುಕ್ ಅಂತ ಹೇಳಿದರೆ ಫೇಸ್ಬುಕ್ ಅದು 25-30 ವರ್ಷದ ಮೇಲಿನವರಿಗೆ. ಹಾಗಾದರೆ ಇನ್ಸ್ಟಾಗ್ರಾಮು ಕೂಡ ಹೋಗಿದೆ, ಅದು ಕೂಡ 20-30 ವರ್ಷದವರೆಗೆ ಬಿಟ್ಟುಕೊಟ್ಟಿದ್ದಾರೆ. ಹಾಗಾದರೆ ಸಣ್ಣ ಮಕ್ಕಳಿಗೇನು, ನಾವೆಲ್ಲ ಸ್ನ್ಯಾಪ್ಚಾಟಲ್ಲಿ ಇದ್ದೇವೆ ಅಂತೇಳಿ. ಹಾಗೆ ಮಕ್ಕಳು ಸ್ಮಾರ್ಟ್ ಜಗತ್ತಲ್ಲಿ ಮುಂದುವರಿಯುವಾಗ ಅವರಿಗೆ ತಕ್ಕುದಾದ ಎಜುಕೇಷನ್, ಟೀಚರ್ಸ್ ಕೂಡ ಹಾಗೆ ಅವರಿಗೆ ಸ್ಮಾರ್ಟ್ ಆಗಿರುವಂಥ ಪ್ರಪಂಚದಲ್ಲಿ. ನಾವೆಲ್ಲ ಹಿಂದಿನ ಕಾಲಘಟ್ಟದಲ್ಲಿ ಎಲ್ಲವನ್ನೂ ಕೂಡ ಅನುಭವಿಸಿದ್ದೇವೆ, ನೋಡಿದ್ದೇವೆ. ನೀವು ಹಾಗಿಲ್ಲ, ನೀವು ಕೇವಲ ಮೊಬೈಲ್ ಫೋನ್ಗಳಲ್ಲಿ ತಲ್ಲೀನರಾಗಿದ್ದೀರಿ, ಅದರೊಳಗೆ ನೀವು ಬಿದ್ದು ಬಿಟ್ಟಿದ್ದೀರಿ. ಆದರೆ ಮೊಬೈಲ್ ಫೋನ್ ಅಲ್ಲ ಪ್ರಪಂಚ ಹೇಳುವುದು ಬೇರೆ ಇದೆ. ಆ ಪ್ರಪಂಚದಲ್ಲಿ ನೀವು ಮುಂದುವರಿಬೇಕಾದ್ರೆ, ಸಾಧನೆಯ ಮೆಟ್ಟಿಲೇರಬೇಕಾದ್ರೆ ನಿಮ್ಮಲ್ಲಿ ಏನಿರಬೇಕು? ನಾನು ಫಸ್ಟಿಗೆ ಹೇಳಿದೆ, ಜೋರಾಗಿ ಹೇಳಿ, ಆತ್ಮವಿಶ್ವಾಸ. ವೆರಿ ಗುಡ್. ಆಮೇಲೆ ಗುರಿ ಬೇಕು, ಆಮೇಲೆ ಛಲ ಬೇಕು. ಆತ್ಮವಿಶ್ವಾಸ, ಗುರಿ ಮತ್ತು ಛಲದೊಂದಿಗೆ ನೀವು ಮುಂದುವರಿದರೆ ಖಂಡಿತವಾಗಿಯೂ ಯಶಸ್ವಿ ಆಗ್ತೀರಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕೆ ಆಗ್ತೇನೆ. ಮಕ್ಕಳೇ, ಮುಂದೊಂದು ದಿನ ಪರೀಕ್ಷೆ ಬರುವಾಗ ನಿಮ್ಮ ಶಾಲೆಗಳಿಗೆ ಎಲ್ಲಾದರೂ ಈ ಲಯನ್ಸ್ ಕ್ಲಬ್ನ ಮೂಲಕ ಬಂದರೆ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಅಷ್ಟರವರೆಗೆ ನಮ್ಮ ಪ್ರೀತಿ ಇರಲಿ. ಅದೇ ಜೊತೆಗೆ ನೀವು ಕಲಿಯುತ್ತಾ ಸಾಗಿ, ಟೀಚರ್ಸ್ಗೆ ಬೆಲೆ ಕೊಡಿ, ಹೆತ್ತ ತಾಯಿಗೆ ಗೌರವ ಕೊಡಿ. ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸಮಾಜದಲ್ಲಿ ಯಾರ ಬಗೆಯೂ ಕೂಡ ನೀವು ತಪ್ಪುಗಳನ್ನು ಹೇಳಬೇಡಿ. ಯಾರಾದರೂ ತಪ್ಪು ಮಾಡುವವರಿದ್ದರೂ ಕೂಡ ತಪ್ಪು ಮಾಡೋ, ನೀನು ತಪ್ಪು ಮಾಡಬೇಡ ಅಂತ ಹೇಳುವುದಾದ್ರೆ ಹೇಳಿ. ಅದಲ್ಲ, ತಪ್ಪು ಮಾಡುವವನಿದ್ರೂ ಕೂಡ ನೀವು ಆ ಕಡೆಗೆ ನೀವು ನೋಡದೆ, ನಾನೇನು ಮಾಡ್ತಿದ್ದೇನೆ, ನಾನು ಸರಿ ಇದ್ದೇನೆ ಅಂತೇಳಿ ನನ್ನ ಬಗ್ಗೆ ಅವಲೋಕನ ಮಾಡಿಕೊಂಡು ನೀವು ಮುಂದುವರಿಯಿರಿ. ಪಕ್ಕ ನೀವು ಯಾವುದೇ ಟೆನ್ಷನ್ಗಳನ್ನು, ಈಗ ಕೆಲವೊಂದು ವಿಚಾರಗಳಂತೇಳಿ ಸಮಾಜ ಸೇವಕರು ಅಥವಾ ಟೀಚರ್ಸ್ಗಳು ಯಾರಿದ್ರು ಕೂಡ ಎಲ್ಲ ಸಮಸ್ಯೆ ನಾವೇ ಹಾಕೋದು. ಅವನ ಸಮಸ್ಯೆ, ಇವನ ಸಮಸ್ಯೆ, ಎಲ್ಲ ಸಮಸ್ಯೆಯನ್ನು ಕೇಳೋದು, ಲಾಸ್ಟಿಗೆ ನಮಗೆ ದೊಡ್ಡ ಸಮಸ್ಯೆ. ಹಾಗಲ್ಲ, ಅವರ ಸಮಸ್ಯೆ ಅವರಿಗೆ ಬಿಟ್ಕೊಡಿ, ಅವರು ಅದನ್ನು ಸುಧಾರಿಸಿಕೊಳ್ಳಿ. ಹಾಗೆ ನೀವು ಕೂಡ ಬದುಕುವಾಗ ಎಲ್ಲರ ವಿಷಯಗಳನ್ನು ನೀವು ತಲೆಗೆ ಹಾಕಬೇಡಿ, ನಿಮ್ಮದನ್ನು ನೀವು ನೋಡ್ಕೊಳ್ಳಿ. ನೀವು ಸಾಧನೆ ಮೆಟ್ಲೇರಿ, ನೀವೊಂದು ಅಚೀವರ್ಸ್ ಆಗಿ. ಶುಭ ಹಾರೈಕೆಯೊಂದಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಸರ್. ಸಮಯದ ಅಭಾವದ ಕಾರಣ ಇನ್ನೂ ಕೂಡ 1 ಗಂಟೆ ಕ್ಲಾಸ್ ಕೊಡಬೇಕಿತ್ತು. ಬಹಳ ನಿರೀಕ್ಷೆಯಿಂದ ವಿದ್ಯಾರ್ಥಿಗಳು 5 ಶಾಲೆಯಿಂದ ಬಂದಿದ್ದೀರಿ. ಆದರೆ ಸಮಯದ ಅಭಾವದಿಂದಲೂ ಈ ಒಂದು ಅಲ್ಪ ಸಮಯವನ್ನು ಬಹಳ ಉತ್ತಮ ರೀತಿಯಿಂದ ಮನದಟ್ಟ ಮಾಡುವಂತೆ ಮಾಡಿದ ಇಕ್ಬಾಲ್ ಸರ್ ಅವರಿಗೆ ನಾವು ನಮ್ಮ ಲಯನ್ಸ್ ಕ್ಲಬ್ ಪುತ್ತೂರು ಪಾಣಜೆ ವತಿಯಿಂದ ಮತ್ತು ನಮ್ಮ ಎಲ್ಲ ಶಾಲಾ ಪ್ರೌಢಶಾಲೆಯ ವತಿಯಿಂದ, ಇಲ್ಲಿನ ಊರಿನವರಿಂದ ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಸರ್. ನಿಮ್ಮ ಆ ಸೇವೆ ಸದಾ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಇರಲಿ. ಅದೇ ರೀತಿ ವಿದ್ಯಾರ್ಥಿಗೆ ಪರೀಕ್ಷಾ ತರಬೇತಿಗೆ ಕೆಲಸವನ್ನು ಕೂಡ ಮಾಡ್ತಾರೆ. ಅನೇಕ ರೀತಿಯ ಅಧ್ಯಾಪಕರಿಗೂ ಕೂಡ ಕ್ಲಾಸನ್ನು ಕೊಡ್ತಾರೆ. ಅನೇಕ ರೀತಿಯ ಯುವಕರಿಗೆ ಯಾವ ರೀತಿಯಲ್ಲಿ ನಾವು ಸಮಾಜವನ್ನು ಮುನ್ನಡೆಸಬೇಕು, ಯಾವ ರೀತಿಯಲ್ಲಿ ನಾವು ಸಮಾಜವನ್ನು ಬಾಳಬೇಕು ಎನ್ನುವ ಅನೇಕ ರೀತಿಯ ಕ್ಲಾಸಿನಲ್ಲಿ ಕೂಡ ನಾನು ಕೂಡ ಭಾಗಿಯಾಗಿದ್ದೇನೆ. ನಮಗೂ ಕೂಡ ಅದರಿಂದ ತುಂಬ ಅರಿವು ಕೂಡ ನಮಗೂ ಕೂಡ ಮೂಡುತ್ತದೆ. ಏನು ನಮಗೆ ಪ್ರಪಂಚದಲ್ಲಿ ತಿಳಿಯುವುದು ಬಹಳಷ್ಟಿದೆ. ನಾವು ಜ್ಞಾನವನ್ನು ಪಡಿಬೇಕು. ಜ್ಞಾನ ಇಲ್ಲದಿದ್ದರೆ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಾವು ಹೆಚ್ಚು ಓದುವ ಮುಖಾಂತರ, ಹೆಚ್ಚು ತಿಳಿದುಕೊಳ್ಳುವ ಮುಖಾಂತರ ನಾವು ಜ್ಞಾನಿಯಾಗಬೇಕು. ಈ ಪ್ರಪಂಚದಲ್ಲಿ ಇತಿಹಾಸದ ಪುಟವನ್ನು ನೋಡುವಾಗ ಜ್ಞಾನಿಯಾದವರು ಮಾತ್ರ ಒಂದು ಸಾಧನೆಯನ್ನು ಮಾಡಿದ್ದಾರೆ, ಹೆಚ್ಚು ತಿಳಿದುಕೊಂಡವರು ಮಾತ್ರ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಹೆಚ್ಚು ತಿಳಿದುಕೊಳ್ಳುವ ಮುಖಾಂತರ ನಾವು ಸಮಾಜಕ್ಕೆ ಒಂದು ಗಣ್ಯ ವ್ಯಕ್ತಿಯಾಗಿ ಬಾಳಬೇಕಾದರೆ ಖಂಡಿತವಾಗಿಯೂ ನೀವು ಪ್ರಯತ್ನ ಪಡಬೇಕು, ಪ್ರಯತ್ನಿಸ್ತಾ ಬೇಕು, ಇನ್ನೂ ಪ್ರಯತ್ನ ಮಾಡಬೇಕು. ನಾವು ಕೆಲವು ಸಮಯದಲ್ಲಿ ನಾವು ಸೋಲ್ಬಹುದು, ಆದರೆ ಆ ಸೋಲನ್ನು ನಾವು ನಮ್ಮ ಒಂದು ಸ್ಟೆಪ್ ಅಂತ ಹೇಳಿ ನಾವು ಮುಂದುವರಿಬೇಕು ಎನ್ನುವ ಮಾತನ್ನು ಕೂಡ ಹೇಳ್ತೇನೆ. ಖಂಡಿತವಾಗಿಯೂ ನಾವು ನಮ್ಮ ಮನೋಭಾವ ಅಂದರೆ ನಮ್ಮ ಒಂದು ಚಿಂತನೆ, ಇನ್ನೊಬ್ಬರು ಹೀಗೆ ಮಾಡ್ತಾರೆ, ಇನ್ನೊಬ್ಬರು ಹಾಗೆ ಮಾಡ್ತಾರೆ, ನಮ್ಮ ದೇಶ ಹೀಗೆ ಇರಬೇಕು, ನಮ್ಮ ದೇಶ ಒಂದು ಹೀಗೆ ಆಡಳಿತ ಬೇಕು, ನಮ್ಮ ರಾಜ್ಯ ಹೀಗೆ ಆಡಳಿತ ಬೇಕು, ಅವನ ಜೀವನ ಹೀಗೆ ಇರಬೇಕು ಎನ್ನುವ ಮಾತನ್ನು ಕೂಡ ಹೇಳುವ ಜನರೇ ಜಾಸ್ತಿ ಇದ್ದಾರೆ. ಆದರೆ ನಾನು ಏನಾಗಬೇಕು, ನನ್ನಿಂದ ಏನು ತಪ್ಪು ಬರ್ತದೆ, ನಾನು ಏನು ಸಾಧನೆ ಮಾಡಬೇಕು ಎನ್ನುವ ಒಂದು ಮನಸ್ಸು ಯಾರಿಗೂ ಬರುವುದಿಲ್ಲ. ಎಲ್ಲರೂ ನಾವು ನಾನೇ ಸೂಪರ್ ಪವರ್ ಅಂತ ಹೇಳಿ
ಹೊರಟರೆ ಖಂಡಿತವಾಗಿಯೂ ನಾವು ಗುರಿಯನ್ನು ತಲುಪುತ್ತೇವೆ ಅಂತ ಹೇಳಿ ಹೇಳ್ತಾ ನಮ್ಮ ಈ ಒಂದು ಪ್ರೇರಣಾ ತರಬೇತಿ ಶಿಬಿರವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಇದರಲ್ಲಿ ಆತ್ಮಾರ್ಥವಾಗಿ ಒಂದು ಪ್ರೀತಿಯಿಂದ ಎಲ್ಲರೂ ಕೇಳಿದ ವಿದ್ಯಾರ್ಥಿಗಳಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಸಾಲದು. ನಿಮ್ಮ ಆ ಒಂದು ಇನ್ನೂ ಕೂಡ ನಾವು ಈ ಒಂದು ನಮ್ಮ ಸುತ್ತಮುತ್ತಲಿನ ಶಾಲಾ ಕಾಲೇಜುಗಳಿಗೆ ನಾವು ಒಂದು ಪ್ರೇರಣಾ ತರಬೇತಿಯನ್ನು ಇನ್ನೂ ಕೂಡ ಕೊಡ್ತೇವೆ. ಬೇರೆ ಬೇರೆ ಮಂದಿ ಇದ್ದಾರೆ. ನಮ್ಮ ಲಯನ್ಸ್ ಎಂಬುದು ನಮ್ಮ ವಿದ್ಯಾರಂಗದಲ್ಲಿ ಮತ್ತು ಆರೋಗ್ಯದ ರಂಗದಲ್ಲಿ ಒಂದು ಗುರಿ ಮುಟ್ಟಬೇಕು. ವಿದ್ಯೆಯಲ್ಲಿ ಯಾರು ವಂಚಿತರಾಗಬಾರ್ದು ಅಂತ ಒಂದು ಉತ್ತಮ ಗುರಿಯಿಂದ ನಮ್ಮ ಪುತ್ತೂರು ಪಾಣಾಜೆ ಅದಕ್ಕೆ ಇನ್ನು ಮುಂದೆ ಪ್ರಯತ್ನಿಸ್ತೇನೆ ಅಂತ ಮಾತನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಕೂತ್ಕೊಳ್ಳಿ. ಇನ್ನು ಮುಂದಿನ ಕಾರ್ಯಕ್ರಮ ಇದೆ, ನಮ್ಮ ಪದಗ್ರಹಣ ಕಾರ್ಯಕ್ರಮ. ಅದಕ್ಕೆ ನಮ್ಮ ಲಯನ್ಸಿನ ಜಿಲ್ಲೆಯಿಂದ, ತಾಲೂಕಿನಿಂದ ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ಗವರ್ನರ್ ಕೂಡ ಅರವಿಂದ ಸೇನೆಗೆ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಜಿಲ್ಲೆಯಿಂದ ಬಂದಂಥ, ತಾಲೂಕಿನಿಂದ ಬಂದಂಥ ಎಲ್ಲರಿಗೂ ನಾವು ಸ್ವಾಗತವನ್ನು ಬಯಸಿ ಈ ಒಂದು ಕಾರ್ಯಕ್ರಮ ನೀವು ಮುಂದೆ ಬರಬೇಕು ಅಂತೇಳಿ ಎಲ್ಲರನ್ನ ಸ್ವಾಗತಿಸ್ತೇವೆ. ಅದೇ ರೀತಿ ನಮ್ಮ ಇಂದಿನ ಈ ಒಂದು ಹೇಮಂತ್ ಶೆಟ್ಟಿ ಸರ್ ಕೂಡ, ಅರವಿಂದ್ ಸರ್ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ವಹಿಸ್ತೇನೆ ಸರ್. ಮಸ್ಕರಂಜಸ್ ಅವರು ಇದ್ದಾರೆ, ಪವನ್ ಅವರು ಇದ್ದಾರೆ, ನಮ್ಮ ಯೂನಿವರ್ಸಿಟಿ ಅವರ ಶ್ರೀಮತಿಯವರು ಕೂಡ ಇದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇವೆ. ಹಲೋ ಹಲೋ ಇರಬೋಡ ಮಾಡಿಕೊಳ್ಳುತ್ತಿದ್ದೇವೆ. ಹಾಗೆ
ಇದರ ಕಾರ್ಯದರ್ಶಿಗಳಾದಂತಹ ಲಯನ್ ಶ್ರೀ ಪ್ರಸಾದ್ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಕೋಶಾಧಿಕಾರಿಯಾಗಿರುವ ಲಯನ್ ಪ್ರಕಾಶ್ ರೈ ಬೈಲಾಡಿ ಅವರನ್ನು ಕೂಡ ಪ್ರೀತಿಪೂರ್ವಕ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ವಲಯಾಧ್ಯಕ್ಷರಾಗಿರುವಂತಹ ಲಯನ್ ಪವನ್ ರಾಮ್ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಲಯನ್ ಲಾನ್ಸಿ ಮಸ್ಕರಿನನ್ಸ್ ಪ್ರಾಂತೀಯ ಅಧ್ಯಕ್ಷರು ತಮ್ಮನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಇವತ್ತಿನ ಸ್ಥಾಪಕ ದಿನಾಚರಣೆಯ ಮುಖ್ಯ ಅತಿಥಿಯಾಗಿರುವಂತಹ ಮಾಜಿ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಕಾವು ಹೇಮನಾಥ ಶೆಟ್ಟಿ ತಮ್ಮನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. ಜೊತೆಗೆ ಅನಿತಾ ಹೇಮನಾಥ್ ಶೆಟ್ಟಿ ಅವರು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಸಾಮಾಜಿಕ ಮುಖಂಡರು ಆಗಿರತಕ್ಕಂತಹ ಶೆಟ್ಟಿ, ಇವತ್ತಿನ ಪದಗ್ರಹಣ ನಡೆಸಿಕೊಡುವವರು ದ್ವಿತೀಯ ಉಪಜಿಲ್ಲಾ ರಾಜ್ಯಪಾಲರಾಗಿರುವಂತಹ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಲಯನ್ ಕುಡುಪಿ ಅರವಿಂದ್ ಶನೈ ಸರ್ ತಮ್ಮನ್ನು ಸಕಲ ಗೌರವದಿಂದ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಈಗ ಕಾರ್ಯಕ್ರಮ ಆರಂಭಗೊಳ್ಳುತ್ತಿದೆ. ಪ್ರಪ್ರಥಮವಾಗಿ ಎಲ್ಲ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದುವಾಗಿರುತ್ತದೆ ಪ್ರಾರ್ಥನೆ. ಈಗ ಪ್ರಾರ್ಥನೆಗೆ ಲಯನ್ ಸೀತಾರಾಮ ಗೌಡ್ರವರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಾ ಪ್ರಭುದೇವನೇ, ನನ್ನ ಹೃದಯಾಂತರಾಳದಿಂದ ನಿನ್ನನ್ನು ಪ್ರಾರ್ಥಿಸುವೆ. ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನು ಒಳ್ಳೆ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡು. ನನ್ನ ಪ್ರೀತಿಯು ಇತರರ ಸೇವೆಯಲ್ಲಿ ಫಲಭರಿತವಾಗುವಂತೆ ನನ್ನನ್ನು ಬಲಪಡಿಸು. ದೀನದಲಿತರನ್ನು ನಾನೆಂದು ಧಿಕ್ಕರಿಸದಂತೆ, ದುರಹಂಕಾರದ ಶಕ್ತಿಯ ಮುಂದೆ ವಿನಾ ತಲೆಬಾಗದಂತೆ ನನ್ನನ್ನು ಕಾಪಾಡು. ದಿನನಿತ್ಯ ಬರುವ ಕಷ್ಟ ಸಮಸ್ಯೆಗಳನ್ನು ಎದುರಿಸಿ ನಾನು ತಲೆ ಎತ್ತಿ ನಡೆಯುವಂತೆ ನನ್ನ ಜೀವ ಆತ್ಮ ಪ್ರಾಣವನ್ನು ಪ್ರೀತಿಯಿಂದ ನಿನ್ನ ಚಿತ್ತಕ್ಕೆ ಒಪ್ಪಿಸಿ ಜೀವಿಸುವ ಶಕ್ತಿಯನ್ನು ಪರಮಾತ್ಮನೇ ನೀ ನನಗೆ ದಯಪಾಲಿಸು ಅಂದರೆ. ಹಲೋ. ಪ್ರಾರ್ಥನೆಯನ್ನು ನಡೆಸಿದಂತಹ ಲಯನ್ ಸೀತಾರಾಮ ಗೌಡ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಧ್ವಜವಂದನೆ ಲಯನ್ ಪುಷ್ಪರಾಜ ಶೆಟ್ಟಿ ಅವರಿಂದ. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರದಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ
ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ಜೈ ಹಿಂದ್. ವಂದನೆಗಳು ಲಯನ್ ಪುಷ್ಪರಾಜ ಶೆಟ್ಟಿ. ಈಗ 1 ನಿಮಿಷದ ಮೌನ ಪ್ರಾರ್ಥನೆ. ಅದು ಯಾಕೆಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬಯಸುವುದು ಶಾಂತಿಯನ್ನು. ಜಗತ್ತು ಶಾಂತಿಯಲ್ಲೇ ಇರಬೇಕು ಅಂತೇಳಿ ಸರ್ವ ಧರ್ಮಗಳು ಕೂಡ ಬಯಸುತ್ತದೆ. ಈ ಪುತ್ತೂರು ಪಾಣಾಜಯ ಈ ಸಭಾಂಗಣದಲ್ಲಿ ಕುಳಿತು ನಿಂತುಕೊಂಡ ನಾವುಗಳು ನಮ್ಮ ಮನಸ್ಸುಗಳನ್ನು 1 ನಿಮಿಷ ಕಣ್ಣು ಮುಚ್ಚಿಕೊಂಡು ಜಗತ್ತು ಶಾಂತಿಯಲ್ಲಿರಬೇಕು, ವಿಶ್ವ ಶಾಂತಿಗಾಗಿ ಈ ಮೌನ ಪ್ರಾರ್ಥನೆ. ಧನ್ಯವಾದಗಳು. ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಗಳು. ಇದೀಗ ಲಯನ್ಸ್ನ ನೀತಿ ಸಂಹಿತೆ, ಇದನ್ನು ಲಯನ್ ಶ್ಯಾಮಜಿತ್ ರೈ ಅವರು ನೆರವೇರಿಸಿಕೊಡಲಿದ್ದಾರೆ. ಲಯನ್ ಶ್ಯಾಮಜಿತ್ ರೈ ಅವರು ಲಯನ್ ನೀತಿ ಸಂಹಿತೆಯನ್ನು ನಡೆಸಿಕೊಡಲಿದ್ದಾರೆ. ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನಿರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು. ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ವಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿ ಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು. ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು. ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು, ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು. ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ, ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು. ಸಂಕಟದಲ್ಲಿರುವವರಿಗೆ ಸಹಾನುಭೂತಿ, ದೀನದಲಿತರಿಗೆ ಸಹಾಯ ಮತ್ತು ಅವಶ್ಯಕತೆಯುಳ್ಳವರಿಗಾಗಿ ನನ್ನ ಸಂಪತ್ತಿನ ಒಂದು ಭಾಗವನ್ನು ನೀಡುವುದು. ವಿಮರ್ಶೆಯಲ್ಲಿ ಎಚ್ಚರಿಕೆಯಿಂದಿರುವುದು ಮತ್ತು ಪ್ರಶಂಸೆಯಲ್ಲಿ ಉದಾರನಾಗಿರುವುದು. ನನ್ನ ಕಾರ್ಯ ರಚನಾತ್ಮಕವಾಗಿರಬೇಕೇ ಹೊರತು ವಿನಾಶಕಾರಿಯಲ್ಲ ಎಂಬುದನ್ನು ಸದಾ ಗಮನದಲ್ಲಿಟ್ಟುಕೊಳ್ಳುವುದು. ಹಲೋ, ಧನ್ಯವಾದಗಳು ಲಯನ್ ಶ್ಯಾಮಜಿತ್ ರೈ ಅವರಿಗೆ. ಇದೀಗ ಕಾರ್ಯಕ್ರಮದ ಸ್ವಾಗತಕ್ಕಾಗಿ ನಮ್ಮ ನಾಡಿನ ಹೆಮ್ಮೆಯ ನಾಯಕರು, ಜೀವನದ 35 ವರ್ಷಗಳು ಕೂಡ ದೈಹಿಕ ಶಿಕ್ಷಣವನ್ನು ನೀಡಿ ಹೆಸರಾಂತ ವ್ಯಕ್ತಿಯಾಗಿರುವ ಲಯನ್ ದಯಾನಂದ ರೈ ಕೋರ್ಮಂಡಲ ಅವರನ್ನು ಪ್ರೀತಿಯಿಂದ ಮೈಕ್ ಮಾಡಿ ಅಂತ ಆಹ್ವಾನಿಸುತ್ತೇವೆ. ಎಲ್ರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯ ಎಲ್ಲ ದೇವರುಗಳನ್ನು ಮನಸಾರೆ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ನಮ್ಮೂರಿನ ಆರಾಧ್ಯ ದೈವ ಬೆಟ್ಟಂಬಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರಂಧಗಳಿಗೆ ನಮಸ್ಕರಿಸ್ತಾ, ಎಲ್ಲ ಸಿದಂಥ ಎಲ್ಲ ಬಂಧುಗಳೇ, ಪುತ್ತೂರು ಪಾಣಾಜೆ ಲಯನ್ಸ್ ಕ್ಲಬ್ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಪದಗ್ರಹಣ ಕಾರ್ಯಕ್ರಮ ಹಾಗೂ ಸ್ಥಾಪಕರ ದಿನಾಚರಣೆಯ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇರುವವರು ನಮ್ಮ ಇವತ್ತಿನ ಈ ಒಂದು ಪದಗ್ರಹಣ ಕಾರ್ಯಕ್ರಮದ ಅಧಿಕಾರಿಯಾಗಿ ಈ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕೆ ಆಗಮಿಸಿದಂಥ ಮಂಗಳೂರಿನಿಂದ ಇಲ್ಲಿಗೆ ಆಗಮಿಸಿದಂತಹ ನಮ್ಮೆಲ್ಲರ ಆತ್ಮೀಯರು, ಪದಗ್ರಹಣದ ಅಧಿಕಾರಿಗಳಂಥ ಲಯನ್ಸ್ ಉಡುಪಿ ಅರವಿಂದ ಶೆಣೈ PMJF ದ್ವಿತೀಯ ಉಪರಾಜ್ಯಪಾಲರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ ಸರ್. ಇವರಿಗೆ ನಮ್ಮ ಅಧ್ಯಕ್ಷರು ಈ ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೀವಿ ಸರ್.
ಇವತ್ತಿನ ಈ ಸುಂದರ ಸಮಾರಂಭದಲ್ಲಿ ಸ್ಥಾಪಕರ ದಿನಾಚರಣೆಯ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಶ್ರೀಯುತ ಈ ಒಂದು ಪುತ್ತೂರು ಪಾಣಾಜಿ ಲಯನ್ಸ್ ಕ್ಲಬ್ನ ರೂವಾರಿ. ಇವತ್ತಿನ ಈ ಕ್ಲಬ್ ಇವತ್ತು ಆರಂಭ ಆಗಬೇಕಂತ ಹೇಳಿದರೆ ಅದಕ್ಕೆ ಲಯನ್ಸ್ ಹೇಮನಾಥ್ ಶೆಟ್ಟಿ ಅವರು ಕಾರಣ. ನಾನು ಈ ಸಂದರ್ಭದಲ್ಲಿ ಅವರು ಇವತ್ತಿನ ಸ್ಥಾಪಕರ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಸರ್, ನಿಮಗೆ ಇಲ್ಲಿ ನಡೆದಂಥ ಎಲ್ಲ ಸಂಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆ ಅವರ ಜೊತೆಯಲ್ಲಿ ಅವರ ಧರ್ಮಪತ್ನಿಯವರು ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿಯವರು, ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರು, ಅವರು ಕೂಡ ಈ ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರಿ ಮೇಡಮ್. ನಿಮಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೆ ಮೇಡಮ್. ಇನ್ನೋರ್ವ ಈ ಸಮಾರಂಭದ ಮುಖ್ಯ ಅತಿಥಿಗಳು ಲ್ಯಾನ್ಸಿ ಮಸ್ಕಿನಸ್, ನಮ್ಮ ಪ್ರಾಂತೀಯ ಅಧ್ಯಕ್ಷರಾಗಿ ನೇಮಕಗೊಂಡು ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ನಮ್ಮೆಲ್ಲರ ಪ್ರೀತಿಗೆ ಮೆಚ್ಚುಗರಾಗಿದ್ದ ಶ್ರೀಯುತ ಲ್ಯಾನ್ಸಿ ಮಸ್ಕಿನಸ್ ಸರ್, ನಿಮಗೆ ಇಲ್ಲಿ ನಡೆದಂಥ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ, ಈ ಊರಿನ ಜನತೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ ಸರ್. ಇನ್ನೋರ್ವ ಮುಖ್ಯ ಅತಿಥಿಗಳು ಲಯನ್ ಪವನ್ ರಾಮ್ ಅವರು, ನಮ್ಮ ವಲಯದ ಅಧ್ಯಕ್ಷರು. ಕಾವಿನ 2 ಬಾರಿ ಕಾವಿನ ಅಧ್ಯಕ್ಷರಾಗಿ ಗೆದ್ದುಕೊಂಡು ಭಾಳಷ್ಟು ಉತ್ತಮ ಸೇವೆಗಳನ್ನು ಮಾಡಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಂಥ ಪವನ್ ರಾಮ್ ಸರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸಿದೆ ಸರ್. ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮ 2ನೇ ಬಾರಿಗೆ ನಮ್ಮಲ್ಲಿ ಆಯ್ಕೆಯಾದಂಥ ನಮ್ಮ ಲಯನ್ ಮೊಹಮ್ಮದ್ ಕುಕ್ಕವಳ್ಳಿ MJF ಸರ್, ನಿಮಗೂ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ ಸರ್. ಹಾಗೆ ನಮ್ಮ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಗಳು ಶ್ರೀಪ್ರಸಾದ್ ಅವರು ಕೂಡ ಹಾಗೆ ತುಂಬ ಕಾರ್ಯಕ್ರಮದ ಒತ್ತಡ ಇದ್ದರೂ ಕೂಡ ನಮ್ಮೊಂದಿಗೆ ಇದ್ದುಕೊಂಡು ಕಳೆದ 2 ವರ್ಷಗಳಿಂದ ನಮ್ಮ ಈ ಕ್ಲಬ್ಬಿನ ಒಂದು ಶ್ರೇಯಸ್ಸಿಗೆ ಶ್ರಮಿಸಿದಂಥ ಲಯನ್ ಶ್ರೀಪ್ರಸಾದ್ ಸರ್, ನಿಮಗೆ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಸರ್. 2ನೇ ಬಾರಿ ಆಯ್ಕೆಯಾದಂಥ ಕೋಶಾಧಿಕಾರಿಗಳು ಲಯನ್ ಪ್ರಕಾಶ್ ಶೆಟ್ಟಿ ಬೈಲಾಡಿ ಸರ್, ನಿಮಗೆ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಸರ್. ಈ ಒಂದು ಸುಂದರ ಸಮಾರಂಭದಲ್ಲಿ ಹಲವಾರು ಕ್ಲಬ್ಬಿನ ಅಧ್ಯಕ್ಷರುಗಳು ಆಗಮಿಸಿದ್ದೀರಿ, ಕಾರ್ಯದರ್ಶಿಗಳು ಆಗಮಿಸಿದ್ದೀರಿ, ಹಾಗೆ ಕೋಶಾಧಿಕಾರಿಗಳು ಆಗಮಿಸಿದ್ದೀರಿ. ಹಾಗೆ ಇವತ್ತಿನ ಈ ಸುಂದರ ಸಮಾರಂಭದಲ್ಲಿ ನಾವು ಒಂದು 15 ಮಕ್ಕಳಿಗೆ, ಅಂದರೆ ಈ ಒಂದು ಭಾಗದ ನಮ್ಮ ನವೋದಯ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ, ಪ್ರಿಯದರ್ಶಿನಿ ಪ್ರೌಢಶಾಲೆ ಹಾಗೂ ಉಪ್ಪಳಿಗೆ ಇರ್ದೆ ಪ್ರೌಢಶಾಲೆ ಹಾಗೂ ಪಾಣಾಜಿ ಸುಬೋಧ ಪ್ರೌಢಶಾಲೆಯ 5 ಶಾಲೆಯ SLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ 3 ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮ ನಡೆಸಿದ್ದೇವೆ, ಸನ್ಮಾನ ಸಮಾರಂಭ ನಡೆಸಿದ್ದೇವೆ. ಈ ಕಾರ್ಯಕ್ರಮ ಉಪಸ್ಥಿತಿರುವಂಥ ಎಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮ ಜೇನು ಕೃಷಿಯಲ್ಲಿ ಭಾಳಷ್ಟು ಅತ್ಯುತ್ತಮ ಸಾಧನೆ ಮಾಡಿದಂಥ ನಮ್ಮ ಲೈನ್ ಮನಮೋಹನ್ ಅರಮ್ಯ ಅವರು ಭಾಳ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಿಮಗೆ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿದಂಥ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಕ್ಕಳಿಗೆ 5 ಶಾಲೆಯ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿದ್ದೇವೆ. ಹಾಗೆ ವಿವಿಧ ತಾಲೂಕು ಹಾಗೂ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲ ಲಯನ್ಸ್ ಬಂಧುಗಳಿಗೆ, ಪದಾಧಿಕಾರಿಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿ ಮತ್ತೊಮ್ಮೆ ಆಗಮಿಸಿದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿ ನಾನು ಸ್ವಾಗತ ಭಾಷಣ ಮುಗಿತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸುಂದರವಾದ ಮಾತಿನ ಮೂಲಕ ಸರ್ವರನ್ನು ಕೂಡ ಸ್ವಾಗತಿಸಿದಂತಹ ದಯಾನಂದ ರೈ ಕೋರ್ಮಂಡ್ ಅವರಿಗೂ ಕೂಡ ಪ್ರತ್ಯೇಕವಾದ ಸ್ವಾಗತವನ್ನು ಬಯಸುತ್ತಾ, ಕಾರ್ಯಕ್ರಮದಲ್ಲಿ ಈಗಾಗಲೇ ಭಾಗವಹಿಸಿದಂತಹ ದಿವ್ಯನಾಥ್ ಶೆಟ್ಟಿ ಕಾವು ಲಯನ್ಸ್ ಕ್ಲಬ್ನ ಅಧ್ಯಕ್ಷರು, ಜೊತೆಗೆ ಪ್ರಶಾಂತ್ ರೈ ಮನೆಮಳಿಗೆ ಅಲಂಕಾರು, ದುರ್ಗಾಂಬ ಅಧ್ಯಕ್ಷರಾಗಿದ್ದಾರೆ. ಇವರನ್ನು ಕೂಡ ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಸ್ವಾಗತಿಸುತ್ತೇವೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೋದು, ವಿಶೇಷವಾಗಿ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಕೂಡ ಇದ್ದಾರೆ, ಸುದ್ದಿ ಚಾನಲ್, ಅವರಿಗೂ ಕೂಡ ಪ್ರತ್ಯೇಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಈ ಒಂದು ಸುಂದರ ಸಮಾರಂಭದ
ಸ್ಥಾಪಕ ದಿನಾಚರಣೆಯ ಅತಿಥಿಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಸಂಘಟನಾ ಚತುರರಾಗಿರುವಂತಹ ಲಯನ್ ಶ್ರೀ ಪ್ರಸಾದ್ ರವರು ಇದನ್ನು ನೆರವೇರಿಸಿಕೊಡುತ್ತಾರೆ. ತಮ್ಮನ್ನು ಮೈಕ್ ಪಾಡಿಯತ್ತ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ವಂದಿಸುತ್ತಾ ಲಯನ್ಸ್ ಕ್ಲಬ್ ಪುತ್ತೂರು ಪಾಣಾಜೆ 2023-24ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮದ ಇಂದಿನ ಮುಖ್ಯ ಅತಿಥಿಯಾಗಿರುವಂತಹ ಲಯನ್ಸ್ ಕಾವು ಹೇಮನಾಥ್ ಶೆಟ್ಟಿ ಕಾವು MJF ಇವರ ಪರಿಚಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಬನ್ನೂರು ಗುತ್ತು ಮನೆಯಲ್ಲಿ ಡಿಸೆಂಬರ್ 21, 1964ರಲ್ಲಿ ಕಾವು ಅಂತಪ್ಪ ಶೆಟ್ಟಿ ಮತ್ತು ಬನ್ನೂರು ಗುತ್ತು ತಾರಾ ಅಂತಪ್ಪ ಶೆಟ್ಟಿ ದಂಪತಿಗಳ ತೃತೀಯ ಪುತ್ರನಾಗಿ ಜನಿಸಿದರು. ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮಡಿಕೇರಿ ಸೈಂಟ್ ಮೈಕೆಲ್ ಶಾಲೆಯಲ್ಲಿ ಪ್ರಾರಂಭಿಸಿ ನಂತರ ಮಾಡ್ನೂರು ಕಾವು ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪೆರ್ನಾಜೆ ಸೀತಾರಾಗ ಪ್ರೌಢಶಾಲೆ ಮತ್ತು ಕಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದು ಸುಳ್ಯ KVG ಶಿಕ್ಷಣ ಸಂಸ್ಥೆಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಅಭ್ಯಸಿಸಿದರು. ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ BA ಪದವಿ ಶಿಕ್ಷಣವನ್ನು ಪಡೆದರು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಕಾಲೇಜಿನಿಂದಲೇ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡು NSUI ತಾಲೂಕು ಅಧ್ಯಕ್ಷನಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ 9 ವರ್ಷಗಳ ಕಾಲ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿರ್ದೇಶಕರಾಗಿ ರಾಜಕೀಯವಾಗಿ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಬಂಟರ ಯಾನೆ ನಾಡವರ ಮಾತೃ ಸಂಘದ ಕಾರ್ಯದರ್ಶಿಯಾಗಿ 6 ವರ್ಷ ಸೇವೆ ಮಾಡಿದ ಇವರು ಇದೀಗ 2ನೇ ಅವಧಿಗೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುಮಾರು 8 ವರ್ಷಗಳಿಂದ ಪುತ್ತೂರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಸಂಚಾಲಕರಾಗಿದ್ದಾರೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಡಳಿತ ಸಮಿತಿ ಸದಸ್ಯರಾಗಿದ್ದಾರೆ. ಸಹಕಾರಿ ಸಂಘದ ಮಾರ್ಗದರ್ಶಕರಾಗಿ ಕಾವು ಪಂಚಲಿಂಗೇಶ್ವರ ದೇವಸ್ಥಾನದ ಮುಕ್ತೇಸರರಾಗಿ ಪುತ್ತೂರು ದಸರಾ ನವದುರ್ಗಾರಾಧನಾ ಸಮಿತಿ ಸ್ಥಾಪಕಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಪುತ್ತೂರು ಕಾವು ಲಯನ್ಸ್ ಕ್ಲಬ್ ಸ್ಥಾಪಕಾಧ್ಯಕ್ಷರಾಗಿ ಒಂದೇ ವರ್ಷದಲ್ಲಿ ವಲಯಾಧ್ಯಕ್ಷರಾಗಿ ಪುತ್ತೂರು ಪಾಣಾಜೆ ಮತ್ತು ಪುತ್ತೂರದ ಮತ್ತು ಲಯನ್ಸ್ ಕ್ಲಬ್ ಸ್ಥಾಪನೆಯ ಮೂಲಕ 2 ಲಯನ್ಸ್ ಕ್ಲಬ್ ಪ್ರಾರಂಭಿಸಿ ಇದೀಗ ಪ್ರಾಂತೀಯ ಅಧ್ಯಕ್ಷರಾದ ಕೆಲವೇ ದಿನಗಳಲ್ಲಿ ವಿಟ್ಲ ಸಿಟಿ ಕ್ಲಬ್ ಪ್ರಾರಂಭವಾದರೆ ಇವರ ವಿಶೇಷ ಪ್ರಯತ್ನದ ಫಲವಾಗಿ ನೂತನವಾಗಿ ಲಯನ್ಸ್ ಕ್ಲಬ್ ಆಲಂಗಾರ್ ದುರ್ಗಾಂಬ ಉದ್ಘಾಟನೆಗೊಂಡಿದೆ. ಅಲ್ಲದೆ ಲಯನ್ಸ್ ಕ್ಲಬ್ ಸುಬ್ರಹ್ಮಣ್ಯ ಕೂಡ ಉದ್ಘಾಟನೆಗೊಂಡಿದೆ. ಇದು ಇವರ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿ. ಕಳೆದ ಲಯನ್ಸ್ ವರ್ಷದಲ್ಲಿ ಜಿಲ್ಲಾ ಕ್ಯಾಬಿನೆಟ್ನಲ್ಲಿ ತುಳುನಾಡ ಕಾರ್ಯಕ್ರಮದ ಸಂಯೋಜಕರಾಗಿದ್ದರು. ಇದೀಗ ನೂತನ ಜಿಲ್ಲಾ ಕ್ಯಾಬಿನೆಟ್ನಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಕೂಡು ಕುಟುಂಬದೊಂದಿಗೆ ವಾಸಿಸುತ್ತಿರುವ ಇವರು ಸಂಸ್ಕಾರದಲ್ಲಿ ಸಂಸಾರ ಸರಿತೂಗಿಸಿಕೊಂಡು ಹೋಗುವುದರಲ್ಲಿ ಇವರು ಎಲ್ಲರಿಗೂ ಆದರ್ಶಪ್ರಾಯರು. ಇವರು ಉತ್ತಮ ಕೃಷಿಕನಾಗಿ ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಇವರ ಪತ್ನಿ ಮುಂಡಾಲುಗುತ್ತು ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಅವರು ವೃತ್ತಿಯಲ್ಲಿ ನ್ಯಾಯವಾದಿಯಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ತನ್ನ ಕ್ಷೇತ್ರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನದ ಮೂಲಕ ಅಭಿವೃದ್ಧಿ ಮಾಡಿದ್ದಾರೆ. ಜಿಲ್ಲೆಯಾದ್ಯಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಾಪನೆಗೆ ಕಾರಣಕರ್ತರಾಗಿದ್ದಾರೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಳಲ್ಲಿ ಇವರ ಪಾತ್ರ ಮಹತ್ತರವಾದದ್ದು. ಇವರಿಗೆ 2 ಸುಪುತ್ರಿಯರು. ಹಿರಿಯ ಮಗಳು ಡಾಕ್ಟರ್ ವಾಸ್ತವಿ ಶೆಟ್ಟಿ MBBS ಮುಗಿಸಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿ ನಂತರ ಪುತ್ತೂರಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕ್ಲಿನಿಕ್ನಲ್ಲಿ ಸೇವೆ ಸಲ್ಲಿಸಿ ಈಗ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಲು ಪೂರ್ವ ತಯಾರಿ ಮಾಡುತ್ತಿದ್ದಾರೆ. 2ನೇ ಮಗಳು ರಂಜಿತಾ ಶೆಟ್ಟಿ ಸುಳ್ಯ KVG ಡೆಂಟಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು ಪುತ್ತೂರದ ಮತ್ತು ಲಿಯೋ ಕ್ಲಬ್ ಸ್ಥಾಪಕ ಅಧ್ಯಕ್ಷರಾಗಿಯೂ ಜಿಲ್ಲಾ ಕ್ಯಾಬಿನೆಟ್ GST ಸಂಯೋಜಕರಾಗಿ ಸೇವೆ ಸಲ್ಲಿಸಿ ಈಗ ನೂತನ ಕ್ಯಾಬಿನೆಟ್ ಲಿಯೋ ಜಿಲ್ಲಾಧ್ಯಕ್ಷೆಯಾಗಿ ನೇಮಕಗೊಂಡಿದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀ ಪ್ರಸಾದ್ ಅವರಿಗೆ. ಮುಂದಕ್ಕೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಮಾಜಿ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಸಂಘಟನಾ ಚತುರರು ನಾಯಕರು ಆಗಿರತಕ್ಕಂತಹ ಕಾವು ಹೇಮನಾಥ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ
ಸ್ಥಾಪಕ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿಜ್ಞಾಪಿಸುತ್ತಿದ್ದೇವೆ. ಲಯನ್ಸ್ ಕ್ಲಬ್ ಪುತ್ತೂರು ಪಾಣಾಜೆ ಇದರ 20, 23 ಹಾಗೂ 24ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ, ಅದೇ ರೀತಿ ಸ್ಥಾಪಕರ ದಿನಾಚರಣೆಯ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣವನ್ನು ಬೋಧಿಸಲಿರುವ ನಮ್ಮ ಲಯನ್ಸ್ 317D ಇದರ ಉಪರಾಜ್ಯಪಾಲರಾಗಿ ಲಯನ್ಸಿನಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇವತ್ತಿನ ಪದಗ್ರಹಣ ಅಧಿಕಾರಿಗಳಾಗಿರುವಂಥ ಲಯನ್ ಕುಡುಪಿ ಅರವಿಂದ್ ಶೆಣೈಯವರೇ, ಅದೇ ರೀತಿ ನಮ್ಮ ಪ್ರಾಂತೀಯ ಅಧ್ಯಕ್ಷರು, ನಮ್ಮ ಆತ್ಮೀಯರು, ಪುತ್ತೂರದ ಮತ್ತು ಲಯನ್ಸ್ ಕ್ಲಬ್ಬಿನ ಸ್ಥಾಪನೆಗೆ ಕಾರಣಕರ್ತರಾದಂಥ ಲ್ಯಾನ್ಸಿ ಮಸ್ಕರೇನಸ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರು, ನನ್ನ ಆತ್ಮೀಯರು ಹಾಗೂ 2ನೇ ಬಾರಿಗೆ ಈ ಸಂಸ್ಥೆಯನ್ನು ಮುನ್ನಡೆಸುತ್ತಾ ಇರುವಂಥ ಮೊಹಮ್ಮದ್ ಹಾಜಿ ಕುಕ್ಕುವಳ್ಳಿ ಅವರೇ, ವಲಯಾಧ್ಯಕ್ಷರು, ನಮ್ಮ ಕಾವು ಲಯನ್ಸ್ ಕ್ಲಬ್ಬನ್ನು ಭಾಳ ದೊಡ್ಡ ಮಟ್ಟಕ್ಕೆ ಸಂಘಟನೆಯ ಮೂಲಕ, ಸಮಾಜ ಸೇವೆಯ ಮೂಲಕ ಗುರುತಿಸಿ ನಮ್ಮ ಕಾವು ಲಯನ್ಸ್ ಸೇವಾ ಸಮಿತಿಯ ಟ್ರಸ್ಟಿನ ಅಧ್ಯಕ್ಷರಾಗಿ, ಇದೀಗ ವಲಯಾಧ್ಯಕ್ಷರಾಗಿ ಲಯನ್ಸಿನಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಲಯನ್ ಪಾವನ್ ರಾಮ್ರವರೇ, ನನ್ನ ಧರ್ಮಪತ್ನಿ ಅನಿತಾ ಹೇಮನಾಥ್ ಶೆಟ್ಟಿಯವರೇ, ಅದೇ ರೀತಿ ಈ ಒಂದು ಸಂಸ್ಥೆಯಲ್ಲಿ ಕಾರ್ಯದರ್ಶಿಗಳಾಗಿ ಈ ಸಂಸ್ಥೆಯನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇರುವಂಥ ಲಯನ್ ದಯಾನಂದ್ ರೈ ಕೋರ್ಮಂಡಾರವರೇ, ಅದೇ ರೀತಿ ಕೋಶಾಧಿಕಾರಿ ಪ್ರಕಾಶ್ ರೈ ಅವರೇ, ಅದೇ ರೀತಿ ಹಿಂದಿನ ಕಾರ್ಯದರ್ಶಿಗಳಾಗಿ ಪುತ್ತೂರು ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಉತ್ತಮ ವಾಗ್ಮಿಯಾಗಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಲಯನ್ ಶ್ರೀಪ್ರಸಾದ್ರವರೇ, ಹಾಗೂ ಬೇರೆ ಬೇರೆ ಕ್ಲಬ್ಬಿನಿಂದ ಬಂದಂಥ ಲಯನ್ಸಿನ ಅಧ್ಯಕ್ಷರುಗಳೇ, ಎಲ್ಲ ಪದಾಧಿಕಾರಿಗಳೇ, ಈ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಬೆಳಗಿನಿಂದ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಅತ್ಯುತ್ತಮವಾದ ಶಿಕ್ಷಣದಲ್ಲಿ ತಾವು ಸಾಧನೆ ಮಾಡಬೇಕಾದಂಥ ಮತ್ತು ಅನೇಕ ವಿಚಾರಗಳನ್ನು ಇವತ್ತು ಈ ಒಂದು ಶಿಬಿರದಲ್ಲಿ ತಾವೆಲ್ಲ ಪಡ್ಕೊಳ್ಳಿಕ್ಕೆ ಕಾರಣಕರ್ತರಾಗಿ ಅದನ್ನು ನಡೆಸಿಕೊಟ್ಟಂಥ ನಮ್ಮ ಅತ್ಯಂತ ಆತ್ಮೀಯರಾದಂಥ ಇಕ್ಬಾಲ್ ಬಾಳಿಲಾರವರೇ ಹಾಗೂ ಬಂಧುಗಳೇ, ವಿಶೇಷವಾಗಿ ಪಾಣಾಜೆ ಲಯನ್ಸ್ ಕ್ಲಬ್ಬಿನ ಸ್ಥಾಪಕರ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಉಲ್ಲೇಖ ಮಾಡಬೇಕಾಗಿದೆ. ಮತ್ತು ಸ್ಥಾಪಕರನ್ನು ನೆನಪು ಮಾಡುವಂಥದ್ದು ಲಯನ್ಸಿನಲ್ಲಿ ಒಂದು ಇತಿಹಾಸ. ಅಂದರೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದವರಿಂದ ಹಿಡಿದು ಇವತ್ತು ಸ್ಥಳೀಯವಾಗಿ ಯಾವ ಲಯನ್ಸ್ ಕ್ಲಬ್ಗಳು ಪ್ರಾರಂಭಗೊಂಡಿದೆ, ಆ ಪ್ರಾರಂಭದಲ್ಲಿ ಇದ್ದಂಥ ಚಾರ್ಟರ್ ಸದಸ್ಯರು ಅಂತ ಹೇಳ್ತೇವೆ. ಪ್ರಾರಂಭಿಕವಾದ ಆ ಸಂಸ್ಥೆಯನ್ನು ಪ್ರಾರಂಭಕ್ಕೆ ಕಾರಣಕರ್ತರಾದಂಥ ಸದಸ್ಯರು, ಅವರನ್ನು ಪ್ರತಿ ವರ್ಷ ಈ ಸಂಸ್ಥೆ ಎಷ್ಟು ವರ್ಷ ಇರ್ತದೆ ಅಷ್ಟು ವರ್ಷ ನೆನಪು ಮಾಡುವಂಥದ್ದು ಒಂದು ಪದ್ಧತಿ. ಆದರೆ ಆ ಎಲ್ಲ ಸದಸ್ಯರಿದ್ದಲ್ಲಿ ಇವತ್ತು ಇದ್ದಾರೆ ಅಂತ ಹೇಳಿದರೆ ಹೆಚ್ಚಿನವರು ಇಲ್ಲ ಅಂತ ಹೇಳಿದರೆ ಈ ಸಂಸ್ಥೆಯಿಂದ ಹೊರಗೆ ಉಳಿದಿದ್ದಾರೆ, ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಪ್ರಾರಂಭದಲ್ಲಿ ಪಾಣಾಜೆ ಲಯನ್ಸ್ ಕ್ಲಬ್ ಅಂತ ಹೇಳಿದರೆ, ನಾನು ಇದರ ಬಗ್ಗೆ ಅರವಿಂದ್ ಶೆಣೈಯವರಿಗೂ ಸಹ ಗೊತ್ತಿರ್ಬೋದು, ಭಾಳ ಹೆಮ್ಮೆಯಿಂದ ಭಾಳಷ್ಟು ಅಭಿಮಾನದಿಂದ ಈ ಸಂಸ್ಥೆಯ ಬಗ್ಗೆ ಬಹಳಷ್ಟು ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಒಳ್ಳೆಯ ಅಭಿಮಾನದ ಮಾತುಗಳನ್ನು ಆಡಿದರು. ಅಂದರೆ ಪಾಣಾಜೆ ಅಂದರೆ
40 ವರ್ಷಗಳ ಹಿಂದೆ ಒಮ್ಮೆ ಲಯನ್ಸ್ ಕ್ಲಬ್ ಪ್ರಾರಂಭ ಆಗಿತ್ತು ಈ ಭಾಗದಲ್ಲಿ. ಅದರ ನಂತರ 2ನೇ ಬಾರಿಗೆ 40 ವರ್ಷಗಳ ನಂತರದಲ್ಲಿ ಪಾಣಾಜೆಯ ಲಯನ್ಸ್ ಕ್ಲಬ್ ಪ್ರಾರಂಭಗೊಂಡಿತು. ಆಗ ಸುಮಾರು 34 ಸದಸ್ಯರ ಒಂದು ಸೇರ್ಪಡೆಯೊಂದಿಗೆ ಈ ಸಂಸ್ಥೆ ಪ್ರಾರಂಭಗೊಂಡು ಒಳ್ಳೆಯ ಕಾರ್ಯಕ್ರಮದೊಂದಿಗೆ ಒಳ್ಳೆಯ ವಿಚಾರದೊಂದಿಗೆ ಸಮಾಜ ಸೇವೆಯ ಮೂಲಕ ಗುರುತಿಸಲ್ಪಟ್ಟಿತು. 2 ವರ್ಷಗಳ ಕಾಲ ಅದರಲ್ಲಿ 1 ವರ್ಷ ಅಂತೂ ಭಾಳ ಚೆನ್ನಾಗಿ ನಡೆಯಿತು. 2ನೇ ವರ್ಷಕ್ಕಾಗೋ ಸ್ವಲ್ಪ ಕುಂಠಿತಗೊಂಡಿತು. 3ನೇ ವರ್ಷಕ್ಕೆ ಸ್ವಲ್ಪ ರೀತಿಯ ಗೊಂದಲಗಳಾಯಿತು. ನಂತರ ಮೊಹಮ್ಮದ್ ಹಾಜಿ ಕುಕ್ಕುವಳ್ಳಿ, ದಯಾನಂದ ರೈ ಅವರ ನೇತೃತ್ವದಲ್ಲಿ ಪುನಃ ಇವತ್ತು ನಡೀತಾ ಇದೆ. ಎಲ್ಲ ಸದಸ್ಯರು, ಪ್ರಕಾಶ್ ರೈ ಅವರು ಮತ್ತೆಲ್ಲ ಹಿರಿಯ ಸದಸ್ಯರನ್ನು ನಾನು ನೆನಪು ಮಾಡ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಸದಸ್ಯರ ಒಂದು ಹುರುಪಿತ್ತು. ಈ ಲಯನ್ಸಿನಲ್ಲಿ ಒಂದು ಪದ್ಧತಿ ಇದೆ, ಇದೆಲ್ಲ ಸಾಮಾನ್ಯ. ಅಂದರೆ ಒಮ್ಮೆ ಪ್ರಾರಂಭಗೊಂಡು ನಂತರ ನಿಂತು ಹೋಗುವಂಥದ್ದು, ಸ್ವಲ್ಪ ಗೊಂದಲಗಳಾಗುವಂಥದ್ದು, ಸಂಘಟನೆಯಲ್ಲಿ ವಿಫಲವಾಗುವಂಥದ್ದು ಸ್ವಾಭಾವಿಕ. ಅದೇ ಇತಿಹಾಸವನ್ನು ಬಲ್ಲವರು, ಇವತ್ತು ಇದರಲ್ಲಿ ತುಂಬ ಅನುಭವ ಇರುವಂಥ ಅರವಿಂದ್ ಶೆಣೈಯವರು ಇದರ ಬಗ್ಗೆ ಮಾತಾಡ್ತಾರೆ. ಅಂದರೆ ಎಲ್ಲಿ ನಾವು ಎಡವಿಡ್ತೇವೆ ಅಂತೇಳಿ. ಲಯನ್ಸ್ ಕ್ಲಬ್ಬಿನಲ್ಲಿ ಮುಖ್ಯವಾಗಿ ಒಂದು ಪದಾಧಿಕಾರಿಗಳ ಅವಧಿ 1 ವರ್ಷ. ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಅಂತೇಳಿ 1 ವರ್ಷಕ್ಕೆ ಅಧ್ಯಕ್ಷರಾಗುವಂಥದ್ದು. ಅದು ಇಂಟರ್ನ್ಯಾಷನಲ್ ಲೆವೆಲಿಂದ, ಇಲ್ಲಿ ಮಾತ್ರ ಅಲ್ಲ. ಲಯನ್ಸ್ ಕ್ಲಬ್ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಅಲ್ಲಿಂದ ಹಿಡಿದು ಎಲ್ಲ ಮಟ್ಟದಲ್ಲೂ 1 ವರ್ಷಕ್ಕೆ ಮಾತ್ರ ಅಧ್ಯಕ್ಷರು. ಯಾಕೆಂತೇಳಿದರೆ ವರ್ಷದಿಂದ ವರ್ಷಕ್ಕೆ ಹೊಸ ನಾಯಕತ್ವ ಬೆಳೀಬೇಕು, ಹೊಸ ಚಿಂತನೆಗಳು ಈ ಸಂಸ್ಥೆಯಲ್ಲಿ ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಅವಧಿಯನ್ನು 1 ವರ್ಷಕ್ಕೆ ಇಟ್ಟಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ 2 ವರ್ಷ, 3 ವರ್ಷ, 5 ವರ್ಷ ಎಲ್ಲ ಇರ್ತದೆ. ಆದರೆ ಲಯನ್ಸಲ್ಲಿ ಪ್ರಾಮುಖ್ಯವಾಗಿ 1 ವರ್ಷ. ಒಂದು ವೇಳೆ ಅತ್ಯುತ್ತಮವಾಗಿ ಕೆಲಸ ಮಾಡಿ ಮತ್ತೊಂದು ವರ್ಷಕ್ಕೆ ಮುಂದುವರಿಸುವುದು ಇದ್ದರೆ, ಎಲ್ಲರ ಒಪ್ಪಿಗೆ ಇದ್ದರೆ ಮಾಡ್ಬೋದು ಹೊರತು ಒಮ್ಮೆಗೆ ಬದಲಾವಣೆ ಮಾಡುವಂಥದ್ದು ಈ ಸಂಸ್ಥೆಯ ಇತಿಹಾಸ. ಆ ನಿಟ್ಟಿನಲ್ಲಿ ಇವತ್ತು ನಾನು ಸ್ಥಾಪಕರ ದಿನಾಚರಣೆಯನ್ನು ಉಲ್ಲೇಖ ಮಾಡುವಂಥದ್ದು, ಸ್ಥಾಪಕರು ಇಂಥ ಒಂದು ಸಂಸ್ಥೆಯನ್ನು ಮಾಡಿದ ಕಾರಣ ಅವರ ನೆನಪು ಈ ಸಂಸ್ಥೆ ಯಾವಾಗಲೂ ಇಡುವಂಥ ದೃಷ್ಟಿಯಲ್ಲಿ ಇವತ್ತು ಸಹ ಸ್ಥಾಪಕರ ದಿನಾಚರಣೆಗೆ ನಾವು ಈ ಸಂಸ್ಥೆಯನ್ನು ಪ್ರಾರಂಭಕ್ಕೆ ಕಾರಣಕರ್ತರಾದವರನ್ನು ಸ್ಮರಿಸುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕೆ ಆದ ಅವರ ಒಂದು ಲಿಸ್ಟ್, ಅವರ ಎಲ್ಲ ಪಟ್ಟಿಯನ್ನು ಇಟ್ಟು ಅದಕ್ಕೆ ನಾವು ಪೂಜೆ ಮಾಡ್ತೇವೆ. ಯಾಕಂತ ಹೇಳಿದರೆ ಆ ರೀತಿಯ ಪೂಜೆಯ ಕ್ರಮದಲ್ಲಿ ಅದನ್ನು ಆರಾಧಿಸ್ತೇವೆ ಆ ಸ್ಥಾಪಕರನ್ನು. ಅಂದರೆ ಅವರು ಸ್ಥಾಪನೆ ಮಾಡಿದ ಕಾರಣ ಈ ಭಾಗದಲ್ಲಿ ಇಷ್ಟು ಕೆಲಸಗಳು ಇವತ್ತು ಆಗ್ತಾ ಇದೆ ಅಂಥೇಳಿ. ಇದರಲ್ಲಿ ಕೆಲವರಿಗೆ ಪ್ರಶ್ನೆಗಳು ಬರ್ತದೆ, ಲಯನ್ಸ್ ಕ್ಲಬ್ಬಲ್ಲಿ ಸೇರಿ ಲಾಭ ಏನು ಅಂತೇಳಿ. ಅಂದರೆ ಲಾಭ ಅಂದರೆ ಇದರಲ್ಲಿ ಲಾಭಕ್ಕಾಗಿ ಮಾಡುವಂಥ ವ್ಯವಹಾರ ಅಲ್ಲ. ನಾವೆಲ್ಲ ಬಾಕಿ ಎಲ್ಲ ಕಸುಬುಗಳನ್ನು ಲಾಭಕ್ಕಾಗಿ ಮಾಡ್ಬೋದು, ನಮ್ಮ ಬದುಕಿಗಾಗಿ ಮಾಡ್ಬೋದು. ಇದು ಲಯನ್ಸ್ ಸಂಸ್ಥೆ ಬದುಕಿನ ಒಂದು ಅಂಗ ಸಂಸ್ಥೆ ಅಂತ ಹೇಳಿದರೆ ಇದು ಲಾಭಕ್ಕಾಗಿ ಇರುವಂಥದ್ದಲ್ಲ. ಇದರ ಲಾಭ ಎಷ್ಟು ಅಂತ ಹೇಳಿದರೆ ಅದಕ್ಕೆ ಇತಿಮಿತಿಗಳು ಇಲ್ಲ, ಅಷ್ಟು ಲಾಭ ಇದೆ. ಅಂದರೆ ವ್ಯವಹಾರಿಕವಾಗಿ ಲಾಭ ಅಲ್ಲ. ನಮ್ಮ ಜೀವನದಲ್ಲಿ ನಾವೇನೋ ಒಂದು ಸಾಧನೆ ಮಾಡಬೇಕು ಅಂತಿದ್ರೆ ಒಬ್ಬ ಲಯನ್ಸ್ ಸದಸ್ಯ ಈ ಲಯನ್ಸಿನಲ್ಲಿ ಸದಸ್ಯನಾಗಿ ಸೇರ್ಪಡೆಗೊಂಡ್ರೆ ಈ ಪ್ರಪಂಚದ ಲಯನ್ಸ್ ಇಂಟರ್ನ್ಯಾಷನಲ್ನಲ್ಲಿ ನಮ್ಮ ಹೆಸರು ನೋಂದಾವಣೆಗೊಳ್ತಾ ಇದೆ. ಇಲ್ಲದಿದ್ದರೆ ಸೀಮಿತವಾಗಿ ನಾವು ಪಾಣಾಜೆಗೆ, ಬೆಟ್ಟಂಪಾಡಿಗೆ ಸೀಮಿತವಾದಂಥ ಒಂದು ವ್ಯಕ್ತಿ ಇವತ್ತು ಇಂಟರ್ನ್ಯಾಷನಲ್ನಲ್ಲಿ ನಮ್ಮ ಹೆಸರು ಲಯನ್ ಆಗಿ ಅಲ್ಲಿ ನಮೂದಿಸಲ್ಪಡ್ತದೆ. ನಮ್ಮ ಹೆಸರನ್ನು ಅಲ್ಲಿ, ಅದು ಯಾವುದೋ ದೇಶದಲ್ಲಿರುವಂಥ 216 ದೇಶಗಳಲ್ಲಿರುವಂಥ ಈ ಲಯನ್ಸ್ ಸಂಸ್ಥೆಯ ಅಲ್ಲಿ ನಮ್ಮ ಹೆಸರು ನೋಂದಾವಣೆಗೊಳ್ತಾ ಇದೆ. ನಾವು ಅಲ್ಲಿ ತನಕ ಮುಟ್ತೇವೆ. ಅಂಥ ಒಂದು ಸಂಸ್ಥೆಯ ಸದಸ್ಯರಾಗ್ತೇವೆ. ಇಲ್ಲಿ ನಮಗೊಂದು ಪಿನ್ ಸಿಗ್ತದೆ, ಇಲ್ಲಿದೆ, ನಮ್ಮ ಹತ್ರ ಇದೆ ಈ ಪಿನ್. ಬೇರೆ ಬೇರೆ ವರ್ಷಕ್ಕೆ ಬೇರೆ ಬೇರೆ ಪಿನ್ಗಳು ಬರ್ತದೆ. ಈ ಪಿನ್ನನ್ನು ಧರಿಸಿದರೆ ನಾವು ಲಯನ್ಗಳಾಗಿರ್ತೇವೆ. ಲಯನ್ ಅಂದರೆ ಲಯನ್ ಸದಸ್ಯರಾಗಿ ನಾವು ಎಲ್ಲರಿಂದ ಇಡೀ ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸಲ್ಪಡ್ತೇವೆ. ಎಲ್ಲಿ ಹೋದರೂ ಒಂದು ಪಿನ್ ಇದ್ದರೆ ಇವರು ಲಯನ್ ಅಂತೇಳಿ ಕೇಳಿ ಅವರಿಗೆ ಎಲ್ಲ ರೀತಿಯ ಸಹಾಯಗಳು, ಸಹಕಾರಗಳು, ಅವರೂ ಲಯನ್ಗಳಾಗಿದ್ದರೆ ಬೇರೆ ಬೇರೆ ರೀತಿಯ ಸಹಾಯಗಳು ಸಿಗುವಂಥದ್ದು ಈ ಸಂಸ್ಥೆಯ ಮೂಲ ಉದ್ದೇಶ. ಅಂದರೆ ಅದನ್ನು ಪಡಿಬೇಕು ಅಂತಿದ್ರೆ ಇದರ ಸದಸ್ಯರಾಗಬೇಕು. ಸದಸ್ಯರಾಗಿದ್ದರೆ ಏನು ಮಾಡಬೇಕು ಅಂತ ಹೇಳಿದರೆ ಸಮಾಜಮುಖಿ ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ನಾವು ಕೇವಲ ಒಂದು ಯುವಕ ಮಂಡಲಕ್ಕೆ ಸೀಮಿತವಾಗಿದ್ದರೆ ಅಥವಾ ಒಂದು ಲೋಕಲ್ ಯಾವುದೋ ಒಂದು ಸಮಿತಿಯ ಸಂಘ ಸಂಸ್ಥೆಯಲ್ಲಿ ಸೀಮಿತವಾಗಿದ್ದರೆ ನಮ್ಮ ಒಂದು ಸ್ಟೇಟಸ್ ಇಂಟರ್ನ್ಯಾಷನಲ್ಗೆ ಹೋಗ್ತದೆ. ಇದು ಇವತ್ತು ಜಿಲ್ಲೆಯಲ್ಲಿದೆ, ರಾಜ್ಯದಲ್ಲಿದೆ, ರಾಷ್ಟ್ರದಲ್ಲಿದೆ, ಅಂತಾರಾಷ್ಟ್ರ ಮಟ್ಟದಲ್ಲಿದೆ. ಅಂಥ ಸಂಸ್ಥೆಯ ಒಂದು ಸದಸ್ಯನಾಗಿರುವಂಥದ್ದೇ ಹೆಮ್ಮೆ ಅಂತ ಹೇಳುವಂಥದ್ದು ಒಂದನೇ ಲಾಭ.
ಎರಡನೇ ಲಾಭ, ನಾವು ಎಷ್ಟು ದೊಡ್ಡ ಶ್ರೀಮಂತರಾಗಿದ್ದರೂ ನಾವು ಸಂಕುಚಿತವಾಗಿ ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ಕುಟುಂಬಕ್ಕೆ ಸೀಮಿತವಾಗಿರ್ತೇವೆ. ಅದು ಇಡೀ ಸಮಾಜಕ್ಕೆ ನಾವು ಏನಾದರೂ ತೋರಿಸಿಕೊಡುವಂಥದ್ದಾಗಬೇಕು ಅಂತಿದ್ರೆ ಇಂಥ ಸಂಸ್ಥೆಯಲ್ಲಿ ಸೇರಿದರೆ ಮಾತ್ರ, ಇಂಥ ಒಂದು ಕುಟುಂಬದಲ್ಲಿ ಸೇರಿದರೆ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇದರ ಸದಸ್ಯರಾಗಿರುವಂಥದ್ದು, ಇದಕ್ಕೆ ವರ್ಷಕ್ಕೆ 7-8 ಸಾವಿರ ಫೀಸ್ ಇರುವಂಥದ್ದು, ಅದು ಸಣ್ಣ ಮೌಲ್ಯ, ಅದು ಇಂಟರ್ನ್ಯಾಷನಲ್ಗೆ, ಅದು ಈ ಸಂಸ್ಥೆಗಲ್ಲ. ಇದರಿಂದ ಯಾವುದೇ ಲಾಭ, ಯಾವುದೇ ದುಡ್ಡು ಲಯನ್ಸ್ ಸದಸ್ಯರಿಗೆ ಬರುವುದಿಲ್ಲ. ಬರಬೇಕು ಅಂತಿದ್ರೆ ಅದು ಆ ಮಟ್ಟಕ್ಕೆ ಬೆಳೆದಿದ್ದರೆ ಮಾತ್ರ. ಒಂದು ಯಾವುದೋ ಒಂದು ಸಂಸ್ಥೆ, ಒಂದು ಶಾಲೆ ಯಾವುದೋ ಮಾಡೋದಿದ್ರೆ ಇಂಟರ್ನ್ಯಾಷನಲ್ ದುಡ್ಡು ಬರ್ತದೆ. ಆ ಹಂತದಲ್ಲಿ ನಾವು ಅದನ್ನು ಕಟ್ಟಿರಬೇಕು, ಹಾಗಿದ್ರೆ ಮಾತ್ರ ಸಿಗುವಂಥದ್ದು, ಇಲ್ಲದಿದ್ದರೆ ಸಿಗೋದಿಲ್ಲ. ಇಲ್ಲದಿದ್ದರೆ ನಮ್ಮ ದುಡ್ಡನ್ನೇ ನಾವು ಅದಕ್ಕೆ ತೊಡಗಿಸಿಕೊಂಡು ನಾವು ಅದರಿಂದ ಒಂದು ಸಂತೋಷವನ್ನು ಪಡುವಂಥದ್ದು. ನಾನೊಬ್ಬ ಲಯನ್ ಸದಸ್ಯನಾಗಿ ಇಂಥ ಸಂಸ್ಥೆಯಲ್ಲಿ ಇದ್ದೇನೆ, ನಾನು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂತೇಳಿ ಅದನ್ನು ನಾನು ಮುಂದೆ ಹೇಳಲಿಕ್ಕಿದ್ದೇನೆ. ನಿಮ್ಮ ಅಧ್ಯಕ್ಷರು, ಪುತ್ತೂರು ಪಾಣಾಜೆ ಲಯನ್ಸ್ನ ಅಧ್ಯಕ್ಷರು ಮೊಹಮ್ಮದ್ ಹಾಜಿ ಕುಕ್ಕುವಳ್ಳಿ ಅವರು ಒಂದು ಸಂಘಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾರೆ. ಎಷ್ಟೋ ಜನರಿಗೆ ಮನೆ ಕಟ್ಟಿಕೊಡುವಂಥದ್ದು, ಅನಾರೋಗ್ಯದಲ್ಲಿದ್ದವರಿಗೆ ಸಹಾಯ ಮಾಡುವಂಥದ್ದು ಅವರನ್ನು ನಾವು ಗಮನಿಸ್ತಾ ಇದ್ದೇವೆ. ಅವರ ಚಿಂತನೆ, ಅವರು ವಿದೇಶದಲ್ಲಿ ದುಡಿದಿದ್ದರು, ಅಂದರೆ ಊರಲ್ಲಿ ಬಂದು ಉದ್ಯಮ ಮಾಡಿದರು. ಉದ್ಯಮದ ಒಂದಂಶ ಲಾಭವನ್ನು, ಒಂದಂಶದ ವಿಚಾರವನ್ನು ಇವು ಸಮಾಜಕ್ಕೆ ತೊಡಗಿಸಿಕೊಳ್ಳುವುದರ ಮೂಲಕ ಸಂತೋಷವನ್ನು ಪಡ್ತಾ ಇದ್ದರು. ಆಗ ನಾವು ಅವರನ್ನು ಗುರುತಿಸಿದೆವು, ಇವರಿಗೆ ಲಯನ್ಸ್ ಸಂಸ್ಥೆಯಲ್ಲಿ ಸೇರಿದರೆ ಇನ್ನಷ್ಟು ಇದಕ್ಕೆ ಪೂರಕವಾಗ್ತದೆ ಅಂತೇಳಿ. ಆದರೆ ಅದರ ವರದಿಯನ್ನು ಯಾರಿಗೆ ಕೊಡಬೇಕು? ರಕ್ಷಣಾ ವೇದಿಕೆಯಲ್ಲಿ ಯಾರಿಗೆ ವರದಿ ಕೊಡಬೇಕಾಗಿಲ್ಲ. ಏನೋ ಒಂದು ಕೆಲಸ ಮಾಡ್ತಾರೆ, ಎಷ್ಟೋ ದೊಡ್ಡದು, ಅದು ಅಲ್ಲಿಗೆ ನಿಂತು ಹೋಗ್ತದೆ. ಆ ಕುಟುಂಬದವರಿಗೆ ನೆನಪಿದ್ರೆ ಮಾತ್ರ ಆಯಿತು ಹೊರತು ಬೇರೆ ಯಾರು ಇದನ್ನು ನೆನಪಿಡೋದಿಲ್ಲ. ಆದರೆ ಲಯನ್ಸ್ ಸಂಸ್ಥೆಯಲ್ಲಿ ಹಾಗೆ ಅಲ್ಲ. ಯಾವ ಒಂದು ಕೆಲಸವನ್ನು ಮಾಡಿದರೂ ಅದಕ್ಕೆ ಆದ ಮಾನ್ಯತೆ ಸಿಗ್ತದೆ, ನಮ್ಮನ್ನು ಸಮಾಜ ಗುರುತಿಸ್ತದೆ, ನಮ್ಮ ಸಂಸ್ಥೆ ಗುರುತಿಸ್ತದೆ, ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡ್ತಾರೆ. ಆ ರೀತಿಯಲ್ಲಿ ಇವತ್ತು ಲಯನ್ಸಿನ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಾಗಲೂ ನಾನು ನಮ್ಮ ಉಡುಪಿ ಅರವಿಂದ್ ಶೆಣೆ ಅವರಿಗೆ, ಉಪರಾಜ್ಯಪಾಲರಿಗೆ ನಾನು ಮನವರಿಕೆ ಮಾಡ್ತಾ ಇದ್ದೇನೆ. ಕಳೆದ ಸಾಲಿನಲ್ಲೂ ಸಹ ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು, ದಯಾನಂದ ರೈ ಅವರು, ಪ್ರಕಾಶ್ ರೈ ಅವರು, ಈ ಸದಸ್ಯರು ತುಂಬ ಕೆಲಸ ಮಾಡಿದ್ದಾರೆ, ವರದಿ ಮಾಡಲಿಲ್ಲ. ಇಲ್ಲಿ ಎಲ್ಲಿ ಎಡವಟ್ಟಾಗಿದೆ ಅಂತ ಹೇಳಿದರೆ ಬಹಳ ಕೆಲಸ ಮಾಡಿದ್ದಾರೆ. ಎಷ್ಟೋ ಮನೆ ಕಟ್ಟುವಂಥದ್ದು, ಎಷ್ಟೆಷ್ಟೋ ಕೆಲಸಗಳನ್ನು ಮಾಡಿದರೆ ವರದಿಯನ್ನು ಲಯನ್ಸಲ್ಲಿ ಮಾಡಲಿಲ್ಲ. ಇದರಲ್ಲಿ ಬಹಳ ಪ್ರಾಮುಖ್ಯವಾದ ಅಂಶ, ಏನು ಕೆಲಸ ಮಾಡಿದ್ದೇವೆ ಅದನ್ನು ಜಿಲ್ಲೆಗೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವರದಿಯನ್ನು ಆಗಾಗ ಮಾಡಬೇಕು. ಅದನ್ನು ಮಾಡದಿದ್ದರೆ ನಾವು ಏನು ಮಾಡಿದರೂ ಅಲ್ಲಿ ಏನು ನಮಗೆ ರಿಸಲ್ಟ್ ಕಾಣೋದಿಲ್ಲ, ಫಲಿತಾಂಶದಲ್ಲಿ ಏನು ಕಾಣೋದಿಲ್ಲ. ಈ ಸಂಸ್ಥೆ ಕೆಲಸ ಮಾಡಲಿಲ್ಲ ಅಂಥೇಳಿ ನಾವು ಗುರುತಿಸ್ತೇವೆ. ಪ್ರತಿ ತಿಂಗಳ ಒಂದು ಏನು ಅಂಕ ಅಂತೇಳಿ ಬರ್ತದೆ, ಪ್ರತಿ ತಿಂಗಳು ನಮ್ಮ ಯಾವ ಸ್ಟೇಟಸ್ ಇದೆ ಅಂತೇಳಿ ನೋಡಲಿಕ್ಕೆ ಆಗ್ತದೆ. ಅಲ್ಲಿ ಹಿಂದೆ ಬಿದ್ದಿದ್ದೇವೆ. ಅದರ ಬಗ್ಗೆ ಸಹ ಸ್ವಲ್ಪ ನಾವು ಮುಂದಿನ ದಿನದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗ್ತದೆ. ವರದಿ ಕೊಡದಿದ್ದರೆ ಯಾವ ಕೆಲಸ ಮಾಡಿಯೂ ಪ್ರಯೋಜನ ಇಲ್ಲ. ದಯಾನಂದರವರು ಸಹ ತುಂಬ ಕೆಲಸವನ್ನು ಮಾಡಿದ್ದಾರೆ. ತುಂಬ ಕ್ರೀಡಾಕೂಟಗಳನ್ನು, ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು ಎಲ್ಲ ಮಾಡಿದರೆ ನಾನು ಆಗಾಗ ಕೇಳಿಕೊಂಡು, ನಿಮ್ಮ ವರದಿ ಹೋಗದೆ ನೀವು ಎಷ್ಟು ಮಾಡಿದರೂ ಈ ಲಯನ್ಸಲ್ಲಿ ಪ್ರಯೋಜನ ಇಲ್ಲ, ಅಥವಾ ಎಲ್ಲಿಯೂ ಸಹ ಪ್ರಯೋಜನ ಇಲ್ಲ. ನಾವು ಯಾವ ಕೆಲಸ ಮಾಡಿದರೂ ಸಮಾಜ ನಮ್ಮನ್ನು ಗುರುತಿಸಬೇಕು. ಯಾರು ಏನು ಕೆಲಸ ಮಾಡಿದರೂ ನಾವು ನಮ್ಮ ಕೈಯಿಂದ ದುಡ್ಡು ಹಾಕಿ ನಮ್ಮ ಸೇವೆಯನ್ನು, ನಮ್ಮ ಸಮಯವನ್ನು ಎಲ್ಲವನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡುವಾಗ ನಮ್ಮನ್ನು ಸಮಾಜ ಗುರುತಿಸದಿದ್ದರೆ ನಾವು ಮಾಡಿ ಏನು ಪ್ರಯೋಜನ ಅಂತ ಹೇಳುವಂಥ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತದೆ, ಅದು ಯಾರೇ ಆಗಲಿ. ಆ ರೀತಿಯಲ್ಲಿ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು, ಈ ಪದಾಧಿಕಾರಿಗಳು ಸಂಖ್ಯೆ ಸದಸ್ಯರು ಸ್ವಲ್ಪ ಕಡಿಮೆ ಆಗಿದೆ. ಆ ನೋವು ನಮಗಿದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ. ಯಾಕೆಂತ ಹೇಳಿದರೆ ಸಂಘಟನೆಯನ್ನು ವ್ಯವಸ್ಥಿತವಾಗಿ ಮುಂದುವರಿಸಿಕೊಂಡು ಹೋಗದಿದ್ದಾಗ ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತದೆ. ಇದರ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದಾಗ ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತದೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ನಾನು ಇಲ್ಲೇ ಕೊಡಬೇಕು ಅಂದಿದ್ರೆ, ನಮ್ಮ ಕಾವು ಲಯನ್ಸ್ ಕ್ಲಬ್ಬಿನ ಕಳೆದ ಸಾಲಿನ ಅಧ್ಯಕ್ಷರಾದಂಥ ಪಾವನ್ ರಾಮ್ರಾವ್ ಅವರು ನಮ್ಮ ಚಾರ್ಟರ್ ಸದಸ್ಯರು. ನಾನು ಅಲ್ಲಿಯ ಸ್ಥಾಪಕ ಅಧ್ಯಕ್ಷ ಕಾವು ಲಯನ್ಸ್ ಕ್ಲಬ್ ಇದ್ದು. ಆಗ ಅವರು ಪ್ರಾರಂಭದ ಸದಸ್ಯರಾಗಿ ನೆಕ್ಸ್ಟ್ ಇಯರ್ ಅವರು ಕಾರ್ಯದರ್ಶಿಗಳಾದರು. ನಂತರ ವರ್ಷದಲ್ಲಿ ಅಧ್ಯಕ್ಷರಾದರು. ಅವರನ್ನು 1 ವರ್ಷದಲ್ಲಿ ಬಿಡುವ ಪ್ರಶ್ನೆ ಇಲ್ಲ, 2ನೇ ವರ್ಷಕ್ಕೆ ಆಗಬೇಕು ಅಂತಾಯಿತು. ಅದಕ್ಕೆ ಒಪ್ಪಿಕೊಂಡ್ರು. ಆದರೆ ಎಲ್ಲಿಯೂ ಸಹ ಆ
ಪ್ರಾರಂಭದಿಂದ ಇಂದಿನ ತನಕ ಇದನ್ನು ಈ ಸಂಸ್ಥೆಯನ್ನು ಗಂಭೀರವಾಗಿ ಅವರು ಪರಿಗಣಿಸಿಕೊಂಡ ಕಾರಣ ಇವತ್ತು ನಮ್ಮ ಕಾವು ಲಯನ್ಸ್ ಕ್ಲಬ್ ಒಂದು ಲ್ಯಾಬ್ ಸುಮಾರು 10 ಲಕ್ಷ ರೂಪಾಯಿಗಳ, ಯಾರು ಅದರಲ್ಲಿ ಇಂಟರ್ನ್ಯಾಷನಲಿಂದ 3 ಲಕ್ಷ ಬಿಟ್ಟರೆ ಉಳಿದ ದುಡ್ಡನ್ನು ನಾವೇ ಕ್ರೋಢೀಕರಣ ಮಾಡಿ ಆ ಸಂಸ್ಥೆಯನ್ನು ಇವತ್ತು ಬೆಳೆಸಿದರು. ಒಂದು ಲ್ಯಾಬ್ ಆಗಿದೆ, ಎಲ್ಲಿ ಸಹ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಜೊತೆಗೆ ಲಯನ್ಸ್ ಸೇವಾ ಟ್ರಸ್ಟ್, ಲಯನ್ಸ್ ಕ್ಲಬ್ ಬೇರೆ, ಟ್ರಸ್ಟ್ ಬೇರೆ, ಟ್ರಸ್ಟ್ ಸಮೇತ ಅದನ್ನು ಮಾಡಿ ಅದರಲ್ಲಿ ಅವರನ್ನು ಈಗ ನಾವು ಅಧ್ಯಕ್ಷರಾಗಿ ಮಾಡಿದ್ದೇವೆ. ಅದರ ಜೊತೆಗೆ 2 ವರ್ಷಗಳ ಕಾಲ ಅಧ್ಯಕ್ಷರಾದರು, ಈಗ ವಲಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಅವರನ್ನು ಪ್ರಾಂತೀಯ ಅಧ್ಯಕ್ಷರು ಖಂಡಿತವಾಗಿ ಆಗ್ತಾರೆ, ಅದರಲ್ಲಿ ಯಾವ ಡೌಟ್ ಇಲ್ಲ. ಅಂದರೆ ಈ ಲಯನ್ಸಲ್ಲಿ ಅಷ್ಟು ತಮ್ಮನ್ನು ತಾವು ಅವರು ತೊಡಗಿಸಿಕೊಂಡ ಕಾರಣ ಈ ರೀತಿಯ ಕಮಿಟ್ಮೆಂಟ್ ಇಲ್ಲಿದ್ದರೆ ಮಾತ್ರ ಸಾಧ್ಯ. ನಮ್ಮ ಉಪರಾಜ್ಯಪಾಲರು ಅರವಿಂದ್ ಶೆಣೈ ಅವರು ಸಹ ಅಷ್ಟೇ, ಈ ಲಯನ್ಸ್ನಲ್ಲಿ ಅಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡು, ನಮಗೆಲ್ಲ ನೋಡೋ ಸ್ವಲ್ಪ ಶಾಕ್ ಆಗ್ತದೆ, ಪಾಪ ಇವರು ಎಷ್ಟು ಇದರಲ್ಲಿ ತೊಡಗಿಸಿಕೊಳ್ತಾರೆ. ಇವರು ಕೈಯಿಂದ ನಮ್ಮ ಸಂಪಾದನೆಯ ಒಂದಂಶವನ್ನು ಇದಕ್ಕೆ ತೊಡಗಿಸಿಕೊಂಡು ಇದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾರಲ್ವ. ಇದೇ ರೀತಿ ಎಲ್ಲರೂ ಮಾಡಿದರೆ ಏನೋ ಆಗ್ಬೋದು, ಆದರೆ ಎಲ್ಲೂ ಮಾಡೋದಿಲ್ಲ. ಇದು 1% ಮಾತ್ರ ಆ ರೀತಿ, ಶೇಕಡ ಅಂದರೆ 1000ದಲ್ಲಿ ಒಬ್ಬರು ಮಾತ್ರ ಈ ರೀತಿ ಮಾಡಲಿಕ್ಕೆ ಅಲ್ಲ, ಲಕ್ಷದಲ್ಲಿ ಒಬ್ಬರು ಅಂತ ಹೇಳುವಂಥದ್ದನ್ನು ನಾನು ಉಲ್ಲೇಖ ಅರವಿಂದ್ ಶೆಣೈ ಅವರ ಬಗ್ಗೆ ಉಲ್ಲೇಖ ಮಾಡುವಂಥದ್ದು. ಆ ರೀತಿ ಮಾಡಿದ ಕಾರಣ ಇವತ್ತು ಇವರು ಉಪರಾಜ್ಯಪಾಲರಾಗಿದ್ದಾರೆ, ಇನ್ನು 1ನೇ ಉಪರಾಜ್ಯಪಾಲರಾಗಿ ಮುಂದಿನ ವರ್ಷ ರಾಜ್ಯಪಾಲರಾಗಿ ಕೆಲಸ ಮಾಡಲಿಕ್ಕಿದ್ದಾರೆ, ಈ ಜಿಲ್ಲೆಯನ್ನು ನಡೆಸಿಕೊಂಡು ಹೋಗಲಿಕ್ಕಿದ್ದಾರೆ. ಹಾಗಾಗಿ ನಾವು ಇಂಥ ಮಹನೀಯರು, ಯಾಕಂದರೆ ಲಯನ್ಸಲ್ಲಿ ತೊಡಗಿಸಿಕೊಳ್ಳುವಂಥಷ್ಟು ಸುಲಭದ ಕೆಲಸ ಅಲ್ಲ. ನಾನು ಹೇಳಿದಲ್ಲ, ಲಾಭ ಇದರಿಂದ ಯಾವುದೇ ದುಡ್ಡು ಯಾರು ಬರೋದಿಲ್ಲ. ನಮ್ಮ ಕೈಯಿಂದ ಹಾಕಿ ನಾವು ಯಾರಿಂದಲೂ ದಾನಿಗಳಿಂದ ಪಡೆದು ಈ ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನು ಲಯನ್ಸ್ ಸಂಸ್ಥೆ ಮಾಡ್ತಾ ಇದೆ. ಅದನ್ನು ಸಮಾಜ ಗುರುತಿಸಬೇಕು. ಒಳ್ಳೆಯ ಕೆಲಸ ಮಾಡಿ, ನಮ್ಮ ಪಾಣಾಜೆ ಲಯನ್ಸ್ ಕ್ಲಬ್ ಅಂದರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಪದಾಧಿಕಾರಿಗಳಿದ್ದಾರೆ, ಆ ಸಮಾಜದಲ್ಲಿ ಮಾಡುವಂಥದ್ದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ. ನಾನು ಅದೇ ರೀತಿ ಇವತ್ತು ನಮ್ಮ ಅಧ್ಯಕ್ಷರು ಕುಕ್ಕುವಳ್ಳಿ ಮತ್ತು ದಯಾನಂದ ರೈ, ಪ್ರಕಾಶ್ ರೈ ಮತ್ತು ಉಳಿದ ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡುವಂಥದ್ದು, ನಿಮ್ಮ ಸಂಸ್ಥೆಯನ್ನು ಗಟ್ಟಿಯಾಗಿ ಕಟ್ಟಿ ಇನ್ನು ಬಲಿಷ್ಠವಾಗಿ ಮಾಡಿ. ನಿಮಗೆ ಬೇಕಾದಷ್ಟು ಸದಸ್ಯರು ಸಿಗ್ತಾರೆ. ಲಾಭ ಏನು ಅಂತ ಹೇಳಿದರೆ, ನಾವು ಈ ಸಮಾಜದಲ್ಲಿ ಗುರುತಿಸಲ್ಪಡುವಂಥ, ನೀವು ಗುರುತಿಸಲ್ಪಟ್ಟಿದ್ದೀರ, ನಿಮಗಿದಾಗಬೇಕಾಗಿಲ್ಲ, ಆದರೆ ಅಂತಾರಾಷ್ಟ್ರದ ಮಟ್ಟ ತನಕ ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದರ ಮೂಲಕ ಈ ಸಮಾಜ ಸೇವೆಯಿಂದ ನಮಗೊಂದು ತೃಪ್ತಿ ಸಿಗ್ತದೆ. ಇವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಶಿಬಿರವನ್ನು ನಡೆಸಿದ್ರ, ನನ್ನ ಮಕ್ಕಳಲ್ಲಿ ಕೇಳಿದೆ, ಹೇಗಾಯಿತು ಮಕ್ಕಳೇ ನಿಮಗೆ ಅಂತೇಳಿ. ತುಂಬ ಇಕ್ಬಾಲ್ ಬಾಳೆಯವರು ಇವತ್ತು ರಾಜ್ಯ ಮಟ್ಟದ ಶಿಬಿರವನ್ನು ನಡೆಸುವಂಥವರು, ಮಕ್ಕಳಿಗೆ ತುಂಬ ಖುಷಿಯಾಗಿದೆ. ನಾನು ಅವರನ್ನು ಬೇರೆ ಬೇರೆ ಕಡೆಗಳಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಇದೆ ಮುಂದಿನ ದಿನಗಳಲ್ಲಿ. ಅಂದರೆ ಮುಖ್ಯವಾಗಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವರಿಂದ ತುಂಬ ಕಲ್ತ್ಕೊಳ್ಳಿಕ್ಕಿದೆ. ನಾವೆಲ್ಲ ಮಕ್ಕಳಿಗೆ ನಮ್ಮ ತಲೆಯಲ್ಲಿ ನಾವೆಲ್ಲ ಕಲ್ತಿದ್ದೇವೆ, ನಮ್ಮ ಟೀಚರ್ ಹೇಳಿದ್ದಾರೆ ಅಂಥೇಳಿ. ನಮ್ಮ ಟೀಚರ್ಗಳು ಒಳ್ಳೆಯ ಪಾಠವನ್ನು ಮಾಡಿರ್ತಾರೆ, ಅದಕ್ಕಿಂತಲೂ ಹೆಚ್ಚು ಮಿಗಿಲಾದಂಥ ಅನೇಕ ವಿಚಾರಗಳನ್ನು ಅವರು ಎಲ್ಲ ಕಡೆಗಳು ಈಗಾಗಲೇ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಭಾಗದಲ್ಲೂ ಮಕ್ಕಳಿಗೆ ಒಂದು ಒಳ್ಳೆಯ ಶಿಬಿರದ ಮೂಲಕ ಮಕ್ಕಳಿಗೆ ಅನೇಕ ಉಪಯುಕ್ತವಾದ ಮಾಹಿತಿಗಳು ನೀವು ಪಡ್ಕೊಂಡಿರುವಂಥದ್ದು. ಈ ರೀತಿ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಈ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಮೊಹಮ್ಮದ್ ಕುಕ್ಕುವಳ್ಳಿ ಅವರು, ದಯಾನಂದ ರೈ ಅವರು, ಪ್ರಕಾಶ್ ರೈ ಅವರು, ಈ ಈಗಿನ ಪದಾಧಿಕಾರಿಗಳು ಒಳ್ಳೆಯ ವರದಿಯನ್ನು ಕೊಡಿ. ಏನೇ ಕೆಲಸ ಮಾಡಿದರೂ ನಿಮಗೆ ಅದಕ್ಕೊಂದು ಅಂಕ ಇದೆ, ಆ ಅಂಕಪಟ್ಟಿಯಲ್ಲಿ ನೀವು ಬರಬೇಕು. 5 ವರ್ಷದ ಹೊಸ ಕ್ಲಬ್ಗಳಿಗೆ ಅದರಲ್ಲಿ ಅದೇ ಒಂದು ಗ್ರೇಡ್ ಇದೆ, ಟಾಪ್ 10ನಲ್ಲಿ ಬರುವಂಥ. ನಮ್ಮ ಕಾವು ಲಯನ್ಸ್ ಕ್ಲಬ್ 2 ವರ್ಷ ಟಾಪ್ 10ನಲ್ಲಿ ಬಂದಿದೆ, ಟಾಪ್ 10ನಲ್ಲಿ ನಂಬರ್ 1ನಲ್ಲಿ ಬಂದಿದೆ 1 ವರ್ಷ. ಕಳೆದ ವರ್ಷ ನಮಗೆ ಸ್ವಲ್ಪ ಅರವಿಂದ್ ಶೆಣೈ ಅವರಿಗೆ ಸಹ ಮುಂದಿನ ದಿನಗಳಲ್ಲಿ ಅಂಥ ಎಡವಟ್ಟುಗಳು ಆಗಬಾರ್ದು. ಯಾಕಂದರೆ ಮಾಡಿದ ಕೆಲಸವನ್ನು ಗುರುತಿಸುವಲ್ಲಿ ನಮ್ಮ ಸಂಸ್ಥೆ ಕೆಲವು ಎಡವಟ್ಟುಗಳು ಕಳೆದ ಸಾಲಿನಲ್ಲಿ ಆಗಿದೆ. ಅದನ್ನು ತಾವು ಗಮನಹರಿಸಬೇಕಾಗ ಮುಂದಿನ ನಿಮ್ಮ ಅವಧಿಗಳಲ್ಲೆಲ್ಲ ಅಂಥದ್ದೆಲ್ಲ ಆಗಬಾರ್ದು. ಯಾಕಂದರೆ ಇದನ್ನು ಮಾಡುವಂಥ ಕೆಲಸಕ್ಕೆ ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ಕಾವು ಲಯನ್ಸ್ ಕ್ಲಬ್ಗಳಿಗೆ ಸದಸ್ಯರಿಗೆ ಭಾಳ ನೋವಾಗಿದೆ. ಅಂದರೆ ಈ ರೀತಿ ನಾವು ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ನಾವು ಇಷ್ಟು ಮಾಡಿಸಿ ನಮಗೆಲ್ಲ ಒಂದು ನ್ಯಾಯ ಅಲ್ಲಿ ಕೊಡುವಲ್ಲಿ ಅದರಿಂದ ಏನು ಲಾಭ ಯಾರಿಗೆ ಅಂತೇಳಿ ಗೊತ್ತಿಲ್ಲ. ಕೆಲಸ ಮಾಡಿದವರಿಗೆ ಅಂಕ ಕೊಡಲಿ, ಕೆಲಸ ಮಾಡದವರಿಗೆ ಕೊಡುವಂಥದ್ದು, ಮಾಡಿದ್ದನ್ನು ಗುರುತಿಸದೇ ಇರುವಂಥದ್ದು, ಈ ರೀತಿಯೆಲ್ಲ ಎಡವಟ್ಟುಗಳು ಈ ಸಂಸ್ಥೆಯಲ್ಲಿ ಆಗಬಾರ್ದು ಅಂತ ಹೇಳುವಂಥ, ಇದೊಂದು ಸೇವಾ ಸಂಸ್ಥೆ ಆದ ಕಾರಣ ಅಲ್ಲಿ ಅಂಥದ್ದು ಆಗಬಾರ್ದು ಅಂತ ಹೇಳುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಉಪರಾಜ್ಯಪಾಲರ ಗಮನಕ್ಕೆ ನಾನು ತರ್ತಾ ಇದ್ದೇನೆ, ಅದು ಆಗಬಾರ್ದು ಅಂತೇಳಿ. ಆಗಿರುವಾಗ ಇವತ್ತು ಪಾಣಾಜೆ ಲಯನ್ಸ್ ಕ್ಲಬ್ಗಳು
ಕಳೆದ ಸಾಲಿನಲ್ಲಿ ಅವರು ಎಲ್ಲವನ್ನು ರಿಪೋರ್ಟ್ ಮಾಡ್ತಾ ಇದ್ದರೆ ಅವರು ಟಾಪ್ 10ನ ಒಳಗೆ ಖಂಡಿತವಾಗಿ ಇರ್ತಿದ್ದರು. ಆದರೆ ಈ ಸಾಲಿನಲ್ಲಿ ಖಂಡಿತ ಅವರು ಟಾಪ್ 10ನ 1, 2, 3 ಸ್ಥಾನದಲ್ಲಿ ಖಂಡಿತ ಬರ್ತಾರೆ. ಅಂದರೆ ಅಷ್ಟು ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾರೆ. ಅದೇ ರೀತಿ ನಮ್ಮ ಕಾವು ಲಯನ್ಸ್ ಕ್ಲಬ್, ನನ್ನ ಸಹೋದರ ದಿವ್ಯನಾಥ್ ಶೆಟ್ಟಿ, ದುರ್ಗಾಂಬ ಅಲಂಗಾರ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಿದ್ದಾರೆ ಪ್ರಶಾಂತ್ ರೈ ಅವರು, ಮತ್ತು ಪುತ್ತೂರದ ಮುತ್ತು. ನಾನು ಒಂದು ಕ್ಲಬ್ಬನ್ನು ಪ್ರಾರಂಭ ಮಾಡಿದ್ದು ಕಾವು, ನನ್ನ ಸಹೋದರಿಯ ಮೂಲಕ ಅದನ್ನು ಪ್ರಾರಂಭ ಮಾಡಿದರೆ ನನ್ನ ಮೂಲಕ 5 ಕ್ಲಬ್ಬುಗಳು ಇವತ್ತು ಈ ಸಂಸ್ಥೆಯಲ್ಲಿ ಕೇವಲ 4 ವರ್ಷದಲ್ಲಿ ಆದಂಥ ಒಂದು ಸಾಧನೆ. ಇದು ಲಯನ್ಸ್ ಚರಿತ್ರೆಯಲ್ಲಿ ಒಂದು ವಿಶೇಷ ಅಂತ ಹೇಳ್ಬೋದು. ಸುಮಾರು 160ಕ್ಕಿಂತ ಹೆಚ್ಚು ಹೊಸ ಸದಸ್ಯರನ್ನು ಈ ಒಂದು ಸಂಸ್ಥೆಗೆ ಸೇರ್ಪಡಿಸಿದಂಥ ಸಾಧನೆಯನ್ನು ನನ್ನ ಮೂಲಕ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತಸವನ್ನು ಪಡ್ತಾ ಇದ್ದೇನೆ. ಹಾಗಾಗಿ ಈ ಸಂಸ್ಥೆಗಳು ಪ್ರಾರಂಭ ಮಾಡುವುದು ದೊಡ್ಡದಲ್ಲ, ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ದೊಡ್ಡ ಸಾಧನೆ. ಹಾಗಾಗಿ ಈ ವರ್ಷ ಸ್ಥಾಪಕರ ದಿನಾಚರಣೆ ಅಂದರೆ ಇಲ್ಲಿ ನಾನು ಹೆಚ್ಚಿನ ಅಂಶ ಸ್ಥಾಪಕರನ್ನು ಹುಡುಕೋದು ಸ್ವಲ್ಪ ಕಷ್ಟ ಆಗ್ಬೋದು. ಸ್ಥಾಪಕರ ನಂತರದವರನ್ನು ಸೇರಿಸಿಕೊಂಡು ಇವತ್ತು ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ಅದನ್ನು ಖಂಡಿತ ಈಗಿನ ಪದಾಧಿಕಾರಿಗಳು ಮಾಡ್ತಾರೆ ಅಂತ ಹೇಳುವ ವಿಶ್ವಾಸ ನನಗಿದೆ. ನಮ್ಮ ಕಡೆಯಿಂದ ಎಲ್ಲ ರೀತಿಯ ಸಹಕಾರದೊಂದಿಗೆ ಇಂಥ ಒಂದು ಗ್ರಾಮಾಂತರ ಮಟ್ಟದ ಕ್ಲಬ್ಗಳು ನಡೆಯುವುದು ಕಷ್ಟ. ಅಂದರೆ ತುಂಬ ಅದಕ್ಕೆ ಕೆಲಸ ಕಾರ್ಯಗಳಿದೆ. ಅದನ್ನಾದರೂ ಸಹ ಈ ಭಾಗದ ಒಳ್ಳೆಯ ಮನಸ್ಸಿನ ಲಯನ್ಗಳು ಈ ಭಾಗದಲ್ಲಿ ಇರುವ ಕಾರಣ, ಇನ್ನು ಮುಂದೆ ಸೇರುವ ಕಾರಣ ಅವರನ್ನೆಲ್ಲರನ್ನು ಸೇರಿಸಿಕೊಂಡು ಈ ಭಾಗದ ಈ ಒಂದು ಸಂಸ್ಥೆ ಉಜ್ವಲವಾಗಿ ಬೆಳೀಲಿ, ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳಲಿ, ಈ ಭಾಗದ ಲಯನ್ಸ್ ಕ್ಲಬ್ ಶಾಶ್ವತವಾಗಿ ಉಳೀಲಿ. ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ನೀವು ಎಲ್ಲರೂ ಕೊಡೋಣ ಅಂತ ಹೇಳುವ ಮಾತುಗಳನ್ನು ಹೇಳಿ, ಯಾರು ಪ್ರಾರಂಭಕ್ಕೆ ಕಾರಣಕರ್ತರಾದಂಥ ಸದಸ್ಯರಿದ್ದಾರೆ ಅವರೊಂದು ಇತಿಹಾಸದಲ್ಲಿ ಪುಟದಲ್ಲಿ ಸೇರುವಂಥವರಾಗಿರುವುದರ ಮೂಲಕ ಅವರನ್ನು ಸಹ ಒನ್ಸ್ ಅಗೈನ್ ನಾನು ಅಧ್ಯಕ್ಷರು ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ, ಚಾರ್ಟರ್ ಸದಸ್ಯರುಗಳನ್ನು ಪುನರಪಿ ಈ ಒಂದು ಸಂಸ್ಥೆಯಲ್ಲಿ ಸೇರಿಸಿಕೊಳ್ಳುವ ರೀತಿಯ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯ ಮೂಲಕ ಆಗಲಿ. ಇದರಲ್ಲಿ ಜಾತಿ, ಧರ್ಮ, ಮತ, ಭೇದ ಯಾವುದೂ ಇಲ್ಲ. ಎಲ್ಲರೂ ನಮಗೆ ಸಮಾನರಾಗಿ, ಯಾವುದೇ ಪಕ್ಷ ಯಾವುದೂ ಇಲ್ಲ, ಎಲ್ಲವನ್ನು ಬಿಟ್ಟು ಇಲ್ಲಿಗೆ ಬರಬೇಕಾಗ್ತದೆ. ಎಲ್ಲವನ್ನು ಬಿಟ್ಟು ನಾವು ಬೇರೆ ಬೇರೆ ಪಕ್ಷದವರು ಇರ್ಬೋದು, ಬೇರೆ ಬೇರೆ ಧರ್ಮದವರು ಇರ್ಬೋದು, ಬೇರೆ ಬೇರೆ ಜಾತಿಯವರು ಇರ್ಬೋದು. ಲಯನ್ಸಿಗೆ ಇದಕ್ಕೆ ಯಾವುದು ಮಿತಿ ಇಲ್ಲ, ಇತಿಮಿತಿಗಳು ಯಾವುದೂ ಇಲ್ಲ. ಎಲ್ಲರೂ ಒಟ್ಟಿಗೆ ಸೇರಿದ ನಮ್ಮ ಭಾರತದ ಸಂವಿಧಾನ ಏನಿದೆ ಆ ರೀತಿಯೇ ಇದು ಇರ್ತದೆ ಅಂತ ಹೇಳುವಂಥದ್ದು ನಾವು ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಒಟ್ಟಿಗೆ ಸೇರುವಂಥ ಒಂದು ಒಳ್ಳೆಯ ಕೂಟವಾಗಿ ಪುತ್ತೂರು ಪಾಣಾಜೆ ಲಯನ್ಸ್ ಕ್ಲಬ್ಬು ಮೂಡಿ ಬರಲಿ, ಬೆಳೆಯಲಿ ಅಂತೇಳಿ ಈ ಸಂಸ್ಥೆಗೆ ಶುಭವನ್ನು ಹಾರೈಸುವುದರ ಮೂಲಕ ಸ್ಥಾಪಕರನ್ನು ಮತ್ತೊಮ್ಮೆ ನಾವು ಈಗ ಕಡಿಮೆ ಯಾರಿದ್ದಾರೆ ಅವರನ್ನು ಮತ್ತೊಮ್ಮೆ ಭೇಟಿಯಾಗುವುದರ ಮೂಲಕ ಸುಮಾರು 30ರ ರೇಂಜಿನಲ್ಲಿ ನಮ್ಮ ಸದಸ್ಯರನ್ನು ಉಳಿಸಿ, ಇದಕ್ಕೆ 50-60 ಸದಸ್ಯರು ನಾವು ಸೇರಿಸುವುದಿಲ್ಲ ಎಲ್ಲಿಯೂ ಸಹ, ನಮಗೆ ಬೇಡ. ಈಗ ಮಂಗಳೂರಲ್ಲೆಲ್ಲ ಇದೆ, ನಮ್ಮ ಅಧ್ಯಕ್ಷರ ಕ್ಲಬ್ಗಳಲ್ಲೆಲ್ಲ, ನಮ್ಮ ಉಪರಾಜ್ಯಪಾಲರ ಕ್ಲಬ್ಗಳು, ಮಂಗಳೂರಿನ ಕ್ಲಬ್ಗಳಲ್ಲಿ 200 ಸದಸ್ಯರು ಇದ್ದಾರೆ, ಅದರ ಸಮಸ್ಯೆ ಬೇರೆ ಇದೆ. ಆದರೆ ನಮ್ಮ ಈ ಗ್ರಾಮಾಂತರ ಮಟ್ಟದಲ್ಲಿ 30 ರೇಂಜ್, 30 ಮ್ಯಾಕ್ಸಿಮಮ್ ಇದ್ದರೆ ಆ ಕ್ಲಬ್ ಒಳ್ಳೆ ರೀತಿಯಲ್ಲಿ ನಡೀತದೆ. ಹಾಗೆ ಕಡಿಮೆನೂ ಆಗಬಾರ್ದು, ಹೆಚ್ಚು ಆಗಬಾರ್ದು. 20ರಿಂದ 30 ರೇಂಜಲ್ಲಿ ಇದ್ದಂಥ ಕ್ಲಬ್ಗಳು ಒಳ್ಳೆಯ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಿಕೊಂಡು ಇವತ್ತಿನ ಒಳ್ಳೆಯ ಕಾರ್ಯಕ್ರಮವನ್ನು ನೀವೆಲ್ಲ ಹಮ್ಮಿಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಪೈಪೋಟಿಯಲ್ಲಿ ಕಾವು, ಪಾಣಾಜೆ, ಪುತ್ತೂರದ ಮುತ್ತು, ದುರ್ಗಾಂಬ ಅಲಂಗಾರು, ವಿಟ್ಲ ಸಿಟಿ, ಪುತ್ತೂರು, ಈ ಪ್ರಾಂತ್ಯ, ಇಂದಿನ ಪ್ರಾಂತ್ಯ, ಈ ಪ್ರಾಂತ್ಯದಲ್ಲಿ ಒಂದು ರೀತಿಯ ಪೈಪೋಟಿಯ ಕೆಲಸ ಕಾರ್ಯಗಳು ಆಗಬೇಕು. ನಮ್ಮ ಪ್ರಾಂತೀಯ ಅಧ್ಯಕ್ಷರು ಲ್ಯಾನ್ಸಿ ಅವರು ಸಹ ಅಷ್ಟೇ ಸ್ಥಾಪಕಾಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಈಗ ಪ್ರಾಂತೀಯ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಹೊಸ ಟೀಮ್ ನಮ್ಮದು. ಈ ನಾವು ಪ್ರಾರಂಭ 4-5 ವರ್ಷದ ತಂಡ ನಮ್ಮದೆಲ್ಲ, ಎಲ್ಲರೂ ಇಲ್ಲಿರುವಂಥವರೆಲ್ಲ. ಹಾಗಾಗಿ ನಮ್ಮ ಉಪರಾಜ್ಯಪಾಲರ ಗಮನಕ್ಕೆ ಬೇರೆ ಕ್ಲಬ್ಗಳ ಹಾಗೆ ಅಲ್ಲ, ಈ ಭಾಗದ್ದು ಒಂದು ಎಲ್ಲ ಹೊಸ ತಂಡ ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಗ್ರಾಮಾಂತರದಲ್ಲೂ ಸಹ ಕ್ಲಬ್ಗಳನ್ನು ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಸಾಬೀತುಪಡಿಸಿದ್ದು ಕಾವು, ಪಾಣಾಜೆ, ದುರ್ಗಾಂಬ ಅಲಂಗಾರು ಈ ರೀತಿಯ ಪ್ರದೇಶಗಳಲ್ಲಿ ಗ್ರಾಮಾಂತರದಲ್ಲೂ ಸಹ ಯಶಸ್ವಿ ಆಗ್ತದೆ ಅಂತ ಹೇಳಿಕೊಂಡು ಈ ಲಯನ್ಸ್ ಕ್ಲಬ್ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬಹಳ ಅರ್ಥವತ್ತಾದ ಮಾತುಗಳು, ಸಂದರ್ಭೋಚಿತವಾಗಿ ಮಾತುಗಳನ್ನಾಡಿ ಈ ಕಾರ್ಯಕ್ರಮದ ಅತಿಥಿ ಭಾಷಣವನ್ನು ಮಾಡಿದಂತಹ ಮಾಜಿ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಕಾವು ಹೇಮನಾಥ್ ಶೆಟ್ಟಿ ಅವರಿಗೆ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ
ಬೆಳ್ಳಾರೆ ಜಲದುರ್ಗ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ವಿಠಲ್ ರೈ ಜೊತೆಗೆ ಅವರ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವರನ್ನು ಗುರುತಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಸರ್ವ ರೀತಿಯ ಸ್ವಾಗತವನ್ನು ಬಯಸುತ್ತೇವೆ. ಇದೀಗ ಲಯನ್ಸ್ ಕ್ಲಬ್ ಪುತ್ತೂರು ಪಾಣಾಜಿ ಇದರ ಸದಸ್ಯರುಗಳೆಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಹೆಸರುಗಳನ್ನು ಹೇಳುತ್ತಿದ್ದೇವೆ: ಮೊಹಮ್ಮದ್ ಹಾಜಿ ಕುಕ್ಕುವಳ್ಳಿ, ಶ್ರೀಪ್ರಸಾದ್, ಪ್ರಕಾಶ್ ರೈ ಬೇಲಾಡಿ, ದಯಾನಂದ್ ರೈ ಕುರ್ದಾಗ, ಶಶಿಕುಮಾರ್ ರೈ ಬಾಲ್ತೋಡಿ, ನವೀನ್ ರೈ ಚಿಲ್ತಡ್ಕ, ಇಕ್ಬಾಲ್ ಬಾಳಿಲ, ಶ್ಯಾಮಜಿತ್ ರೈ, ಗಂಗಾಧರ ಆಲ್ವಾ, ಸೀತಾರಾಮಗೌಡ, ಜರೀಲ್ ಬೈತಡ್ಕ, ಸುಧೀರ್ ರೈ, ಸುಧಾಕರ್ ರೈ, ಪುಷ್ಪರಾಜ್ ಶೆಟ್ಟಿ, ಯೂಸುಫ್ ಗೌಸಿಯಾ, ಧನಂಜಯ ಉಪ್ಪಳಿಗೆ, ನವೀನ್ ತಲೆಪಾಡಿ. Spotify now. ಇವತ್ತಿನ ಮುಖ್ಯ ಅತಿಥಿಯಾಗಿರುವಂತಹ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಿರತಕ್ಕಂತಹ ಕಾವು ಹೇಮಂತ್ ಶೆಟ್ಟಿ ಇವರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ನಡೀತಾ ಇದೆ.
ವೇದಿಕೆಯಲ್ಲಿರುವಂತಹ ಪದಗ್ರಹಣ ಸಮಾರಂಭದ ಅತಿಥಿಗಳೆಲ್ಲರೂ ಸೇರಿಕೊಂಡು ಪಾಣಾಜೆ ಪುತ್ತೂರು ಅಧ್ಯಕ್ಷರು ಇವತ್ತಿನ ಪ್ರತ್ಯೇಕ ಅತಿಥಿಯಾಗಿರುವರೆಲ್ಲರೂ ಕೂಡ ಚಪ್ಪಾಳೆಯ ತಟ್ಟುವ ಮೂಲಕ ಇವರಿಗೆ ಲಯನ್ ಸೇವಾ ಪ್ರಶಸ್ತಿಯನ್ನು ನೀಡಿ ಇವತ್ತು ಗೌರವಿಸಿದ್ದೇವೆ. ಸಮಾಜದಲ್ಲಿ ಬಹಳಷ್ಟು ಸೇವೆಗಳನ್ನು ನಿರ್ವಹಿಸಿದಂತಹ ಕಾವು ಯಮುನಾ ಶೆಟ್ಟಿಯವರು, ಅವರನ್ನು ಪರಿಚಯ ಇಲ್ಲದ ವ್ಯಕ್ತಿಗಳೇ ಅತಿ ವಿರಳ. ಸಮಾಜದ ಉದ್ದಗಲಕ್ಕೂ ಕೂಡ ಅತ್ಯುತ್ತಮ ಸೇವೆಯನ್ನು ನಿರ್ವಹಿಸಿದ ಸರ್ವಧರ್ಮೀಯರಿಗೂ ಕೂಡ ಪ್ರೀತಿಗೆ ಪಾತ್ರರಾದಂತಹ ಈ ಸುಂದರ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇದರ ಪುತ್ತೂರು ಪಾಣಾಜೆ ಪದಗ್ರಹಣ ಸಮಾರಂಭದಲ್ಲಿ ಅವರನ್ನು ಪ್ರಶಸ್ತಿ ನೀಡಿ ಗೌರವಿಸುವಂತಹ ಸುಂದರ ನಿಮಿಷ. ಸನ್ಮಾನವನ್ನು ಸ್ವೀಕರಿಸಿದಂತಹ ಹೇಮನಾಥ್ ಶೆಟ್ಟಿ ಮತ್ತು ದಂಪತಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಕೇಂದ್ರವಾಗಿರುವಂತಹ ಪದಗ್ರಹಣ ಕಾರ್ಯಕ್ರಮ ಈಗ ನಡೀತಾ ಇದೆ. ಕುಡುಪಿ ಅರವಿಂದ್ ಶೆಣೈ PMJF ಅವರನ್ನು ಒಂದು ಪರಿಚಯಿಸುವಂಥ ಕಾರ್ಯಕ್ರಮ ಈಗ ಲಯನ್ ಸೀತಾರಾಮ ಗೌಡ್ರವರು ಅವರನ್ನು ಪರಿಚಯಿಸುತ್ತಾರೆ. ಇವತ್ತಿನ ಈ ಸಭಾಂಗಣದ ಕೇಂದ್ರ ಬಿಂದು ದ್ವಿತೀಯ ಉಪಜಿಲ್ಲಾ ರಾಜ್ಯಪಾಲರು ಆಗಿರುವಂತಹ ಅರವಿಂದ ಶೆಣೈ ಅವರು ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಅವರ ಪರಿಚಯವನ್ನು ಇದೀಗ ಸೀತಾರಾಮ ಗೌಡ್ರವರು ನೆರವೇರಿಸುತ್ತಾರೆ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಲಯನ್ ಬಂಧುಗಳೇ, 2023-24ನೇ ಸಾಲಿನ ಪುತ್ತೂರು ಪಾಣಾಜೆ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ನೆರವೇರಿಸಲು ವೇದಿಕೆಯ ಮೇಲೆ ಶೋಭಿಸುತ್ತಿರುವ ಲಯನ್ ಜಿಲ್ಲೆ 317Dಯ ಗೌರವಾನ್ವಿತ ರಾಜ್ಯಪಾಲರಾಗಿರುವ ಕುಡುಪಿ ಅರವಿಂದ್ ಶೆಣೈ ಇವರ ಕಿರು ಪರಿಚಯದ ಅವಕಾಶಕ್ಕಾಗಿ ಸಂತೋಷ ಪಡ್ತೇನೆ. ಸುಮಾರು 50 ವರ್ಷಗಳ ಹಿಂದೆಯೇ ಮಂಗಳೂರಿಗೆ ಗುಣಮಟ್ಟದ ರಾಷ್ಟ್ರೀಯ ಮಟ್ಟದ ಅತಿಥಿ ಗೃಹವೊಂದರ ಅಗತ್ಯತೆಯನ್ನು ಮನಗಂಡಂತ ಕಂಡು ಮೋತಿ ಮಾಲನ್ನು ಸ್ಥಾಪಿಸಿದವರು ಕುಡುಪಿ ಮನೆತನದವರು. ಆಗಿನ ಪ್ರತಿಷ್ಠಿತ ಉಪಹಾರ ಮಂದಿರ ತಾಜ್ ಮಹಲ್ ಗುಂಪನ್ನು ಮುನ್ನಡೆಸಿದ ಶ್ರೀಯುತ ಪಾಂಡುರಂಗ ಶೆಣೈ, ಸುಮಿತ್ರಾ ಶೆಣೈ ಅವರ ಸುಪುತ್ರರಾಗಿರುವಂಥ ಕುಡುಪಿ ಅರವಿಂದ್ ಶೆಣೈ ಇವರು ದರ್ಶನ್ ಗ್ರಾಫಿಕ್ಸ್ ಎಂಬ ಮುದ್ರಣ ಸಂಸ್ಥೆಯ ಮೂಲಕ ಉದ್ಯಮ ರಂಗಕ್ಕೆ ಕಾಲಿಟ್ಟರು. ಉದ್ಯಮ ರಂಗಕ್ಕೆ ಕಾಲಿಟ್ಟಂಥ ಶೆಣೈಯವರು ಲಯನ್ ಸಂಸ್ಥೆಯಲ್ಲಿ ಕುಡುಪಿ ಎಂದು ಪ್ರಸಿದ್ಧರಾದರು. 1993ರಲ್ಲಿ ಮಂಗಳೂರಿನ ಆಗಿನ ಪ್ರತಿಷ್ಠಿತ ಲಯನ್ ಸಂಸ್ಥೆ ಸೇರಿದ ಶ್ರೀಯುತರು ಇಂದಿನವರೆಗೂ ಸಕ್ರಿಯವಾಗಿರುವುದು ಇತರರಿಗೂ ಮಾರ್ಗದರ್ಶಕರು. ಜಿಲ್ಲಾ ಸಂಘದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿದ್ದಲ್ಲದೆ
200ಕ್ಕೂ ಹೆಚ್ಚು ಪ್ರಾಂತ್ಯ ಸಮ್ಮೇಳನ, 25ಕ್ಕೂ ಹೆಚ್ಚು ಜಿಲ್ಲಾ ಸಮ್ಮೇಳನಗಳಲ್ಲಿ ಭಾಗವಹಿಸಿರುವುದು ಸಂಸ್ಥೆಯ ಮೇಲೆ ಅವರಿಗಿರುವ ಪ್ರೀತಿಯನ್ನು ತೋರಿಸ್ತದೆ. ಕೇವಲ ಭಾಗವಹಿಸುವಿಕೆ ಮಾತ್ರವಲ್ಲದೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 200ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಉಡುಪಿ ಅರವಿಂದ್ ಶೆಣೈಯವರು. ಲಯನ್ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪದಕ ಪಡೆದ ಶೆಣೈಯವರು ಸಂಸ್ಥೆಯ ಹಿರಿಯಣ್ಣನೇ ಸೈ. ಇವೆಲ್ಲದಕ್ಕೂ ಪ್ರೋತ್ಸಾಹ ನೀಡುವುದಕ್ಕಾಗಿಯೇ ಇವರನ್ನು ಆರಿಸಿ ಬಂದವರು ಇವರ ಬಾಳ ಸಂಗಾತಿ ಮಮತಾ ಶೆಣೈ. ಹೆಸರಿಗಷ್ಟೇ ಮಾತ್ರ ಅಲ್ಲದೆ ನಿಜ ಅರ್ಥದ ಮಮತಾಮಯಿ, ತಂದೆ ತಾಯಿಗಳ ಆದರ್ಶ ಗುಣನಡತೆಗಳನ್ನು ಮೈಗೂಡಿಸಿಕೊಂಡಿರುವ ಇವರ ಪುತ್ರ ಅಶ್ವಿನ್ ಮತ್ತು ಪುತ್ರಿ ಆಶಾ ಪ್ರತಿಷ್ಠಿತ ಕಂಪನಿಗಳ ಇಂಜಿನಿಯರ್ಗಳು. ವಿಜಯದಶಮಿಯ ಶುಭ ದಿನದಂದು ಹುಟ್ಟಿದ ವಿಜಯಸಿಂಹ ಎಂಬ ಮೊಮ್ಮಗನೊಂದಿಗೆ ಸಂತೋಷಭರಿತ ಕುಟುಂಬದ ಶೆಣೈಯವರು ಇಂದು ನಮ್ಮ ಪದಾಧಿಕಾರಿಗಳಿಗೆ ಪದಪ್ರದಾನ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ. 2025-26ನೇ ಇಸವಿಯಲ್ಲಿ ನಮ್ಮ ಲಯನ್ ಜಿಲ್ಲೆಯ ರಾಜ್ಯಪಾಲರಾಗಿ ಕಂಗೊಳಿಸಲಿರುವ ಇವರಿಗೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಶುಭಾಶಯ ಸಲ್ಲಿಸುತ್ತಾ ಲಯನ್ MJF ಅರವಿಂದ್ ಶೆಣೈಯವರು ಸಂಸ್ಥೆಯಲ್ಲಿ ಇನ್ನಷ್ಟು ಮೇಲಕ್ಕೇರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲೆಂದು ನಾವು ನಂಬಿರುವ ದೇವರುಗಳಲ್ಲಿ ಬೇಡಿಕೊಳ್ಳುತ್ತೇವೆ. ಇವರೇ ನಮ್ಮ ಇಂದಿನ ಪದಾಧಿಕಾರಿ ಉಡುಪಿ ಅರವಿಂದ್ ಶೆಣೈಯವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಇದೀಗ ಪದಗ್ರಹಣ ಕಾರ್ಯಕ್ರಮ. ಈ ಕಾರ್ಯಕ್ರಮ ವಾಗಿರುವ ದ್ವಿತೀಯ ಉಪಜಿಲ್ಲಾ ರಾಜ್ಯಪಾಲರು ಆಗಿರುವಂತಹ ಉಡುಪಿ ಅರವಿಂದ್ ಶೆಣೈಯವರನ್ನು ಮೈಕ್ ಪೋಡಿಯತ್ತ ವೇದಿಕೆಯತ್ತ ಪ್ರೀತಿಯಿಂದ ಆಹ್ವಾನ ಮಾಡುತ್ತಿದ್ದೇವೆ. ಇದೀಗ ಪದಗ್ರಹಣಕ್ಕಾಗಿ ಈ ಕಾರ್ಯಕ್ರಮವನ್ನು ಅವರು ನೆರವೇರಿಸಿಕೊಡುತ್ತಾರೆ. ಚೂರು ವಾಲ್ಯೂಮ್ ಕಮ್ಮಿ ಮಾಡಿ, ಇಲ್ಲಂದ್ರೆ ಅವರ ಮೈಕ್ ಆಫ್ ಮಾಡಿ. ಫೀಡ್ ಇದು ಹಮ್ ಬರ್ತಾ ಉಂಟಲ್ಲ. ಓಕೆ, ಹೆಲೋ ಹಲೋ, ಜೋರಾಗಿ ಬರಬೇಕು. ಇಷ್ಟೊತ್ತು ಬೇರೆಯವರು ಮಾತಾಡುವಾಗ ನಿಮಗೆ ಸ್ವಲ್ಪ ನಿದ್ದೆ ಬಂದಿರ್ಬೋದು, ಆದರೆ ಈಗ ಒಂದು 5 ನಿಮಿಷ ನೀವು ಎಚ್ಚರ ಆಗಬೇಕು ಒಂದು ವಿನಂತಿ. ಇಕ್ಬಾಲ್ ಅವರು ನಡೆಸಿಕೊಟ್ಟಿದ್ದಾರೆ. ಅವರು 3 ಮುಖ್ಯವಾದ ವಿಷಯ ಹೇಳಿದರು. ಯಾವುದು 3? ಒಂದು, ಆತ್ಮವಿಶ್ವಾಸ. 2ನೇದು ಗುರಿ. ಮತ್ತೆ ಇವತ್ತು ಮನೆಗೆ ಹೋಗಿ ಬರೀಬೇಕು ನಿಮ್ಮ ಪುಸ್ತಕದಲ್ಲಿ ಇದು 3 ವಿಷಯ. 10 ನಿಮಿಷ ಮೊದಲು ಅವರು ಹೇಳಿದ್ದು ಈಗ ಕೆಲವರಿಗೆ ನೆನಪಿಲ್ಲ. ಮನೆಗೆ ಹೋದ ಮೇಲೆ ಎಷ್ಟು ಜನಕ್ಕೆ ನೆನಪುಂಟು ಅವರು ದಯಮಾಡಿ ಪುಸ್ತಕದಲ್ಲಿ ಬರೀರಿ. ಮತ್ತು ಪ್ರತಿದಿನ ಅದನ್ನು ನೋಡೋದು ಮಾತ್ರ ಅಲ್ಲ, ಅದನ್ನು ಹೇಗೆ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ತೀರಿ ಎಂದು ಪ್ರಾಮಾಣಿಕನ ಪ್ರಯತ್ನ ಮಾಡಿ. ಇದರಲ್ಲಿ ಬಂದ ಎಲ್ಲ ಮಕ್ಕಳಲ್ಲಿ ಒಂದು 5 ಜನ ಆದರೂ ಅವರು ಹೇಳಿದಾಗೆ ಒಳ್ಳೆಯ ಉನ್ನತ ಶಿಕ್ಷಣ ಮಾಡಿ ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸಿಕೊಂಡ್ರೆ ಇವತ್ತು ಮಾಡಿದ ಅವರ ಒಂದು ಏನು ಶಿಬಿರಿದೆ ಅದಕ್ಕೆ ಒಂದು ಸಾರ್ಥಕತೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು ಇಕ್ಬಾಲ್ ಅವರು. ಹಾಗೆ ಇವತ್ತಿನ ನಾನು ಒಂದು ಪರಿಚಯ ಮಾಡಿದ ಪ್ರಕಾಶ್ ಶೆಟ್ಟಿ ಅಲ್ಲ, ಸೀತಾರಾಮ್ ರೈ ಅವರಿಗೆ ನಾನು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಲಯನ್ಸ್ ಕ್ಲಬ್ ಪುತ್ತೂರು ಪಾಣಾಜೆ ಅಧ್ಯಕ್ಷರು, ಸಭಾಧ್ಯಕ್ಷರು ಆದ ನಮ್ಮ ಆತ್ಮೀಯರಾದ ಮೊಹಮ್ಮದ್ ಕುಕ್ಕವಲಿ ಅವರೇ, ಪ್ರಾಂತೀಯ ಅಧ್ಯಕ್ಷರಾದ ಲ್ಯಾನ್ಸಿ ಮಸ್ಕಿರೇನಸ್ ಅವರೇ, ವಲಯಾಧ್ಯಕ್ಷರಾದ ಪಾವನ್ ರಾಮ್ ಅವರೇ, ಕೋಶಾಧಿಕಾರಿ ಶ್ರೀಪ್ರಸಾದ್, ಕಾರ್ಯದರ್ಶಿ ಶ್ರೀಪ್ರಸಾದ್, ಕೋಶಾಧಿಕಾರಿ ಪ್ರಕಾಶ್ ರೈ ಮತ್ತು ಪ್ರಾಂತ್ಯದ ಇತರ ಕ್ಲಬ್ಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರೇ ಮತ್ತು ಆಹ್ವಾನಿತರೇ, ಮಾಧ್ಯಮದ ಮಿತ್ರರೇ ಮತ್ತು ಎಲ್ಲ ಮಕ್ಕಳೇ. ಲಯನ್ಸ್ ಕ್ಲಬ್ ವಿಷಯ ಹೇಮನಾಥ್ ಶೆಟ್ಟಿಯವರು ಸಾಕಷ್ಟು ಮಾತಾಡಿದ್ದಾರೆ. ಎಲ್ಲರಿಗೆ ಒಂದು ಹೇಳುವ ಹಾಗೆ ಅವರು ಹೇಳಿದ್ದಾರೆ. 106 ವರ್ಷಗಳ ಇತಿಹಾಸವುಳ್ಳ ಜಗತ್ತಿನಾದ್ಯಂತ ಸಂಸ್ಥೆ ಒಂದಿದ್ದರೆ ಅದು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್. ಬೇರೆ ಯಾವ ಸಂಸ್ಥೆ ಕೂಡ 100 ವರ್ಷ ದಾಟಿದ್ದು ಇತಿಹಾಸ ಇಲ್ಲ. ಈಗಲೂ ಕೂಡ ಇರುವ ಒಂದು ಸಂಸ್ಥೆ ಅಂದರೆ ಅದು ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್. 210 ದೇಶಗಳಲ್ಲಿ ಇರುವ ನಮ್ಮ ಈ ಸಂಸ್ಥೆಗಳು
ದೊಡ್ಡ ಏನು ಪಟ್ಟಣಗಳಿವೆ ಮತ್ತು ಸಣ್ಣ ಗ್ರಾಮದಲ್ಲಿ ಸಹ ಇವೆ. ಆದರೆ ಎಲ್ಲರಿಗೆ ಸಮಾನ ಹಕ್ಕುಗಳು, ಈ ಸಂಸ್ಥೆಯಲ್ಲಿ ಸದಸ್ಯರಾದವರಿಗೆ ಸಮಾನ ಹಕ್ಕುಗಳು. ಹೇಮನಾಥ್ ಶೆಟ್ಟಿ ಅವರು ಹೇಳಿದಾಗೆ ನಮಗೆ ದುಡ್ಡು ಅಲ್ಲಿಂದ ಬರೋದಿಲ್ಲ, ನಾವು ಕೊಟ್ಟ ಹಣದಿಂದ ನಾವು ಸದಸ್ಯರಾಗೋದು. ಬರೀ ಸದಸ್ಯರಾಗಲಿಕ್ಕೆ ನಾವು ವರ್ಷಕ್ಕೆ ಸುಮಾರು 4,000 ದೇಣಿಗೆ ನೀಡಬೇಕು. $43 ನಾವು ನೀಡಬೇಕು, ಪ್ರತಿಯೊಂದು ಸದಸ್ಯರು ನೀಡಬೇಕು. ಅಮೆರಿಕದಲ್ಲಿದ್ದ ಸದಸ್ಯರು ಸಹ ನೀಡಬೇಕು, ಜಪಾನಿನಲ್ಲಿದ್ದ ಸದಸ್ಯರು ನೀಡಬೇಕು, ಆಸ್ಟ್ರೇಲಿಯಾದಲ್ಲಿದ್ದ ಸದಸ್ಯರು ನೀಡಬೇಕು, ಭಾರತದಲ್ಲಿದ್ದ ಸದಸ್ಯರು ನೀಡಬೇಕು, ಪಾಣಾಜದಲ್ಲಿದ್ದವರು ಅಷ್ಟೇ ನೀಡೋದು, ಮಂಗಳೂರಲ್ಲಿ ಸಹ ಇದ್ದವರು ಅಷ್ಟೇ ನೀಡೋದು. ಎಲ್ಲ ಸದಸ್ಯರಿಗೆ ಅದೇ ಅವಕಾಶ. ಯಾವ ಅವಕಾಶ? ಇಲ್ಲಿ ಸದಸ್ಯರಾದರೆ ಏನು ಪ್ರಯೋಜನ? 3 ಮುಖ್ಯವಾದ ಪ್ರಯೋಜನ. ಹಣ ಫಸ್ಟಿಗೆ ಬರೋದಿಲ್ಲ, ಅದು ಬಹಳ ಒಂದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಹಣ ಒಂದು ಸ್ಪಷ್ಟವಾಗಿ ಬರೋದಿಲ್ಲ, ನಾವೇ ಹಣ ಕಟ್ಟಬೇಕು. ನಮಗೆ ಬರುವ ಲಾಭ ಏನು? ಸಮಾಜ ಸೇವೆ, ಇತರ ಸದಸ್ಯರುಗಳ ಸಾಂಗತ್ಯ ಮತ್ತು ನಮ್ಮ ಬೆಳವಣಿಗೆ. ಸಮಾಜ ಸೇವೆ ಮಾಡಲಿಕ್ಕೆ ನಮಗೆ ಒಂದು ವೇದಿಕೆ, ಒಬ್ಬಂಟಿಯಾಗಿ ನಾವು ಮಾಡ್ಬೋದು. ಮಹಮ್ಮದ್ ಕುಕ್ಕಳಿಯವರು ಯಾರಿಗೂ ಹೇಳದೆ ಸಾಕಷ್ಟು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಅವರ ಒಂದು ಸೇವೆಗೆ ಒಂದು ಗುರುತಿಸಲಿಕ್ಕೆ ಒಂದು ವೇದಿಕೆ, ಸಮಾಜ ಸೇವೆ ಮತ್ತು 10 ಜನರೊಟ್ಟಿಗೆ ಕೂಡಿ ಮಾಡಲಿಕ್ಕೆ ನಮಗೆ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ. ಇತರ ಸದಸ್ಯರ ಸಾಂಗತ್ಯ. ಈಗ ನಾನು ಲಯನ್ಸ್ ಸೇರಲಿಲ್ಲ ಆದರೆ ಕುಕ್ಕವಳಿಯವರ ಪರಿಚಯ ನನಗೆ ಆಗ್ತಿರಲಿಲ್ಲ, ದಿವ್ಯನಾಥ್ ಶೆಟ್ಟಿಯವರ ಪರಿಚಯ ಆಗ್ತಿರಲಿಲ್ಲ, ಜರಾಮ್ ಬಳ್ಳಲ್ ಅವರ ಪರಿಚಯ ಆಗ್ತಿರಲಿಲ್ಲ. ನಮಗೆ ಒಂದು ಇಷ್ಟು ಜನ ಸದಸ್ಯರ ಒಂದು ಪರಿಚಯ ಆಗಲಿಕ್ಕೆ ಸಾಧ್ಯ. ಮತ್ತು ನಮ್ಮ ಬೆಳವಣಿಗೆ, ಸ್ವಂತ ಬೆಳವಣಿಗೆ, ನಮ್ಮ ಸಂಸ್ಥೆಯಲ್ಲಿ ಮತ್ತು ಸಮಾಜದಲ್ಲಿ ಬೆಳವಣಿಗೆ ಆಗುವ ಸಾಧ್ಯತೆ ಅತಿ ಹೆಚ್ಚು. ಈ 3 ಅಂಶಗಳನ್ನು ಮನಸ್ಸಲ್ಲಿ ಇಟ್ಟು ನಾವು ಈ ಲಯನ್ಸ್ ಸಂಸ್ಥೆಯ ಸದಸ್ಯರಾಗಲಿಕ್ಕೆ ಮುಂದೆ ಬಂದಿದ್ದೇವೆ ಎಲ್ಲರೂ. ಹಾಗೆ ಇವತ್ತು ಲಯನ್ಸ್ ಕ್ಲಬ್ ಪಾಣಾಜೆಯ ಹೊಸ ಸದಸ್ಯರ ಪದಗ್ರಹಣ, ಇದು ಅಧ್ಯಕ್ಷರು, ಕೋಶಾಧಿಕಾರಿ ಮತ್ತು ಕಾರ್ಯದರ್ಶಿ ಬಿಟ್ಟು ಬೇರೆ ಅಧಿಕಾರಿಗಳ ಪಟ್ಟಿ ಉಂಟ? ಧನೇಂದ್ರಯ್ಯರು, ನಮ್ಮ 3 ಅಧಿಕಾರಿಗಳ ಹೆಸರು ಬಿಟ್ಟು ಬೇರೆ ಉಪಾಧ್ಯಕ್ಷರು, ಟೇಲ್ ಟ್ವಿಸ್ಟರ್, ಬೇರೆ ಯಾವುದಕ್ಕೆ ಹೆಸರು ಅನುಮೋದನೆ ಕೊಟ್ಟಿದ್ದೀರಾ? ಅದರ ಮೊದಲು ಹೊಸ ಸದಸ್ಯರ ಸೇರ್ಪಡೆ ಉಂಟು, ಅವರ ಹೆಸರು ಮತ್ತು ಪರಿಚಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಹಲೋ, ಲಯನ್ ಶ್ಯಾಮ್ಜಿತ್ ರೈ ದಯವಿಟ್ಟು ವೇದಿಕೆ ಮುಂಭಾಗ ಹೋಗಬೇಕು. ಲಯನ್ ಶ್ಯಾಮ್ಜಿತ್ ರೈ ಮೊದಲಕಾಡಿ ದೇರಣ ರೈ ಮತ್ತು ಚಿಲ್ಮೇತಾರು ಸರೋಜಿನಿ ರೈಗಳ ಪುತ್ರರಾದ ಇವರು ಅತ್ಯುತ್ತಮ ಕೃಷಿಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಡಿಕೆ, ತೆಂಗಿನಕಾಯಿ, ರಬ್ಬರ್, ಕಾಳು ಮೆಣಸಿನ ಕೃಷಿ ಹೊಂದಿದ್ದು ಸೋಲಾರ್ ಪ್ರಾಡಕ್ಟ್ಸಿನ ಡಿಸ್ಟ್ರಿಬ್ಯೂಟರ್ ಆಗಿಯೂ ಕಾರ್ಯನಿರ್ವಹಿಸುತ್ತಿರುವರು. ಅತ್ಯುತ್ತಮ ಕ್ರಿಕೆಟ್ ಆಟಗಾರರಾಗಿರುವಂಥ ಇವರು ವಾಲಿಬಾಲ್, ಬ್ಯಾಡ್ಮಿಂಟನ್ ಆಟಗಾರರು ಕೂಡ. ಪತ್ನಿ ರಶ್ಮಿ ರೈ, ಮಕ್ಕಳಾದ ಹರುಷ್ ಮತ್ತು ಶರಣವಿ ರೈ ಅವರೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ನೆಕ್ಸ್ಟ್ ಜಲೀಲ್ ಬೈತಡ್ಕ ದಯವಿಟ್ಟು ವೇದಿಕೆ ಮುಂಭಾಗ ಹೋಗಬೇಕು. ಅಬ್ದುಲ್ ರಹಿಮಾನ್ ಬೈತಡ್ಕ ಮತ್ತು ಮರಿಯಮ್ಮ ದಂಪತಿಗಳ ಸುಪುತ್ರ ಜಲೀಲ್ ಬೈತಡ್ಕ, ಅಬ್ದುಲ್ ರಹಿಮಾನ್ ಬೈತಡ್ಕ ಮತ್ತು ಮರಿಯಮ್ಮ ದಂಪತಿಗಳ ಸುಪುತ್ರರಾಗಿರುವ ಇವರು BCom ಪದವೀಧರರಾಗಿದ್ದು ಸದ್ಯ PWD ಕಾಂಟ್ರಾಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವರು. ಮುಂದಕ್ಕೆ ಗಂಗಾಧರ ಆಳ್ವ, ಬೆಳಿಂಜೆ ಗುತ್ತು ಸುಬ್ಬಣ್ಣ ಆಳ್ವ ಮತ್ತು ಪಂಜೊಟ್ಟು ಶೀಲಾವತಿ ಆಳ್ವರ ಪುತ್ರರಾಗಿರುವ ಗಂಗಾಧರ ಆಳ್ವ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಉಪ್ಪಳಿಗೆ ಶಾಲೆ, ಹೈಸ್ಕೂಲನ್ನು ಬೆಟ್ಟಂಪಾಡಿ ನವೋದಯ ಪ್ರೌಢಶಾಲೆ ಹಾಗೂ BA ಪದವಿಯನ್ನು ಸಂತ ಫಿಲೋಮಿನಾ ಕಾಲೇಜಲ್ಲಿ ಮುಗಿಸಿ 15 ವರ್ಷಗಳ ಉತ್ತರ ಕರ್ನಾಟಕದಲ್ಲಿ ಟೈಟನ್ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ದುಡಿದು ಈಗ ಊರಲ್ಲಿ ಇದ್ದು ಕೃಷಿ ಹಾಗೂ 10,000 ಕೋಳಿ ಸಾಕಣೆಯೊಂದಿಗೆ ಹೆಂಡತಿ ಲತಿಕಾ ಆಳ್ವ, ಮಗ ಕುಶಿಕ್ ಆಳ್ವ ಮತ್ತು ಮಗಳು ಮಧುರ ಆಳ್ವರೊಂದಿಗೆ ಸುಖಿ ಜೀವನ ನಡೆಸ್ತಾ ಇದ್ದಾರೆ. ಮುಂದಕ್ಕೆ ಯೂಸಫ್ ಗೌಸಿಯಾ ಸರ್, ಯೂಸಫ್ ಗೌಸಿಯಾ ಸಾಜಾ ಇವರು
ಸಹಜ ನಿವಾಸಿಯಾಗಿರುವ ಇವರು ಅರಣ್ಯ ಇಲಾಖೆಯ ಗುತ್ತಿಗೆದಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಉದ್ಯಮ ರಂಗದಲ್ಲಿ ಯಶಸ್ವಿ ಸಾಧನೆ ಮಾಡಿದ ಇವರು ಕೊಡುಗೆ ದಾನಿಯೂ ಕೂಡ ಆಗಿದ್ದಾರೆ. ಹಲವಾರು ಬಡ ಕೂಲಿ ಕಾರ್ಮಿಕರ ಮನೆಗಳಿಗೆ ಸಹಾಯ ನೀಡುತ್ತಾ ಇವತ್ತು ಸಮಾಜದಲ್ಲಿ ಉತ್ತಮ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮುಂದಕ್ಕೆ ಧನಂಜಯ್ ಉಪ್ಪೊಳಿಗೆ ದಯವಿಟ್ಟು ವೇದಿಕೆಗೆ ಹತ್ತಿರ ಹೋಗಬೇಕು. ದಿವಂಗತ ನಾರಾಯಣ್ ನಾಯ್ಕ್ ಮತ್ತು ಲೀಲಾವತಿ ದಂಪತಿಗಳ ಸುಪುತ್ರರಾಗಿರುವ ಧನಂಜಯ್ ಅವರು ಪ್ರೈಮರಿ ಶಾಲೆ ಉಪ್ಪೊಳಿಗೆಯಲ್ಲಿ ಹಾಗೂ 7ರಿಂದ 10ನೇ ತರಗತಿಯವರೆಗೆ ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ನಂತರ ತನ್ನ ಸ್ವಂತ ಒಂದು ಉದ್ಯಮವನ್ನು ಮಾಡಿಕೊಂಡು ಈಗ ಪುತ್ತೂರಿನ ಕಾವರಿಕಟ್ಟೆಯಲ್ಲಿ ಆ ಅಂಗಡಿಯನ್ನು ನಡೆಸಿ ಜೀವನ ನಡೆಸ್ತಾ ಇದ್ದಾರೆ. ಇವರು ನಮ್ಮ ಸಂಘದ ನೂತನ ಸದಸ್ಯರಾಗಿದ್ದಾರೆ. ಮುಂದಕ್ಕೆ ಇಕ್ಬಾಲ್ ಬಾಳಿಲ. ಈಗಾಗಲೇ ನೀವೆಲ್ಲ ಇವರ ಪರಿಚಯ ನಿಮಗೆಲ್ಲರೂ ಆಗಿರ್ಬೋದು. ಇಕ್ಬಾಲ್ ಬಾಳಿಲ ಏನಂತೇಳಿ ನೀವೆಲ್ಲರೂ ಈಗ ನೋಡಿದಿರಿ. ಬಾಳಿಲ ಗ್ರಾಮದಲ್ಲಿ ನಿವಾಸಿಯಾಗಿದ್ದು ಇವರು ಸೌಹಾರ್ದಯುತ ಭಾಷಣ ಹಾಗೂ ಶೈಕ್ಷಣಿಕ ತರಬೇತಿ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದವರಾಗಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದ ಸೇವೆಗೆ ರಾಷ್ಟ್ರೀಯ ವಿದ್ಯಾಭೂಷಣ ಪ್ರಶಸ್ತಿ ಬಂದಿದೆ. ಸೌಹಾರ್ದ ನಾಡಿನ ಸೇವೆಗೆ ಕರುನಾಡ ಸೌಹಾರ್ದ ಸಿರಿ ಪ್ರಶಸ್ತಿಯನ್ನು ಕೂಡ ಇವರಿಗೆ ಬಂದಿರ್ತದೆ. ಈಗಾಗಲೇ ಇವರು ನಿಮಗೆ ಈಗ ಇವತ್ತಿನ ಕಾರ್ಯಾಗಾರ ನಡೆಸಿಕೊಟ್ಟವರು ಇವರಿಗೆ ಕೂಡ ನಮ್ಮ ನೂತನ ಸದಸ್ಯರಾಗಿ ಇದ್ದಾರೆ. ಸರ್, ಇನ್ನು 2 ಜನ ಇವತ್ತು ಕಾರ್ಯನಿಮಿತ್ತ ಅವರು ನಮ್ಮ ಚುನಾವಣಾ ಕಾರ್ಯನಿಮಿತ್ತ ಇದ್ದಾರೆ. ಸರ್, ಈ ಹೊಸ ಸದಸ್ಯರನ್ನು ಸಂಸ್ಥೆಗೆ ಪರಿಚಯಿಸಿದವರು ಸ್ಪಾನ್ಸರ್ಸ್ ದಯಾಂದ್ರೆ ಅಧ್ಯಕ್ಷರು ಬನ್ನಿ, ನೀವು ಅವರ ಹಿಂದೆ ನಿಲ್ಲಬೇಕು. ಅವರ ಹಿಂದೆ ನಿಲ್ಲಿ. ದಯಾಂದ್ರೆ ಅವರು ಸಹ ಮೇಲೆ ಅವರ ಹಿಂದೆ ನಿಲ್ಲಬೇಕು. ಮೊಹಮ್ಮದ್ ಕುಕ್ಕುವಲಿ ಮತ್ತು ದಯಾನಂದರಿ ಅವರು ಅತ್ಯುತ್ತಮ ಹೊಸ ಸದಸ್ಯರನ್ನು ಸಂಸ್ಥೆಗೆ ಪರಿಚಯಿಸಿದಿರಿ. ದಯವಿಟ್ಟು ಬನ್ನಿ. ನೀವು ಅವರ ಒಂದು ಪ್ರಮಾಣ ವಚನ, ಹೊಸ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅವರ ಹಿಂದೆ ನಿಲ್ಲಬೇಕು. ಅದಕ್ಕೊಂದು ಸಂಕೇತ ಉಂಟು, ಸ್ಪಷ್ಟವಾದ ಸಂಕೇತ. ಏನೆಂದರೆ ಯಾವಾಗಲೂ ನೀವು ಅವರ ಹಿಂದೆ ಇರಬೇಕು. ಅವರ ಸಂಸ್ಥೆಗೆ ಸೇರಿದ ಮೇಲೆ ಅವರ ಹಿಂದೆ ನೀವು ಇರಬೇಕು ಸ್ಪಾನ್ಸರಾಗಿ. ಅವರ ಕರೆತು ತಂದು ನಿಮ್ಮ ಕೆಲಸ ಮುಗಲಿಲ್ಲ, ಅವರು ಕೂಡ ಒಳ್ಳೆಯ ಸದಸ್ಯರಾಗ ನಿಮ್ಮ ಒಂದು ಜವಾಬ್ದಾರಿ ಉಂಟು. ಹಾಗೆ ಅವರಿಗೆ ಪ್ರಮಾಣ ವಚನ ಬೋಧಿಸುವಾಗ ನೀವು ಅವರ ಹಿಂದೆ ನಿಲ್ಲುವುದು ಅದು ಒಂದು ಸ್ಪಷ್ಟ ಒಂದು ಸಂಕೇತ. ಸೊ ಇವತ್ತು ನಾನು 5-6 ಜನರು ನೀವು ಸಂಸ್ಥೆಗೆ ಸೇರಲಿಕ್ಕೆ ಮುಂದೆ ಬಂದಿದ್ದೀರಿ. ಈಗಾಗಲೇ ನಿಮಗೆ ಬಹಳ ಒಂದು ಸುಂದರವಾದ ವಿನ್ಯಾಸದ ಒಂದು ID ಕಾರ್ಡ್ ಕೊಟ್ಟಿದ್ದಾರೆ. ಒಂದು ಮಾತು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಥರ ಯಾವುದೇ ಸಂಸ್ಥೆಯಲ್ಲಿ ಇಂಥ ID ಕಾರ್ಡ್ ಯಾರು ಮಾಡಿಸಲಿಲ್ಲ, ನಿಮ್ಮ ಅಧ್ಯಕ್ಷರು ಮಾಡಿ ಕೊಟ್ಟಿದ್ದಾರೆ. ಹಾಗೆ ಅವರಿಗೆ ನಾನು ಮುಖ್ಯವಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸ್ತೇನೆ. ಇವನು ನನಗೆ ನನ್ನ ಸಂಸ್ಥೆಯವರು 63 ವರ್ಷಗಳ ಸಂಸ್ಥೆ, ಅಲ್ಲಿ ಯಾವತ್ತೂ ನಾವು ಮಾಡಲಿಲ್ಲ. ಅದು ನನಗೆ ನೋಡಿ ಅಷ್ಟು ಒಂದು ಇವತ್ತು ಸಂತೋಷ ಆಗಿದೆ ನಿಮ್ಮ ಬರೀ ID ಕಾರ್ಡ್ ನೋಡಿ. ಇದನ್ನು ಪ್ರತಿಯೊಂದು ಸಭೆಗೆ ನೀವು ಕಡ್ಡಾಯವಾಗಿ ಧರಿಸಿ ಮತ್ತು ಹೆಮ್ಮೆಯಿಂದ ಧರಿಸಿ. ಅಷ್ಟೊಂದು ಸುಂದರವಾದ ಒಂದು ಏನು ID ಇದೆ ಅದೊಂದು ಹೆಮ್ಮೆಯಿಂದ ನೀವು ಧರಿಸಬೇಕಾಗಿ ನನ್ನ ಒಂದು ವಿನಂತಿ. ಹೊಸ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಲು ಈಗಾಗಲೇ ನಾವು ಹೇಮನಾಥ್ ಶೆಟ್ಟಿ ಮತ್ತು ನಾನು ಸಾಕಷ್ಟು ಹೇಳಿದ್ದೇವೆ ನಮ್ಮ ಸಂಸ್ಥೆ ಬಗ್ಗೆ. ಏನು ಸಾಂಗತ್ಯ ಮತ್ತು ಸೇವೆ ಮುಖ್ಯವಾದ ನಮ್ಮ ಒಂದು ಧ್ಯೇಯ. ಇದನ್ನು ಹೇಗೆ ಸಕ್ಕರೆ ರುಚಿ ನೀವು ತಿಂದೇ ಗೊತ್ತಾಗೋದು, ಹಾಗೆ ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಾಗಿ ನಿಮಗೆ ಇದರ ಒಂದು ಮಹತ್ವ ಮತ್ತು ರುಚಿ ಗೊತ್ತಾಗೋದು. ಇಷ್ಟು ಸದಸ್ಯರಿದ್ದಾರೆ, ಲಯನ್ಸ್ ಸದಸ್ಯರು ಎಲ್ಲ ನಮ್ಮ ಜಿಲ್ಲೆಯಲ್ಲಿ 4,000 ಜನ ಸದಸ್ಯರಿದ್ದಾರೆ. ಎಲ್ಲರಿಗೆ ಇಲ್ಲಿ ಬಂದು ಹೊಸ ಸ್ನೇಹ ಬೆಳೀಲಿಕ್ಕಾಗ್ತದೆ, ಸೇವೆ ಮಾಡಲಿಕ್ಕಾಗ್ತದೆ. ನಾನು ಕೇಳುವ 4 ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು ಪ್ರಮಾಣ ವಚನ ಸ್ವೀಕರಿಸಲು. ಹೌದು ಅಥವಾ ಇಲ್ಲೇ ಹೇಳ್ಬೋದು. ನೀವು ಹೆಚ್ಚಾಗಿ ಹೌದು ಹೇಳಬೇಕು, ಏನು ಇಲ್ಲ ಅಂದರೆ ಇಲ್ಲ ಸಹ ಹೇಳ್ಬೋದು. ಸೊ ದಯವಿಟ್ಟು ನಿಮ್ಮ ಬಲಗೆಯನ್ನು ಭುಜದ ಎತ್ತರಕ್ಕೆ ಹೀಗೆ ಹಿಡೀರಿ. ನಾನು ಕೇಳುವ 4 ಪ್ರಶ್ನೆಗೆ ನೀವು ಹೇಳೋದು ಉತ್ತರ. ನೀವು ಸ್ವ ಇಚ್ಛೆಯಿಂದ ಪುತ್ತೂರು ಪಾಣಜೆ ಸಂಸ್ಥೆಯ ಸದಸ್ಯರಾಗಲು ಮುಂದೆ ಬಂದಿದ್ದೀರಾ? ಜೋರಾಗಿ ಹೇಳಬೇಕು. ಹೌದು. ನೀವು ನಿಮ್ಮ ಅಧ್ಯಕ್ಷರು ಏನು ಜವಾಬ್ದಾರಿ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸಲು ಮುಂದೆ ಬರ್ತೀರಾ? ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಧ್ಯವಾದಷ್ಟು ಭಾಗವಹಿಸಲು ನೀವು ಬದ್ಧರಾಗಿದ್ದೀರಾ? ಕ್ಲಬ್ಬಿನ ವಾರ್ಷಿಕ ಶುಲ್ಕ ಮತ್ತು ಏನು ದೇಣಿಗೆ ಇದೆ ಕ್ಲಬ್ದ ಸಮಯದಲ್ಲಿ ನೀಡಲು ನೀವು ಪ್ರಮಾಣ ವಚನ ಮಾಡುತ್ತೀರಾ? ಇದು ಲಾಸ್ಟ್ ಸ್ವಲ್ಪ ಜೋರಾಗಿ ಹೇಳಬೇಕು. ಹೌದು. ಓಕೆ. ಸೊ ಕೈ ಕೆಳಗಿಡಿ. ಸೊ ಈಗಲೇ
ನಿಮ್ಮನ್ನು ಈ ಇಂದಿನಿಂದ ಲಯನ್ಸ್ ಕ್ಲಬ್ ಪುತ್ತೂರು ಪಾಣಜ ಸದಸ್ಯರನ್ನು ಘೋಷಿಸಲು ನಾನು ಬಹಳ ಒಂದು ಸಂತೋಷ ಪಡ್ತೇನೆ. ಅವರನ್ನು ಕರತಾಳದ ಮೂಲಕ ನಾವು ಸ್ವಾಗತಿಸುವುದು. ಹಾಗೆ ಹಿಂದೆ ನಿಂತವರು ನೀವು ಸಹ ಅವನ ಪ್ರಮಾಣ ವಚನ ಸ್ವೀಕರಿಸಬೇಕು. ಇವತ್ತು ನೀವು ಹೊಸ ಸದಸ್ಯರನ್ನು ಪರಿಚಯಿಸಿದ್ದೀರಿ. ಅವರನ್ನು ನಿಮ್ಮ ಹಾಗೆ ಒಳ್ಳೆಯ ಸದಸ್ಯರನ್ನಾಗಿ ಮಾಡಲು ನೀವು ಬದ್ಧರಾಗಿದ್ದರೆ ಹೌದು ಒಂದು ನಿಮ್ಮ ಪ್ರಮಾಣ ವಚನ ಸ್ವೀಕರಿಸಿ. ಓಕೆ, ಥ್ಯಾಂಕ್ ಯು. ಈಗಾಗಲೇ ನಿಮಗೆ ಇದು ಕೊಟ್ಟಿದ್ದಾರೆ, ದಯವಿಟ್ಟು ನಿಮ್ಮ ಆಸನವನ್ನು ಸ್ವೀಕರಿಸ್ಬೋದು. ಥ್ಯಾಂಕ್ ಯು ಸರ್. ಪದಾಧಿಕಾರಿಗಳು ಡೈರೆಕ್ಟರ್ಸ್ ಇಲ್ಲಿ ಮುಂದೆ ಬರಬೇಕು. ಪುಷ್ಪರಾಜ್ ಶೆಟ್ಟಿ, ಸೀತಾರಾಮ್ ಗೌಡ, ಸುಧೀರ್ ರೈ, ನವೀನ್ ರೈ, ಶ್ರೀಪ್ರಸಾದ್, ಧನಂಜಯ್ ಉಪ್ಪಳಿಗೆ ದಯವಿಟ್ಟು ಇಲ್ಲಿ ಮುಂದೆ ಬರಬೇಕು. ನೀವು ನಿರ್ದೇಶಕರ ಮಂಡಳಿಯ ಸದಸ್ಯರು. ಕ್ಲಬ್ಬಿನ ಏನು ಕಾರ್ಯಕ್ರಮಗಳಾಗಬೇಕು ಎಂದು ನೀವು ಚರ್ಚಿಸಿ, ನಿರ್ದೇಶಕರ ಮಂಡಳಿಯಲ್ಲಿ ಚರ್ಚಿಸಿ ಫೈನಲ್ ಮಾಡೋದು. ಅದರ ಪ್ರಕಾರ ನಿಮ್ಮ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳು ನಡೆಯುವುದು. ಎಂಥ ಕಾರ್ಯಕ್ರಮ ನಡಿಬೇಕಾದರೆ ನಿಮ್ಮ ಅನುಮೋದನೆ ಬೇಕು. ಮತ್ತು ಅಧ್ಯಕ್ಷರಿಗೆ ಸಂಪೂರ್ಣ ಸಹಕಾರ ಬೆಂಬಲ ನೀಡುವುದು ನಿಮ್ಮ ಕರ್ತವ್ಯ. ಇದನ್ನು ಮಾಡೋದಾದರೆ ನಿಮ್ಮ ಬಲಗೆ ಎತ್ತಿ ನಿಮ್ಮ ಸಮ್ಮತಿ ಸೂಚಿಸಿ. ಥ್ಯಾಂಕ್ ಯು. ಇಲ್ಲೇ ಇರಿ ಒಂದು ನಿಮಿಷ. ಪಬ್ಲಿಕ್ ರಿಲೇಷನ್ ಆಫೀಸರ್ ಗೌಸಿಯಾ ಯೂಸುಫಾ ಮೊಹಮ್ಮದ್ ಯೂಸುಫ್ ಗೌಸಿಯಾ ದಯವಿಟ್ಟು ಮುಂದೆ ಬನ್ನಿ. ಪಬ್ಲಿಕ್ ರಿಲೇಷನ್ ಆಫೀಸರ್. ಮತ್ತು ಮಾರ್ಕೆಟಿಂಗ್ ಚೇರ್ಪರ್ಸನ್ ನವೀನ್ ಮಣಿಗಿರಿ, ಸರ್ವಿಸ್ ಚೇರ್ಪರ್ಸನ್ ಇಕ್ಬಾಲ್ ಬಾಳಿಲಾ, LCF ಕೋಆರ್ಡಿನೇಟರ್ ಸುಧಾಕರ್ ರೈ, ಮೆಂಬರ್ಶಿಪ್ ಚೇರ್ಪರ್ಸನ್ ಜಲೀಲ್ ಬೈತಡ್ಕ ದಯವಿಟ್ಟು ಮುಂದೆ ಬನ್ನಿ. ಈಚಿನಲ್ಲಿ ಸರ್, ಈಚೆ ನನ್ನನ್ನು ಮುಖ ಮಾಡಿದ್ದಿಲ್ಲ. ಅಲ್ಲ, ನೀವು ಇಲ್ಲಿಲ್ಲ. ಯಾರು ಫಸ್ಟಿಗೆ ಬಂದವರು ಡೈರೆಕ್ಟರ್ಸ್ ಇಲ್ಲಿ ಇರಿ. ನಾನು ಮತ್ತೆ ಕರೆದವರು ಮಾತ್ರ ಅಲ್ಲಿ. ನನಗೆ ಪುನಃ ಹೆಸರು ಕರೆಕ್ಟಾಗಿ ಹೇಳಬೇಕಿದ್ದು. ಯೂಸುಫ್ ಗೌಸಿಯಾ, ನೀವು ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ನೇಮಕಗೊಂಡಿದ್ದೀರಿ. ನಿಮ್ಮ ಕ್ಲಬ್ಬಲ್ಲಿ ಏನು ಕಾರ್ಯಕ್ರಮ ಆಗ್ತದೆ ಅದನ್ನು ಮಾಧ್ಯಮ ಮಿತ್ರರಿಗೆ ನೀಡುವುದು, ಮತ್ತು ಎಷ್ಟು ಸಾಧ್ಯವುಂಟು ನಿಮ್ಮ ಊರಿಗೆ, ನಿಮ್ಮ ಪಟ್ಟಣಕ್ಕೆ, ಜಗತ್ತಿಗೆ ಸಾರೋ ಹಾಗೆ ನಿಮ್ಮ ಪ್ರಯತ್ನ ಇರಬೇಕು. ಇದು ಮಾಡೋದಾದರೆ ನಿಮ್ಮ ಬಲಗೆ ಎತ್ತಿ ನಿಮ್ಮ ಸಮ್ಮತಿ ಸೂಚಿಸಿ. ಥ್ಯಾಂಕ್ ಯು. ನವೀನ್ ಮಣಿಗೇರಿ ಇಲ್ಲಲ್ಲ, ಇಕ್ಬಾಲ್ ಬಾಳೆಲ್ಲ ಈಗಾಗಲೇ ನೀವು ಭಾಳ ಅತ್ಯುತ್ತಮ ಒಂದು ಶಿಬಿರ ನಡೆಸಿ ಕೊಟ್ಟಿದ್ದೀರಿ. ಹಾಗೆ ಸರ್ವಿಸ್ ಚೇರ್ಪರ್ಸನ್, ನಮ್ಮ ಸಂಸ್ಥೆಯೇ ಸೇವಾ ಸಂಸ್ಥೆ. ಯಾವ ಸೇವೆ ಕಾರ್ಯಕ್ರಮ ಮಾಡಬಹುದು ಅದನ್ನು ಗುರುತಿಸಿ ನಿಮ್ಮ ನಿರ್ದೇಶಕರ ಮಂಡಳಿಯಲ್ಲಿ ಅದನ್ನು ಚರ್ಚಿಸಿ ನಿಮ್ಮ ಕ್ಲಬ್ ಅದನ್ನು ಮಾಡುವ ಹಾಗೆ ನಿಮ್ಮ ಅಧ್ಯಕ್ಷರಿಗೆ ನೀವು ಸಹಕಾರ ಮಾಡೋದು. ಇದು ಮಾಡೋದಾದರೆ ದಯವಿಟ್ಟು ನಿಮ್ಮ ಬಲಗೆ ಎತ್ತಿ ಸಮ್ಮತಿ ಸೂಚಿಸಿ. ಥ್ಯಾಂಕ್ ಯು. LCF ಕೋಆರ್ಡಿನೇಟರ್ ಸುಧಾಕರ್ ರೈ. ಆಯ್ತಾಯ್ತು, ತೊಂದರೆ ಇಲ್ಲ. ಮೆಂಬರ್ಶಿಪ್ ಚೇರ್ಪರ್ಸನ್ ಜಲೀಲ್ ಬೈತಡ್ಕ. ನನಗೆ ಸ್ವಲ್ಪ ಊರಿದ ಹೆಸರು ಹೇಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಕ್ಷಮಿಸಿ. ನೀವು ಮೆಂಬರ್ಶಿಪ್ ಚೇರ್ಪರ್ಸನ್ ಅಂದರೆ ಹೊಸ ಸದಸ್ಯರನ್ನು ಗುರುತಿಸಿ ಅವರನ್ನು ಸಂಸ್ಥೆಗೆ ಆಹ್ವಾನಿಸಿ ಒಳ್ಳೆಯ ಸದಸ್ಯರನ್ನಾಗಿ ಮಾಡುವುದು ನಿಮ್ಮ ಒಂದು ಜವಾಬ್ದಾರಿ. ಹಾಗೆ ಸದಸ್ಯರಿಲ್ಲದಿದ್ದರೆ ನಮ್ಮ ಸಂಸ್ಥೆ ಇಲ್ಲ. ಹಾಗೆ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದು. ಒಳ್ಳೆಯ ಸದಸ್ಯರನ್ನು ಗುರುತಿಸುವುದು ಮತ್ತು ಅವರನ್ನು ಆಹ್ವಾನಿಸುವುದು, ಈ ಸಂಸ್ಥೆಗೆ ಸೇರೋ ಹಾಗೆ ಮಾಡೋದು ನಿಮ್ಮ ಜವಾಬ್ದಾರಿ. ನೀವು ಮಾಡೋದಾದರೆ ಬಲಗೆ ಎತ್ತಿ ನಿಮ್ಮ ಸಮ್ಮತಿ ಸೂಚಿಸಿ. ಥ್ಯಾಂಕ್ ಯು. ಮೆಂಬರ್ಶಿಪ್ ಕಮಿಟಿ ಚೇರ್ಪರ್ಸನ್. ಹಾಗೆ ಗಂಗಾಧರ್ ಅಲ್ವಾ ಇದ್ದಾರೆ, ಉಪಾಧ್ಯಕ್ಷರು ಗಂಗಾಧರ್ ಅಲ್ವಾ ಮತ್ತು ಶಮಿತ್ ರೈ, ಶ್ಯಾಮ್ಜಿತ್. ಗಂಗಾಧರ್ ಅಲ್ವಾ ಮತ್ತು ಶ್ಯಾಮ್ಜಿತ್ ರೈ, ನೀವು
ಎರಡನೇ ಉಪಾಧ್ಯಕ್ಷರು ಮತ್ತು ಪ್ರಥಮ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದೀರಿ. ಯಾವುದೇ ಸಭೆಯಲ್ಲಿ ಅಧ್ಯಕ್ಷರು ಸಭಾಧ್ಯಕ್ಷತೆಯನ್ನು ವಹಿಸುವುದು, ಒಂದು ವೇಳೆ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪ್ರಥಮ ಉಪಾಧ್ಯಕ್ಷರು ಸಭಾಧ್ಯಕ್ಷತೆಯನ್ನು ವಹಿಸುವುದು, ಅವರ ಅನುಪಸ್ಥಿತಿಯಲ್ಲಿ ಎರಡನೇ ಉಪಾಧ್ಯಕ್ಷರು ಸಭಾಧ್ಯಕ್ಷತೆಯನ್ನು ವಹಿಸುವುದು. ಮತ್ತು ಇಡೀ ವರ್ಷ ಅಧ್ಯಕ್ಷರಿಗೆ ಸಂಪೂರ್ಣ ಸಹಕಾರ ಬೆಂಬಲ ನೀಡುವುದು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ಮುಂದಿನ ವರ್ಷ ಪ್ರಥಮ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಅಲ್ಲಿಗೆ ಸನ್ನದ್ಧರಾಗೋದು. ಈಗ ನೋಡಿ, ನನ್ನ ಹೆಸರಿನ ಅಡಿಯಲ್ಲಿ ದ್ವಿತೀಯ ಉಪ ಜಿಲ್ಲಾ ರಾಜ್ಯಪಾಲರೆಂದುಂಟು. ಮುಂದಿನ ವರ್ಷ ನಾನು ಪ್ರಥಮ ಉಪ ಜಿಲ್ಲಾ ರಾಜ್ಯಪಾಲರು, ಅದರ ಮುಂದಿನ ವರ್ಷ ನಾನು ಜಿಲ್ಲಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತೇನೆ. ಹಾಗೆ ನೀವು ಕೂಡ ಮುಂದಿನ ವರ್ಷ ಇವರು ಅಧ್ಯಕ್ಷರಾಗೋದು, ನೀವು ಪ್ರಥಮ ಉಪಾಧ್ಯಕ್ಷರಾಗೋದು. ಹಾಗೆ ಮುಂದಿನ ವರ್ಷ ಜವಾಬ್ದಾರಿ ವಹಿಸಲು ನೀವು ಈಗಲೇ ಸನ್ನದ್ಧರಾಗೋದು. ಇದನ್ನು ಮಾಡೋದಾದರೆ ನಿಮ್ಮ ಬಲಗೆ ಎತ್ತಿ ನಿಮ್ಮ ಸಮ್ಮತಿ ಸೂಚಿಸಿ. ಓಕೆ, ಸೊ ಥ್ಯಾಂಕ್ ಯು. ಕೊನೆಗೆ ಅಧ್ಯಕ್ಷರು ಕೋಶಾಧಿಕಾರಿ ಪ್ರಕಾಶ್ ರೇ ಇಲ್ಲೇ ಇದ್ದಾರಾ? ನೀವು ಈಗಾಗಲೇ ಅನುಭವ ಉಂಟು ನಿಮಗೆ, ಏನು ಮುಂದೆ ಬನ್ನಿ. ಕೋಶಾಧಿಕಾರಿಯಾಗಿ ಕ್ಲಬ್ಬಿನ ಎಲ್ಲ ಹಣಕಾಸಿನ ವ್ಯವಸ್ಥೆ ನಿಮ್ಮ ಕೈಯಲ್ಲಿ ಇರ್ತದೆ. ಆದಷ್ಟು ಜಾಗ್ರತೆಯಿಂದ ಅದರದ್ದು ಒಂದು ಕಾರ್ಯ ನಿರ್ವಹಿಸಬೇಕು ನೀವು. ಮತ್ತು ಪ್ರತಿ ತಿಂಗಳು ನಿಮ್ಮ ಸಭೆಯಲ್ಲಿ ಲೆಕ್ಕಪತ್ರ ಮಂಡಿಸುವುದು. ಜಗತ್ತಿನಾದ್ಯಂತ ನಾವು ಹಣದ ಕಾಸದ ಮಟ್ಟಿಗೆ ಅತ್ಯುತ್ತಮ ಸಂಸ್ಥೆ ಎಂದು ನಮಗೆ ಹೆಸರು ಉಂಟು. ಯಾವುದೇ ಹೆಚ್ಚು ಕಮ್ಮಿ ಆಗುವುದಿಲ್ಲ ನಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ. ಹಾಗೆ ಅಷ್ಟು ಜಾಗರೂಕತೆಯಿಂದ ಅದರ ಏನು ಜವಾಬ್ದಾರಿ ವಹಿಸಿ ತಿಂಗಳು ಏನು ಪಟ್ಟಿ, ಹಣಕಾಸಿನ ಪಟ್ಟಿ ನಿಮ್ಮ ಸಭೆಯಲ್ಲಿ ಮಂಡಿಸುವುದು, ಮತ್ತು ವರ್ಷದ ಕೊನೆಯಲ್ಲಿ ಸಹ ಪಟ್ಟಿ ಮಂಡಿಸುವುದು, ಮತ್ತು ಎಷ್ಟು ಹಣ ಉಳಿದಿದೆ ಮುಂದಿನ ಕೋಶಾಧಿಕಾರಿಗೆ ನೀವು ಹಸ್ತಾಂತರಿಸುವುದು. ಇದನ್ನು ಮಾಡೋದಾದರೆ ನಿಮ್ಮ ಬಲಗೆ ಎತ್ತಿ ನಿಮ್ಮ ಸಮ್ಮತಿ ಸೂಚಿಸಿ. ಥ್ಯಾಂಕ್ ಯು ಸರ್. ಈಗ ಕಾರ್ಯದರ್ಶಿ ದಯಾನಂದ್ರೆ ಕೋಣಮಂಡ, ದಯವಿಟ್ಟು ಮೇಲೆ ಬನ್ನಿ. ಸರ್, ನೀವು ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಬಹಳ ಒಂದು ಶ್ರಮ ವಹಿಸಿದ್ದೀರಿ. ಪ್ರತಿಯೊಂದು ಇದರಲ್ಲಿ ನಿಮ್ಮ ಒಂದು ಏನು ಕೈ ಇದೆ ಎಂದು ನಾನು ನೋಡಿದ್ದೇನೆ. ಹಾಗೆ ಇಡೀ ವರ್ಷ ನಿಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯುವಲ್ಲಿ ನಿಮ್ಮ ಒಂದು ಸಹಕಾರ ಇರಲಿ. ಪ್ರತಿಯೊಂದು ಏನು ಜವಾಬ್ದಾರಿ ಇದ್ದರೂ ಅದು ನಿಮಗೆ. ಒಳ್ಳೆಯ ಕೆಲಸ ಆದರೆ ಅದು ಅಧ್ಯಕ್ಷರಿಗೆ ಹೋಗ್ತದೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ನಿಮ್ಮ ಜವಾಬ್ದಾರಿ. ನಮಗೆ ಗೊತ್ತುಂಟು, ನೀವು ಒಳ್ಳೆಯ ರೀತಿಯಲ್ಲಿ ಮಾಡ್ತೀರಿ. ಮೊನ್ನೆ ಸುಳ್ಯದಲ್ಲಿ ನಡೆದ ಏನು ನಮ್ಮ ಶಿಬಿರದಲ್ಲಿ ನೀವು ಭಾಗವಹಿಸಿದ್ದೀರಿ. ಮತ್ತು ಈಗಾಗಲೇ ಹೇಮನಾಥ್ ಅಣ್ಣ ಹೇಳಿದಾಗೆ ವರದಿ ಸಲ್ಲಿಸೋದು ಬಹಳ ಒಂದು ಮುಖ್ಯ. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಅಧ್ಯಕ್ಷರು. ಈಗಾಗಲೇ ಇನ್ನೊಂದು ಮನೆ ಕಟ್ಟಿಸಿ ರೆಡಿ ಆಗಿದೆ. ಹಲವರಿಗೆ ಏನು ಶಿಕ್ಷಣದ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲದರ ಒಂದು ವರದಿ ಕಳಿಸುವುದು ನಿಮ್ಮ ಒಂದು ಜವಾಬ್ದಾರಿ. ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆ ಜಿಲ್ಲೆಯಿಂದ ಏನು ಮಾಹಿತಿ ಬಂದಿದೆ ಅದನ್ನು ಎಲ್ಲ ಸದಸ್ಯರಿಗೆ ನೀಡುವುದು ನಿಮ್ಮ ಜವಾಬ್ದಾರಿ. ಇದನ್ನು ಮಾಡೋದಾದರೆ ನಿಮ್ಮ ಬಲಗೆ ಎತ್ತಿ ನಿಮ್ಮ ಸಮ್ಮತಿ ಸೂಚಿಸಿ. ಥ್ಯಾಂಕ್ ಯು. ದಯವಿಟ್ಟು ಅಧ್ಯಕ್ಷರು ಮುಂದೆ ಬರಬೇಕು. ಮೊಹಮ್ಮದ್ ರೈ ಕುಕ್ಕುವಳಿಯರು ಕಳೆದ 2 ವರ್ಷದಿಂದ ಅತ್ಯುತ್ತಮ ಒಂದು ಸೇವೆ ಮಾಡಿ ಈ ಸಂಸ್ಥೆಗೆ ಆಧಾರ ಸ್ತಂಭವಾಗಿ ನಿಂತಿದ್ದಾರೆ. ಬಹಳ ಮೃದು ಭಾಷಿ, ಅತ್ಯುತ್ತಮ ಒಂದು ನಾಗರಿಕರು. ಎಲ್ಲರಿಗೆ ಅವರು ಸಹಾಯ ಮಾಡಿದ್ದು ಯಾರಿಗೂ ಹೇಳುವುದಿಲ್ಲ, ಆದರೆ ಅಷ್ಟೊಂದು ಅವರು ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಅಭಿನಂದಿಸ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರ ಒಂದು ಈ ಸೇವೆಗೆ ಅವರನ್ನು ಖಂಡಿತವಾಗಿ ನಾವು ಅಭಿನಂದಿಸಲೇಬೇಕು. ಪುತ್ತೂರು ಪಾಣಜಯ ಸಂಸ್ಥೆ ಅಧ್ಯಕ್ಷರಾಗಿ ಮಗದೊಮ್ಮೆ ಇನ್ನೊಂದು ವರ್ಷ ಮುನ್ನಡೆಸಲು ಅವರು ಮುಂದೆ ಬಂದಿದ್ದಾರೆ. ಅಧ್ಯಕ್ಷರು ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಸಾಧಾರಣ 50,000 ಅಧ್ಯಕ್ಷರಿದ್ದಾರೆ. ಅವರು ಎಲ್ಲರೂ ನೆಕ್ಸ್ಟ್ ಅಧ್ಯಕ್ಷರು ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು. ಈಗ ನಾನು ಗವರ್ನರ್ ಇರಲಿ, ನಿಮ್ಮ ಪ್ರಾಂತೀಯ ಅಧ್ಯಕ್ಷರಿರಲಿ, ಬೇರೆ ಬೇರೆ ಅದಕ್ಕೆ ಪ್ರೆಸಿಡೆಂಟ್ ಹೇಳೋದಲ್ಲ, ಪ್ರೆಸಿಡೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್. ಸೊ ಅಷ್ಟೊಂದು ಮಹತ್ವ ಒಂದು ಕ್ಲಬ್ಬಿನ ಅಧ್ಯಕ್ಷರಿಗೆ. ಇದನ್ನು ಈ ಜವಾಬ್ದಾರಿಯನ್ನು ಅಧಿಕಾರ ಮಾತ್ರ ಅಲ್ಲ, ಇದು ದೊಡ್ಡ ಒಂದು ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ನೀವು ಸ್ಪಷ್ಟ ಇದರಲ್ಲಿ ನೀವು ಮಾಡೋದಾದರೆ ನಿಮ್ಮ ಬಲಗೆ ಎತ್ತಿ ನಿಮ್ಮ ಸಮ್ಮತಿ ಸೂಚಿಸಿ. ಥ್ಯಾಂಕ್ ಯು. ಒನ್ ಮೋರ್ ರೌಂಡ್ ಆಫ್ ಅಪ್ಲಾಸ್ ಟು ದ ಪ್ರೆಸಿಡೆಂಟ್ ಮೊಹಮ್ಮದ್ ರೈ ಕುಕ್ವಳಿ. ಈಗ ಈ ಗ್ಯಾವೆಲ್ ಹಸ್ತಾಂತರಿಸಲು ನಾನು ಪ್ರಾಂತ್ಯಾಧ್ಯಕ್ಷರಾದ ಲ್ಯಾನ್ಸಿ ಮಸ್ಕರನ್ಸ್ ಈಚೆ ಬರಬೇಕು. ಹಾಗೆ ವಲಯಾಧ್ಯಕ್ಷರಾದ ಪಾವನ್ ರಾಮ್ ಮತ್ತು ಮಾಜಿ ಪ್ರಾಂತ್ಯಾಧ್ಯಕ್ಷರು ಸುದರ್ಶನ್ ಪಡಿಯಾರ್ ಅವರು ಸಹ ಮೇಲೆ ಬರಬೇಕು. ಇದು ಅಧಿಕಾರದ ಸಂಕೇತ, ಅಧ್ಯಕ್ಷರ ಅಧಿಕಾರದ ಸಂಕೇತ. 1 ವರ್ಷ ನಿಮ್ಮ ಕೈಯಲ್ಲಿ ಇರ್ತದೆ. ಇದನ್ನು ಬಹಳ ಜಾಗರೂಕತೆಯಿಂದ ಮತ್ತು ಪ್ರೀತಿಯಿಂದ ನೀವು ಉಪಯೋಗಿಸಬೇಕು.
ಮುಂದಿನ ವರ್ಷ ಹೊಸ ಅಧ್ಯಕ್ಷರಿಗೆ ಹಸ್ತಾಂತರಿಸಿದವರೆಗೆ ಇದನ್ನು ದಯವಿಟ್ಟು ಸ್ವೀಕರಿಸಿ ಮುಂದೆ ಬನ್ನಿ. ಹೊಸ ಪದಾಧಿಕಾರಿಗಳು ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಅವರವರ ಆಸನವನ್ನು ಸ್ವೀಕರಿಸುವುದು. ದಯವಿಟ್ಟು ಕೂತ್ಕೊಳ್ಳಿ. ಸರಿ, ಕರೆಕ್ಟ್. ಕೋಶಾಧಿಕಾರಿಗಳು ನೀವು ಆಸನವನ್ನು ಸ್ವೀಕರಿಸೋದು. ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಬನ್ನಿ. ಈಗ ಪ್ರಮಾಣವಚನ ಸ್ವೀಕರಿಸೋದು. ದಯವಿಟ್ಟು ಮುಂದೆ ಬನ್ನಿ. ದೀಪ ಹಚ್ಚಲಿಕ್ಕೆ ಒಟ್ಟಿಗೆ ಬರಬೇಕಾದ ಕೇಳ್ಕೊಳ್ತೇನೆ. ಪುತ್ತೂರು ಪಾಣಿಜ ಸದಸ್ಯರೆಲ್ಲರೂ ದಯವಿಟ್ಟು ಮುಂದೆ ಬರಬೇಕು. ಮ್ಯೂಸಿಕ್ ಇದ್ರೆ ಹಾಕ್ಬೋದು. ಫ್ಯಾನ್ ಇದು ಸ್ವಿಚ್ ಇದ್ದಾರೆ, ದಯವಿಟ್ಟು ಆಫ್ ಮಾಡಿ. ಫ್ಯಾನ್ ಸ್ವಿಚ್ ಎಲ್ಲಿದೆ? ಫ್ಯಾನ್ ಆಫ್ ಆಗೋದಿಲ್ವಾ? ಇನ್ನು ಮುಂದೆ ಸನ್ಮಾನ ಕಾರ್ಯಕ್ರಮ, ಮಕ್ಕಳಿಗೆ ಸನ್ಮಾನ ಪೋಷಕರಲ್ಲಿ ಉಂಟು, ಮತ್ತು ಮುಖ್ಯವಾಗಿ ಭೋಜನದ ಕಾರ್ಯಕ್ರಮ ಉಂಟು. ಹಾಗೆ ಇವತ್ತು ನನಗೆ ನೀಡಿದ ಅವಕಾಶಕ್ಕಾಗಿ ವಂದಿಸಿ, ಎಲ್ಲರಿಗೆ ಒಂದೇ ಮಾತಲ್ಲಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಎಲ್ಲರಿಗೂ.
ಹಲೋ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಲಯನ್ಸ್ ಬಂಧುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಲಯನ್ಸ್ ಬಂಧುಗಳೇ ಮತ್ತು ಎಲ್ಲ ಇಲ್ಲಿ ಸೇರಿದಂಥ ಎಲ್ಲ ಬಂಧು ಭಗಿನಿಯರೇ, ಭಾಳಷ್ಟು ಒಳ್ಳೆಯ ಅರ್ಥಗರ್ಭಿತವಾದ ಇವತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಸ್ಥಳೀಯ 5 ಶಾಲೆಗಳ SLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದಂಥ 15 ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾ ಕಿರಣ ಪ್ರಶಸ್ತಿ ಅಂತಂದೇಳಿ ನೀಡಿ ನಾವು ಗೌರವಿಸಲಿಕ್ಕಿದ್ದೇವೆ. ನಗದು ಪುರಸ್ಕಾರದ ಜೊತೆಯಲ್ಲಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಇಲ್ಲಿ ಒಂದು ಪ್ರತಿ ದಯವಿಟ್ಟು ಈ ಕಾರ್ಯಕ್ರಮವನ್ನು ನಾವು ಸ್ವಲ್ಪ ಮತ್ತೆ ಆಯೋಜನೆ ಮಾಡ್ತಿದ್ದೇವೆ. ಅದಕ್ಕಿಂತ ಮೊದಲು ಈಗ ನಮ್ಮ ನೂತನ ಅಧ್ಯಕ್ಷರ ಮಾತು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಪುತ್ತೂರು ಬಾಣಾಜೆ ಲಯನ್ಸ್ ಕ್ಲಬ್ಬಿನ ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿರುವ ನಾನು ಹೆಚ್ಚು ಗೌರವಿಸುವಂತಹ ಅನೇಕ ವರ್ಷ 35 ವರ್ಷ ಲಯನ್ಸ್ ಕ್ಲಬ್ನಲ್ಲಿ ಅಧ್ಯಕ್ಷರಾಗಿ, ತಾಲೂಕು ಅಧ್ಯಕ್ಷರಾಗಿ, ಪ್ರಾಂತ್ಯ ಅಧ್ಯಕ್ಷರಾಗಿ ಅನೇಕ ರೀತಿಯ 35 ವರ್ಷದ ಆ ಒಂದು ಸೇವೆಯನ್ನು ಮಾಡಿದಂತಹ ಲಯನ್ಸ್ ಕುಡಿಪಿ ಅರವಿಂದ ಸೇನೆ PMJF ಅವರೇ, ಅದೇ ರೀತಿ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಪವನ್ ರಾಮ್ ಅವರೇ, ಅದೇ ರೀತಿ ಹೊಸ ಪ್ರಾಂತೀಯ ಝೋನಲ್ ಅಧ್ಯಕ್ಷರಾದ ಮಸ್ಕರೇಂಜಸ್ ಅವರೇ, ಅದೇ ರೀತಿ ನಮ್ಮ ಪುತ್ತೂರು ಪಾಣಾಜೆಯ ಕಾರ್ಯದರ್ಶಿಯಾದ ದಯಾನಂದ ರೈ ಕೋರ್ಮಂಡ ಅವರೇ, ಪ್ರಕಾಶ್ ರೈ ಅವರೇ, ಶ್ರೀಪ್ರಸಾದ್ ಅವರೇ, ಅದೇ ರೀತಿ ಮುಂದಿನ ಜಿಲ್ಲಾ ಪ್ರಾಂತೀಯ ಅಧ್ಯಕ್ಷರಾದ ಸುದರ್ಶನ್ ಪಡಿಯಾರ್ ಅವರೇ, ವಿಟ್ಲ ಕ್ಲಬ್ಬಿನ ಅಧ್ಯಕ್ಷರೇ, ದುರ್ಗಾಂಬ ಕ್ಲಬ್ಬಿನ ಅಧ್ಯಕ್ಷರೇ, ಕಾವು ಕ್ಲಬ್ಬಿನ ಅಧ್ಯಕ್ಷರೇ, ಹಾಗೂ ಜಿಲ್ಲೆಯಿಂದ ಬಂದಂಥ ಎಲ್ಲ ತಾಲೂಕಿನ ಅಧ್ಯಕ್ಷರೇ, ನಮ್ಮ ಸದಸ್ಯರೇ, ನಮ್ಮ ಶಾಲಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳೇ, ಅಧ್ಯಾಪಕರೇ, ಊರಿನ ಹಿರಿಯರೇ, ಕಿರಿಯರೇ, ಬಹಳ ಸಂತೋಷವಾಗುತ್ತದೆ. ಅಂದರೆ 1 ವರ್ಷ ಕೆಲಸ ಮಾಡಿ ಆ ಒಂದು ಆಸೆ ತೀರುವ ಮುಂಚೆ ಇನ್ನೂ 1 ವರ್ಷ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬೇಕು ಎಂದು ನಮ್ಮ ಜಿಲ್ಲೆಯಿಂದ ಅನೇಕ ರೀತಿಯ ನೀವೇ ನೆಕ್ಸ್ಟ್ ಮುಂದಿನ ಅಧ್ಯಕ್ಷರಾಗಬೇಕು. ಅದು ಮಾತ್ರವಲ್ಲ, ನಮ್ಮ ದಯಾನಂದ ಸರ್ ಅವರು, ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿದೆ, ನೀವು ಅಧ್ಯಕ್ಷರಾಗಬೇಕು, ನಾವು ಎಲ್ಲ ರೀತಿಯ ಸಹಕಾರ ಮಾಡ್ತೇವೆ ಅಂದರೆ. ಆ ಸಮಯದಲ್ಲಿ ನಮ್ಮ ದಯಾನಂದ ಸರ್ ಅವರು ಹೇಳಿದರು, ನನಗೆ ಇನ್ನೂ ಕೂಡ ಈ ಲಯನ್ಸ್ ಎಂಬುವ ಅನುಭವ ನನಗೆ ಆಗಬೇಕು. ಆ ಅನುಭವ ಇದ್ದರೆ ಮಾತ್ರ ಒಂದು ಗುರಿಯನ್ನು, ಒಂದು ಯೋಚನೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಈ ವರ್ಷಕ್ಕೆ ನೀವೇ ಆಗಬೇಕು ಎನ್ನುವ ಅವರ ಆ ಒಂದು ಆಸಕ್ತಿಯಿಂದ ನನಗೆ ಇನ್ನೂ 1 ವರ್ಷ ಕೆಲಸ ಮಾಡಲು ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ನಿಜವಾಗಿಯೂ ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದನೆಯನ್ನು, ಧನ್ಯವಾದವನ್ನು ಸಲ್ಲಿಸ್ತೇನೆ. ಈ ಲಯನ್ಸ್ ಎಂಬುದು 1.5 ಮಿಲಿಯನ್ ಅಷ್ಟು ಮೆಂಬರ್ ಇರುವಂಥ ಒಂದು ದೊಡ್ಡ ಸಂಸ್ಥೆ. ಅಂದರೆ ನಾನು ಹಲವು ವರ್ಷಗಳ ಕಾಲ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಕೊಡಗು ಇದರ ವಿಭಾಗೀಯ ಅಧ್ಯಕ್ಷರಾಗಿ ಅನೇಕ ರೀತಿಯ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೋಗಿ ಅನೇಕ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆದರೆ ಆ ಒಂದು 10 ವರ್ಷ ಕಾರ್ಯಕ್ರಮ ಮಾಡಿದರೂ ಅದನ್ನು ನಾವು ಯಾವುದೇ ಇದಕ್ಕೆ ಪ್ರದರ್ಶನಕ್ಕೆ ಇಡುವುದಿಲ್ಲ. ನಾವು ನಮ್ಮಷ್ಟಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಹೋಗ್ತಾ ಇರ್ತೇವೆ. ಆದರೆ ಲಯನ್ಸ್ ಎಂಬುದು ಹಾಗೆ ಅಲ್ಲ. ಲಯನ್ಸ್ ಯಾವುದೋ ಒಂದು ಚಿಕ್ಕ ಒಂದು ಕೆಲಸ ಮಾಡಿದರೂ ಅದನ್ನು ಗುರುತಿಸುವಂಥ, ಆ ಒಂದು ಕೆಲಸದಿಂದ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡೋ ಮುಖಾಂತರ
ನಾವು ಹೇಗಿರಬೇಕು, ನಮ್ಮವರು ಹೇಗಿರಬೇಕು, ಇನ್ನೊಬ್ಬರನ್ನು ಕಷ್ಟದಲ್ಲಿರುವವರನ್ನು ಹೇಗೆ ಬಳಸಬೇಕು ಎನ್ನುವ ಆ ಒಂದು ತತ್ವದೊಂದಿಗೆ ನ್ಯಾಯಯುತವಾಗಿ ನಾಯಕತ್ವ ಗುಣದಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆಯಾಗಿದೆ ಲಯನ್ಸ್ ಕ್ಲಬ್. ನನಗೆ ತುಂಬ ಆಕರ್ಷಣೆ ಆಯಿತು. ಅಂದರೆ ನಮ್ಮ ಅರವಿಂದ ಸೇನೆ ಸರ್, ಉಡುಪಿಯವರ ಅರವಿಂದ ಸೇನೆ ಸರ್ ಅವರ ಕೆಲಸವನ್ನು ನಾನು ನೋಡ್ತಾ ಇದ್ದೇನೆ, ಕೆಲವು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಎಂದರೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಅವರು ಮಾಡುವಂಥ ಕೆಲಸ ನೋಡಿದರೆ ಒಂದಿಷ್ಟಲ್ಲ, 100 ಕೆಲಸವನ್ನು ಮಾಡ್ತಾರೆ. ಆದರೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನನ್ನ ಮನೆಗೆ ಕೂಡ ಬಂದಿದ್ದಾರೆ, ನನಗೆ ಮನೆಗೆ ಬಂದು ನನಗೆ ಒಂದು ಗೌರವವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಆ ಲಯನ್ಸಿನಲ್ಲಿರುವಂಥ ಆ ಒಂದು ಪ್ರೀತಿ ಅವರ ಎಷ್ಟು ಇಟ್ಟಿದ್ದಾರೆ ಅಂದರೆ ನಿಜವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಹ್ಯಾಂಡ್ಸ್ ಅಪ್ ಹೇಳಲೇಬೇಕು. ಅದೇ ರೀತಿ ನಾನು ಅತ್ಯಂತ ಗೌರವಿಸುವಂಥ ವ್ಯಕ್ತಿ ಮತ್ತೊಬ್ಬರು ನಮ್ಮ ವಿಟ್ಲ ಇದರ ಮುಂದಿನ ಪ್ರಾಂತೀಯ ಅಧ್ಯಕ್ಷರಾದ ಸುದರ್ಶನ್ ಪಡಿ ಅವರು. ಒಂದೊಂದು ಹೆಜ್ಜೆಗೂ ಒಂದು ತಿಂಗಳಲ್ಲಿ 10 ಬಾರಿ ಕಾಲ್ ಮಾಡ್ತಾರೆ. ಹೇಗಿದೆ ನಿಮ್ಮ ಸಂಸ್ಥೆ, ಹೇಗಿದೆ ನಿಮ್ಮ ಕ್ಲಬ್, ಹೇಗಿದೆ, ನೀವೇನೇನೋ ಯೋಚನೆಗಳನ್ನು ಮಾಡಿದ್ದೀರಿ ಅಂತೇಳಿ. ಅಂದರೆ ಅವರ ಆ ಒಂದು ರಕ್ತ ಉಂಟಲ್ಲ, ಆ ಲಯನ್ಸ್ ಕ್ಲಬ್ಬಿನಲ್ಲಿ ಓಡ್ತಾ ಇದೆ. ನಮ್ಮ ಕಷ್ಟದಲ್ಲಿರೋರು ಹೇಗಿರಬೇಕು, ಅವರಿಗೆ ಯಾವ ರೀತಿಯಲ್ಲಿ ನೀವು ಸ್ಪಂದಿಸಿದ್ದೀರಿ, ಶಿಕ್ಷಣಕ್ಕಾಗಿ ನೀವು ಯಾವ ಕ್ರಾಂತಿಯನ್ನು ಮಾಡಿದ್ದೀರಿ ಎನ್ನುವ ಆ ಕೆಲವರ ಯೋಚನೆ ಉಂಟಲ್ಲ, ಅದು ನಮ್ಮನ್ನು ಆಕರ್ಷಣೆ ಮಾಡ್ತದೆ. ಇನ್ನೂ 1 ವರ್ಷ ಕೆಲಸ ಮಾಡುವಂಥ ನಮ್ಮನ್ನು ಆಕರ್ಷಣೆ ಮಾಡ್ತದೆ. ನಮಗೆ ಜವಾಬ್ದಾರಿ ಇದೆ, ಅನೇಕ ರೀತಿಯ ಜವಾಬ್ದಾರಿ ಇದೆ. ನಾವು ಬೆಳೆಯಬೇಕು, ಇನ್ನೊಬ್ಬರನ್ನು ಬೆಳೆಸಬೇಕು ಎನ್ನುವ ಚಿಂತೆ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನಾವು ಕೂಡ ಯಶಸ್ವಿಯಾಗ್ತೀವಿ, ಇನ್ನೊಬ್ಬರು ಕೂಡ ಯಶಸ್ವಿ ಆಗ್ತೀವಿ. ಅಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಒಂದು ಉತ್ತಮವಾದ ಒಂದು ವೇ ಅಂದರೆ ಅದು ಲಯನ್ಸ್ ಕ್ಲಬ್. ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ನಾಯಕತ್ವದ ಗುಣದಲ್ಲಿ ಮಾಡುವಂಥ ಒಂದು ಸಂಸ್ಥೆ ಒಂದು ವಿಶ್ವದಲ್ಲಿ ಇದ್ದರೆ ಅದು ಲಯನ್ಸ್ ಕ್ಲಬ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡ್ತೇನೆ. ಅಂಥ ಒಂದು ಅವಕಾಶವನ್ನು ನಾನು, ನಮ್ಮ ಸದಸ್ಯರು ಒಗ್ಗಟ್ಟಾಗಿ ಇನ್ನೂ ಅನೇಕ ಯೋಜನೆಗಳಿವೆ. ಅಂದರೆ ಕಳೆದ ವರ್ಷ ನಾವು ಅನೇಕ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಅಂದರೆ ಅದನ್ನು ನಾವು ಪ್ರಚಾರಕ್ಕೆ ತರಲಿಲ್ಲ. ಅದಕ್ಕೆ ಒಂದು ಉದಾಹರಣೆ ನಾನು ಹೇಳ್ತೇನೆ. ಈ ಒಂದು ಹೀಗೆ ಒಂದು ಕಿಟ್ಟು ಕೊಡುವಂಥ ಕೆಲಸವನ್ನು ಹೋಗುವಂಥ ಸಮಯದಲ್ಲಿ ಮಾಡವನ್ನುವ ಪ್ರದೇಶದಲ್ಲಿ ಒಂದು 9ನೇ ತರಗತಿಯ ವಿದ್ಯಾರ್ಥಿ ಅಳುತ್ತಾ ಇದ್ರು. ಎಂದರೆ ನಾನು 2 ವಾರದಲ್ಲಿ 2 ಸಲ ನಾನು ಡಯಾಲಿಸಿಸ್ ಮಾಡ್ತಾ ಇದ್ದೇನೆ, ನನಗೆ ಓದಲಿಕ್ಕೆ ಆಗೋದಿಲ್ಲ, ನಾನು ಎಕ್ಸಾಮ್ ಟೈಮಲ್ಲಿ ನನಗೆ ಡಯಾಲಿಸಿಸ್ಗೆ ನನ್ನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ, ನನಗೆ ವಿದ್ಯಾಭ್ಯಾಸದಲ್ಲಿ ನಾನು ಖಂಡಿತವಾಗಿ ನಾನು ವಂಚಿತನಾಗ್ತೇನೆ, ನನಗೆ ಏನಾದರೂ ಒಂದು ವೇ ಇದ್ದರೆ ಅದು ತೋರಿಸಿ ಅಂತೇಳಿ ಅಳುವಾಗ, ಆ ವಿದ್ಯಾರ್ಥಿ ಅಳುವಾಗ ನಿಜವಾಗಿ ನನಗೆ ತುಂಬ ಬೇಸರವಾಯಿತು. ಇದಕ್ಕೆ ಯಾವುದಾದ್ರೂ ಒಂದು ವ್ಯವಸ್ಥೆ ನಿಮಗೆ ಖಂಡಿತವಾಗಿ ನಾವು ಮಾಡಿಕೊಡ್ತೇವೆ. ಏನು ಅದಕ್ಕೆ ಬೇಕು ಅಂದರೆ ಇದಕ್ಕೆ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಒಂದು ಕಸಿ ಮಾಡುವಂಥ ಒಂದು ವ್ಯವಸ್ಥೆ ನೀವು ನಿಮ್ಮ ಯಾವುದಾದ್ರೂ ಒಂದು ಸಂಘಟನೆ ಇದ್ದರೆ ಅದನ್ನು ಮಾಡಿಕೊಡಿ, ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಮ್ಮಲ್ಲಿ ವಿನಂತಿಸಿದರು. ಆ ಸಂದರ್ಭದಲ್ಲಿ ನಾನು ಅವರಿಗೆ ಭರವಸೆ ಕೊಟ್ಟು ಬಂದೆ. ಅಂದರೆ ಕೇರಳದಿಂದ ಅದಕ್ಕಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ, ಅವರನ್ನು ಬೇರೆ ಒಂದು ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ಹೋಗಿ ಅವರನ್ನು ರಿಕ್ವೆಸ್ಟ್ ಮಾಡಿದೆ, ಏನಾದರೂ ಇವತ್ತು ನೀವು ಆ ಮನೆಗೆ ಹೋಗಿ ನೋಡಲೇಬೇಕು, ಏನಾದರೂ ಮಾಡಿ ಬರಬೇಕಂತೇಳಿ. ಅವರು ಬ್ಯುಸಿ ಇದ್ದರೂ ಕೂಡ ಅವರನ್ನು ಕರ್ಕೊಂಡು ಬಂದು ಅವರನ್ನು ಆ ಒಂದು ಮನೆಗೆ ಕರ್ಕೊಂಡು ಹೋದೆ. ಅಲ್ಲಿ ಅವರ ಆ ಒಂದು ಫೀಲಿಂಗ್ಸನ್ನು ಕಂಡು ತುಂಬ ಬೇಸರವಾಯಿತು. ಆ ಬೇಸರಕ್ಕೆ ಅವರು ಹೇಳಿದರು, ನಾನು 1 ವಾರದಲ್ಲಿ ಇದಕ್ಕೆ ಸ್ಪಂದನೆ ಮಾಡ್ತೇವೆ. ಇದಕ್ಕಿಂತ ಮುಂಚೆ ಒಂದು 20 ಕೇರಳದಲ್ಲಿ, ಕರ್ನಾಟಕದಲ್ಲಿ 20 ಇಂಥ ಬೇರೆ ಬೇರೆ ಕೇಸಿನವರು ಇದ್ದಾರೆ, ಅವರಿಗೆ ಸ್ಪಂದಿಸಬೇಕಿತ್ತು. ಆದರೂ ನಮ್ಮ ದಿನನಿತ್ಯ ನಾವು ಕಾಲ್ ಮಾಡೋ ಮುಖಾಂತರ ಅವರನ್ನು ಇದಕ್ಕೆ ಮಾಡಿ ನೀವು ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ ಕಾರಣ ಅವರು ಬಂದು ಅವರ ಸಂಘಟನೆ ಎಲ್ಲರೂ ಬಂದು 10-15 ಜನ ಅವರ ಮೀಡಿಯಾ ಎಲ್ಲ ಬಂದು ಒಂದು ವಿಡಿಯೋ ಮಾಡಿದರು. ಅದು ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಒಂದು ವಿಡಿಯೋ ಮಾಡಿ ಅದೊಂದು ಕ್ಲಿಪ್ಪು ಹಾಕಿದ ಕಾರಣ ಸುಮಾರು 60 ಲಕ್ಷ ಕಲೆಕ್ಷನ್ ಆಗಿ ಈಗ ಅವರು ಕೊಯಮತ್ತೂರಿನಲ್ಲಿದ್ದಾರೆ. ಕೊಯಮತ್ತೂರಿನಲ್ಲಿ ಅದಕ್ಕೆ ಬೇಕಾಗುವಂಥ ಆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲ 60 ಲಕ್ಷ ಕಲೆಕ್ಷನ್ ಬಂತು. ಆದರೆ ಆ ಸಂದರ್ಭದಲ್ಲಿ ನಮ್ಮ ಲಯನ್ಸಿಗೆ ಪಾಯಿಂಟ್ ಸಿಗಬೇಕಾದರೆ ನಮ್ಮ ಈ ಒಂದು ಲಯನ್ಸಿನ ಈ ಒಂದು ಫ್ಲ್ಯಾಗನ್ನು, ಈ ಒಂದು ಬ್ಯಾನರನ್ನು ನಾವು ಅಲ್ಲಿ ಅಳವಡಿಸಬೇಕು. ಅಂಥ ಒಂದು ಪೊಸಿಷನ್ ಅಲ್ಲಿ ಇರಲಿಲ್ಲ. ನಾವು ಆ ಒಂದು ಬ್ಯಾನರನ್ನು ಅಳವಡಿಸಿದರೆ ನಾವು ರಾಜ್ಯದಲ್ಲಿ ಇಲ್ಲದಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಂಬರ್ 1 ಬರ್ತಿತ್ತು. ನಮಗೆ ಬೇಡ ಅಂತೇಳಿ, ನಮಗೆ ಅಂಥ ಒಂದು ಪ್ರಚಾರ ಬೇಡ, ಆ ಒಂದು ಹೆಣ್ಣು ಮಗುವಿನ ಆ ಒಂದು ಕಿಡ್ನಿಯನ್ನು ಸರಿ ಮಾಡಿಕೊಟ್ರೆ ಅದೇ ಸಾಕು, ಅದೇ ನಮಗೆ ಕೊಡುವಂಥ ಪ್ರಚಾರ ಅಂತ ನಾವು ಆ ಸಂದರ್ಭದಲ್ಲಿ ಯೋಚಿಸಿ ಕೆಲವರು ಹೇಳಿದರು,
ಹೇಮಂತ್ ಶೆಟ್ಟಿ ಅವರು ನನಗೆ ಕರೆ ಮಾಡಿದ್ದು ಹೇಳಿದರು. ಅವರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ನಾನು ಅವರನ್ನು ಕರೆದಿದ್ದೆ. ಆ ವಿಡಿಯೋ ಮಾಡುವಂಥ ಸಮಯದಲ್ಲಿ ಅವರನ್ನು ಕರೆದಿದ್ದೆ. ಅವರು ಹೇಳಿದರು, ಏನು ಒಂದು ಬ್ಯಾನರ್ ನೀವು ಹಾಕಲಿಲ್ಲ, ಬೇಡ ನಮಗೆ ಅಂಥ ಒಂದು ಪ್ರಚಾರ, ಅಳುವಂಥ ಹೆಣ್ಮಗನ ನೋಡಿ ನಾವು ಪ್ರಚಾರ ತೆಗೆಯುವುದು ಬೇಡ, ಅದು ಹಾಗೆ ಇರಲಿ ಅಂತ ಹೇಳಿ ನಾವು ಬಂದಂಥ ಒಂದು ಸಮಯ ಕೂಡ ಅನೇಕ ರೀತಿಯ ಕೆಲಸವನ್ನು ಮಾಡಿದ್ದೇವೆ. ಒಂದು ನಮ್ಮ ಇಲ್ಲಿಯ ಬೆಟ್ಟಂಪಾಡಿ ಶಾಲೆಗಿರ್ಬೋದು, ಇರ್ದೆ ಪೆರತಡ್ಕ ಶಾಲೆಗಳಿರ್ಬೋದು, ನಾವು ಇನ್ನಿತರ ಇದು ಮಾಡಾವಿನಲ್ಲಿ, ಸವಣೂರಿನಲ್ಲಿ ಮತ್ತು ಬೆಳ್ಳಾರೆಯಲ್ಲಿ ಹತ್ತಿರದ ಒಂದು ಸ್ಕೂಲಿನಲ್ಲಿ ನಾವು ಜಾರುಬಂಡಿಯನ್ನು ಒದಗಿಸಿಕೊಟ್ಟಿದ್ದೆವು. ಅಂದರೆ ಒಂದು ಜಾರುಬಂಡಿ 1.5 ಲಕ್ಷದ ಅಂದಾಜಿನ 5 ಶಾಲೆಗಳಿಗೆ ನಾವು ಜಾರುಬಂಡಿಯನ್ನು ಕೊಟ್ಟಿದ್ದೆವು. ಅದು ಕೂಡ ನಮ್ಮ ಪಾಯಿಂಟ್ ಇದರಲ್ಲಿ ಬರಲಿಲ್ಲ. ಅದು ಬರಬೇಕಿತ್ತು. ಅದನ್ನು ಹೆಚ್ಚಿನ ಅನುಭವ ಆ ಸಮಯದಲ್ಲಿ ನನಗೆ ಇರಲಿಲ್ಲ. ನಾನು ಮೊದಲು ಸೇರಿದಂತಹ ಸಮಯವಾಗಿತ್ತು. ಅದೇ ರೀತಿ ಒಂದು 500 ಮಂದಿಗೆ ನಾವು ಕಿಟ್ಟನ್ನು ಕೂಡ ಕೊಟ್ಟಿದ್ದೇವೆ. ಅದು ಕೂಡ ಬರಲಿಲ್ಲ. ಆದರೂ ನಮ್ಮ ಆ ಒಂದು ವ್ಯವಸ್ಥೆಯಲ್ಲಿ ಕೊಡುವಂಥ ಈಗ ಕಾಣ್ತದೆ, ನಮ್ಮ ಆ ಒಂದು ವ್ಯವಸ್ಥೆಯನ್ನು ನೋಡಿ ಇನ್ನೂ ಹಲವು ಸಂಘಟನೆಗಳು ಅಂಥ ಕೆಲಸವನ್ನು ಮಾಡ್ಬೋದಿತ್ತು, ನಾವು ಕೊಡಬೇಕಿತ್ತು ಅಂತೇಳಿ ಅನಿಸಿತು. ಆ ಒಂದು ಸಮಯದಲ್ಲಿ ನಮಗೆ ಸಂಪ್ಯದ SI ಹೇಳಿದರು, ಮನೆ ಕಟ್ಟುವಂಥ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಸಂಪ್ಯದ SI ಹೇಳಿದರು, ನೀವು ನಿಮ್ಮ ಆ ಒಂದು ಮನೆ ಕಟ್ಟುವ ಒಂದು ಪ್ರಚಾರ ಮಾಡಿ, ನೀವು ಆ ಪ್ರಚಾರ ಮಾಡಿದರೆ ಮಾತ್ರ ಇನ್ನೊಬ್ಬರಿಗೆ ಅದೊಂದು ಕೆಲಸ ಮಾಡುವಂಥ ಸ್ಫೂರ್ತಿ, ಇನ್ನೊಂದು ಸಂಘಟನೆಗೆ ಅದು ಮಾದರಿ ಆಗ್ತದೆ. ಆಗ ನಾನು ಹೇಳಿದೆ ನೋಡುವ ಅಂತೇಳಿ ಅವರನ್ನು ಹೇಳಿದೆ. ಒಂದು 67 ಮನೆ ಆಯಿತು. ಅದರಲ್ಲಿ ಒಂದು 35 ಮನೆ ಆಗುವಾಗ ಒಂದು ಮನೆಯನ್ನು ನಾನು ಸುದ್ದಿಯಲ್ಲಿ ಕೊಟ್ಟೆ. ಆ ಸುದ್ದಿಯಲ್ಲಿ ಕೊಟ್ಟಂಥ ಸಮಯದಲ್ಲಿ ಒಂದು 15 ದಿವಸದ ನಂತರ ಅದ ನ್ಯೂಸನ್ನು ನೋಡಿ SI ಕಾಲ್ ಮಾಡಿದರು, ನೋಡಿ ನಿಮ್ಮ ಮನೆಯನ್ನು ನೋಡಿ ಇನ್ನು ಯಾವ ಸಂಘಟನೆ ಕರ್ನಾಟಕದಲ್ಲಿ ಮಾಡಿದೆ ಅಂತ ನಿಮಗೆ ಗೊತ್ತು ಅಂತ ಹೇಳಿದ್ರು. ಸರಿ, ಇಲ್ಲ ಅಂತ ಹೇಳಿದರು. ಎಲ್ಲವೂ 4-5 ಸಂಘಟನೆ ಹೆಸರು ಹೇಳಿದರು. ಇಂಥ ಸಂಘಟನೆ ಈಗ ಕೆಲಸವನ್ನು ಆರಂಭಿಸಿದರೆ ಅದು ನಿಮ್ಮ ಕೆಲಸವನ್ನು ನೋಡಿ ಅಂತ ಹೇಳಿ. ಅಂಥ ಒಂದು ಅನೇಕ ರೀತಿಯ ಕೆಲಸಗಳಿವೆ. ಅದನ್ನು ನಾವು ಪ್ರಚಾರಕ್ಕೂ ಅಲ್ಲವೋ ಪ್ರಚಾರ ಮಾಡಬೇಕು ಎನ್ನುವ ಕನ್ಫ್ಯೂಸಲ್ಲಿದ್ದೇವೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಡಬೇಕೋ ಅಲ್ಲೋ ಬೇಡವೋ ಎನ್ನುವ ಕನ್ಫ್ಯೂಸಲ್ಲಿ ಕೂಡ ಇದ್ದಾರೆ. ಅನೇಕರು ಕೊಡಬೇಕು ಅಂತ ಹೇಳ್ತಾರೆ, ಅನೇಕರು ಬೇಡ ಅಂತ ಹೇಳ್ತಾರೆ. ಏನಾದರೂ ಮಿಡ್ಲಲ್ಲಿ ನಾವು ಒಂದು ಕೊಡ್ತಾ ಇದ್ದೇವೆ. ಅದೇ ರೀತಿ ಇನ್ನು ಮುಂದೆ ಒಂದು ನೆಕ್ಸ್ಟ್ ಮಂತಲ್ಲಿ ಒಂದು ಮನೆ ಪೂರ್ತಿಯಾಗಿದೆ. ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಖರ್ಚಾಗಿ ಎಲ್ಲರ ಸಹಕಾರದಿಂದ ಆ ಒಂದು ಮನೆ ಪೂರ್ತಿ ಆಗ್ತಾ ಉಂಟು. ಈಗ ಪೈಂಟ್ ಎಲ್ಲ ಆಗ್ತಾ ಉಂಟು. ನೆಕ್ಸ್ಟ್ ತಿಂಗಳಲ್ಲಿ ಅದನ್ನು ದೊಡ್ಡ ರೀತಿಯಲ್ಲಿ ಒಂದು ಈ ಎಲ್ಲರ ಒಂದು ಸಹಕಾರದೊಂದಿಗೆ ಅದನ್ನು ಉದ್ಘಾಟನೆಯನ್ನು ಮಾಡಬೇಕು. ಅದು ಲಯನ್ಸ್ ಕ್ಲಬ್ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ವತಿ ಎಲ್ಲರನ್ನ ಕರ್ಕೊಂಡು ಒಂದು ದೊಡ್ಡ ರೀತಿ ಕಾರ್ಯಕ್ರಮ ಮಾಡಬೇಕು. ಇನ್ನೂ ಹಲವು ಯೋಜನೆಗಳಿವೆ ನಮ್ಮ ಮುಂದಿನ ಯೋಜನೆ. ಮುಖ್ಯವಾಗಿ ಶಿಕ್ಷಣಕ್ಕೆ, ಬಡವರಿಗೆ, ಅನಾಥರಿಗೆ ಸಹಾಯ ಮಾಡುವಂಥ ಅನೇಕ ಯೋಜನೆಗಳನ್ನು ನಮ್ಮ ದಯಾನಂದ ಸರ್ ಅವರು ಇಟ್ಟಿದ್ದಾರೆ. ಅದನ್ನು ನೆರವೇರಿಸಲು ಎಲ್ಲರ ಸಹಕಾರ, ಎಲ್ಲರ ಪ್ರೋತ್ಸಾಹ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಹೆಚ್ಚು ಮಾತಾಡಲು ಈಗ ತಾನೇ ಸಮಯ ಮೀರಿದೆ. ಇದಕ್ಕೆ ಸಹಕರಿಸಿದಂಥ ಸುದ್ದಿ ಮಾಧ್ಯಮದವರು, ಅನೇಕ ರೀತಿಯಿಂದ ಸುದ್ದಿ ಮಾಧ್ಯಮದವರು ನಮಗೆ ಸಹಕಾರ ನೀಡಿದ್ದಾರೆ. ನಮ್ಮ ಸಂಪಾದಕರ ಶಿವಾನಂದ ಸರ್ ಅವರು ಆಗಾಗ ನನಗೆ ಕರೆ ಮಾಡ್ತಾ ಇದ್ದಾರೆ, ನಿಮ್ಮ ಕೆಲಸವನ್ನು ಶ್ಲಾಘಿಸ್ತಾ ಇದ್ದಾರೆ. ಅವರು ಕೂಡ ಅವರನ್ನು ನಾವು ಭೇಟಿಯಾಗಿ ಅವರ ಒಂದು ನಿರ್ದೇಶನವನ್ನು, ಅವರ ಮಾತನ್ನು ಕೂಡ ನಾವು ಕೇಳಿ ಕೆಲವು ಕಾರ್ಯಗಳನ್ನು ನಾವು ಕೂಡ ಮಾಡಿದ್ದೇವೆ. ಅಂಥ ಒಂದು ಲಂಚ ಮುಕ್ತ ಸಮಾಜ, ಅನೇಕ ರೀತಿಯ ವ್ಯವಸ್ಥೆಯನ್ನು ನಮ್ಮ ಶಿವಾನಂದ ಸರ್ ಅವರು, ಸುದ್ದಿಯವರು ಬಹಳ ಉತ್ತಮವಾಗಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅಂಥ ಮಾಧ್ಯಮ ಬೇಕು, ಅಂಥ ಮಾಧ್ಯಮಕ್ಕೆ ನಾವು ಸಪೋರ್ಟ್ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ ಯೂಸುಫ್ ರೆಂಜಾಲಾಡಿ ಅವರು ಅನೇಕ ರೀತಿಯ ನಮ್ಮ ಈ ಒಂದು ಕಾರ್ಯವನ್ನು ಅನೇಕ ರೀತಿಯ ಸುದ್ದಿಯಲ್ಲಿ ಪ್ರಚಾರ ಮಾಡ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅನೇಕ ರೀತಿಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ನಮ್ಮ ಕಾರ್ಯಾಧ್ಯಕ್ಷ ಟ್ರೆಸರರ್ ಆದ ಪ್ರಕಾಶ್ ರೈ ಬೈಲಾಡಿ ಕೂಡ ಯಾವ ಸಮಯದಲ್ಲೂ ನಾವು ನಿಮ್ಮೊಟ್ಟಿಗೆ ಇದ್ದೆ ಅಂತ ಹೇಳಿ ಸಹಕಾರ ಮಾಡೋ ಮುಖಾಂತರ, ಅದೇ ರೀತಿ ಜಲೀಲ್ ಬೈತಡ್ಕ ಮತ್ತು ಇಕ್ಬಾಲ್ ಬಾಲಿಸರು ಅನೇಕ ಡೈರೆಕ್ಷನನ್ನು ನಮಗೆ ಕೊಡ್ತಾರೆ. ಅದೇ ರೀತಿ ಅನೇಕರಿದ್ದಾರೆ. ನಮ್ಮ ಆಸಿಫ್ ತಮ್ಮತಡ್ಕ ಕೂಡ ಇದರಲ್ಲಿ ಇದ್ದರೂ ಹೊರಗಿನವರು ಕೂಡ, ಅಮೀದ್ ಕೊಮ್ಮೆಮಾರು, ಇನ್ನಿತರ ಅನೇಕ ವ್ಯಕ್ತಿಗಳು ನಮಗೆ ಸಹಕಾರ, ಗಂಗಾಧರ ಆರೋ ಅವರು ಮತ್ತು ಶ್ಯಾಮ್ಜಿತ್ ಅವರು, ಅನೇಕ ರೀತಿಯ ನಮ್ಮ ಸದಸ್ಯರು ಅನೇಕ ರೀತಿಯ ಸಹಕಾರವನ್ನು ನೀಡ್ತಾರೆ. ಮತ್ತು ಯೂಸುಫ್ ಗೌಸಿ ಅವರು ನಮ್ಮ ಈ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹಧನವನ್ನು, ಒಂದು ಎಲ್ಲದಕ್ಕೂ ಅದಕ್ಕೆ ಒಂದು ಸಹಾಯವನ್ನು ನಮ್ಮ ಯೂಸುಫ್ ಗೌಸಿ ಅವರು ಕೊಟ್ಟಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಕೆಲವರಿದ್ದಾರೆ ಅಲ್ಲಿ ನಮ್ಮ ಸದಸ್ಯರು, ಸೀತಾರಾಮಗೌಡರು, ಅಂದರೆ ಯಾವ ಕಾರ್ಯಕ್ರಮದಲ್ಲಿಯೂ ಸೀತಾರಾಮಗೌಡರು
ನಮ್ಮೊಟ್ಟಿಗೆ ಬಂದು ಏನೇನು ಆಗಬೇಕು, ಯಾವ ಒಂದು ಕಾರ್ಯಕ್ರಮ ಇಟ್ಟರು ಅದಕ್ಕೆ ಅವರು ಮೊದಲು ಬರುವುದು ಅವರೇ. ಅಂದರೆ ಯಾವ ಕೆಲಸವನ್ನು ಮಾಡಬೇಕು, ಯಾವ ರೀತಿಯ ನನ್ನ ಸಹಕಾರ ಮಾಡಬೇಕು ಅಂತೇಳಿ ಧನಂಜಯದವರು ಇದ್ದಾರೆ. ಮತ್ತು ಅದೇ ರೀತಿ ಪುಷ್ಪರಾಜ್ ಶೆಟ್ಟಿ ಅವರು ಇದ್ದಾರೆ. ಮತ್ತು ಗಂಗಾಧರ ಹಾಲು ಅವರು ಎಲ್ಲ ಈ ಒಂದು ಕೆಲವು ಜನ ಇದ್ದಾರೆ. ಎಲ್ಲ ರೀತಿ ಯಾವ ರೀತಿಯಲ್ಲಿಯೂ ನಮಗೆ ಸಹಕಾರವನ್ನು ಕೊಟ್ಟು ಪ್ರೋತ್ಸಾಹದಿಂದ ಒಟ್ಟಿಗೆ ನಮಗೆ ಇನ್ನು ಕೆಲವು ಯೋಚನೆಗಳನ್ನು ಮಾಡುವಂತಹ ಒಂದು ಶಕ್ತಿಯನ್ನು ತುಂಬುವಂತಹ ವ್ಯಕ್ತಿಗಳಿದ್ದಾರೆ. ಅದೇ ರೀತಿ ನಮ್ಮ ಶ್ರೀಪ್ರಸಾದ್ ಅವರು ಯಾವೊಂದು ಕೆಲಸಕ್ಕೂ ನಿಮ್ಮೊಟ್ಟಿಗೆ ಇದ್ದೇವೆ, ಏನು ಸಹಾಯ ಮಾಡಬೇಕೆನ್ನುವ ಆ ಒಂದು ಯೋಚನೆಯನ್ನು ಕೂಡ ಮಾಡುವಂಥ ಶ್ರೀಪ್ರಸಾದ್ ಅವರಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮಗೆ ಜಿಲ್ಲೆಯಿಂದ ಅನೇಕರು ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅವರಿಗೆ ಲಯನ್ಸ್ ಸೇವಾರತ್ನ ಪ್ರಶಸ್ತಿಯನ್ನು ಕೂಡ ನಮ್ಮ ಸಂಘಟನೆ ಎಲ್ಲರೂ ಕೂಡಿ ಅವರ ಒಂದು ಪ್ರೋತ್ಸಾಹದಿಂದ ಇವರಿಗೆ ಇಂಥವರಿಗೆ ನೀವು ಕೊಡಬೇಕು, ಅವರು ನಮ್ಮ ಲಯನ್ಸ್ನಲ್ಲಿ ಭಾಳ ಉತ್ತಮ ರೀತಿಯಿಂದ ಕೆಲಸ ಮಾಡ್ತಾರೆ, ಅವರನ್ನು ಈ ಸಂದರ್ಭದಲ್ಲಿ ನೀವು ಗುರುತಿಸಬೇಕಂತ ಹೇಳಿ ಅವರಿಗೆ ಒಂದು ಲಯನ್ಸ್ ಸೇವಾರತ್ನ ಅವಾರ್ಡು ಕೂಡ ಈ ಸಂದರ್ಭದಲ್ಲಿ ಇಟ್ಟಿದ್ದೇವೆ. ಅದೇ ರೀತಿ ವಿದ್ಯಾರ್ಥಿ ಅಂದರೆ ನಮ್ಮ ಶಿಕ್ಷಣದಲ್ಲಿ ನಾವು ಪ್ರಗತಿ ಕಂಡರೆ ಮಾತ್ರ ನಮ್ಮ ಸಮಾಜ, ಒಂದು ಪ್ರದೇಶ ಅದು ಅಭಿವೃದ್ಧಿಗೆ ಮಾಡಲು ಸಾಧ್ಯ. ಆ ಶಿಕ್ಷಣಕ್ಕಾಗಿ ಒಂದು ಉತ್ತೇಜನ ಕೊಡುವ ರೀತಿಯಿಂದ ನಮ್ಮ ಎಲ್ಲ 5 ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲು ಇಚ್ಛಿಸ್ತೇವೆ. ಅದೇ ರೀತಿ ಇನ್ನು ಮುಂದಿನ ವಿದ್ಯಾರ್ಥಿಗಳು ಇದಕ್ಕಾಗಿ ನೀವು ಪ್ರಯತ್ನ ಮಾಡಬೇಕು. ಇನ್ನೂ ಹೆಚ್ಚಿನ ಆ ಗುರಿ ನಮ್ಮದಾಗಿದೆ ಎಂಬುದನ್ನು ನೀವು ಪ್ರಯತ್ನ ಮಾಡಬೇಕು. ನೀವು ಕೂಡ ಅದರಲ್ಲಿ ವಂಚಿತರಾಗಿಲ್ಲ, ಇನ್ನು ನಿಮಗೆ ಅವಕಾಶ ಇದೆ, ಅದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ 1-2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಆತ್ಮೀಯ ಬಂಧುಗಳೇ, ನನಗೆ ಮಕ್ಕಳನ್ನು ನೋಡುವಾಗ ಅಂತೇಳಿ ಬಾಯಿ ಹೋಗ್ಲಿಕ್ಕಲ್ಲ, ಟೈಮ್ ಆಗಿದೆ. ಅದರೊಮ್ಮೆ ಮಕ್ಕಳೊಮ್ಮೆ ನಿಂತ್ಕೊಳ್ಳಿ. ಒಮ್ಮೆ ಈಗ ನಾನುಗಳು ಸ್ವಲ್ಪ ಕ್ಲಾಸ್ ಕೊಟ್ಟದಕ್ಕೆ ನನ್ನ ಮಕ್ಕಳು ನಿಂತ್ಕೊಳ್ಳಿ. 2 ಕೈಗಳನ್ನು ಮೇಲೆ ಮಾಡಿ, ತಿರುಗಿಸಿ, ಕೈ ಕೆಳಗೆ ಮಾಡಿ, ಕೂತ್ಕೊಳ್ಬೇಡಿ. ಬಹುಶಃ ಕುಡುಪಿ ಅರವಿಂದ ಶೆಣೈ, ನನಗೆ ಅಲ್ಲಿ ನಿಂತ್ಕೊಂಡು ಮೈಕದಲ್ಲಿ ಮಾತಾಡಲಿಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದ ಕ್ಷಮಿಸಿ. ಅವರ ಡ್ರೆಸ್ ಕೋಡು ಮತ್ತು ಅವರು ಇಲ್ಲಿ ಬಂದು ನಡೆಸುವಂತಹ ಗತ್ತು ಗಾಂಭೀರ್ಯತೆ, ಬಹುಶಃ ಅವರಿಲ್ಲಿ ಬಂದು ನಿಂತುಕೊಂಡು ಮಾತನಾಡುವಾಗಲೇ ನಾವೇನು ಇಲ್ಲಿ ರಂಜ್ಯದಲ್ಲಿ ಇಲ್ವಾ, ಯಾವುದೋ ಒಂದು ದೊಡ್ಡ ಅಮೇರಿಕಾದ ಒಂದು ಸಂಸ್ಥೆ ಅಲ್ಲೇ ಇದ್ದೇವೆ ಅಂತ ಹೇಳುವ ಕಾಣುವ ಮಟ್ಟದಲ್ಲಿ ಆ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ. ಇನ್ನು 2ನೇದಾಗಿ, ಈ ಮಕ್ಕಳಿಗೋಸ್ಕರ ವಾರದಲ್ಲಿ ಒಂದೇ ದಿವಸ ನಮಗೆ ರಜೆ ಸಿಗೋದು, ಆದರೂ ಕೂಡ ಈ ಮಕ್ಕಳಿಗೋಸ್ಕರ ನಾನಿಲ್ಲಿ ನಿಲ್ತೇನೆ ಅಂತೇಳಿ ನಿಂತುಕೊಂಡು ಇದುವರೆಗೂ ಶ್ರಮಿಸಿದಂತಹ ನಮ್ಮ ಟೀಚರ್ಸ್, ಅವರಿಗೂ ಕೂಡ ನೀವು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಗೌರವಿಸಿ. ಕೂತ್ಕೊಳ್ಳಿ. ಒಂದು ಸಂತೋಷ ಪಡಬೇಕು ನೀವೇನು ಅಂತ ಹೇಳಿದರೆ, ಇಷ್ಟೊತ್ತು ಕಾರ್ಯಕ್ರಮ ಆಗಿದೆ, ಯಾವುದೇ ಸಭಾ ಕಾರ್ಯಕ್ರಮ ಆದರೂ ಕೂಡ ಏಪ ಮುಗಿಪುಣ ಎಂಬ ಕ್ವಶ್ಚನ್ ನಮ್ಮ ಹೃದಯದೊಳಗೆ ಖಂಡಿತ ಸೇರಿಕೊಳ್ಳುತ್ತೆ. ಆದರೆ ಇಲ್ಲಿ ಸೇರಿಕೊಂಡರೂ ಕೂಡ ನೀವು ಬಹಳ ಅದ್ಭುತವಾದ ಸ್ಟೂಡೆಂಟ್ಸ್. ಯಾಕೆಂತ ಹೇಳಿದರೆ, ನನ್ನ ಜೀವನದಲ್ಲಿ ಕಳೆದ ವರ್ಷ ಲಯನ್ಸ್ ಕ್ಲಬ್ನ ಆರಂಭದ ದಿನಗಳಲ್ಲಿ ನಾನಿದ್ದೆ, ಆದರೆ ಯಾವುದೇ ಕಾರ್ಯಚಟುವಟಿಕೆ ನಡೆಸಿಲ್ಲ. ಇದು ಮೊದಲ ಸದಸ್ಯತ್ವ ಅಂತ ಹೇಳ್ಬೋದು. ಆದರೆ ಲಯನ್ಸ್ ಕ್ಲಬ್ ಏನು ಅಂತ ಹೇಳಿದನ್ನು ನಾನು ಹಲವಾರು ಬಾರಿ ಕಲಿತಿದ್ದೇನೆ, ಚರಿತ್ರೆ ಗೊತ್ತಿದೆ. ಆದರೆ ಆ ಸಿಸ್ಟಮೆಟಿಕ್, ಆ ಪ್ರೋಟೋಕಾಲ್ ಏನಿದೆ ಅಂತ ಹೇಳಿ ಕಣ್ಣಾರೆ ಕಂಡದ್ದು ನನಗೆ ಈ ಪ್ರಾಯದಲ್ಲಿ. ಆದರೆ ಈ ಸಣ್ಣ ಪ್ರಾಯದಲ್ಲೇ ಈ ಲಯನ್ಸ್ ಕ್ಲಬ್ ಏನು ಅಂತ ಹೇಳಿ ಕಲಿತುಕೊಳ್ಳಿಕ್ಕೆ ಸೌಭಾಗ್ಯ ಸಿಕ್ಕಿದಂತಹ ಮಕ್ಕಳಿದ್ರೆ ಇಲ್ಲಿ ಸೇರಿರುವಂತಹ ನೀವು ಅಂತ ಹೇಳಿ ಹೆಮ್ಮೆ ಪಟ್ಕೊಳ್ಬೋದು. ನೀವು ಭಾಗ್ಯವಂತರು. ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡಿದರು ನೋಡಿ. ಆಗ ನಾನು ಕಾರ್ಯಕ್ರಮ ಮಾಡುವಾಗ ನಗಾಡ್ತಾ ತಮಾಷೆ ಮಾಡ್ತಾ ಏನೆಲ್ಲ ಸ್ಟೋರಿಗಳನ್ನ ಹೇಳ್ತಾ ಇದ್ದೆವು. ಆದರೆ ಆ ಒಂದು ಗೌರವ ಸ್ಥಾನದಲ್ಲಿ ನಿಂತುಕೊಂಡು ಗೌರವಯುತವಾಗಿ ಮಾತನಾಡುವಾಗ ಎಸ್, ನಮಗೂ ಕೂಡ ಸಮಾಜದಲ್ಲಿ ಹೇಗೆ ಮುಂದುವರಿಯಬಹುದು ಅಂತ ಹೇಳಿ. ಈಗ ಮಕ್ಕಳೇ, ನಿಮಗೆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ.
ಬಹುಶಃ ಈ ಪ್ರಶಸ್ತಿ ಅಂತ ಹೇಳಿದರೆ ಇದು ಕೇವಲ ಒಂದು 4 ಗೋಡೆಯ ಮಧ್ಯದಲ್ಲಿ ನೀಡುವ ಪ್ರಶಸ್ತಿ ಅಲ್ಲ. ಈ ಲಯನ್ಸ್ ಕ್ಲಬ್ ಅಂತ ಹೇಳಿದರೆ ಈಗಾಗಲೇ ಹೇಳಿದರು, ಅದು ಅಮೇರಿಕಾದ ತುತ್ತ ತುದಿಗೂ ಕೂಡ ನಿಮ್ಮ ಹೆಸರುಗಳು ಹೋಗುತ್ತೆ. ಈ ಸಂಸ್ಥೆಯಿಂದ ಈ ಮಕ್ಕಳಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಇದು ಸಾಧಾರಣ ಪ್ರಶಸ್ತಿ ಅಲ್ಲ, ನೀವು ಭಾಗ್ಯವಂತರು. ಕಾರಣ ಲಯನ್ಸ್ ಕ್ಲಬ್ನಲ್ಲಿ ಪದಗ್ರಹಣ ಮಾಡುವಾಗ ಇಂಥ ಕಾರ್ಯಕ್ರಮ ಮಾಡ್ತಾರ ಗೊತ್ತಿಲ್ಲ, ಆದರೆ ಕುಕ್ಕುವಳ್ಳಿ ಹಾಜಿ ಮತ್ತು ದಯಾನಂದ ರೈ ಅವರು ಮತ್ತು ಪ್ರಕಾಶ್ ರೈ ಅವರ ಮನದಲ್ಲಿ ಮಿಡಿದ ಆ ಒಂದು ಚಿತ್ರಣವಾಗಿ ನೀವಿತ್ತು ಕುಳಿತುಕೊಂಡಿರೋದು. ಅವರ ಮೂವರಿಗೂ ಕೂಡ ನಾನು ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ವ್ಯಕ್ತಿಗಳ ಪರಿಚಯ ಆಗಬೇಕಿತ್ತು. ಸಮಯದ ಅಭಾವವಿರುವುದರಿಂದ ನಮ್ಮ ಮಕ್ಕಳ ಅವಸ್ಥೆಯು ಕೂಡ ಗೊತ್ತಿದೆ. ಗಂಗಾಧರ ಆಲ್ವ ಲಯನ್ ಅವರು ಕೋಶಾಧಿಕಾರಿಯ ಪರಿಚಯ ಮಾಡಬೇಕಿತ್ತು. ನಾನು ಅದರ ಬಗ್ಗೆ ಹೇಳಬೇಕಂತೇಳಿಲ್ಲ. ಅವರ ಆ ಒಂದು ನಡತೆ, ಶಿಸ್ತು, ಉದ್ಯಮ ಎಲ್ಲವೂ ಕೂಡ ಆ ರಂಗದಲ್ಲಿರುವುದರಿಂದಲೇ ಅವರನ್ನು ಈ ಮಟ್ಟಕ್ಕೆ ತಲುಪಿಸಿದ್ದಾರೆ. ಜೊತೆಗೆ ಕಾರ್ಯದರ್ಶಿಯಾದಂತಹ ದಯಾನಂದ ರೈ ಅವರನ್ನು ಹೇಳಬೇಕು ಅಂತೇಳಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ದಯಾನಂದ ರೈ ಮುಟ್ಟದಂತಹ ಕ್ಷೇತ್ರಗಳಿಲ್ಲ. ಹಾಗೆ ಎಲ್ಲ ಮಜಲುಗಳಲ್ಲೂ ಕೂಡ 35 ವರ್ಷಗಳ ಕಾಲ ದೈಹಿಕ ಶಿಕ್ಷಣವನ್ನು ನಡೆಸಿ ಇವತ್ತು ಒಬ್ಬರು ಕೃಷಿಕರಿಗೆ ಸನ್ಮಾನವನ್ನು ಮಾಡಲಾಗ್ತದೆ. ಆ ಸನ್ಮಾನ ಮಾಡುವುದು ಕೂಡ ಇವರ ಶಿಷ್ಯ. ಇವರಿಗೆ ಸನ್ಮಾನ ಅಲ್ಲ, ಇವರ ಶಿಷ್ಯರಿಗೂ ಕೂಡ 106 ಸನ್ಮಾನವನ್ನು ಸ್ವೀಕರಿಸಿದರೆ ಅವರಿಗೆ ಪ್ರಾಯ 60 ದಾಟಿದರೂ ಕೂಡ 30ರ ಪ್ರಾಯದಂತೆ ಚಾಲಕ ಶಕ್ತಿಯಾಗಿ ಮುಂದುವರಿತಾರೆ. ಸರ್, ಅವರಿಗೂ ಕೂಡ ನಾವು ಪರಿಚಯದ ಮೂಲಕ ಒಂದು ಸಣ್ಣ ಪರಿಚಯ ಮಾತ್ರ. ಅದೇ ರೀತಿಯಲ್ಲಿ ಕುಕ್ಕುವಳ್ಳಿ ಮಹಮ್ಮದ್ ಹಾಜಿ, ನಾನಿವತ್ತು ಲಯನ್ಸ್ ಕ್ಲಬ್ನ ಈ ನನ್ನ ಊರು ಬೇರೆ, ಆದರೆ ಈ ಊರಿನ ಸದಸ್ಯರಾಗಬೇಕಾದ್ರೆ ನಾನು ಅರ್ಧ ರಾತ್ರಿಯಲ್ಲಿ ಕರೆದ್ರು ಓಡೋಡಿ ಬರ್ತಾರೆ, ಅವರು ಕರೆದ್ರೆ ನಾನು ಹೋಗ್ತೇನೆ. ನಮ್ಮ ಸಂಬಂಧಗಳಾಗೇ ಇವೆ. 106 ಮನೆಗಳನ್ನು ಕಟ್ಟಿಕೊಳ್ಳುವಾಗಲೂ ಅಥವಾ ಲಾಕ್ಡೌನ್ನ ಸಮಯಗಳಲ್ಲಿ ಯಾರೂ ಕೂಡ ಹೋಗದಿದ್ದರೂ ನಾನು ಮತ್ತು ಕುಕ್ಕುವಳ್ಳಿ ಹಾಜಿ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಸುತ್ತುವರಿದುಕೊಂಡು ಅವರಿಗೆ ಸಹಾಯ ಮಾಡಿದ್ದೇವೆ. ಹಾಗೆ ಅವರ ಜೊತೆ ಒಂದು ಒಡನಾಡಿ ಇದೆ. ಅವರನ್ನು ಪೂರ್ಣವಾಗಿ ಹೇಳುವುದಾದರೆ ಒಬ್ಬ ಅಪ್ಪಟ ಮಾನವೀಯತೆಯುಳ್ಳ ಸ್ನೇಹಜೀವಿ. ಸರ್, ಅವರಿಗೂ ಕೂಡ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈಗ ನಮ್ಮ ಮಕ್ಕಳ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ. ಇದು ಬಹಳ ಸಂತೋಷಕರವಾದ ಕಾರ್ಯಕ್ರಮ. ಈ ಒಂದು SLCಯ ಪ್ರಶಸ್ತಿಯನ್ನು ಕೊಡುವುದು ಅದು ನನಗೂ ಕೂಡ ಸೌಭಾಗ್ಯ ಏನು ಅಂತ ಹೇಳಿದರೆ, ಈ ಕೆಲವು ಮಕ್ಕಳಿಗೆ ನಾನು ಕೂಡ ತರಬೇತಿ ಕೊಟ್ಟಿರ್ಬೋದು. ಯಾರ ತರಬೇತಿ ಕೊಟ್ಟಿದ್ದೇನೆ ಅಂತ ಹೇಳುವಾಗ ತುಂಬ ಜನ ಮಕ್ಕಳು ಮೇಲೆ ಮಾಡಿದರು. ಮತ್ತು ಎರಡನೇದಾಗಿ SLCಯಲ್ಲಿ ಒಳ್ಳೆಯ ಅಂಕ ಪಡೆದು ನಾಳಿನ ದಿನಗಳಲ್ಲಿ ಸೀಮಿತವಾಗದೆ ಒಳ್ಳೆಯ ಸ್ಥಾನಮಾನಕ್ಕೆ ಇರಬೇಕು ಅಂತ ಹೇಳುವಂಥ ಕನಸನ್ನು ಕಟ್ಟಿಕೊಂಡು ಇವತ್ತು ನಮ್ಮ ಪುತ್ತೂರು ಪಾಣಾಜೆ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಇವತ್ತು ಸನ್ಮಾನವನ್ನು ನೆರವೇರಿಸ್ತಾ ಇದೆ. ಇದು ಹೆಮ್ಮೆ, ಇದು ಅಭಿಮಾನ. ಪ್ರಪ್ರಥಮವಾಗಿ ನವೋದಯ ಪ್ರೌಢಶಾಲೆ ಬೆಟ್ಟಂಬಾಡಿ ಇದರ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ವೈದೇಹಿ ಬಹುಶಃ 591 ಅಂಕಗಳನ್ನು ಗಳಿಸಿಕೊಂಡು ಬಹಳ ಶ್ರೇಷ್ಠವಾದ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿನಿ. ಎರಡನೇದಾಗಿ ಅನುಷಾ 583 ಅಂಕಗಳ ಮೂಲಕ ಒಳ್ಳೆಯ ಸಾಧನೆಯ ಶಿಖರವನ್ನೇರಿದ್ದೀರಿ. ಮೂರನೇದಾಗಿ ವಂದನ 572 ಅಂಕಗಳನ್ನು ಗಳಿಸಿಕೊಂಡು ಶ್ರೇಷ್ಠವಾದ ಸಾಧನೆಯನ್ನು ಮಾಡಿದ್ದೀರಿ. 3 ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು, ಸಭಾಧ್ಯಕ್ಷರು ಜೊತೆಗೆ ಅತಿಥಿಗಳು ಸೇರಿ ಸನ್ಮಾನಿಸುವಂತಹ ಶುಭ ಮುಹೂರ್ತ. ಕೈಗಳಿಗೆ ಭಾಳಷ್ಟು ಸಂತೋಷವಾಗುವುದು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಾಗ. ಅದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ನಿಷ್ಕಳಂಕ ಮನಸ್ಸುಗಳು, ಹೂವಿನಂಥ ಮನಸ್ಸುಗಳು, ತಪ್ಪು ಮಾಡದ ಮನಸ್ಸುಗಳು, ಅಂತಹ ಹೃದಯಗಳಿಗೆ ಇವತ್ತು ಸನ್ಮಾನಿಸುವಂತಹ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಗೌರವಾನ್ವಿತ ಅರವಿಂದ ಶೆಣೈ, ಕುಕ್ಕುವಳ್ಳಿ ಮಹಮ್ಮದ್ ಹಾಜಿ, ದಯಾನಂದ ರೈ, ಪ್ರಕಾಶ್ ರೈ ಸೇರಿದಂತೆ ಅತಿಥಿಗಳಿಂದ ಅವರಿಗೆ ಶಾಲು ಹೊದಿಸುತ್ತಾರೆ, ಪ್ರಶಸ್ತಿಯನ್ನು ಸ್ವೀಕರಿಸುತ್ತಾರೆ. ಬಹಳ ಅರ್ಥವತ್ತಾದ, ಯಾರಿಗೂ ಕೂಡ ಸನ್ಮಾನ ಮಾಡುವಾಗ ಮಕ್ಕಳಿಗೆ ಸನ್ಮಾನ ಮಾಡುವ ವಿಶೇಷವಾದ ಒಂದು ಅನುಭವ ಅದು ಬೇರೆ. ಆ ಕೈಗಳಿಗೂ ಕೂಡ ಬಹಳಷ್ಟು ರೋಮಾಂಚನಗಳಿರುತ್ತೆ. ಮಕ್ಕಳ ಜೋರಾದ ಚಪ್ಪಾಳೆಯ ಮೂಲಕ ನಾವು ಇವರನ್ನು ಸ್ವಾಗತಿಸುವ. ಚಪ್ಪಾಳೆ ನಿಲ್ಲಿಸಬೇಡಿ, ಕಾರಣ ಇವರು ಈ ಚಪ್ಪಾಳೆ ತಟ್ಟಿದ್ದು ಕೂಡ ಅವರ ಕಿವಿಯೊಳಗೆ ಸೇರಿ ಅದು ಹೃದಯದೊಳಕ್ಕೆ ಸೇರಿ ನಾಳಿನ ದಿನಗಳಲ್ಲಿ PUCಯಲ್ಲಿಯೂ ಕೂಡ ಇದಕ್ಕಿಂತ ಹೆಚ್ಚು ಅಂಕ ಗಳಿಸಿಕೊಂಡು ಇದಕ್ಕಿಂತ ದೊಡ್ಡ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಮನಸ್ಸಲ್ಲಿಟ್ಟುಕೊಂಡು ಚಪ್ಪಾಳೆಯನ್ನು ತಟ್ಟಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಪ್ರೀತಿಯ ನನ್ನ 3 ವಿದ್ಯಾರ್ಥಿನಿಯರಿಗೂ ಕೂಡ ನೀವು ಇನ್ನಷ್ಟು ಸಾಧನೆಯ ಶಿಖರವೇರಬೇಕು. PUCಯಲ್ಲಿ ಇದಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸಬೇಕು. ನಿಮ್ಮನ್ನು ಬೆಳೆಸಿ ಪೋಷಿಸಿ ಹಾರೈಸುವ ಶಿಕ್ಷಕರಿಗೆ ನೀವು ಮಾದರಿಯಾಗಬೇಕು ಅಂತೇಳಿ ಶುಭ ಹಾರೈಸುತ್ತಾ, ವಿದ್ಯಾರ್ಥಿನಿಯರಿಗೂ ಸನ್ಮಾನವನ್ನು ಕೊಟ್ಟಂತಹ ಅತಿಥಿಗಳಿಗೂ ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ,
ಸ್ವೀಕರಿಸಿದ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು. ಸರ್ ನೀವು ಬನ್ನಿ ಸರ್. ನಾಳಿನ ಭವಿಷ್ಯದ ಮಕ್ಕಳು, ಬಹಳಷ್ಟು ಸಂತೋಷದ ಗಣ್ಯ ಅತಿಥಿಗಳ ವೇದಿಕೆಯಲ್ಲಿ ಮಕ್ಕಳಿದ್ದಾರೆ. ನಿಮ್ಮ ಭವಿಷ್ಯಕ್ಕೆ ಶುಭ ಹಾರೈಕೆ. ಇನ್ನು ಇರ್ದೆ ಉಪ್ಪಳಿಗೆಯ ಮಕ್ಕಳು, ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳು, ಭವಿಷ್ಯ, ಆಮೇಲೆ ನಮಿತ, ಆಮೇಲೆ ಅಮೃತ. ಭವಿಷ್ಯ, ನಮಿತ, ಅಮೃತ ಈ 3 ವಿದ್ಯಾರ್ಥಿಗಳು ಕೂಡ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳು. ಇವರ ವೇದಿಕೆಯನ್ನು ಸ್ವೀಕರಿಸುತ್ತಾರೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ಶಾಲು ಹೊದಿಸುತ್ತಾರೆ, ಪ್ರಶಸ್ತಿಗಳನ್ನು ನೀಡುತ್ತಾರೆ. ಜೋರಾದ ಚಪ್ಪಾಳೆಗಳು ಈ ಮಕ್ಕಳಿಗೋಸ್ಕರ. ಖಂಡಿತ PUCಯಲ್ಲಿ ಇದಕ್ಕಿಂತ ಹೆಚ್ಚು ಅಂಕ ಪಡೆದುಕೊಂಡು, ಇದಕ್ಕಿಂತ ದೊಡ್ಡ ಸನ್ಮಾನವನ್ನು ಸ್ವೀಕರಿಸಿಕೊಂಡು, ಹೆತ್ತವರಿಗೂ, ಶಿಕ್ಷಕರಿಗೂ, ನಾಡಿಗೂ, ಊರಿಗೂ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಅಂತೇಳಿ ಶುಭ ಹಾರೈಸುತ್ತಾ, ನಮ್ಮ ಭಾರತದ ಪರಂಪರೆ ಹಾಗೆ ಇಂದಿನ ಮಕ್ಕಳೇ ನಾಳಿನ ಜನಾಂಗ, ನಾಳಿನ ಪ್ರಬುದ್ಧ ಮಾನವೀಯತೆಯ ಉತ್ತುಂಗಕ್ಕೇರುವವರು. ಇವರೆಲ್ಲರೂ ಕೂಡ ನಾಳಿನ ದಿನಗಳಲ್ಲಿ ಮಾದರಿಯಾಗಬೇಕಾದವರು. ಸಾಧನೆಯ ಮೂಲಕ ಶಾಲೆ ಆರಂಭಗೊಂಡರೂ ಕೂಡ SSLCಯಲ್ಲಿ ಅಂಕ ಗಳಿಸಿದ್ದಕ್ಕೋಸ್ಕರ ಇವತ್ತು ಈ ಒಂದು ಅವಾರ್ಡನ್ನು ನೀಡಲಾಗುವುದಾದರೆ, ಇನ್ನು PUCಯಲ್ಲಿ ಇದಕ್ಕಿಂತ ಹೆಚ್ಚು ಅಂಕವನ್ನು ಪಡೆದರೆ ಇದಕ್ಕಿಂತಲೂ ಹೆಚ್ಚು ಸ್ಥಾನಮಾನಗಳನ್ನು ಗಳಿಸ್ಬೋದು. ಉತ್ತುಂಗಕ್ಕೇರಿ ಉತ್ತುಂಗದ ಪಯಣದಲ್ಲೇರಿಕೊಂಡು ಊರಿಗೂ ಮನೆಗೂ ಎಲ್ಲರಿಗೂ ಕೂಡ ಪ್ರಶಸ್ತಿ, ಕೀರ್ತಿಯನ್ನು ತನ್ನಿರಿ ಅಂತ ಹೇಳಿ ಶುಭ ಹಾರೈಸುತ್ತೇವೆ. ಒಮ್ಮೆ ಜೋರಾದ ಚಪ್ಪಾಳೆ ಈ ಮಕ್ಕಳಿಗೋಸ್ಕರ. ಶುಭ ಹಾರೈಕೆಗಳು. ಮುಂದಕ್ಕೆ ಸರ್ಕಾರಿ ಪ್ರೌಢಶಾಲೆ ಬೆಟ್ಟಂಪಾಡಿ ಶ್ರೇಯಾ CH, ಅನುಶ್ರೀ, ಖದೀಜತ್ ಮಿಸ್ವಾನ 3 ವಿದ್ಯಾರ್ಥಿಗಳು. ಶ್ರೇಯಾ CH, ಅನುಶ್ರೀ, ಖದೀಜತ್ ಮಿಸ್ವಾನ ಪುಟ್ಟ ಮಕ್ಕಳು ವೇದಿಕೆಗೆ ಏರುತ್ತಾರೆ. ಅವರನ್ನು ಶಾಲು ಹಾಕಿ ಸನ್ಮಾನಿಸುತ್ತಾರೆ. ಒಂದು ಸುಂದರವಾದ ನಿಮಿಷ, ಬಹಳಷ್ಟು ಅರ್ಥಪೂರ್ಣವಾದ ನಿಮಿಷ. ಇಲ್ಲಿರುವಂತಹ ವೇದಿಕೆ ಅತಿಥಿಗಳಿಗೂ ಕೂಡ ಹಾಗೆ ಮಕ್ಕಳ ಭುಜಕ್ಕೆ ಶಾಲು ಹಾಕುವುದು ಅಂತ ಹೇಳಿದರೆ ಅದೊಂದು ಅಭಿಮಾನದ ಸಂಗತಿ. ಚಪ್ಪಾಳೆಯ ಮೂಲಕ ಅವರನ್ನೆಲ್ಲರನ್ನೂ ಕೂಡ ಸ್ವೀಕರಿಸಿ ಶ್ರೇಯಾ, ಅನುಶ್ರೀ, ಖದೀಜತ್ ಮಿಸ್ವಾನ ಈ 3 ವಿದ್ಯಾರ್ಥಿಗಳು ಕೂಡ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸುತ್ತಾರೆ. ಇದೊಂದು ಮಾದರಿಯುಕ್ತವಾದಂತಹ ಸನ್ಮಾನ. ನಾಳಿನ ದಿನಗಳಲ್ಲಿ ಭವಿಷ್ಯದ ಮಕ್ಕಳಾಗಿ ಮಾರ್ಪಾಡುಗೊಳ್ಳಬೇಕು. ಮನೆಗೂ ಸಮಾಜಕ್ಕೂ ಎಲ್ಲದಕ್ಕೂ ಕೂಡ ಕೀರ್ತಿ ಪಡೆಯುವಂತಹ ಶಿಕ್ಷಕರ ಅತ್ಯುತ್ತಮ ವಿದ್ಯಾರ್ಥಿಯಾಗಿ ಮಾರ್ಪಾಡುಗೊಳ್ಳಬೇಕು ಅಂತ ಹೇಳಿ ಈ ಸಂಸ್ಥೆ ಕನಸು ಕಂಡು ನಿಮಗೆ ಸನ್ಮಾನವನ್ನು ನೀಡುತ್ತಿದ್ದೇವೆ. ನೀವು ನಾಳೆ ದಿವಸ ಮನೆಗೆ ಹೋದಾಗ ಪ್ರತಿದಿನವೂ ಕೂಡ ಈ ಪ್ರಶಸ್ತಿಯನ್ನು ನೋಡಿಕೊಂಡೇ ನೀವು ಮುಂದುವರಿಯಿರಿ. ಕಾರಣ ಇದು ನನಗೆ ಸಿಕ್ಕಿದ್ದು ಈ ಪ್ರಶಸ್ತಿ ಅಲ್ಲ, ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಲಯನ್ಸ್ ಕ್ಲಬ್ ಕೊಡಬೇಕು ಅಂತೇಳಿ ಮಕ್ಕಳೇ ಜೋರಾದ ಚಪ್ಪಾಳೆಯ ಮೂಲಕ ಈ ಮಕ್ಕಳನ್ನು ಹುರಿದುಂಬಿಸಿ ನಾಳಿನ ದಿನಗಳಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಇವರು ಬರಲಿ. ಶುಭ ಹಾರೈಕೆಗಳು. ಸುಬೋಧ ಪ್ರೌಢಶಾಲೆ ಪಾಣಾಜೆ ಅರ್ಪಿತಾ P, ತನುಶ್ರೀ, ಆಮೇಲೆ ಚೇತನ್ ಕುಮಾರ್. ಈಗ ನನಗೆ ಖುಷಿ ಆಯಿತು, ಇಷ್ಟೊತ್ತಿಗೆ ವಿದ್ಯಾರ್ಥಿನಿಯರೇ ಬಂದರು. ಒಂದು ವಿದ್ಯಾರ್ಥಿ ಆದರೂ ಸಿಗ್ತಲ್ಲ, ವೆರಿ ಗುಡ್. ಚಪ್ಪಾಳೆಯ ಮೂಲಕ ವೇದಿಕೆಗೆ ಮಾಡಿ. ಇದೆಲ್ಲವೂ ಕೂಡ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳು. ವೇದಿಕೆಯಲ್ಲಿ ಕೂತ್ಕೊಳ್ತಾರೆ, ಅತಿಥಿಗಳು ಶಾಲು ಹಾಕಿ ಸನ್ಮಾನಿಸುತ್ತಾರೆ, ಅವರನ್ನು ಹುರಿದುಂಬಿಸುವಂತಹ ಕಾರ್ಯಕ್ರಮ. ಅರ್ಪಿತಾ P, ತನುಶ್ರೀ, ಮೊಹಮ್ಮದ್ ಗೌಸಿಯಾ ಸರ್ ತಾವು ವೇದಿಕೆಗೆ ಬರಬೇಕು. ಶೈಕ್ಷಣಿಕ ಕ್ಷೇತ್ರಕ್ಕೆ ಭಾಳಷ್ಟು ಸೇವೆ ದಾನವನ್ನು ನೀಡಿದಂತಹ ತಾವುಗಳು ಕೊಡುಗೈ ದಾನಿಗಳು. ಈ ಮಕ್ಕಳದ್ದು ಸ್ಪಾನ್ಸರ್ ಕೂಡ ಮಾಡಿದವರು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಕಾರಣ ಉದ್ಯಮಿಗಳು ತನ್ನ ಒಂದಿಷ್ಟು ಹಣವನ್ನು ಸಮಾಜಕ್ಕೆ ನೀಡಿದಾಗಲೇ ಸಮಾಜ ಉದ್ಧಾರ ಆಗೋದು. ಅವರೇ ಈ ಒಂದು ದಾನವನ್ನು ಕೊಡುಗೆಯಾಗಿ ನೀಡಿದ್ದಾರೆ. 3 ಮಕ್ಕಳಿಗೆ ಅತಿಥಿಗಳು ಸನ್ಮಾನವನ್ನು ಸ್ವೀಕರಿಸುತ್ತಾರೆ.
ಹೃದಯವನ್ನು ಭಾರವಾಗಿದ್ದುಕೊಂಡೇ ಸನ್ಮಾನ ಮಾಡ್ತಾರೆ ಮಕ್ಕಳಿಗೆ. ಕಾರಣ ಅಷ್ಟೊಂದು ಖುಷಿ ಮಕ್ಕಳಿಗೆ ಒಂದು ಸನ್ಮಾನ ಮಾಡುವುದು ಅಂತ ಹೇಳಿದರೆ. 3 ಮಕ್ಕಳು ಕೂಡ ಭವಿಷ್ಯದ ನಾಳೆಗಳಲ್ಲಿ ಉತ್ತುಂಗಕ್ಕೆ ಇರಬೇಕೆಂಬ ಕನಸಿನಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಎಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಮಕ್ಕಳೇ ಬೆಳೆದು ಬನ್ನಿ, ಸಹಪಾಠಿಗಳೇ ಬೆಳೆದು ಬನ್ನಿ ಅಂತೇಳಿ ಶುಭ ಹಾರೈಸಿ ಎಲ್ಲ ವಿದ್ಯಾರ್ಥಿನಿಗಳಿಗೂ ಕೂಡ ಶುಭ ಹಾರೈಕೆ. ಮುಂದಕ್ಕೆ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಬಾಡಿ, ಅಪರ್ಣಾ ಅಡಿಗ, ಯೋಗ್ಯ ಕೆ, ತೃಷಾ ರೈ ಎಸ್ 3 ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಅಪರ್ಣಾ ಅಡಿಗ ಎ, ಯೋಗ ಕೆ, ತೃಷಾ ರೈ ಎಸ್ 3 ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸುತ್ತಾರೆ. ಅತಿಥಿಗಳು ಸಂತೋಷದ ಮನಸ್ಸುಗಳಿಂದ ಶಾಲುಗಳನ್ನು ಹೊದಿಸುತ್ತಾರೆ. ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಉತ್ತುಂಗಕ್ಕೆ ಇರಲೆಂಬ ಕನಸಿನಿಂದ ಅತಿಥಿಗಳೆಲ್ಲರೂ ಕೂಡ ಸ್ಮರಣಿಕೆಯನ್ನು ನೀಡುತ್ತಾರೆ. ಬಹಳ ಅರ್ಥವತ್ತಾದ, ಬಹಳ ಸುಂದರವಾದ, ಬಹಳಷ್ಟು ಯೋಚನೆ ಮಾಡಬಾರದಂತಹ ಅತ್ಯುತ್ತಮ ಕಾರ್ಯಕ್ರಮ. ಲಯನ್ಸ್ ಕ್ಲಬ್ನ ಸದಸ್ಯರು ಕೂಡ ವೇದಿಕೆಗೆ ಬಂದರೆ ಬಹಳಷ್ಟು ಅತ್ಯುತ್ತಮ ಸಂತೋಷ. ಲಯನ್ಸ್ ಕ್ಲಬ್ನ ಸದಸ್ಯರಿಗೂ ಕೂಡ ಬರ್ಬೋದು. ಮಕ್ಕಳಿಗೆ ಒಂದು ಸನ್ಮಾನ ಮಾಡೋದು ಅಂತ ಹೇಳಿದರೆ ಅದೇ ಒಂದು ಖುಷಿ. ನಮ್ಮ ಮಕ್ಕಳು ಮುಂದಕ್ಕೆ ಒಂದೊಳ್ಳೆಯ ಸಾಧನೆ ಮಾಡಬೇಕು ಅಂತ ಹೇಳುವಂಥ ಕನಸು. ನೋಡಿ, ಮಕ್ಕಳಂತ ಹೇಳುವಾಗ ಓಡೋಡಿಕೊಂಡು ಬಂದರು. ಕಾರಣ ಹಾಗೆ, ಮಕ್ಕಳಿಗೆ ಕೊಡೋದು ಅಂತ ಹೇಳಿದರೆ ಅಷ್ಟೇ ಖುಷಿ. ಮಕ್ಕಳು ಇನ್ನಷ್ಟು ಉತ್ತುಂಗಕ್ಕೆ ಇರಬೇಕು ಅಂತೇಳಿ ಕನಸು ಕಂಡು ವಿದ್ಯಾರ್ಥಿಗಳು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಬಹಳ ಸಂತೋಷದಾಯಕ ನಿಮಿಷ. ಉಡುಪಿ ಅರವಿಂದ ಶೆಣೈ ರಾಜ್ಯಪಾಲರು, ಕುಕ್ಕೋಳಿ ಮಹಮ್ಮದ್ ಹಾಜಿ ಅಧ್ಯಕ್ಷತೆ, ಬಹಳಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಇವರಿಗೆ ಸನ್ಮಾನವನ್ನು ಸ್ವೀಕರಿಸ್ತಾರೆ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಹುರಿದುಂಬಿಸುವ. ಮಕ್ಕಳೇ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಉತ್ತುಂಗದಿಂದ ಉತ್ತುಂಗಕ್ಕೇರಿಕೊಂಡು ನಾಡಿಗೆ ಕೀರ್ತಿ ತನ್ನಿ ಅಂತೇಳಿ ಶುಭ ಹಾರೈಸುತ್ತೇವೆ. ವಂದನೆಗಳು. ನನಗೆ ಈಗ ನಾನು ಓದಿದೆಲ್ಲ, ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ, ಅಪರ್ಣಾ ಅಡಿಗ ಎ, ಯೋಗ್ಯ ಕೆ, ಎಲ್ಲ ಕೆ ಇನಿಷಿಯಲ್ ಇತ್ತು. ನನಗೊಂದು ಸಣ್ಣ ಒಂದು ಜೋಕ್ಸ್ ನೆನಪಾಯಿತು. ಮಕ್ಕಳಲ್ಲಿ ಕೇಳಿದರು, ಮಕ್ಕಳೇ ನಿನ್ನ ಹೆಸರೇನು ಅಂತೇಳಿ. ಚರಂಡಿ. ಹೇಯ್, ಚರಂಡಿಯಾ? ಹಾಗಾದ್ರೆ ನಿನ್ನ ಅಪ್ಪನ ಹೆಸರು ಹಿಮಕರಡಿ. ಏನಿಲ್ಲ, ಹಿಮಕರಡಿ ಚರಂಡಿ ಅಂತೇಳಿ. ಮತ್ತೆ ಮಾಸ್ಟರ್ ಹೋಗಿ ಪೇಪರ್ ನೋಡುವಾಗ ಹಿಮಕರ.ಡಿ, ಆಮೇಲೆ ಚರನ್.ಡಿ. ಹಾಗೆ ನನಗೆ ಒಂದು ನೆನಪಾಯ್ತು ಅಷ್ಟೇ. ಈ ನಾಡಿನಲ್ಲಿ ಜೇನು ಕೃಷಿಯನ್ನು ನಡೆಸಿಕೊಂಡು ಕೇವಲ ರಾಜ್ಯ ಮಟ್ಟವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರನ್ನು ಗಳಿಸಿದಂತಹ ಓರ್ವ ಗಟ್ಟಿ ಜವಾನ್ ಅಂತ ಹೇಳ್ಬೋದು. ಕಾರಣ ಹಸಿರು ಮತ್ತು ಉಸಿರು ಅಂತ ಹೇಳೋದು ನಮ್ಮ ಜೀವನದಲ್ಲಿ ಹಸಿರು ಮತ್ತು ಉಸಿರು ಅಂತ ಹೇಳಿದರೆ ನಮ್ಮ ಜೀವನದ ಉಸಿರು, ಹಸಿರು ಅಂತ ಹೇಳಿದರೆ ಈ ಭೂಮಿಯ ಉಸಿರು ಅಂತೇಳಿ. ಹಾಗೆ ಆ ಹಸಿರನ್ನು ಬೆಳೆಸುತ್ತಾ ಕೃಷಿ ಮಟ್ಟದಲ್ಲಿ ಗುಜರಾತಿನಲ್ಲಿ ಹೋಗಿ ಕೂಡ ಟ್ರೈನಿಂಗನ್ನು ಕೊಟ್ಟಂತಹ ಈ ನಾಡಿನ ಹೆಮ್ಮೆಯ ಗಟ್ಟಿ ಜವಾನ ಆಗಿರುವಂತಹ ಮನಮೋಹನ್ ಅವರನ್ನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ಮನಮೋಹನ ಆರಂಭ್ಯ, ಬಹುಶಃ ನಾನು ಕೂಡ ಅವರನ್ನ ಪರಿಚಯ ಆಗಲಿಲ್ಲ, ಅದರ ಪತ್ರಿಕೆಗಳಲ್ಲಿ ಓದಿದ ನೆನಪು. ಕೃಷಿಕರಿಗೆ ನಾವು ಯಾವತ್ತೂ ಕೂಡ ಬೆಂಬಲ ಕೊಟ್ಟರೆ ಅವರು ಇನ್ನಷ್ಟು ಉತ್ತುಂಗಕ್ಕೆ ಏರುತ್ತಾರೆ. ಲಯನ್ಸ್ ಕೃಷಿ ರತ್ನ ಪ್ರಶಸ್ತಿ ಅವರ ಪರಿಚಯವನ್ನು ಲಯನ್ ಪುಷ್ಪರಾಜ ಶೆಟ್ಟಿ ಅವರು ವಾಚಿಸ್ತಾರೆ. ಆ ಬಳಿಕ ಅವರಿಗೆ ಸನ್ಮಾನವನ್ನು ಕೊಡ. ಒಂದು ನಿಮಿಷ ಸರ್. ಪರಿಚಯ ಗುರುಭ್ಯೋ ನಮಃ. ಹಾಗೆ ಸ್ಥಳ ಸಾನ್ನಿಧ್ಯ ಸ್ಮರಣೆ ಮಾಡುತ್ತಾ ಇಂದು ಕೃಷಿಯಲ್ಲಿ ವಿಶೇಷವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ನಮ್ಮ ಮನಮೋಹನ್ ಆರಂಭ್ಯ ಇವರ ಒಂದು ಸಣ್ಣ ಪರಿಚಯ. ಅಂದರೆ ಪರಿಚಯ ಮಾಡಲಿಕ್ಕೆ ಹೋದರೆ ಬಹಳ ದೊಡ್ಡದುಂಟು.
ಅಂದರೆ ನಮ್ಮ ಲಯನ್ಸ್ ವತಿಯಿಂದ ಒಂದು ಸಣ್ಣ ಕಿರು ಪರಿಚಯ ಅಂತ ಹೇಳ್ಬೋದು ಅಷ್ಟೇ. ಇರ್ದೆ ಬಾಬು ಪೂಜಾರಿ ಮತ್ತು ಶ್ರೀಮತಿ ಯಮುನಾ ದಂಪತಿಗಳ ಸುಪುತ್ರನಾಗಿರುವ ಇವರು 1983ರಲ್ಲಿ ಜನಿಸಿದರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ದೆ, ಶಿಕ್ಷಣವನ್ನು ನವೋದಯ ಶಾಲೆ ಬೆಟ್ಟಂಪಾಡಿಯಲ್ಲಿಯೂ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಪದವಿ ಪೂರ್ವ ಕಾಲೇಜು ಬೆಟ್ಟಂಪಾಡಿ ಇಲ್ಲಿ ಮುಗಿಸಿದರು. ಬಾಲ್ಯದಿಂದಲೇ ಜೇನು ಕೃಷಿಯಲ್ಲಿ ಆಸಕ್ತರಾಗಿದ್ದ ಇವರು ಜೇನು ಕೃಷಿಯಲ್ಲಿ ಪೂರ್ಣಾವಧಿ ವೃತ್ತಿಯನ್ನಾಗಿ ಪ್ರಾರಂಭಿಸಿ ಈಗ ಇವರಲ್ಲಿ ಸುಮಾರು 2,000ಕ್ಕೂ ಮಿಕ್ಕ ಜೇನು ಕುಟುಂಬಗಳಿವೆ. ಸುಮಾರು 100ರಷ್ಟು ಮೊಜಂಟಿ ಜೇನು ಕುಟುಂಬಗಳನ್ನು ಸಾಕಿ ವರ್ಷಕ್ಕೆ 16,000 kg ಜೇನು ಮತ್ತು 20 kg ಮೊಜಂಟಿ ಜೇನು ಉತ್ಪಾದಿಸುತ್ತಿದ್ದಾರೆ. ರಾಜ್ಯ ಮಟ್ಟದ ಜೇನು ತರಬೇತುದಾರರಾಗಿರುವ ಇವರು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿ ನೀಡಿರುವರು. ಪ್ರತಿ ವರ್ಷ 1,000ಕ್ಕೂ ಹೆಚ್ಚು ತರಬೇತಿಗಳನ್ನು ನೀಡಿ ಯಶಸ್ವಿ ಜೇನು ಕೃಷಿಕರನ್ನು ಇವರು ತಯಾರಿಸಿದ್ದಾರೆ. ಅದೇ ರೀತಿ ಇವರು ಪಡೆದ ಪ್ರಶಸ್ತಿಗಳಿಗಂತೂ ಲೆಕ್ಕ ಇಲ್ಲ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾವಿಲ್ಲಿ ಉಲ್ಲೇಖಿಸುತ್ತಿದ್ದೇನೆ. ರಾಜ್ಯ ಮಟ್ಟದ ಜೇನು ಕಾರ್ಯಾಗಾರ ಮಧು ಮಹೋತ್ಸವ 2019ರಲ್ಲಿ ಇವರಿಗೆ ಪ್ರಾಪ್ತವಾಗಿದೆ. ರಾಜ್ಯ ಮಟ್ಟದ ಪ್ರಗತಿಪರ ಜೇನು ಕೃಷಿಕ ಪ್ರಶಸ್ತಿ. ಅದೇ ರೀತಿ ವಿಜಯ ಕರ್ನಾಟಕ ಪತ್ರಿಕೆ ನೀಡಿದಂತಹ VK ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ. 2017-18ರಲ್ಲಿ ಕರ್ನಾಟಕ ಕೃಷಿ ಇಲಾಖೆ ನೀಡಿದ ಅತ್ಯುತ್ತಮ ಜೇನು ಕೃಷಿಕ ಪ್ರಶಸ್ತಿ. ಭಾರತದ ಒಂದು ಪ್ರಸಿದ್ಧ ವಾರ್ತಾಪತ್ರಿಕೆ ಅಂತ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ನೀಡಿದಂತಹ ಚೇಂಜ್ ಮೇಕರ್ಸ್ 19 ರಾಜ್ಯ ಪ್ರಶಸ್ತಿ. ಅಲ್ಲದೆ ದೃಶ್ಯ ಮಾಧ್ಯಮದಲ್ಲಿ ಡೈಜಿ ವರ್ಲ್ಡ್ TVಯಲ್ಲಿ ಜೇನು ಕೃಷಿ ಕಾರ್ಯಕ್ರಮ ಮತ್ತು ಮಂಗಳೂರು ಆಕಾಶವಾಣಿಯಿಂದ ಕೃಷಿ ರಂಗದಲ್ಲಿ ಇವರ ಜೇನು ಕೃಷಿಯ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಮಾಡಿದರು. ಅದೇ ರೀತಿ ಮಧು ಪ್ರಪಂಚದ ಪತ್ರಿಕೆಯಲ್ಲಿ ಇವರ ಬಗ್ಗೆ ಮತ್ತು ಕೃಷಿಯ ಬಗ್ಗೆ ಇವರಿಂದ ಅನೇಕ ಬರವಣಿಗೆಗಳು ಬಂದಿವೆ. ಉದಯವಾಣಿ ಪತ್ರಿಕೆಯಲ್ಲಿ ಜೇನು ಕೃಷಿ ಯಶಸ್ವಿ ಪಯಣ, ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಹನಿ ಹಂಟರ್ ಲೇಖನ, ಪ್ರಜಾವಾಣಿ ಸುದ್ದಿ ದಿನಪತ್ರಿಕೆ, ತರಂಗ, ಹೊಸದಿಗಂತ ಪತ್ರಿಕೆಗಳಲ್ಲಿ ಲೇಖನ. ಹೀಗೆ ಹಲವಾರು ಪತ್ರಿಕೆಗಳಲ್ಲಿ ಜಗತ್ತಿನಾದ್ಯಂತ ಇವರ ಹೆಸರು ಚಾಲ್ತಿಯಲ್ಲಿದೆ. ಅದೇ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರಿಗೆ ಇನ್ನು ಇವರ ಮುಂದಿನ ಜೀವನವು ಜೇನು ಕೃಷಿಯೊಂದಿಗೆ ಸುಖಮಯವಾಗಿ ಸಾಗಲಿ ಅಂತ ಆ ದೇವರುಗಳಲ್ಲಿ ಪ್ರಾರ್ಥಿಸುತ್ತಾ ಲಯನ್ಸ್ಗೆ ಈ ಪ್ರಶಸ್ತಿಯನ್ನು ಅವರಿಗೆ ಅವರಿಂದ ಸ್ವೀಕರಿಸಲಿಕ್ಕೆಂದು ವಿನಂತಿಸಿದೆ. ಲಯನ್ಸ್ನ ಕೃಷಿ ರತ್ನ ಪ್ರಶಸ್ತಿಗೆ ಸ್ವೀಕಾರ ಮಾಡ್ತಿದ್ದಾರೆ. ಸನ್ಮಾನ ಸ್ವೀಕರಿಸಿದಂತಹ ಮನಮೋಹನ್ ಆರಂಭ್ಯ ಅವರಿಗೂ ಮತ್ತು ಇದನ್ನು ಪರಿಚಯಿಸಿದಂತಹ ಪುಷ್ಪರಾಜ್ ಶೆಟ್ಟಿ ಅವರಿಗೂ ಕೂಡ ಕೃತಜ್ಞತೆಗಳು. ನೋಡಿ ಮಕ್ಕಳೇ, ದಯವಿಟ್ಟು ಊಟದ ವ್ಯವಸ್ಥೆ ಇದೆ, ಯಾರು ಹೋಗಬೇಡಿ. ಮುಂದಕ್ಕೆ ಗೌರವಾನ್ವಿತ ಪ್ರಾಂತೀಯ ಅಧ್ಯಕ್ಷರಾದ ಲ್ಯಾನ್ಸಿ ಮಸ್ಕಿನೆಸ್ ಅವರಿಗೆ ಈ ಸಂದರ್ಭದಲ್ಲಿ ಗೌರವ ಸಮರ್ಪಣೆ. ದಯವಿಟ್ಟು ತಾವು ಆಸನವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ ಸರ್. ನೋಡಿ, ಇನ್ನು ಕೇವಲ 10 ನಿಮಿಷದ ಕಾರ್ಯಕ್ರಮ ಮಾತ್ರ. ಲಯನ್ಸ್ ಸೇವಾ ರತ್ನ ಪ್ರಶಸ್ತಿ ಮುಂದಕ್ಕೆ ನಮ್ಮ ಗೌರವಾನ್ವಿತ ವಲಯ ಅಧ್ಯಕ್ಷರಾದಂಥ ಲಯನ್ ಪವನ್ ರಾಮ್ ಇವರು ದಯವಿಟ್ಟು ಆಸನ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದೆ ಸರ್. ನೋಡಿ, ಲ್ಯಾನ್ಸಿ ಮಸ್ಕಿನೆಸ್ ಅವರ ಪರಿಚಯ ಓದಲಿಕ್ಕೆ ಯಾರಿಗೆ ಹೇಳಿದೆ?
ಓಕೆ, ಈಗ ಪವನ್ ರಾಮ್ ವಲಯ ಅಧ್ಯಕ್ಷರು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ನೋಡಿ, ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಕ್ಕೆ ನಮ್ಮ ಪ್ರಾಂತೀಯ ಮಾಜಿ ಅಧ್ಯಕ್ಷರಾದಂಥ ಲಯನ್ ಸುದರ್ಶನ್ ಪಡಿಯಾರ್ ಸರ್, ದಯವಿಟ್ಟು ವೇದಿಕೆ ಬರಬೇಕು, ಒಂದು ಗೌರವವನ್ನು ಸ್ವೀಕರಿಸಬೇಕು. ಲಯನ್ ಸೇವಾ ಪ್ರಶಸ್ತಿಯನ್ನು ನಿಮಗೆ ಕೂಡ ನಾವು ಭಾಳಷ್ಟು ನೀವು ಲಯನ್ಗೆ ನೀಡಿದಂಥ ಸೇವೆಯನ್ನು ಗುರುತಿಸಿ ನಿಮಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಸರ್. ಮಕ್ಕಳೊಂದು ಚಪ್ಪಾಳೆ ಮೂಲಕ. ಎಸ್, ವೆರಿ ಗುಡ್, ಅಭಿನಂದನೆಗಳು. ಭಾಳ ಸಂಘಟನೆಯನ್ನು ನಡೆಸಿ ಅನುಭವವಿರುವಂತಹ ನಾಯಕರುಗಳು. ಮುಂದಕ್ಕೆ ಲಯನ್ ಶ್ರೀಪ್ರಸಾದ್ ಮಾಜಿ ಕಾರ್ಯದರ್ಶಿಗಳು ಸರ್ ವೇದಿಕೆಗೆ ಬರಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು. ಶ್ರೀಪ್ರಸಾದ್ ರಾಜಕೀಯ ಸಾಮಾಜಿಕ ರಂಗದಲ್ಲಿ ಬಹಳ ಚುರುಕಿನ ಸಂಘಟನಾ ಚತುರರಾಗಿರುವಂತಹ ಲಯನ್ ಶ್ರೀಪ್ರಸಾದ್ ತಾವುಗಳು ಮುಂದಕ್ಕೆ ಬಹಳಷ್ಟು ಸಂಸ್ಥೆಗೆ ಸೇವೆಯನ್ನು ನೀಡಬೇಕು. ರಾಜ್ಯಪಾಲರು, ಅಧ್ಯಕ್ಷರು, ಅತಿಥಿಗಳಿಗಿಂದ ಅರ್ಥಪೂರ್ಣವಾದ ಶಾಲು ಹೊದಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ. ಒಂದು ಚಪ್ಪಾಳೆ. ಇನ್ನು ಕೊನೆಯದಾಗಿ ಒಂದು ಸನ್ಮಾನ. ನಾನು ಮಕ್ಕಳೇ ಚಪ್ಪಾಳೆ ಹೊಡೀರಿ ಅಂತೇಳಿ ಅಲ್ಲ, ನಿಮ್ಮ ಮನಸ್ಸಿನ ಆಳದಿಂದಲೇ ಚಪ್ಪಾಳೆ ಬರಬೇಕು. ಕಾರಣ ಒಂದು ಒಳ್ಳೆಯ ಸಿಸ್ಟಮೆಟಿಕ್ ಆಗಿ ಈ ಸಭೆಯನ್ನು ನಡೆಸಿ ಈ ಸಭೆಗೆ ಗೌರವ ತಂದಂತಹ ಈ ಸಂಸ್ಥೆಯ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಕುಡುಪಿ ಅರವಿಂದ ಶೆಣೈ PMJF ಸರ್ ಆಸನವನ್ನು ಸ್ವೀಕರಿಸಬೇಕು. ಪಾಣಾಜಯ ವತಿಯಿಂದ ನಡೆಸುವಂತಹ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಭಾಳ ಅರ್ಥವತ್ತಾದ ಕಾರ್ಯಕ್ರಮವನ್ನು ನಡೆಸಿದ ಕ್ರೆಡಿಟನ್ನು ಪಡೆದುಕೊಂಡು ಇವತ್ತು ಈ ಊರಿನಿಂದ ಹೋಗುವಾಗ ನಮ್ಮ ಒಂದು ಕಿರು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗುತ್ತೀರಿ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ. ಕಾರಣ ಇಂತಹ ನಾಯಕರುಗಳ ಒಂದು ಗಮನಾರ್ಹ ಎಲ್ಲ ಸದಸ್ಯರುಗಳು ಕೂಡ ವೇದಿಕೆಗೆ ಬರಬೇಕು. ಕಾರ್ಯಕ್ರಮಗಳು ಮುಕ್ತಾಯಗೊಳ್ಳುವಂತೆ ಸದಸ್ಯರುಗಳಿಂದ ನನಗೂ ಕೂಡ ಒಂಥರ ಖುಷಿ. ಕಾರಣ ನಾನು ತುಂಬ ಅಧ್ಯಕ್ಷರುಗಳನ್ನು ಎಲ್ಲರನ್ನೂ ಕೂಡ ಗಮನಿಸಿದ್ದೇನೆ, ನೋಡಿದ್ದೇನೆ, ಅನುಭವಿಸಿದ್ದೇನೆ. ಭಾಳ ಆ ಒಂದು ಗೌರವ ಇರುವಂತಹ ವ್ಯಕ್ತಿ, ಒಂದು ಸಿಸ್ಟಮೆಟಿಕನ್ನು ಹೇಗೆ ಕೊಂಡೊಯ್ಯಬೇಕು ಅಂತ ಹೇಳುವಂತಹ ಒಂದು ಅನುಭವ ಇರುವಂತಹ ವ್ಯಕ್ತಿ. ಸರ್, ಹೃದಯಾಂತರಾಳದಿಂದ ಹೃದಯಗಳನ್ನು ತೆರೆದುಕೊಂಡು ಅಂತರಂಗದಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಸ್ವೀಕರಿಸಿದಂತಹ ಸರವರಿಗೂ ನೀಡಿರುವಂತಹ ಸಮಿತಿಯವರಿಗೂ ಕೃತಜ್ಞತೆಗಳು. ಆಮೇಲೆ ಮಕ್ಕಳೇ, ನಾನು ತುಂಬ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಾರಣ ನನಗೊತ್ತು, ನಾವು ಮಕ್ಕಳಾಗಿ ಬಂದವರು. ಶಾಲೆಯ ರಜಾ ದಿನದಲ್ಲಿ ಈ ಮಧ್ಯಾಹ್ನದ ಹೊತ್ತು ತನಕವೂ ಕೂಡ ನೀವಿವತ್ತು ಕುಳಿತುಕೊಂಡಿದ್ರಿ ಅಂತ ಹೇಳಿದರೆ ನಿಮ್ಮ ಮುಖಗಳನ್ನು ನೋಡಿ ನಾನು ಹೇಳ್ತೇನೆ, ಖಂಡಿತ ನೀವು ಸಾಧನೆ ಮಾಡುವಂಥ ವಿದ್ಯಾರ್ಥಿಗಳು. ಕಾರಣ ನೀವು ಊಟಕ್ಕೆ ಅಂತೇಳಿ ನಿಂತವರಲ್ಲ, ಅದು ನನಗೆ ಗೊತ್ತಿದೆ. ಊಟ ಇಲ್ಲದಿದ್ದರೂ ಕೂಡ ಹೋಗ್ತೀರಿ. ಆದರೆ
ಇಷ್ಟು ಕ್ಲಾಸು ಕೊಟ್ಟು ಇಷ್ಟು ಹೇಳುವಾಗ ಆ ಸಿಸ್ಟಮ್ ನಾನು ನೋಡ್ತಾ ಇದ್ದೇನೆ. ಇಲ್ಲಾಂದರೆ ನೀವು ಬೊಬ್ಬೆ ಹಾಕ್ಕೊಂಡು ಹಾಗೆಲ್ಲ ಇರ್ತೀರಿ, ಆದರೆ ಆ ಒಂದು ಈ ಸಭೆಯನ್ನು ಕೂಡ ಒಂದು ಮಾದರಿಯುಕ್ತವಾಗಿ ತೋರಿದ್ದೀರಿ. ಅದಕ್ಕೋಸ್ಕರ ನೀವು ಚಪ್ಪಾಳೆ ತಟ್ಟಬೇಡಿ, ಮಕ್ಕಳಿಗೋಸ್ಕರ ನಾವೆಲ್ಲ ಒಂದು ಚಪ್ಪಾಳೆ ತಟ್ಟಿ ಜೋರಾಗಿರಲಿ ಚಪ್ಪಾಳೆ ಮಕ್ಕಳಿಗೋಸ್ಕರ. ಎಸ್, ಧನ್ಯವಾದಗಳು. ಇಂದಿನ ಈ ಪದಗ್ರಹಣ ಸಮಾರಂಭದ ತೂಕವನ್ನು ಹೆಚ್ಚಿಸಿದ್ದು ಯಾವುದು ಅಂತ ಕೇಳಿದರೆ, ನಮ್ಮ ಆತ್ಮೀಯರಾದಂತಹ ಇಕ್ಬಾಲ್ ಅವರ ಪ್ರೇರಣಾ ತರಬೇತಿ ಶಿಬಿರ. ಬಹುಶಃ ಒಮ್ಮೆ ನೀವು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಇಕ್ಬಾಲ್ ಬಾಲಿಲ ಅಂತೇಳಿ ಟೈಪ್ ಮಾಡಿದರೆ ಸಾಕು, ಲಕ್ಷಾಂತರ ವ್ಯೂಸ್ ಇರುವಂತಹ ಅವರ ಮಾತುಗಳನ್ನು ನಾವಲ್ಲಿ ಆಲಿಸ್ಬೋದು. ನಾವು ಹೇಳ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿದರೆ ಅದು ಶಾಂತಿ ಸೌಹಾರ್ದತೆಯ ತವರೂರು ಅಂತ. ಆದರೆ ಎಲ್ಲೋ ಒಂದು ಕಡೆ ಅದು ದಾರಿ ತಪ್ಪುವಂಥ ಸಂದರ್ಭದಲ್ಲಿ ತನ್ನ ಆ ಒಂದು ಮಾತಿನ ಮೂಲಕ, ಸೌಹಾರ್ದತೆಯ ಸಂದೇಶದ ಮೂಲಕ ಮತ್ತೆ ಯುವ ಮನಸ್ಸುಗಳನ್ನು ತನ್ನತ್ತ ಸೆಳೆದು ಆ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿದವರು ಇಕ್ಬಾಲ್ ಬಾಳಿಲಾರವರು. ಅವರು ಇವತ್ತು ನಮ್ಮ ಈ ಕ್ಲಬ್ಬಿನ ಸದಸ್ಯರು ಅನ್ನುವುದಕ್ಕೆ ಮತ್ತಷ್ಟು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ರಾಜ್ಯ ರಾಷ್ಟ್ರ ಮಟ್ಟದ ತರಬೇತುದಾರರು ಅವರು. ಅವರನ್ನು ಈ ಸಂದರ್ಭದಲ್ಲಿ ನಾವು ಎಲ್ಲ ನಮ್ಮ ಲಯನ್ಸ್ ಕ್ಲಬ್ಬಿನ ಸದಸ್ಯರ ಹಾಗೂ ಹಿರಿಯರ ಒಂದು ಸಮ್ಮುಖದಲ್ಲಿ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ಈ ಒಂದು ಗೌರವದ ಪೀಠವನ್ನು ಸ್ವೀಕರಿಸಬೇಕು ಅಂತೇಳಿ ನಾವು ನಮ್ಮ ಆತ್ಮೀಯರಾದಂಥ ಇಕ್ಬಾಲ್ ಬಾಳಿಲಾರವರಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. 2023-24ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ, ಸ್ಥಾಪಕರ ದಿನಾಚರಣೆಯ ಈ ಒಂದು ಸುಂದರ ಕಾರ್ಯಕ್ರಮ, ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಸನ್ಮಾನ ನಡೆಸುವಂಥ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಇಂದಿನ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಲಯನ್ ಕುಡುಪಿ ಅರವಿಂದ ಶೆಣೈ PMJF ದ್ವಿತೀಯ ಉಪ ಜಿಲ್ಲಾ ರಾಜ್ಯಪಾಲರು. ತಮಗೆ ತಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕೆ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಸ್ಥಾಪಕರ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ಈ ವೇದಿಕೆಯಲ್ಲಿದ್ದು ನಮಗೆ ಮಾರ್ಗದರ್ಶನವನ್ನು ಮಾಡಿದಂತಹ ಲಯನ್ ಹೇಮನಾಥ್ ಶೆಟ್ಟಿ ಕಾವು MJF ಮಾಜಿ ಪ್ರಾಂತೀಯ ಅಧ್ಯಕ್ಷರು, ಹಾಗೆ ಅದೇ ರೀತಿ ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ, ಇವರಿಗೂ ಅವರು ಈಗಾಗಲೇ ತುರ್ತು ಕಾರ್ಯದ ನಿಮಿತ್ತ ಇಲ್ಲಿಂದ ತೆರಳಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ನಮ್ಮ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿ ಶಕ್ತಿಯನ್ನು ತುಂಬಿದಂತಹ ಲಯನ್ ಲ್ಯಾನ್ಸಿ ಮಸ್ಕರೇಂಡ್ರಸ್ರವರು, ಲಯನ್ ಪವನ್ ರಾಮ್ರವರು, ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಡೀ ಕಾರ್ಯಕ್ರಮದ ಶಕ್ತಿ ಬೆನ್ನೆಲುಬು ಅಥವಾ ಕಾರ್ಯಕ್ರಮದ ರೂವಾರಿ ಅಂತೇಳಿದರೆ ಲಯನ್ ಮಹಮ್ಮದ್ ಹಾಜಿ ಕುಕ್ಕುವಳ್ಳಿಯವರು. ಅತ್ಯಂತ ಪ್ರೀತಿಯಿಂದ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿದ ವಿವಿಧ ಕ್ಷೇತ್ರದ ಸಾಧಕರಿದ್ದೀರಿ, ತಮಗೂ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಬಹುಶಃ ಶಿಸ್ತಿಗೆ ಇನ್ನೊಂದು ಹೆಸರು ದಯಾನಂದ ರೈ ಕೋರ್ಮಂಡ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ 9 ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದರೆ ಅವರು 8:45 ಅಲ್ಲಿ ಇರ್ತಾರೆ. ಅದು ಅವರ ಶಿಸ್ತಿಗೆ ಹಿಡಿದ ಕೈಗನ್ನಡಿ ಅಂತ ಹೇಳ್ತಾ, ಸರ್ ತಮ್ಮ ಒಂದು ಕಾರ್ಯದರ್ಶಿಯಾಗಿ ನೀವು ಅಧಿಕಾರವನ್ನು ಸ್ವೀಕರಿಸಿದ್ದೀರಿ. ನಿಮ್ಮ ಅವಧಿಯಲ್ಲಿ ಈ ಒಂದು ಏನು ಆಗಲೇ ಹೇಳಿದ್ದಾರೆ, ಯಾವತ್ತೂ ಕೂಡ ಸಮಾಜ ಸೇವೆಯಲ್ಲಿ ನಮ್ಮ ಕ್ಲಬ್ ಹಿಂದುಳಿದಿಲ್ಲ. ಆದರೆ ಲಯನ್ಸಿನ ನೀತಿ ನಿಯಮಕ್ಕೆ ಅನುಸಾರವಾಗಿ ಅದನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಹಿಂದುಳಿದಿದೆ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದರಲ್ಲೂ ನಾವು ಯಶಸ್ವಿಯನ್ನು ಸಾಧಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ದಯಾನಂದ ರೈ ಕೋರ್ಮಂಡ ಸರ್ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಮಗೆ ಸಲ್ಲಿಸ್ತಾ ಇದ್ದೇನೆ.
ಅದೇ ರೀತಿ ಅತ್ಯಂತ ಚುರುಕಿನ ರಾಜಕೀಯವಾಗಿಯೂ ಗುರುತಿಸಿಕೊಂಡವರು ಲಯನ್ ಪ್ರಕಾಶ್ ರೈ ಬೈಲಾಡಿಯವರು, ಕೋಶಾಧಿಕಾರಿಯವರು. ಸರ್, ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ತಮಗೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಲಯನ್ ಸುದರ್ಶನ್ ಪಡಿಯರ್ರವರಿದ್ದಾರೆ, ನಮ್ಮ ಗೌರವವನ್ನು ಸ್ವೀಕರಿಸಿದ್ದೀರಿ, ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ದಕ್ಕೂ ಕಾವು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ದಿವ್ಯನಾಥ್ ಶೆಟ್ಟಿ ಅವರು ತಮ್ಮ ಜೊತೆ ಇದ್ದು ನಮಗೆ ಪ್ರೋತ್ಸಾಹವನ್ನು ನೀಡಿದ್ದೀರಿ, ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಲಯನ್ ದುರ್ಗಾಂಬ, ಅದೇ ರೀತಿ ಆಲಂಗಾರ್ ಅದೇ ರೀತಿ ವಿವಿಧ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರುಗಳು ನಮ್ಮ ಜೊತೆ ಇದ್ದೀರಿ. ಅದೇ ರೀತಿ PSTಗಳು ನಮ್ಮ ಜೊತೆ ಇದ್ದೀರಿ, ವಿವಿಧ ಲಯನ್ಸಿನ ಸದಸ್ಯರು ನಮ್ಮ ಜೊತೆ ಇದ್ದೀರಿ. ನಿಮಗೆ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ಬಯಸ್ತಾ ಇದ್ದೇವೆ. ಅದೇ ರೀತಿ ಆಗಲೇ ಹೇಳಿದಾಗೆ ಈ ಕಾರ್ಯಕ್ರಮಗಳು ಒಂದಷ್ಟು ಪ್ರಚಾರ ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಬೇಕು ಅಂತಾದರೆ ಮಾಧ್ಯಮ ಮಿತ್ರರ ಪಾತ್ರ ಬಹಳಷ್ಟು ಮುಖ್ಯವಾದದ್ದು. ಇವತ್ತು ಬೆಳಗಿನಿಂದ ಇಲ್ಲಿ ತನಕ ಮಾಧ್ಯಮ ಮಿತ್ರರು ತಮ್ಮ ಜೊತೆ ಇದ್ದೀರಿ, ತಮಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಬಹುಶಃ ನಾನು ಈ ವೇದಿಕೆಯಲ್ಲಿ ಗೌರವ ಸ್ವೀಕರಿಸಬೇಕು ನಿಲ್ಲಬೇಕು ಅಂತಾದರೆ ನನಗೆ ಹೈಸ್ಕೂಲು ಜೀವನದಲ್ಲಿ ಗುರುಗಳಾಗಿದ್ದಂಥ ನಮ್ಮ ಗುರುಗಳು ಎದುರಿದ್ದಾರೆ. ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಿವಿಧ ಸುಬೋಧ ಶಾಲೆಯ ಹಾಗೆ ವಿವಿಧ ಎಲ್ಲ ಶಾಲೆಯ ಶಿಕ್ಷಕರುಗಳು ಇಲ್ಲಿ ನಮ್ಮ ಜೊತೆ ಇದ್ದೀರಿ, ನಿಮಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ರಜೆಯಲ್ಲಿ ಮನೆಗೆ ಕೂತುಕೊಳ್ಳುವಂಥ ಸಮಯದಲ್ಲಿ ಇಲ್ಲ, ನಾವು ತರಬೇತಿಯನ್ನು ಪಡಿಬೇಕು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಅನೇಕ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದೀರಿ. ತಮಗೂ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ರೋಸಾ ಸೌಂಡ್ಸಿನವರು ಬಹುಶಃ ಪ್ರತಿ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಬಹಳ ಅಚ್ಚುಕಟ್ಟಾಗಿ ಸೌಂಡ್ಸಿನ ವ್ಯವಸ್ಥೆಯನ್ನು ಮಾಡುವರು ರೋಸಾ ಸೌಂಡ್ಸಿನವರು, ಅವರಿಗೂ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಒಳ್ಳೆಯ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಇವತ್ತಿನ ರುಚಿಯಾದ ಭೋಜನ ವ್ಯವಸ್ಥೆಗೆ ಸಹಕರಿಸಿದ ಎಲ್ಲ ಅಡುಗೆಯವರಿಗೂ ಹಾಗೂ ಎಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅನೇಕರು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ ಆಗದಿದ್ದರೂ ಕೂಡ ದೂರದಲ್ಲಿದ್ದು ನಮಗೆ ಶುಭವನ್ನು ಹಾರೈಸಿದ್ದಾರೆ, ಅವರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ರಾಷ್ಟ್ರಗೀತೆಗೆ ಮುಂಚಿತವಾಗಿ ದಯವಿಟ್ಟು ನಮ್ಮ ಪ್ರಾಂತ್ಯದ ವಿವಿಧ ಕ್ಲಬ್ಬಿನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗುರುತಿಸ್ತಾ ಇದ್ದೇವೆ. ವೇದಿಕೆಗೆ ಬಂದು ನಮ್ಮ ಇಂದಿನ ಪುತ್ತೂರು ಪಾಣಾಜೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಮಹಮ್ಮದ್ ಹಾಜಿ ಕುಕ್ಕುವಳ್ಳಿಯವರಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಅತ್ಯಂತ ಪ್ರೀತಿಪೂರ್ವಕವಾಗಿ ತಮ್ಮನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಬೇರೆ ಬೇರೆ ಶಾಲೆಯಿಂದ ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಗುರುವೃಂದದವರು ಒಮ್ಮೆ ವೇದಿಕೆಗೆ ಬರಬೇಕು. ಮಹಮ್ಮದ್ ಹಾಜಿ ಕುಕ್ಕುವಳ್ಳಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರೂ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ರಾಷ್ಟ್ರಗೀತೆ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ
शुभ नामे जागे, तव शुभ आशीष मागे, गाहे तव जय गाथा। जनगण मंगलदायक जय हे भारत भाग्य विधाता, जय हे जय हे जय हे जय हे। ಧನ್ಯವಾದಗಳು. ಈ ಸಭೆಯನ್ನು ಮುಂದೂಡ್ತೇವೆ.